ಜೈ ಶ್ರೀರಾಮ್. ಇಲ್ಲಿ ನೆರೆದಿರುವ ಸರ್ವರಿಗೂ ಶುಭ ಮುಂಜಾನೆ. ಇಂದು ಈ ವೇದಿಕೆಯಲ್ಲಿ ನಡೆಯಲಿರುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಸಾಕ್ಷೀಕರಿಸುವುದಕ್ಕಾಗಿ ಜೊತೆಗೂಡಿದ ಸರ್ವರಿಗೂ ಪ್ರೀತಿಯ ಸ್ವಾಗತ. ಯಾವ ಶಕ್ತಿಯ ಉನ್ಮೇಷ ಮಾತ್ರದಿಂದಲೇ ದಿಗ್ಗಂತ ವ್ಯಾಪಿಯಾದ ಪ್ರತಿಧ್ವನಿಯಿಂದ ಜಗತ್ತು ಜಾಗೃತವಾಗುವುದೋ ಆ ಶಕ್ತಿಯ ಪೂರ್ಣತ್ವವನ್ನು ಭಾವಿಸಿ ಅನುಭವಿಸು. ವೃಥ ಸಂದೇಹ ಬೇಡ, ದುರ್ಬಲತೆ ಬೇಡ. ದಾಸ ಜಾತಿ ಸುಲಭವಾದ ಈರ್ಷ್ಯ ದ್ವೇಷಗಳನ್ನು ದೂರ ಮಾಡಿ ಈ ಮಹಾಯುಗ ಚಕ್ರ ಪರಿವರ್ತನೆಯ ಸಹಾಯಾರ್ಥವಾಗಿ ಹೆಗಲು ಕೊಟ್ಟು ನಿಲ್ಲು. ಸೊಂಟ ಕಟ್ಟಿ ಧೀರನಾಗಿ ನಿಲ್ಲು. ಜಗತ್ತು ಕಂಡ ಮಹಾನ್ ಸಂತ ದಾರ್ಶನಿಕ ಸ್ವಾಮಿ ವಿವೇಕಾನಂದರ ನುಡಿಗಳಿವು. ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ 132ನೇ ವರ್ಷಾಚರಣೆಯ ಪ್ರಯುಕ್ತ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯವು ಈ ದಿನ ವಿವೇಕ ವಿಜಯ ಎಂಬ ಶೀರ್ಷಿಕೆಯೊಂದಿಗೆ ವಿಶೇಷ ಸರಣಿ ಉಪನ್ಯಾಸಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಧೀಮಂತ ನಿಲುವಿನ ಅಪೂರ್ವ ಚೇತನದ ಎಣೆಯಿಲ್ಲದ ಶಕ್ತಿ ಚೈತನ್ಯವನ್ನು ತನ್ನಲ್ಲಿ ಆವಾಹಿಸಿಕೊಂಡ ಭಾರತದ ಒಬ್ಬ ಪರಿವ್ರಾಜಕ ಸನ್ಯಾಸಿ ದೂರದ ಅಮೆರಿಕದ ಚಿಕಾಗೋದಲ್ಲಿ 1893 ಸೆಪ್ಟೆಂಬರ್ 11ರಂದು ಭವ್ಯ ಭಾರತದ ಪ್ರತಿನಿಧಿಯಾಗಿ ಸನಾತನ ಹಿಂದೂ ಧರ್ಮದ ಸತ್ಯವನ್ನು ಜಗತ್ತಿನ ಅಂಗಳದಲ್ಲಿ ಬಯಲು ಮಾಡಲು ವಿಶ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡ ಕ್ಷಣ ಭರತನಾಡಿನಲ್ಲಿ ಚಾರಿತ್ರಿಕ ಮೈಲಿಗಲ್ಲನ್ನು ಸೃಷ್ಟಿಸಿದ ಸಂದರ್ಭವಾಗಿತ್ತು. ಒಬ್ಬ ವ್ಯಕ್ತಿ ಅಭೂತಪೂರ್ವ ಶಕ್ತಿಯಾಗಿ ವಿದೇಶಿ ಕಣ್ಣುಗಳಲ್ಲಿ ತಾನು ಜನ್ಮವೆತ್ತ ನೆಲದ ಅಭಿಮಾನವನ್ನು ಜಾಗೃತಗೊಳಿಸುವಲ್ಲಿ ಸಾಫಲ್ಯತೆಯನ್ನು ಮೆರೆದು ಧನ್ಯತೆಯನ್ನು ಪಡೆದ ದಿನ ಭಾರತದ ಪಾಲಿಗೆ ಅಮೃತತ್ವದ ಕ್ಷಣ. ಈ ಐತಿಹಾಸಿಕ ಘಟನೆಯ ಶಾಶ್ವತ ಪ್ರಭಾವವನ್ನು ಧರಿಸಿಕೊಳ್ಳುವುದು ಭಾರತೀಯರಾದ ನಮಗೆ ಹೆಮ್ಮೆಯ ಸಂಗತಿ. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ನೀಡಿದ ಜಾಗತಿಕ ಸಂದೇಶದ ಸಾರವನ್ನು ಮತ್ತೆ ಮತ್ತೆ ನಮ್ಮಲ್ಲಿ ಅಂತರ್ಗತಗೊಳಿಸಿಕೊಳ್ಳುವ ದೃಷ್ಟಿಯಿಂದ ಇಂದು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಭಾರತ ವಂದನ ವಿವೇಕ ಚಿಂತನ ಎಂಬ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡಲಿರುವ ಖ್ಯಾತ ವಾಗ್ಮಿಗಳು ಚಿಂತಕರೂ ಆದ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರು ಇಂದು ನಮ್ಮೊಂದಿಗಿದ್ದಾರೆ. ಇವರೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿರುವ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ KM ಕೃಷ್ಣ ಭಟ್ ಹಾಗೂ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಇವರುಗಳು ಉಪಸ್ಥಿತರಿರುತ್ತಾರೆ. ಆಗಮಿಸಿದ ಎಲ್ಲ ಆದರಣೀಯ ಮಹನೀಯರುಗಳನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ದೇವಿಚರಣ್ ರೈ ಹಾಗೂ ಸಂಸ್ಥೆಯ ಅಧ್ಯಕ್ಷರು ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗಣ್ಯರು ತಾಯಿ ಭಾರತಾಂಬೆ, ಸರಸ್ವತಿ ಮಾತೆ ಹಾಗೂ ಶಕ್ತಿ ಸ್ವರೂಪವಾದ ಓಂಕಾರದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ದೇವತಾಸ್ತುತಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿನಿಯರಿಂದ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾ
वृषधर मूषिकवाहन सर्वालङ्कृतने गजानन आदिपूजित नीनु वेदवन्दित नीनु आदिपूजित नीनु वेदवन्दित नीनु मोदक प्रिय नीनु गजानन ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಈ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಶ್ರೋತೃಗಳಾಗಿ ಆಗಮಿಸಿರುವ ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀ KM ಕೃಷ್ಣ ಭಟ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಆಯೋಜಿಸಿದ ವಿವೇಕ ವಿಜಯ ಉಪನ್ಯಾಸ ಮಾಲಿಕೆಯ ಉದ್ಘಾಟನಾ ಅವಧಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಚಕ್ರವರ್ತಿ ಸೂಲೆಬೆಲೆಯವರೇ, ಈ ಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಅವರೇ ಮತ್ತು ಪ್ರಾಂಶುಪಾಲರಾದ ದೇವಿಚರಣ್ ರೈ ಅವರೇ ಹಾಗೂ ಉಪನ್ಯಾಸಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, 132 ವರ್ಷಗಳ ಹಿಂದೆ ಅಮೇರಿಕದ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಮಾಡಿದ ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ಭಾಷಣ, ಉಪನ್ಯಾಸ. 132 ವರ್ಷಗಳ ನಂತರ ಅದರ ಸ್ಮರಣೆ ಒಂದು ವಿಶೇಷ ಕಾರ್ಯಕ್ರಮ ಅಂತ ನನಗನ್ನಿಸ್ತಾ ಇದೆ. ಬೇರೆ ಬೇರೆ ವಿಷಯಗಳ ಸ್ಮರಣೆಗೆ ನಾವು ಕಾರ್ಯಕ್ರಮಗಳನ್ನು ಜೋಡಿಸ್ತೇವೆ. ಜನ್ಮದಿನ ಇರ್ಬೋದು ಅಥವಾ ಯಾವುದಾದರೂ ರಾಜರ ದಿಗ್ವಿಜಯ ಇರ್ಬೋದು, ಪಟ್ಟಾಭಿಷೇಕ ಇರ್ಬೋದು. ಆದರೆ ಇದು ಕೇವಲ ಅಂತ ಹೇಳುವಾಗಿಲ್ಲ, ಒಂದು ಭಾಷಣವನ್ನೇ ನೆನಪಾಗಿಟ್ಟುಕೊಂಡು ಮಾಡುವಂತಹ ಕಾರ್ಯಕ್ರಮ ಮಾಡಬೇಕಿದ್ರೆ ಅದು ಎಷ್ಟು ಪ್ರಭಾವಿ ಸಾರ್ವಕಾಲಿಕ ಉಪನ್ಯಾಸ ಆಗಿರ್ಬೋದು ಅನ್ನುವಂಥದ್ದು ಯೋಚನೆ ಮಾಡಿದರೆ ಆಶ್ಚರ್ಯ ಆಗ್ತದೆ. ನಮ್ಮ ಒಟ್ಟು ಚಿಂತನೆಗಳಲ್ಲಿ ಉಪನ್ಯಾಸಗಳ ಸ್ವಾಮಿ ವಿವೇಕಾನಂದರ ಉಪನ್ಯಾಸಗಳನ್ನು ಯೋಚನೆ ಮಾಡೋದಾದರೆ, ಆ ಕಾಲಘಟ್ಟವನ್ನು ನಾವು ಯೋಚನೆ ಮಾಡಿದರೆ, ಒಂದು ರೀತಿಯಲ್ಲಿ ಶತಮಾನಗಳ ಒಂದು ಆಕ್ರಮಣ ಈ ದೇಶದ ಮೇಲೆ ಆದಂತಹ ಸಂದರ್ಭ. ಬೇರೆ ಬೇರೆ ಮೊಘಲರಿರ್ಬೋದು, ಬ್ರಿಟಿಷರಿರ್ಬೋದು, ಎಲ್ಲರೂ ಈ ದೇಶದ ಮೇಲೆ ಆಕ್ರಮಣ ಮಾಡಿ ಒಂದು ರೀತಿಯ ಗುಲಾಮಿ ಮನಸ್ಥಿತಿ, ನಾವು ಇನ್ನೊಬ್ಬರಿಂದ ಆಳಲ್ಪಡಬೇಕಾದವರು, ನಮಗೆ ಸ್ವಂತದ್ದಾದ್ದು ಏನೂ ಇಲ್ಲ, ಯಾರೋ ಬಂದು ನಮ್ಮನ್ನು ಉದ್ಧರಿಸಬೇಕು ಅನ್ನುವಂತಹ ಮನಸ್ಥಿತಿ ಈ ದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ
ಅದನ್ನೇ ಹೇಳಿದ್ದು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ಘನ ಪರಂಪರೆ ಇದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಈ ಹಾಡನ್ನು ಏನು ನಾವು ಕೇಳ್ತೇವೆ, ಇಡೀ ದೇಶದ ಜನ ಮಲಗಿ ನಿದ್ರಿಸುತ್ತಾ ಇದ್ದಂತಹ ಒಂದು ಕಾಲಖಂಡದಲ್ಲಿ ಆ ಸಮೂಹದಿಂದಲೇ ಒಬ್ಬ ಎದ್ದು ನಿಂತು ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ, ದೇಶ ಇಡೀ ಪ್ರವಾಸ ಮಾಡಿ, ವಿದೇಶಕ್ಕೆ ಹೋಗಿ ಅಮೇರಿಕದ ಚಿಕಾಗೋದಲ್ಲಿ ಈ ಧರ್ಮದ ಸಾರ ಏನಿದೆ, ನಾವು ಕೇವಲ ಗುಲಾಮ ಸಂತತಿ ಅಲ್ಲ, ನಾವೊಂದು ಸ್ವಾಭಿಮಾನಿ ಸ್ವತಂತ್ರ ಸಂಸ್ಕೃತಿ ಮತ್ತು ವಿಶ್ವ ಮಾನವತ್ವದ ಪ್ರತಿಪಾದಕರು ನಾವೇ ಅನ್ನುವುದನ್ನು ಪ್ರತಿಪಾದಿಸಿದ ನೆನಪಿಗಾಗಿ ಆ ಉಪನ್ಯಾಸ ಇವತ್ತು ಕೂಡ ಸಾರ್ವಕಾಲಿಕವಾಗಿ ನಮಗೆ ಪ್ರೇರಣೆ ನೀಡುವಂತಹದ್ದು. ಈ ದೃಷ್ಟಿಯಿಂದಲೇ ಬಹುಶಃ ಇವತ್ತಿನ ಉದ್ಘಾಟನಾ ಉಪನ್ಯಾಸವನ್ನು ಪಥದರ್ಶನ ಅಂತ ಹೇಳಿದ್ದಾರೆ. ಪಥದರ್ಶನ ಅಂದರೆ ದಾರಿಯನ್ನು ತೋರಿಸುವಂತಹದ್ದು ಅಂತ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಅಪರಿಚಿತ ರಸ್ತೆಯಲ್ಲಿ ಹೋಗುವಾಗ ದಾರಿ ಕೇಳ್ತೇವೆ, ಯಾರೋ ನಡೆದ ಹಾದಿಯಲ್ಲಿ ನಡಿತೇವೆ. ಕವಲು ದಾರಿ ಇದ್ದಾಗ ಯಾರೋ ಅಲ್ಲಿ ದಾರಿ ಹೋಗೋರನ್ನು ಕೇಳ್ತೇವೆ ನಾವು. ಪುತ್ತೂರಿಗೆ ಹೋಗೋದು ಹೇಗೆ, ಮಂಗಳೂರಿಗೆ ಹೋಗೋದು ಹೇಗೆ, ಮಡಿಕೇರಿಗೆ ಹೋಗೋದು ಹೇಗೆ, ಅಥವಾ ಇನ್ನೊಂದು ಹಳ್ಳಿಗೆ ಹೋಗೋದು ಹೇಗೆ, ಯಾರನ್ನೋ ಕೇಳ್ತೇವೆ. ಕೇಳುವಂತಹ ಕಾಲ ಇತ್ತು. ಬೆಂಗಳೂರಿನಲ್ಲಿ ಕೇಳಿದರೆ ಎಲ್ಲಿಯಾದರೂ ಹೋಗಬೇಕು ಅಂತ ಕೇಳಿದರೆ ಎಲ್ಲರೂ ಸ್ಟ್ರೈಟ್ ಹೋಗಿ ರೈಟಿಗೆ ಹೋಗಿ ಇಂಥ ಲೆಫ್ಟ್ ತೋರಿಸ್ತಾ ಇದ್ರು. ಇತ್ತು. ಆ ರೀತಿ ಪ್ರತಿಯೊಬ್ಬರು ಇನ್ನೊಬ್ಬರ ಹತ್ರ ಕೇಳುವಂಥದ್ದು ಇತ್ತು. ಆದರೆ ಈಗ ಎಲ್ಲ ಗೂಗಲ್ ಮ್ಯಾಪ್ಗಳು ಎಲ್ಲ ಬಂದಿದೆ, ಯಾರನ್ನು ಕೇಳಬೇಕಾಗಿಲ್ಲ. ಎಲ್ಲಿಗೆ ಹೋಗಬೇಕಿದ್ರೂ ಅದನ್ನು ಆನ್ ಮಾಡಿದರೆ ಆಯಿತು, ನಮಗೆ ಬೇಕಾದಲ್ಲಿಗೆ ಹೋಗ್ಲಿಕ್ಕಾಗ್ತದೆ. ಅದೇ ರೀತಿ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ಈ ದಾರಿ ದರ್ಶನ ಅಥವಾ ಪಥದರ್ಶನ ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿಗೆ ನಡೆದು ಬಂದಿದೆ. ಅದು ವೇದಗಳ ಕಾಲದ ವೇದದ ಪಥದರ್ಶನ ಇರ್ಬೋದು, ರಾಮಾಯಣದಲ್ಲಿ ರಾಮನ ಪಥದರ್ಶನ ಇರ್ಬೋದು, ಮಹಾಭಾರತದಲ್ಲಿ ಕೃಷ್ಣನ ಪಥದರ್ಶನ ಇರ್ಬೋದು, ಶಂಕರಾಚಾರ್ಯರ ಪಥದರ್ಶನ ಇರ್ಬೋದು, ವಿವೇಕಾನಂದರ ಪಥದರ್ಶನ ಇರ್ಬೋದು, ಅಥವಾ 100 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರಾದ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರ ಪಥದರ್ಶನ ಇರ್ಬೋದು. ಇವೆಲ್ಲವೂ ಕಾಲಕಾಲಕ್ಕೆ ಸಮಾಜಕ್ಕೆ ದಾರಿದೀಪವಾಗಿದೆ ಮತ್ತು ಕುಸಿತಾ ಇರುವಂತಹ ಸಂಸ್ಕೃತಿಯ ಪುನರುಜ್ಜೀವನಕ್ಕೆ ಕಾರಣ ಆಗಿದೆ ಅನ್ನುವಂತಹ ನೆಲೆಯಲ್ಲಿ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಉಪನ್ಯಾಸಗಳನ್ನು ನೆನಪು ಮಾಡಿಕೊಂಡು ಈ ಕಾಲಕ್ಕೆ ಅದು ನೀಡುವಂತಹ ಸಂದೇಶ ಮತ್ತು ನಮಗೆ ನೀಡುವಂತಹ ಸಂದೇಶ ಏನು, ಯಾಕಂತ ಹೇಳಿದರೆ ಯುವಕರಿಗೆ ಸಂದೇಶ ನೀಡಿದಂತಹದ್ದು ಸ್ವಾಮಿ ವಿವೇಕಾನಂದರು. ಕೇವಲ ತನ್ನ 30ನೇ ವರ್ಷ ವಯಸ್ಸಿನಲ್ಲಿ ಅವರು ಈ ಸಾಧನೆಯನ್ನು ಮಾಡಿದಂತಹದ್ದು, ಉಪನ್ಯಾಸ ಮಾಡಿದಂತಹದ್ದು. ಅದಕ್ಕೋಸ್ಕರ ಯುವಕರು ಪ್ರೇರಣೆ ಪಡೀತಾ ನಾವು ಈ ಸಮಾಜದ ನಿರ್ಮಾಣಕ್ಕೋಸ್ಕರ, ವಿಶ್ವ ಭ್ರಾತೃತ್ವಕ್ಕೋಸ್ಕರ ನಮ್ಮ ಕೊಡುಗೆ ಏನು, ನಮ್ಮ ಸಂಸ್ಕೃತಿಯ ಪುನರುಜ್ಜೀವನಕ್ಕೆ ನಮ್ಮ ಕೊಡುಗೆ ಏನು ಅನ್ನುವಂತಹ ಜಾಗೃತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಇವತ್ತಿನ ಸರಣಿ ಉಪನ್ಯಾಸಗಳಿದೆ. ಈಗ ವಿದ್ಯಾರ್ಥಿಗಳು ಹೀಗೆ ನಡೆಸುವಂತಹ ಈ ಅವಧಿ ಇರ್ತದೆ, ಆಮೇಲೆ ಶಿಕ್ಷಕರಿಗೆ ಇನ್ನೊಂದು ಅವಧಿ ಇರ್ತದೆ, ಆಮೇಲೆ ಸಾಯಂಕಾಲ ಸಾರ್ವಜನಿಕರಿಗೆ ನಡೆಸುವಂತಹ ಮತ್ತೊಂದು ಅವಧಿ. ಒಟ್ಟು 3 ಅವಧಿಯಲ್ಲಿ ಉಪನ್ಯಾಸ ಮಾಲಿಕೆ ನಡೀಲಿಕ್ಕಿದೆ. ಇದನ್ನು ನಡೆಸಿಕೊಡ್ಲಿಕ್ಕೆ ಬಂದಂಥವರು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು. ಅವರು ಮೂಲತಃ ಬೆಂಗಳೂರಿನ ಸಮೀಪದ ಸೂಲಿಬೆಲೆಯವರು. ಭಟ್ಕಳದಲ್ಲಿ ತಮ್ಮ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರದ ದಿವಸಗಳಲ್ಲಿ ನಾವು ತುಂಬ 3-4 ದಶಕದಿಂದ ಅವರ ಹೆಸರು ಕೇಳ್ತಾ ಇದ್ದೇವೆ. ರಾಜೀವ್ ದೀಕ್ಷಿತರ ಆಂದೋಲನದಿಂದ ಪ್ರಾರಂಭಿಸಿ ಯುವ ಬ್ರಿಗೇಡ್ ಅದರ ಸ್ಥಾಪನೆಯ ಮೂಲಕ ಕೇವಲ ಭಾಷಣ, ನಮಗೆ ಅನೇಕ ಸಂದರ್ಭದಲ್ಲಿ ಅವರು ಭಾಷಣ ಮಾಡ್ತಾರೆ ಅಂತ ಮಾತ್ರ ಗೊತ್ತಿರೋದು, ಅವರ ಇನ್ನೊಂದು ಮುಖ ಕೃತಿಯಲ್ಲಿಯೂ ಅನೇಕ ವಿಷಯಗಳನ್ನು ಮಾಡಿದಂಥವರು. ಯುವ ಬ್ರಿಗೇಡ್ನ ಮೂಲಕ ಯುವಕರನ್ನು ಸಂಘಟಿಸಿ ನದಿಯನ್ನು ಸ್ವಚ್ಛ ಮಾಡುವಂತಹದ್ದು, ಪರಿಸರ ಜಾಗೃತಿ, ಹೀಗೆ ಅನೇಕ ಹೋರಾಟಗಳ ಒಂದು ರೀತಿ ಬೌದ್ಧಿಕ ಶಿಕ್ಷಣ, ಮತ್ತೊಂದು ಪ್ರಾಕ್ಟಿಕಲ್ ಆಗಿ ಯುವಕರಿಗೆ ಕರ್ತೃತ್ವ ಶಕ್ತಿ ಬೆಳೆಸುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವರ ಹೆಸರಲ್ಲೇ ಚಕ್ರ ಇದೆ, ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯ ಸಂಚರಿಸ್ತಾ ಯುವಕರನ್ನು ಜಾಗೃತಿಗೊಳಿಸುವಂತಹ ಒಂದು ರೀತಿಯ ಅವರಿಗೆ ಅವರೇ ಸಾಟಿ, ಆ ರೀತಿಯ ಪ್ರೇರಣೆಯನ್ನು ಕೊಡ್ತಾ ಇರುವಂಥವರು ಚಕ್ರವರ್ತಿ ಸೂಲಿಬೆಲೆಯವರು. ಅವರನ್ನು
ಅವರ ಹೋದ ವರ್ಷವೂ ಅವರು ಬಂದಿದ್ದರು ನಮ್ಮ ಕಾಲೇಜಿಗೆ. ಅವರಿಗೆ ಈ ವರ್ಷದ ಈ ವಿಶೇಷ ಉಪನ್ಯಾಸ ಮಾಲಿಕೆಗೆ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಇರುವವರು ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಕಾರ್ಯಕರ್ತರಾದ ರವೀಂದ್ರ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ದೇವಿ ಚರಣ್ ರೈ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಮತ್ತು ಆಡಳಿತ ಮಂಡಳಿಯ ಅನೇಕ ಸದಸ್ಯರಿದ್ದಾರೆ, ಸ್ನೇಹಿತರಿದ್ದಾರೆ. ಮತ್ತು ಈ ಉಪನ್ಯಾಸದ ವನ್ನು ಕೇಳಲಿಕ್ಕಿರುವಂತಹ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿದ್ದೀರಿ. ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವ ವಿಶೇಷ ವ್ಯಕ್ತಿ ಮಾನನೀಯ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರನ್ನು ಶಾಲು ಹೊದಿಸಿ ಹೂನಡಿ ಸ್ವಾಗತಿಸಬೇಕಾಗಿ ಡಾಕ್ಟರ್ KM ಕೃಷ್ಣ ಭಟ್ ಹಾಗೂ ಶ್ರೀ ರವೀಂದ್ರ ಪಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ದಿನ ವಿದ್ಯಾರ್ಥಿಗಳಿಗಾಗಿ ಭಾರತ ವಂದನ ವಿವೇಕ ಚಿಂತನ ಉಪನ್ಯಾಸ, ಶಿಕ್ಷಕರಿಗಾಗಿ ರಾಷ್ಟ್ರ ರಕ್ಷಣಾ ವಿವೇಕ ಶಿಕ್ಷಣ ಹಾಗೂ ಆಸಕ್ತ ಸಾರ್ವಜನಿಕರಿಗಾಗಿ ಸಿಂಧೂರ ಭಾರತ ವಿಶ್ವರೂಪ ದರ್ಶನ ಎಂಬ ಸರಣಿ ಉಪನ್ಯಾಸ ಕಾರ್ಯಕ್ರಮಗಳು ವಿವಿಧ ಅವಧಿಯಲ್ಲಿ ನಡೆಯಲಿದೆ. ಹಿರಿಯರಾದ ಡಾಕ್ಟರ್ KM ಕೃಷ್ಣ ಭಟ್, ಕಾರ್ಯದರ್ಶಿಗಳು, ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಇವರು ಜ್ಞಾನದ ಸಾಂಕೇತಿಕತೆಯನ್ನು ಪ್ರತಿಬಿಂಬಿಸುವ ದೀಪವನ್ನು ಬೆಳಗಿಸುವುದರ ಮೂಲಕ ಸರಣಿ ಉಪನ್ಯಾಸಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜ್ಯೋತಿ ಪರಂ ಜ್ಯೋತಿ ದೀಪ ಜ್ಯೋತಿ ಜನಾರ್ದನಃ दीपो हरतु मे पापम् दीपज्योतिर्नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तु ते आत्मज्योतिर्प्रदीप्ताय ब्रह्मज्योतिर्नमोऽस्तु ते ब्रह्मज्योतिर्प्रदीप्ताय गुरुर्ज्योतिर्नमोऽस्तु ते. ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಇದೀಗ ಪ್ರೇರಣಾ ಗೀತೆ ವಿವೇಕ ಗೀತನವನ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಂದ. ಹರಿ ಓಂ ಹರಿ ಓಂ. ಸುಪ್ತದೈವರೇ ಏಳಿರೇಳಿರಿ, ಸುಪ್ತದೈವರೇ ಏಳಿರೇಳಿ, ಲುಪ್ತ ಪದವಿಯ ಮರಳಿ ತಾಳಿ. ಸುಪ್ತದೈವರೇ ಏಳಿರೇಳಿ, ಲುಪ್ತ ಪದವಿಯ ಮರಳಿ ತಾಳಿ. ಸಪ್ತಭುವಿಗಳಾಳಿರೆನುತ, ಸಪ್ತಭುವಿಗಳಾಳಿರೆನುತ, ದೀಪ್ತವಾಣಿಯ ಜಗದಿ ಮೊಳಗಿ. ಜಯ ವಿವೇಕಾನಂದ ಗುರುವರ್ ಭುವನ ಮಂಗಳಕಾರಿ. ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ. ಚಿರ ಸಮಾಧಿಯ ಗಿರಿ ಶಿಖರದಿ, ಚಿರ ಸಮಾಧಿಯ ಗಿರಿ ಶಿಖರದಿ, ನರರ ಸೇವೆಗೆ ಇಳಿದ ನರವರ
ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ವಿಶ್ವವ್ಯಾಪಕ ಪ್ರೇಮ ಮೂರ್ತಿಯೇ ವಿಶ್ವವ್ಯಾಪಕ ಪ್ರೇಮ ಮೂರ್ತಿಯೇ ವಿಶ್ವದ್ಯೋತಕ ಪರಮ ಜ್ಞಾನಿಯೇ ವಿಶ್ವಮುಕ್ತಿ ಸಮರ್ಪಿತಾತ್ಮನೆ ವಿಶ್ವಮುಕ್ತಿ ಸಮರ್ಪಿತಾತ್ಮನೆ ವಿಶ್ವವಂದ್ಯನೆ ಜಯತು ಜಯತು ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಚಿರ ಸಮಾಧಿಯ ಗಿರಿ ಶಿಖರದಿ ಚಿರ ಸಮಾಧಿಯ ಗಿರಿ ಶಿಖರದಿ ನರರ ಸೇವೆಗೆ ಇಳಿದ ನರವರ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಇದೀಗ ಕಾರ್ಯಕ್ರಮದ ಬಹುಮುಖ್ಯ ಹಂತ. ನಮ್ಮೆಲ್ಲರಿಗೂ ಪರಿಚಿತರು ಈ ಕಾಲಘಟ್ಟದ ಅಪೂರ್ವ ವಾಗ್ಮಿಗಳು, ತಮ್ಮ ವಾಕ್ಚಾತುರ್ಯದಿಂದ ಯುವಜನತೆಯನ್ನು ಸೂಜಿಗಲ್ಲಿನಂತೆ ಸೆಳೆಯಬಲ್ಲವರು, ತಮ್ಮ ಅಪಾರ ಜ್ಞಾನ ಹಾಗೂ ಅನುಭವಗಳನ್ನು ಸಮಾಜಕ್ಕೆ ಹಂಚುತ್ತಾ ಸಾಮಾಜಿಕ ವಲಯದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ತರುಣ ಸಮುದಾಯದಲ್ಲಿ ರಾಷ್ಟ್ರೀಯತೆಯ ದೃಷ್ಟಿಕೋನವನ್ನು ತುಂಬುತ್ತಾ ತಮ್ಮೆಲ್ಲ ವಿಚಾರಧಾರೆಗಳಲ್ಲೂ ರಾಷ್ಟ್ರವೇ ಮೊದಲು ಎಂಬ ಧೋರಣೆಯನ್ನು ಪ್ರತಿಪಾದಿಸುತ್ತಾ ಒಟ್ಟಿನಲ್ಲಿ ಮಾತು, ಬರಹ, ಬದುಕು ಈ ಮೌಲ್ಯಗಳಿಗೆ ನ್ಯಾಯ ಒದಗಿಸಿದವರು ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು. ಖ್ಯಾತ ವಾಗ್ಮಿಗಳು ಹಾಗೂ ಚಿಂತಕರು ಕೂಡ ಹೌದು. ಶ್ರೀಯುತರಿಂದು ನಮ್ಮೆಲ್ಲರಿಗೂ ಪಥದರ್ಶನವನ್ನು ಮಾಡಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆ ಭಾರತ ವಂದನ ವಿವೇಕ ಚಿಂತನಕ್ಕಾಗಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ಶ್ರದ್ಧೆಯ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನನ್ನ ಎಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಬಹಳ ದಿನ ಆಗಿತ್ತು ತರುಣರ ಇಷ್ಟೊಂದು ದೊಡ್ಡ ಸಮೂಹವನ್ನು ನೋಡಿ. 2-3 ಕಾರಣಗಳಿಗೆ. ಒಂದು, ತರುಣರು ಕಾರ್ಯಕ್ರಮದಿಂದ ಓಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕಾಲೇಜುಗಳಲ್ಲಿ ಪ್ರೋಗ್ರಾಮೇ ಮಾಡೋದಿಲ್ಲ, ಈಗ ಸಾಕಾಗಿ ಹೋಗಿದೆ ಅವರಿಗೆ ಅಂತ. ತರುಣರ ಆಸಕ್ತಿಯ ಕ್ಷೇತ್ರಗಳು ಡಿಫ್ರೆಂಟ್ ಆಗ್ತಿವೆ ಈಗ, ಹೌದು ತಾನೆ? ಅವರಿಗೆ ದೊಡ್ಡ ಪ್ರಾಬ್ಲಮ್ ಏನಿದೆ ಅಂತಂದರೆ 3/4 ಗಂಟೆ ಕೂರಬೇಕಾ ಕ್ಲಾಸ್ನಲ್ಲಿ ಅಂತ. ಇದು ಮೊದಲನೇದು. ಎರಡನೇದೇನು ಅಂತಂದರೆ, ಕ್ಲಾಸ್ನಲ್ಲಾದರೆ ಟೀಚರ್ ಒಬ್ಬರೇ ನೋಡ್ತಿರ್ತಾರೆ. ಇಲ್ಲಿ ಹಾಗಲ್ಲ, ಅಧ್ಯಕ್ಷರು ಕೂತಿದ್ದಾರೆ, ಸೆಕ್ರೆಟರಿಗಳಿದ್ದಾರೆ, ಪ್ರಿನ್ಸಿಪಲ್ರಿದ್ದಾರೆ, ಟೀಚರ್ ಇದ್ದಾರೆ, ಸ್ಪೀಕರ್ ಇದ್ದಾರೆ. ಮತ್ತು ಈ ಸ್ಪೀಕರ್ ಕೆಟ್ಟ ರೋಗ ಏನಿದೆ ಅಂದರೆ, ಯಾರಾದರೂ ತರಲೆ ಮಾಡ್ತಿದ್ದು ಕೇಳಿದರೆ ನೀನೇ ತರಲೆ ಮಾಡ್ತಿರೋದು, ನಿಂತ್ಕೊ ಅಂದ್ಬಿಡ್ತಾರೆ. ಏನಪ್ಪ ಮಾಡೋದು ಅಂತ ಟೆನ್ಷನ್ನು ಅಂತ. ಸೊ ಈ 3/4 ಗಂಟೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಳ್ಳೋದಿದೆಯಲ್ಲ, ಬಹಳ ಕಷ್ಟದ ಸಂಗತಿ ಆಗೋಗಿದೆ. ಯಾಕೆ ಹೀಗೆ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಯಾಕೆ ಅಂತಂದರೆ, ನಮ್ಮ ಈ ಬೆರಳು ಇತ್ತೀಚೆಗೆ ಉದ್ದ ಆಗಿದೆ. ಫೀಲ್ ಮಾಡಿದ್ದೀರಾ ಯಾರಾದರೂ? ಈ ಬೆರಳು ಸಿಕ್ಕಾಪಟ್ಟೆ ಉದ್ದ ಆಗಿದೆ. ಯಾಕೆ ಉದ್ದ ಆಗಿದೆ ಅಂತಂದರೆ, ಈ ಮೊಬೈಲ್ನಲ್ಲಿ ಹೀಗೆ ಅಂದು 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 ಈ 5 ಬೆರಳುಗಳಲ್ಲಿ ಹೈಯೆಸ್ಟ್ ಎಕ್ಸರ್ಸೈಸ್ ಆಗ್ತಿರೋದು ಈ ಬೆರಳಿಗೆ. ವಿತೌಟ್ ಯುವರ್ ನಾಲೆಜ್ ಎಕ್ಸರ್ಸೈಸ್ ಆಗ್ತಿದೆ ಇದಕ್ಕೆ. ಅದಕ್ಕೆ ನನಗೇನನ್ಸುತ್ತೆ ಅಂತಂದರೆ, ಭಾಳ ಹಿಂದೆ ನಮ್ಮ ಸೈನ್ಸ್ ಮೇಸ್ಟ್ ಹೇಳ್ತಿದ್ರು, ಒಂದು ಕಾಲದಲ್ಲಿ ಈ ಬೆರಳು ಬಹಳ ದೊಡ್ಡದಾಗಿತ್ತು,
ಇದನ್ನು ಬಳಸದೆ ಚಿಕ್ಕದಾಗೋಯ್ತು ಅಂತ. ನನಗೆ ಬಹುಶಃ ಅನ್ಸುತ್ತೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಈ 4 ಬೆರಳು ಚಿಕ್ಕದಾಗಿ ಇದೊಂದು ಸ್ವಲ್ಪ ದೊಡ್ಡದಾಗಿ ಬೆಳೆದು ಬಿಟ್ಟಿರುತ್ತೇನೋ ಅಂತ ಅನುಮಾನ ಬರುವಷ್ಟರ ಮಟ್ಟಿಗೆ. ಇದರ ಪ್ರಾಬ್ಲಮ್ ಏನಿದೆ ಅಂತಂದರೆ, ಈ ಬೆರಳು ದೊಡ್ಡ ಆಗುತ್ತೆ ಅನ್ನೋದು ಪ್ರಾಬ್ಲಮ್ ಅಲ್ಲ. ಆದರೆ ಈ ಬೆರಳಿಗಿಂತ ದೊಡ್ಡದ್ದಾಗಿ ನನ್ನ ತಲೆಯ ಮುಂಭಾಗದಲ್ಲಿರುವಂಥ ಬ್ರೈನಿನ ಆ ಭಾಗ ಇದೆಯಲ್ಲ, ವಿಚ್ ಕ್ಯಾನ್ ಥಿಂಕ್ ಕ್ರಿಯೇಟಿವ್ಲಿ, ಆ ಕ್ರಿಯೇಟಿವಿಟಿ ಸತ್ತೋಗತ್ತೆ. ಈಗೆಲ್ಲ ನಮ್ಮ ಕ್ರಿಯೇಟಿವಿಟಿ ಹೆಂಗಿದೆ ಗೊತ್ತಾ? ಯಾರೋ ಒಂದು ರಂಗೋಲಿ ಹಾಕಿರ್ತಾರೆ, ರೀಲಲ್ಲಿ ನೋಡ್ತೀನಿ, ಅದನ್ನು ಕಾಪಿ ಮಾಡುವವರೆಗೂ ಮಾತ್ರ ಗೊತ್ತು ನನಗೆ, ಇಂಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾರೋ ಒಂದು ಅಡುಗೆ ಮಾಡಿರ್ತಾರೆ, ಅದನ್ನು ಯೂಟ್ಯೂಬಲ್ಲಿ ನೋಡಿರ್ತೀನಿ, ಅದನ್ನು ಕಾಪಿ ಮಾಡುವವರೆಗೂ ಗೊತ್ತು ನನಗೆ, ಇಂಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾರೋ ಒಬ್ಬರು ಹಾಡಿರ್ತಾರೆ, ಅದನ್ನು ಕಾಪಿ ಮಾಡ್ಲಿಕ್ಕೆ ಮಾತ್ರ ಗೊತ್ತು, ಇಂಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ಪ್ರತಿ ಬಾರಿ ಒಳ್ಳೆ ಸಂಗೀತ ಕೇಳುವಾಗ ಸುಮ್ಮನೆ ನನ್ನ ಪೀಠಿಕೆಯಾಗಿ ನಿಮ್ಗೆ ಹೇಳೋದು, ನಾವು ಎಲ್ಲಿದ್ದೀವಿ ಅಂತ ಆಲೋಚನೆ ಮಾಡಬೇಕು ಅಂತ. ಒಳ್ಳೆಯ ಸಂಗೀತ ಕೇಳುವಾಗ ಯೋಚನೆ ಮಾಡೋದಿದೆ. ನೀವು ಯಾವಾಗಲಾದರೂ ಒಂದು ಶಾಸ್ತ್ರೀಯ ಸಂಗೀತ ಕೇಳಿ, ಭಾಳ ಜನರಿಗೆ ತಲೆ ಕೆಡಬಹುದು, ಶಾಸ್ತ್ರೀಯ ಸಂಗೀತ ಯಾರು ಕೇಳ್ತಾರೆ ಅಂತ. ಆದರೆ ಸುಮ್ಮನೆ ಕೂತ್ಕೊಂಡು ಕೇಳಿ, ಒಂದು ಶಾಸ್ತ್ರೀಯ ಸಂಗೀತದ ಯಾವುದೋ ಒಂದು ರಾಗವನ್ನು ವಿಸ್ತಾರ ಮಾಡಿರುವಂಥ, ಅರ್ಧ ಗಂಟೆ 3/4 ಗಂಟೆಗಳ ಕಾಲ ವಿಸ್ತಾರ ಮಾಡಿರುವಂಥ ಒಬ್ಬ ಶ್ರೇಷ್ಠ ಸಂಗೀತಗಾರನ ಗಾಯಕಿಯನ್ನು ಕೇಳಿ ಸುಮ್ಮನೆ ಒಂದು ಅರ್ಧ ಗಂಟೆ ಆದಮೇಲೆ ಯೋಚನೆ ಮಾಡಿ, ಕರ್ನಾಟಿಕ್ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ ಯಾವ ಸಂಗೀತವನ್ನು ನೀವು ತೆಗೆದುಕೊಂಡರೂ ಇರುವ ಸ್ವರಗಳು ಎಷ್ಟು ಗೊತ್ತಾ? ಎಷ್ಟು ಸ್ವರಗಳಿವೆ? 7 ಸ್ವರಗಳು. 7 ಸ್ವರಗಳಲ್ಲಿ ಎಂಥ ಅದ್ಭುತವಾದ ಲೋಕವನ್ನು ನಮ್ಮ ಪೂರ್ವಜರು ಸೃಷ್ಟಿಸಿದರು. ನಾನು ಈ ತುಂಬ ಹೊತ್ತು ಹಾಡ್ತಿರ್ತಾರಲ್ಲ ಸಂಗೀತ ಆಲಾಪನೆ ಅವ್ರನ್ನ ಕರೆದು ಯಾವಾಗಲೂ ಕೇಳೋದುಂಟು, 7 ಸ್ವರ ಇದ್ರೆ ಇಷ್ಟು ಹಾಡ್ತೀಯ ಮಾರೆ ನೀನು, ಇನ್ನೇನಾದರೂ 21 ಸ್ವರ ಇದ್ದಿದ್ರೆ ಕಥೆ ಏನಂತ. 7 ಸ್ವರಗಳ ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಇಷ್ಟು ಅದ್ಭುತವಾಗಿರುವಂತ ಸಂಗೀತದ ಲೋಕವನ್ನು ಸೃಷ್ಟಿಸಿದ್ರಲ್ಲ, ಹೇಗಿದ್ದಿರ್ಬೋದು ನಮ್ಮ ಪೂರ್ವಜರ ಸಾಮರ್ಥ್ಯ. ಇರುವ 7 ಬಣ್ಣಗಳಲ್ಲಿ ಇಷ್ಟು ವೈವಿಧ್ಯವನ್ನು ಸೃಷ್ಟಿ ಮಾಡಿದ್ದಾನಲ್ಲ ಪರಮಾತ್ಮ, ಅವನ ಸಾಮರ್ಥ್ಯ ಹೇಗಿರಬಹುದು? 7 ಬಣ್ಣ ಇರೋದು. ಎಷ್ಟು ಒಡೆದು ತೆಗೆದರೂ ಕೂಡ ಸಂಸ್ಕೃತದಲ್ಲಿ 53-54ಕ್ಕಿಂತ ಹೆಚ್ಚು ಅಕ್ಷರಗಳಿಲ್ಲ. 54 ಅಕ್ಷರಗಳಲ್ಲಿ ಇಡೀ ಜಗತ್ತು ತಲೆಬಾಗುವಂತ ವೇದಗಳ ಅದ್ಭುತ ಸೃಷ್ಟಿ ಮಾಡಿದ್ರಲ್ಲ ಈ ದೇಶದ ಋಷಿಗಳು, ಅವ್ರ ಸಾಮರ್ಥ್ಯ ಹೇಗಿರ್ಬೋದು? ಒಂದ್ಸಲ ಆಲೋಚನೆ ಮಾಡಿ ನೋಡ್ರಪ್ಪ. ನಾವ್ ಯಾವತ್ತೂ ಈ ದಿಕ್ಕಲ್ಲಿ ಆಲೋಚನೆಯೇ ಮಾಡಲಿಲ್ಲ. ಹಿಂಗೂ ಯೋಚನೆ ಮಾಡ್ಬೋದು. ಇರೋ 26 ಅಕ್ಷರಗಳಲ್ಲಿ ಈ PU ಟೆಕ್ಸ್ಟ್ ಬುಕ್ ಯಾಕಾದರೂ ಬರೆದ್ರು ಮಾರೇ ಇಂಗ್ಲಿಷ್ನಲ್ಲಿ ಅಂತ. 26 ಅಕ್ಷರ ಇರೋದ್ರಿಂದಲೇ ಇಷ್ಟು ಪ್ರಾಬ್ಲಮ್ಮು. ಇನ್ನು ಹಾಳಾದ್ದು ಇದಕ್ಕೇನಾದ್ರೂ 52 ಅಕ್ಷರ ಇದ್ರೆ ನಮ್ಮ ಕಥೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಿಯಲ್ಲ. ಏನಾದ್ರು ನಾವು ಯೋಚನೆ ಮಾಡದೆ ಹೆಂಗಾಗಿದ್ದೀವಿ ಅಂತಂದ್ರೆ, ಇನ್ನೊಬ್ಬ ಯೋಚನೆ ಮಾಡಿದ್ದನ್ನ ಸ್ವೀಕರಿಸುವ ಎಂಜಲು ಸ್ವೀಕಾರದ ಮನೋಭಾವಕ್ಕೆ ಬಂದ್ಬಿಟ್ಟಿದ್ದೀವಿ. ಯಾವುದಾದ್ರೂ ಒಂದು ದೇಶಕ್ಕೆ ಅತ್ಯಂತ ದೊಡ್ಡ ಪ್ರಾಬ್ಲಮ್ ಯಾವುದು ಗೊತ್ತಾ? ಯಾವುದಾದ್ರೂ ದೇಶಕ್ಕೆ ಪ್ರಾಬ್ಲಮ್ ಯಾವುದು ಅಂತಂದ್ರೆ, ಹೊಸ ಪೀಳಿಗೆ ಸ್ವತಂತ್ರವಾಗಿ ಆಲೋಚನೆ ಮಾಡುವುದನ್ನು ಬಿಟ್ಟಾಗ ಅದು ಆ ದೇಶಕ್ಕೆ ಘನವಾಗಿರುವಂತ ಹೊಡೆತ ಅಂತ. ನನಗೆ ಇವತ್ತು ಏನನ್ಸುತ್ತೆ ಅಂತಂದ್ರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳು, ಭಾರತ ಮಾತ್ರ ಅಲ್ಲ, ಹೊಸ ಪೀಳಿಗೆ ಹೇಗಾಗಿದೆ ಅಂತಂದ್ರೆ ಅದು ಸ್ವತಂತ್ರವಾದ ಆಲೋಚನೆಯ ಮನೋಭಾವವನ್ನು ಕಳ್ಕೊಂಡಿದೆ ಅಂತ ಒಂದು ಕಡೆ ಆತಂಕ ಅನ್ಸುತ್ತೆ. ಈ ಆತಂಕದಿಂದ ಹೊರತರಬೇಕು. ಯಾಕೆ ವಿವೇಕಾನಂದರು ಮುಂದೆ ನಿಂತಿದ್ದಾರಲ್ಲ ಪುಣ್ಯಾತ್ಮ, ನೋಡಿ ಆ ಮನುಷ್ಯನನ್ನ, ಯಾಕೆ ಆ ಮನುಷ್ಯ ಇಡೀ ಜಗತ್ತನ್ನ ಗೆದ್ದಂತ ಮನುಷ್ಯನಾದ ಅಂತ ಕೇಳಿದ್ರೆ, ಆ ಮನುಷ್ಯ ಸ್ವತಂತ್ರವಾಗಿರುವಂತ ಆಲೋಚನೆಯಲ್ಲಿ ವಿಹರಿಸ್ತಾ ಇದ್ದಂತ ಮನುಷ್ಯ. ವಿವೇಕಾನಂದರ ಚಿಕಾಗೋ ಸಮ್ಮೇಳನದ ಮಾತು ನಾವು ಇವತ್ತು ಆಡ್ತಾ ಇದ್ದೀವಲ್ಲ, ಸರ್ ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರದ್ದು ಒಂದು ಭಾಷಣದ 132ನೇ ವರ್ಷಾಚರಣೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ 32ನೇ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ, ಯಾರಿಗೂ ಬೇಕಾಗಿಲ್ಲ 32ನೇ ಹುಟ್ಟಿದಬ್ಬ ನಾವು ಬದುಕಿರುವಾಗ. ಅಂಥದ್ರಲ್ಲಿ ವಿವೇಕಾನಂದರ 132ನೇ ಅವರು ಮಾಡಿದ ಭಾಷಣವೊಂದರ 132ನೇ ವರ್ಷಾಚರಣೆಯನ್ನ ಇವತ್ತು ನಾವು ಮಾಡ್ತೀವಿ. ಯಾಕೆ ಅಂತಂದ್ರೆ, ಸ್ವಾಮಿ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಈ ಇಡೀ ಭಾಷಣದ 132ನೇ ವರ್ಷಾಚರಣೆ ಮಾಡ್ತಿದ್ದೀವಲ್ಲ, ಈ ಭಾಷಣದ ಒಟ್ಟಾರೆ ಅವಧಿ ಎಷ್ಟಿತ್ತು ಗೊತ್ತಾ? ಎನಿವನ್ ನೋಸ್?
ಒಂದು ಭಾಷಣ ಆದರೆ ಎಷ್ಟೊತ್ತಪ್ಪ, ಈಗ ಚಕ್ರವರ್ತಿ ಸುಲಿಬೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇದೆ ಮಾತಾಡಿ ಸರ್ ಅಂತೇಳಿ ಕಳಿಸಿದ್ದಾರೆ ನನಗೆ. ನನಗೇನಾದರೂ ಅವ್ರು 10 ನಿಮಿಷ ಇದೆ ಅಂತ ಕೇಳಿದ್ರು 10 ನಿಮಿಷನಾ, ಇಷ್ಟು ಜನ ಸೇರಿದ್ದಾರೆ 10 ನಿಮಿಷನಾ ಅಂತ ಕೇಳ್ತೀನಿ. ಇಮ್ಯಾಜಿನ್ ಮಾಡಿ, 10 ನಿಮಿಷ ಅಂತ ನಾನು ಕೇಳ್ತೀನಿ. ವಿವೇಕಾನಂದರ ವರ್ಲ್ಡ್ ಫೇಮಸ್ ಭಾಷಣ 3.5 ನಿಮಿಷದ ಭಾಷಣ. ಏನೋ ಬಹಳ ಜನರಿಗೆ ಗೊತ್ತಿಲ್ಲ ಇದು ಅಂತ. 3.5 ನಿಮಿಷದ ಭಾಷಣ ಜಗತ್ತನ್ನ ಹೇಗೆ ಸೂಜಿಗಲ್ಲಿನಂತೆ ಸೆಳೀತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಶುರು ಮಾಡುವಾಗ ಹೇಗೆ ಶುರು ಮಾಡಿದ್ರು ಗೊತ್ತಾ? ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, 5 ವರ್ಡು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಮೊದಲ 5 ಪದಗಳಿಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ 2 ನಿಮಿಷಗಳ ಕಾಲ ಕ್ಲಾಪ್ ಬಿತ್ತು ಅಂತ. ಸುಮಾರು 6,500 ಇಂದ 7,000 ಜನ ಇದ್ರು, 2 ನಿಮಿಷಗಳ ಕಾಲ ಕ್ಲಾಪ್ ಬಿತ್ತು ಅಂತ. ಅಯಾಚಿತವಾಗಿ ಬಿದ್ದಿದ್ದು, ಯಾರು ಹೇಳಿ ಹೊಡೆಸಿದ್ದಲ್ಲ. ನಾನು ಈ ಪ್ರಯತ್ನ ಮಾಡಿದೆ ಒಂದ್ಸಲ. ನಾನೊಂದು ಶಿರ್ಸಿಯ ಒಂದು ಕಾಲೇಜಿಗೆ ಹೋಗಿದ್ದೆ. ಸುಮಾರು ಒಂದು 300-400 ವಿದ್ಯಾರ್ಥಿಗಳಿದ್ರು. ನಾನು ಹೇಳಿದೆ, ವಿವೇಕಾನಂದರು ಹೇಳದೆ ಅವರಿಗೆ 2 ನಿಮಿಷಗಳ ಚಪ್ಪಾಳೆ ಬಿದ್ದಿತ್ತು. ಈಗ ನಾನು ಹೇಳ್ತೀನಿ, ಈಗ ಚಪ್ಪಾಳೆ ಹೊಡಿರಿ ನೋಡೋಣ ಅಂತ. ಹುಡುಗರು ಎಷ್ಟೊತ್ತು ಹೊಡೆದ್ರು ಗೊತ್ತಾ? 40-45 ಸೆಕೆಂಡಿಗೆ ಚಪ್ಪಾಳೆ ನಿಂತೋಯ್ತು. ಹೇಳಿದ ಮೇಲೆ 40 ಸೆಕೆಂಡ್ ಹೊಡಿಲಿಕ್ಕಾಗ್ಲಿಲ್ಲ. ಹೇಳದೆ 2 ನಿಮಿಷಗಳ ಕಾಲ ಚಪ್ಪಾಳೆ ಬಿದ್ದಿತ್ತು ಅಂತಂದ್ರೆ ಆ 5 ಪದಗಳಲ್ಲಿ ಏನಿತ್ತು ಅಂತದ್ದು ಮಿತ್ರ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ. 3.5 ನಿಮಿಷದ ಆ ಭಾಷಣದ ಮೊದಲು 5 ಪದಗಳ ಮ್ಯಾಜಿಕ್ ಹೆಂಗಿತ್ತು ಗೊತ್ತಾ? ಸ್ವಾಮಿ ವಿವೇಕಾನಂದರು ಮೊದಲ 5 ಪದಗಳ ಉಚ್ಚಾರ ಮಾಡಿದ ತಕ್ಷಣ ತಮ್ಮೊಳಗೆ ಗುಸುಗುಸು ಅಂತಿದ್ದ ಜನ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಇದ್ದಕ್ಕಿದ್ದಂತೆ ಚಪ್ಪಾಳೆಗಳ ಸುರಿಮಳೆ ಶುರುವಾಯಿತು. ಆ ಚಪ್ಪಾಳೆ ನಡೆಯುವಾಗ ಮುಂದಿದ್ದವರ ಕಂಗಳಲ್ಲಿ ನೀರು ಸುರಿತಿತ್ತಂತ. ಹಿಂದೆ ಇರೋರು ಯಾರು ಈ ಮುಂದೆ ಇದ್ದವನು ಮಾತನಾಡೋದು ಅಂತ ಅವ್ರ ಹಿಂದೆ ಇರೋರು ನಿಂತ್ಕೊಂಡು ನೋಡಿದ್ರು, ಯಾರು ಅಂತ ನೋಡಬೇಕು ಅಂತ. ಇವ್ರು ನಿಂತಾಗ ಹಿಂದಿನವರಿಗೆ ಕಾಣಲಿಲ್ಲ ಅಂತ ಅವರಲ್ಲಿ ಅನೇಕರು ಮುಂದಕ್ಕೆ ಓಡ ಬಂದ್ರು, ನಾನು ಮುಂದೆ ಹೋಗಿ ನೋಡ್ತೀನಿ ಅಂತ. ಅನೇಕರಿಗೆ ಈ ಗೊಂದಲದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ, ನೀನ್ ನಮಗ್ ಕಾಣ್ತಾ ಇಲ್ಲ, ನಾನ್ ನಿಮಗ್ ಕಾಣ್ತಾ ಇದ್ದೀನ ನೋಡಿ ಅಂತ ಅವ್ರವ್ರ ಹ್ಯಾಟ್ ಎಸೆದ್ರಂತೆ ಮೇಲೆ. ಅರ್ಥ ಆಗ್ತಿದೆ ಏನ್ ಹೇಳ್ತಿದ್ದೀನಿ ಅಂತ? ತಮ್ಮ ಹ್ಯಾಟನ್ ಮೇಲಕ್ಕೆ ಎಸೆದು ನನ್ನನ್ನಾದ್ರೂ ನೋಡಪ್ಪ ನಾನು ಇಲ್ಲಿದ್ದೀನಿ ಅನ್ನೋ ತರ. ವಾಟ್ ವಾಸ್ ದ ಮ್ಯಾಜಿಕ್? ಸ್ವಾಮಿ ವಿವೇಕಾನಂದರಲ್ಲಿದ್ದ ಯಾವ ಸಂಗತಿ ನನ್ನಲ್ಲಿಲ್ಲ? ನಾನು ಯಾಕೆ ನಿಮ್ಮನ್ನ ಹಂಗೆ ಇಂಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ? ನೀವ್ ಯಾಕೆ ಮತ್ತೊಂದು 20 ಜನರನ್ನ ಹಿಂಗೆ ಇಂಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ? ನಂಗೆ ಬಹಳ ತಲೆ ಕೊರಿತಾ ಇತ್ತು. ಯಾಕೆ ಸ್ವಾಮೀಜಿಯೊಳಗೆ ಇದೊಂದಿದೆ? ಯಾವ 5 ಪದಗಳ ಸಾಮರ್ಥ್ಯ ಏನಿತ್ತು? ನಂಗೆ ನಮ್ಮ ಮೇಷ್ಟ್ರು ಹೇಳಿದ್ರು ಪ್ರಶ್ನೆ ಕೇಳಿದಾಗ, ವೆನ್ ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್, ಏನಿತ್ತು 5 ಪದಗಳಲ್ಲಿ, ಯಾಕೆ ಇಷ್ಟೊಂದು ಚಪ್ಪಾಳೆ ಬಿತ್ತು ಅಂತ. ಅವ್ರು ಹೇಳಿದ್ರು, ಅಮೆರಿಕಾ ಜನಕ್ಕೆ ಸೋದರತ್ವವೇ ಗೊತ್ತಿರಲಿಲ್ಲ. ಮೊದಲನೇ ಬಾರಿಗೆ ಒಬ್ಬ ಸೋದರ ಅಂತ ಕರೆದ್ರಲ್ಲ, ಅದಕ್ಕೆ ಚಪ್ಪಾಳೆ ಬಿತ್ತು ಅಂತ. ಅಂಡ್ ದಟ್ ವಾಸ್ ಫಾಲ್ಸ್, ಸುಳ್ಳು ಆನ್ಸರ್ ಅದು. ಇಡೀ ಆ ಸಭೆ ನಡೆದಿದ್ದೆ ವಿಶ್ವ ಭ್ರಾತೃತ್ವ ಸಮ್ಮೇಳನ ಅಂತ, ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್. ಯಾಕೆ ಅಂತಂದ್ರೆ ಎಲ್ಲ ರಿಲಿಜನ್ಗಳು ಸಹೋದರತ್ವ ಭಾವದಿಂದ ಇರಬೇಕು ಎನ್ನುವ ಸಹೋದರತ್ವ ಭಾವನೆಯನ್ನ ಸಾರ್ಲಿಕ್ಕೇನೆ ಸೇರಿದ್ದು. ಹಾಗಿದ್ಮೇಲೆ ಏನು ವಿಶೇಷ ಇತ್ತು? ವಿವೇಕಾನಂದರನ್ನು ಓದ್ತಾ ಹೋದ್ಮೇಲೆ ಗೊತ್ತಾಯ್ತು. ಒಂದ್ ಕಡೆ ಪತ್ರದಲ್ಲಿ ಸ್ವಾಮಿ ವಿವೇಕಾನಂದರು ಬರೀತಾರೆ, ಸೀರಿಯಸ್ ಆಗಿ ಕೇಳಿ ಈ ಮಾತನ್ನ. ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತೇನು? ಎಲ್ಲ ತರುಣಿಯರು ಕೇಳಬೇಕಾಗಿರೋ ಮಾತು, ನಾನು ಕೇಳಿಸ್ಕೋಬೇಕು. ಮತ್ತೆ ಹೇಳ್ಕೊಳ್ಳೋದು ನಿಮಗೋಸ್ಕರ ಅಲ್ಲ, ನನಗೋಸ್ಕರ. ಸ್ವಾಮೀಜಿ ಹೇಳ್ತಾರೆ, ನಾನು ನನ್ನ ಜೀವನದಲ್ಲಿ ಇದುವರೆಗೂ ಅಂದ್ರೆ ಆಗ 30 ವರ್ಷ, ಜಸ್ಟ್ 30 years, ನನ್ನ ಜೀವನದಲ್ಲಿ ಇದುವರೆಗೂ ನಾನು ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರ ಬಗ್ಗೆನೂ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ, ಯಾರ ಬಗ್ಗೆ ಆದರೂ ಕೆಟ್ಟದಾಗ್ಲಿ ಅಂತ ನಾನು ಅಪೇಕ್ಷೆ ಪಡಲಿಲ್ಲ. ಇದರ ಪರಿಣಾಮವಾಗಿ ನನ್ನೊಳಗೆ ಒಂದು ಸಾತ್ವಿಕ ಶಕ್ತಿ ಹೇಗೆ ಹರಿತಾ ಇದೆ ಅಂತಂದ್ರೆ, ಅಮೆರಿಕಾದ 7,000 ಜನ ಏನು ಜಗತ್ತಿನ ಜನ ಬಂದು ನನ್ನ ಕಾಲ ಬುಡಕ್ಕೆ ಬೀಳಬೇಕು ಅನ್ನೋ ತರದ ಸಾತ್ವಿಕ ಶಕ್ತಿ ನನ್ನೊಳಗೆ ಹರಿತಾ ಇದೆ ಅಂತ ಅತ್ಯದ್ಭುತವಾದ ಮಾತುಗಳನ್ನು ಹೇಳಿದವರು ಸ್ವಾಮಿ ವಿವೇಕಾನಂದರು. ಎಂಥ ಶಕ್ತಿ ಅದು! ಆ ಶಕ್ತಿ ವಿವೇಕಾನಂದರಲ್ಲಿ ಮಾತ್ರನಾ? ಮಿತ್ರ, ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಅದನ್ನು ಹೊರಗೆ ತರುವಂತ ಮನಸ್ಥಿತಿ ಇಲ್ಲ ಅಷ್ಟೇ ನಮ್ಗೆ ಯಾರಿಗೂ. ವಿವೇಕಾನಂದರು ದೇವರು ಅನೇಕರು ಹೇಳೋದು ಕೇಳ್ತೀನಿ ನಾನು. ವಿವೇಕಾನಂದರಿಗೆ ಮಾತ್ರ ಸಾಧ್ಯ. ಏನ್ ದೇವರೇನಲ್ಲ ಮಿತ್ರರೆ, ನಾನಂತೂ ಒಪ್ಕೊಳ್ಳಲ್ಲ ಅದನ್ನ. ವಿವೇಕಾನಂದರು ಸಪ್ತರ್ಷಿ ಮಂಡಲದಿಂದ ಇಳಿದವರು. ನನ್ನ ಗುರುದೇವ ರಾಮಕೃಷ್ಣರು ಹೇಳ್ತಾರೆ, ಹೀಗಾಗಿ ಒಪ್ಪಿಕೊಳ್ತೇನೆ. ಬಿಟ್ರೆ ವಿವೇಕಾನಂದರು ನನ್ನಂತೆ ಮತ್ತು ನಿಮ್ಮಂತೆ ಒಬ್ಬ ಆರ್ಡಿನರಿ ವ್ಯಕ್ತಿಯೇ. ಆದರೆ ಜಗತ್ತನ್ನ ನೋಡುವ ದೃಷ್ಟಿಕೋನ ಬೇರೆ.
ನಮ್ಮದು ಮತ್ತು ವಿವೇಕಾನಂದರ ದೃಷ್ಟಿಕೋನ ಹೇಗೆ? ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ಸಲೀಸಾಗಿ ಹೋಗಿ ಕೂತರು ಅಂತ ನೀವು ಅಂದ್ಕೊಂಡ್ರೆ ಡೆಫಿನೆಟ್ಲಿ ಇಲ್ಲ. ವಿವೇಕಾನಂದರಿಗೆ ಅಮೆರಿಕಾದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ ಅಂತ ಗೊತ್ತಾಗಿದ್ದು ವಿವೇಕಾನಂದರು ಸನ್ಯಾಸತ್ವ ಸ್ವೀಕರಿಸಿ ದೇಶ ಅಲ್ದಾಡ್ತಾ ಇರುವಾಗ, ಗುಜರಾತ್ನಲ್ಲಿ ಒಬ್ಬ ಪಂಡಿತರ ಜೊತೆ ಮಾತನಾಡ್ತಾ ಇರುವಾಗ ಆ ಗುಜರಾತಿನ ಪಂಡಿತರು ಹೇಳಿದ್ರು, ನಿಮಗೆ ಹಿಂದೂ ಧರ್ಮವೂ ಚೆನ್ನಾಗಿ ಗೊತ್ತು, ಇಂಗ್ಲಿಷು ತುಂಬಾ ಪ್ರಭುತ್ವ ಇದೆ ನಿಮ್ದು ಇಂಗ್ಲಿಷಿನ ಮೇಲೂ, ನೀವು ಯಾಕೆ ಅಮೆರಿಕಾದ ಈ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಬಾರ್ದು ಅಂತ ಒಂದು ಪೇಪರ್ ರಿಪೋರ್ಟ್ ತೋರಿಸಿದ್ರು. ವಿವೇಕಾನಂದರು ನೋಡಿದ್ರು, ಭಗವಂತನ ಇಚ್ಛೆ ಇದ್ರೆ ಹೋಗ್ತೀನಿ ಅಂತ ನಿಶ್ಚಯ ಮಾಡಿದ್ರು. ಗುಜರಾತ್ನಲ್ಲಿ ನಿಶ್ಚಯ ಮಾಡಿದ್ದು. ಆ ಮನುಷ್ಯನ ಕಾನ್ಫಿಡೆನ್ಸ್ ನೋಡಿ ವಿವೇಕಾನಂದರು ನೋಡಿದಾಗ ಹೊಟ್ಟೆ ಉರಿಯೋದು ನಂಗೆ ಅದೇ ಕಾರಣಕ್ಕೋಸ್ಕರ. ಏನು ಕಾನ್ಫಿಡೆನ್ಸು? ವಿವೇಕಾನಂದರ ಸೋದರ ಸನ್ಯಾಸಿ ಒಂದ್ಸಲ ಬಂದವ್ರು ಹೇಳಿದ್ರು, ಸ್ವಾಮೀಜಿ ಅಮೆರಿಕಾದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ ಅಂತ ನೋಡಿದ್ದೀರಾ? ಏನು ತಯಾರಿ ಜೋರ್ದಾರಾಗಿ ಮಾಡ್ತಿದ್ದಾರೆ ಗೊತ್ತಾ ಅಂತಂದ್ರೆ ವಿವೇಕಾನಂದರು ಹೇಳಿದ್ರು, ಅದು ಯಾರಿಗೋಸ್ಕರ ನಡೀತಿದೆ ಗೊತ್ತಾ? ಸೋದರ ಸನ್ಯಾಸಿ ಕೇಳಿದ್ರು, ಯಾರಿಗೋಸ್ಕರ? ವಿವೇಕಾನಂದರು ಹೇಳಿದ್ರು, ಇವನಿಗೋಸ್ಕರ. ಕಾನ್ಫಿಡೆನ್ಸ್ ನೋಡಿ ಹೆಂಗಿದೆ. ಹೋಗ್ತೀನಿ ಅಂತ ಗ್ಯಾರಂಟಿ ಇಲ್ಲ, ಅಂಡ್ ಹಿ ಸೇಸ್ ಇವನಿಗೋಸ್ಕರ ನಡೀತಾ ಇರೋದು ಇದು. ಹಂಗಂದ್ಕೊಂಡ್ರು ವಿವೇಕಾನಂದರು. ಆದ್ರೆ ವಿವೇಕಾನಂದರಿಗೆ ಹೋಗ್ಲಿಕ್ಕೆ ಬೇಕಾಗಿರೋ ದುಡ್ಡಿರ್ಲಿ, ಅಮೆರಿಕಕ್ಕೆ ಹೋದ್ರೆ ಹಾಕೊಳ್ಳಿಕ್ಕೆ ಬಟ್ಟೆ ಇರಲಿಲ್ಲ. ಆ ಮಾತನ್ನ ಕಾನ್ಫಿಡೆಂಟ್ ಆಗಿ ಹೇಳಬೇಕಾದಾಗ ವಿವೇಕಾನಂದರು ಮಡ್ರಾಸಿಗೆ ಬಂದರು. ಆಗ ಮಡ್ರಾಸ್ ಈಗ ಚೆನ್ನೈ ಆಗಿದೆ ಅದು. ಮಡ್ರಾಸ್ನಲ್ಲಿ ವಿವೇಕಾನಂದರ ಮಾತುಗಳನ್ನು ಕೇಳಿ ಒಬ್ಬ ತರುಣ ಬಂದ, ಅಳಸಿಂಗ ಪೆರುಮಾಳ್ ಅಂತ. ವಿವೇಕಾನಂದರ ಪ್ರಭಾವಕ್ಕೊಳಗಾದ, ತನ್ನ ಮಿತ್ರರನ್ನ ಸೇರಿಸಿಕೊಂಡ, ಸ್ವಾಮೀಜಿ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ನಡೀತಾ ಇದೆ, ಹಿಂದೂ ಧರ್ಮದ ಪರವಾಗಿ ನೀವು ಹೋಗಿ ಬಂದ್ರಲ್ಲ. ಸ್ವಾಮೀಜಿ ಹೇಳಿದ್ರು, ನಾನು ರೆಡಿ ಕಣೋ, ದುಡ್ಡು ಯಾರು ಕೊಡ್ತಾರೆ? ಆ ಹುಡುಗರೆಲ್ಲ ಸೇರಿ ಮನೆಗೂ ಹೋಗಿ ಭಿಕ್ಷೆ ಬೇಡಿದ್ರು. ಭಿಕ್ಷೆ ಬೇಡಿ ಕಲೆಕ್ಟ್ ಮಾಡಿದ್ರು. ವಿವೇಕಾನಂದರ ವಿದೇಶ ಯಾತ್ರೆಗೆ ಎಷ್ಟು ಕಲೆಕ್ಟ್ ಆಯ್ತು ಗೊತ್ತಾ? ಲೆಸ್ ದೆನ್ 1000 ರೂಪೀಸ್. 1,000 ರೂಪಾಯಿ ಕಲೆಕ್ಟ್ ಆಗಲಿಲ್ಲ. ಇವತ್ತು ವಿವೇಕಾನಂದರ ಭಾಷಣದ ಬಗ್ಗೆ ಮಾತಾಡ್ಲಿಕ್ಕೆ ಹಾಕಿರುವಂಥ ಸ್ಪೀಕರ್ಸ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಖರ್ಚಾಗಿದೆ. ವಿವೇಕಾನಂದರಿಗೆ ಮಡ್ರಾಸ್ನಲ್ಲಿ 1,000 ರೂಪಾಯಿ ಕಲೆಕ್ಟ್ ಆಗಲಿಲ್ಲ. ಸ್ವಾಮೀಜಿ ಏನು ಮಾಡಿದ್ರು ಗೊತ್ತಾ? ಅದನ್ನ ಇಟ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಕಲೆಕ್ಟ್ ಮಾಡಿ ಹಾಕ್ಕೊಳ್ಳೋಣ ಅನ್ನಲಿಲ್ಲ. ಏನಂದ್ರು ಗೊತ್ತಾ? ನಾನು ಅಮೆರಿಕಕ್ಕೆ ಹೋಗುವ ಇಚ್ಛೆ ಭಗವಂತನಿಗೆ ಇನ್ನೂ ರೂಪುಗೊಂಡಿಲ್ಲ ಅಂತ ಅನ್ಸುತ್ತೆ, ಹೀಗಾಗಿ ಯಾರು ಬಡವರಿದ್ದಾರೋ ಅವರಿಗೆ ಈ ದುಡ್ಡನ್ನು ದಾನ ಮಾಡಿಬಿಡಿ, ನನಗೆ ಬೇಕಾಗಿಲ್ಲ ಅಂದ್ಬಿಟ್ರು. ದುಡ್ಡು ಖಾಲಿ. ಮುಂದೇನು? ಚಿಕಾಗೋ ಸರ್ವಧರ್ಮ ಸಮ್ಮೇಳನ ಹತ್ರ ಬರ್ತಿದೆ, ಯಾರು ಕರ್ಕೊಂಡು ಹೋಗೋದು? ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದ. ಅವನು ಖೇತ್ರಿಯ ಮಹಾರಾಜರ ದಿವಾನನಾಗಿದ್ದವ್ರು ಬಂದು ಹೇಳ್ತಾನೆ, ಸ್ವಾಮೀಜಿ ನಮ್ಮ ಮಹಾರಾಜರಿಗೆ ನಿಮ್ಮ ಆಶೀರ್ವಾದದಿಂದ ಗಂಡು ಸಂತಾನ ಆಗಿದೆ, ನಾಮಕರಣಕ್ಕೆ ನೀವೇ ಬರ್ಬೇಕಂತೆ ಎಂದ. ಸ್ವಾಮೀಜಿ ಅಂದ್ರು, ಯಾವ ಗಂಡು ಸಂತಾನವೋ? ನಾನು ಅಮೆರಿಕಕ್ಕೆ ಹೋಗ್ಲಿಕ್ಕೆ ದುಡ್ಡು ಬೇಡ್ಕೊಂಡು ತಿರುಗಾಡ್ತಿದ್ದೀನಿ, ಇಲ್ಲಿ ನಾನು ನಾಮಕರಣಕ್ಕೆ ಅಲ್ಲಿ ಬಂದ್ರೆ ಇಲ್ಲಿ ಯಾರು ದುಡ್ಡು ಬೇಡೋರು ಅಂದ್ರೆ ಅವನು ಏನಂದ ಗೊತ್ತಾ? ಇಲ್ಲಾದ್ರೆ ನೀವು ಬೇಡಿಕೊಂಡು ಒಬ್ಬ ಭಿಕಾರಿ ಅಂತ ಅಮೆರಿಕಕ್ಕೆ ಹೋಗ್ಬೇಕು, ಖೇತ್ರಿಗೆ ಬನ್ನಿ, ನಮ್ಮ ಮಹಾರಾಜರು ನಿಮಗೆ ರಾಜಸ್ಥಾನದ ಪಂಡಿತರಂತೆ ಅಮೆರಿಕಕ್ಕೆ ಕಳಿಸ್ತಾರೆ, ಅಮೆರಿಕಕ್ಕೆ ಕಳಿಸುವ ಹೊಣೆ ನಮ್ಮದ್ದು ಅಂತ ಭಗವಂತ ಹೆಂಗ್ ಸಹಾಯ ಮಾಡ್ತಾನ್ರಿ? 1,000 ರೂಪಾಯಿ ಕಲೆಕ್ಟ್ ಆಗಿರಲಿಲ್ಲ, ಈಗ ರಾಜನ ಮರ್ಯಾದೆಯಿಂದ ವಿವೇಕಾನಂದರು ಅಮೆರಿಕಕ್ಕೆ ಹೋಗುವಂತ ವ್ಯವಸ್ಥೆ. ವಿವೇಕಾನಂದರು ಅಮೆರಿಕಕ್ಕೆ ಹೋದ್ರು. ಅಮೆರಿಕಕ್ಕೆ ಕಳಿಸ್ಕೊಟ್ಟವರೆಲ್ಲ ದೊಡ್ಡ ದೊಡ್ಡವರು ರಾಜ ಇದ್ರು, ಅಳಸಿಂಗ್ ಪೆರುಮಾಳ್ನಂತ ಬುದ್ಧಿವಂತರಿದ್ರು. ವಿವೇಕಾನಂದರು ಅಮೆರಿಕಾದ ಯಾತ್ರೆಯಲ್ಲಿ ಹೋಗುವಾಗ ಅದ್ಭುತವಾಗಿರುವಂಥ ಕಥೆ ಅದು. ನಿಮ್ಗೆ ಯಾವಾಗಲಾದರೂ ಅವಕಾಶ ಸಿಕ್ಕಿದ್ರೆ ಅಷ್ಟು ಮಾತ್ರ ಓದಿ. ಒಂದು ಅದ್ಭುತವಾಗಿರುವಂಥ ಪುಸ್ತಕ ಇದೆ, ನಿಮ್ಮ ಸರ್ನ ಕೇಳಿ, ಶ್ರೀವತ್ಸ ಸರ್ನ, ವಿಶ್ವವಿಜೇತ ವಿವೇಕಾನಂದ ಅಂತ ಪುಸ್ತಕ ಇದೆ. 3 ಪುಸ್ತಕಗಳ ಸೀರೀಸ್ ಅದು. ಅದರಲ್ಲಿ ಒಂದು ಪುಸ್ತಕ ವಿಶ್ವವಿಜೇತ. ವಿವೇಕಾನಂದರು ಅಮೆರಿಕಕ್ಕೆ ಹೋಗುವಾಗ ನಡೆದ ಘಟನೆಗಳೇನು ಅಂತ. ವಿವೇಕಾನಂದರು ಅಮೆರಿಕಕ್ಕೆ ಕಾಲಿಟ್ಟಾಗ ಅವ್ರಿಗೆ ಗೊತ್ತಾಯ್ತು, ನನ್ನನ್ನು ಕಳಿಸಿದವರೆಲ್ಲ ಬಹಳ ಬುದ್ಧಿವಂತರಿದ್ದಾರೆ. ಎಷ್ಟು ಬುದ್ಧಿವಂತರು ಅಂದರೆ ಸಿಲ್ಕಿನ ಬಟ್ಟೆ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಚಳಿ ತಡ್ಕೊಳ್ಳಿಕ್ಕೆ ಬೇಕಾಗಿರುವ ಕಾಟನ್ ಬಟ್ಟೆ ಕೊಟ್ಟಿಲ್ಲ ನನಗೆ ಅಂತ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಟ್ಟೆ. ತಗೊಂಬಂದಿರೋ ದುಡ್ಡು ಬಟ್ಟೆಗೆ ಖರ್ಚಾಗತ್ತೆ, ತಗೊಂಬಂದಿರೋಂಥ ದುಡ್ಡು ಅಮೆರಿಕಾದ ಕಾಸ್ಟ್ಲಿ ಹೋಟೆಲ್ಗಳಲ್ಲಿ ಖರ್ಚಾಗತ್ತೆ. ವಿವೇಕಾನಂದರು ಅನ್ಕೊಂಡ್ರು 2 ದಿನದಲ್ಲಿ ಪ್ರೋಗ್ರಾಮ್ ಆಗತ್ತೆ, ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ಬಿಡೋಣ ಅಂತ ಅನ್ಕೊಂಡ್ರೆ ಪ್ರೋಗ್ರಾಮ್ಗೆ ಇನ್ನೂ 41 ಡೇಸ್ ಬಾಕಿ ಇದೆ. ಇಮ್ಯಾಜಿನ್ ಮಾಡಿ, ಪುತ್ತೂರಿನ ಯಾರೋ ಒಬ್ಬರು ಬೆಂಗಳೂರಿಗೆ ಪ್ರೋಗ್ರಾಮಿಗೆ ಹೋಗಬೇಕು ಅಂತ ಹೊರಟುಬಿಟ್ಟಿದ್ದಾರೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ, ಅವ್ರು ಯಾವುದೋ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಪರ್ ಡೇ 5,000 ರೂಪೀಸ್ ನೀವು ಕಟ್ಟಬೇಕು, ಹಂಗಿದ್ರೆ ಮಾತ್ರ ಉಳಿಲಿಕ್ಕೆ ಕೊಡ್ತಾರೆ. ಬೆಂಗಳೂರಿನಲ್ಲಿ ಓಡಾಟ ಎಲ್ಲವೂ ಕಾಸ್ಟ್ಲಿ ಅಂತಂದ್ರೆ ಪುತ್ತೂರಿನ ಹೋದ ಸಾಮಾನ್ಯ ವ್ಯಕ್ತಿ 2 ದಿನಕ್ಕೆ ವಾಪಸ್ ಬಸ್ ಹಿಡಿದು ಪುತ್ತೂರಿಗೆ ಬರ್ತಾನೆ, ಬೆಂಗಳೂರಿನ ಸಹವಾಸ ಬೇಡ ಅಂತ. ವಿವೇಕಾನಂದರು ಅನ್ಕೊಂಡ್ರು, ನನಗೆ ಸಾಕಪ್ಪ ಈ ಚಿಕಾಗೋ ಸಾಕು, ಎಲ್ಲಾದರೂ ಬೇರೆ ಕಡೆ ಹೋಗಬೇಕು ಅಂತ. ವಿವೇಕಾನಂದರಂದಾಗ ಯಾರೋ ಹೇಳಿದ್ರು, ಚಿಕಾಗೋಕ್ಕಿಂತ ಬೋಸ್ಟನ್ ಚೀಪಾಗಿ ವರ್ಕ್ ಆಗುತ್ತೆ, ಅಲ್ಲಿಗೆ ಹೋಗಿ ಅಂತ.
ಬೋಸ್ಟನ್ ಇನ್ನೊಂದು ನಗರ. ಮಂಗಳೂರಿಗೆ ಯಾರಾದರೂ ಬಂದರೆ ಮಂಗಳೂರಿಗಿಂತ ಪುತ್ತೂರು ಬೆಟರ್ ಕಣೋ. ಪುತ್ತೂರಲ್ಲಿ ಒಂದಷ್ಟು ಜನ ಒಳ್ಳೆಯವರಿದ್ದಾರೆ, ಕೊನೆ ಪಕ್ಷ ಮನೆಗೆ ಹೋಗಾದರೂ ಕೂರಿಸ್ಕೊಳ್ತಾರೆ. ಮಂಗಳೂರಲ್ಲಿ ಹಂಗೆ ಯಾರೂ ಇಲ್ಲ ಅಂದರೆ ಹೆಂಗಿರುತ್ತೋ ಹಾಗೆ. ವಿವೇಕಾನಂದರು ಬೋಸ್ಟನ್ನಿಗೆ ಹೊರಟು ನಿಂತರು, ಟ್ರೈನಲ್ಲಿ ಕೂತಿದ್ದಾರೆ, ಮುಂದೆ ಏನು ಅಂತ ಗೊತ್ತಿಲ್ಲ. ಬೋಸ್ಟನ್ನಲ್ಲಿ ಎಲ್ಲಿಗೆ ಹೋಗಬೇಕು, ಯಾವ ಹೋಟ್ಲು ಏನೂ ಗೊತ್ತಿಲ್ಲ. ಒಂದು ಹೆಣ್ಮಗಳು ಎದುರುಗಡೆ, ಕ್ಯಾಥರಿನ್ ಸ್ಯಾನ್ಬಾರ್ನ್ ಅಂತ, ಅವಳು ಎದುರುಗಡೆ ಕೂತಿದ್ಲು. ನೋಡಿ 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 ತುಂಬ ಹೊತ್ತು ಈ ಮನುಷ್ಯ ಏನೋ ಸ್ಪೆಷಲ್ ಆಗಿದ್ದಾನಲ್ಲ ಅಂತ, ಆರ್ ಯು ಎನ್ ಇಂಡಿಯನ್ ಅಂತ ಕೇಳಿದ್ದು. ಸ್ವಾಮೀಜಿ ಸೆಡ್ ಯೆಸ್, ಐ ಆಮ್ ಎನ್ ಇಂಡಿಯನ್. ನೆಕ್ಸ್ಟ್ ಪ್ರಶ್ನೆ, ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಬೋಸ್ಟನ್ನಿಗೆ ಹೋಗ್ತಾ ಇದ್ದೀನಿ ಅಂದರು. ಆ್ಯಸ್ ಇಫ್ ಈ ನೋಸ್ ಬೋಸ್ಟನ್, ಭಾಳ ಚೆನ್ನಾಗಿ ಗೊತ್ತಿದೆ ಅನ್ನೋ ಥರ ಬೋಸ್ಟನ್ನಿಗೆ ಹೋಗ್ತಿದ್ದೀನಿ ಅಂದರು. ಇವಳಿಗೆ ಭಾಳ ಆಶ್ಚರ್ಯ, ಅಯ್ಯೋ ನಮ್ಮೂರು ಬೋಸ್ಟನ್ನು, ಯು ನೋ ಎನಿವನ್ ಇನ್ ಬೋಸ್ಟನ್? ಯಾರಾದರೂ ಗೊತ್ತಾ ನಿಮಗೆ ಬೋಸ್ಟನ್ನಲ್ಲಿ? ಸ್ವಾಮೀಜಿ ಹೇಳಿದ್ರು, ಎಸ್ ಐ ನೋ ಒನ್. ಯಾರದು ಅಂತ ಕೇಳಿದರೆ ನೀನೇ, ಇನ್ಯಾರೂ ಪರಿಚಯ ಇರಲಿಲ್ಲ, ನಿಂದೆ ಪರಿಚಯ ಆಯ್ತು ಈಗ. ಎಸ್ ಅಂತ ಸ್ವಾಮೀಜಿ ಮಾತಾಡ್ಸಿದ್ರು. ಅವಳಿಗೆ ಭಾಳ ಖುಷಿಯಾಗಿ ಕೇಳಿದ್ಲು, ನಮ್ಮ ಮನೇಲಿ ಇರ್ತೀರಾ? ಸ್ವಾಮೀಜಿಗೆ ಬೇಕಾಗಿದ್ದಿದ್ದು ಅದೇ. ಹೋಟ್ಲಲ್ಲಿದ್ದರೆ ಖರ್ಚು ಜಾಸ್ತಿ, ದುಡ್ಡಿಲ್ಲ, ಯಾರಾದರೂ ಇಟ್ಕೊಳ್ತಾರಲ್ಲಪ್ಪ ಪುಣ್ಯ ಅಂತ ಭಾಳ ಖುಷಿ ಆಗ್ಬಿಡ್ತೋ. ಖಂಡಿತವಾಗಿ ಇರ್ತೀನಿ. ಹಿಂದಿಯಲ್ಲಿ ಸ್ವಾಮೀಜಿ ಬಗ್ಗೆ ಬರೆದಂಥವ್ರೊಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ. ಸ್ವಾಮೀಜಿಗಾಗ ಅನ್ನಿಸ್ತಂತೆ, ಎರಡೂ ಕಣ್ಣಿಲ್ಲದವನಿಗೆ ಯಾರಾದರೂ ಒಂದು ಕಣ್ಣು ಕೊಡ್ತೀನಿ ಅಂದರೆ ಬೇಡ ಅಂತ ಹೇಳ್ತಾರೆ. ಏನು, ನನಗೆ ಒಂದು ಕಣ್ಣು ಕೊಡ್ತೀನಿ ಎಂದು ಆ ಪುಣ್ಯಾದ್ಗಿತ್ತಿ ಒಳ್ಳೇದಾಯಿತು ಅಂದೆ ಅಂತ. ಆದರೆ ಭಗವಂತನ ರೋಲ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅಲ್ಲಿ ಹೋದ ವಿವೇಕಾನಂದರಿಗೆ ಆಗಿನ ವೇಳೆಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಭಾಗವಹಿಸಲಿಕ್ಕೆ ಬೇಕಾಗಿರುವ ಪರಿಚಯ ಪತ್ರ ಇರಲಿಲ್ಲ. ಆಕೆ ಪ್ರಯತ್ನ ಪಟ್ಟು ರೈಟ್ ಅಂತ ಒಬ್ಬ ಮೇಷ್ಟನ್ ಕರೆಸ್ತಾಳೆ. ಅವಳು ಬಂದು ವಿವೇಕಾನಂದರ ಜೊತೆ ಮಾತಾಡಿ, ಆ ರೈಟ್ ಮಾತಾಡಿ ಏನು ಹೇಳ್ತಾರೆ ಗೊತ್ತಾ? WH ರೈಟ್ ಹೇಳ್ತಾರೆ, ನಿಮಗೆ ಪರಿಚಯ ಪತ್ರ ಕೇಳ್ತಾರ? ಈಗ ನಾನು ಭಾಷಣ ಮಾಡೋಕ್ಕಿಂತ ಮುಂಚೆ ಚಕ್ರವರ್ತಿ ಸೂಲಿಬೆಲೆ ಯಾರು ಅಂತ ಪರಿಚಯ ಹೇಳಿದರು. ನಮಗೆಲ್ಲ ಅಗತ್ಯ ಇದೆ, ಇಲ್ಲದೆ ಹೋದರೆ ಯಾರು ಅಂತಾನೆ ಗೊತ್ತಾಗೋದಿಲ್ಲ. ವಿವೇಕಾನಂದರಿಗೆ ಪರಿಚಯ ಪತ್ರ ಕೇಳಿದಾಗ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಏನಂತ ಕೇಳ್ತಾನೆ ಗೊತ್ತಾ? ನಿಮಗೆ ಪರಿಚಯ ಪತ್ರ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳೋದು ಒಂದೇ, ನಿಮ್ಮನ್ನು ಯಾರಾದರೂ ಪರಿಚಯ ಕೇಳ್ತಾರ ಸ್ವಾಮೀಜಿ ಅಂದುಬಿಟ್ಟ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ನಮ್ಮ ವಿವೇಕಾನಂದರ ಬಗ್ಗೆ ಕೊಡುವಂಥ ವರದಿ. ಅದಾದ ನಂತರ ಏನು ಪತ್ರ ಬರೀತಾನೆ ಗೊತ್ತಾ? ನನಗೆ ಈಗಲೂ ಹೆಮ್ಮೆ. ವಿವೇಕಾನಂದರನ್ನು ನೋಡಿದಾಗಲೆಲ್ಲ, ಇವತ್ತು ನರೇಂದ್ರ ಮೋದಿಯವರನ್ನು ಜಗತ್ತು ಗೌರವಿಸುವಾಗ ನಮಗೆಲ್ಲ ಗೂಸ್ ಬಂಪ್ಸ್ ಬರುತ್ತಲ್ಲ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ನರೇಂದ್ರ ಮೋದಿಗೆ ಒಂದು ಡಯಾಸ್ಪೋರಾ ಅಮೇರಿಕಾದಲ್ಲಿದೆ ಸ್ವೀಕಾರ ಮಾಡಲಿಕ್ಕೆ, ಹೀಗಾಗಿ ಗೌರವ ಬೇರೆ. ಆದರೆ ಆವತ್ತು ವಿವೇಕಾನಂದರಿಗೆ ಏನೂ ಇಲ್ಲದೆ ಹೋದಾಗ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹೇಳ್ತಾನೆ, ನನ್ನ ದೇಶದ ಇವತ್ತಿನ ಎಲ್ಲ ಪಂಡಿತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಹಾಕಿ ವಿವೇಕಾನಂದರೊಬ್ಬರನ್ನೇ ಇನ್ನೊಂದು ತಟ್ಟೆಯಲ್ಲಿ ಕೂರಿಸಿದರೆ ವಿವೇಕಾನಂದರ ತೂಕವೇ ಅವರೆಲ್ಲರಿಗಿಂತಲೂ ಜಾಸ್ತಿ ಆಗುತ್ತೆ. ಇಂಥ ಒಬ್ಬ ವ್ಯಕ್ತಿ ಕಳೆದ 400 ವರ್ಷಗಳಲ್ಲಿ ಅಮೆರಿಕಾದಲ್ಲಿ ತಿರುಗಾಡಿರಲಿಲ್ಲ, ಈಗ ಬಂದಿದ್ದಾನೆ. ಇವರಿಗಲ್ಲದೆ ಮತ್ತಾರಿಗೆ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡುವಂತ ಅಧಿಕಾರ ಅಂತ ಹೇಳಿದಿದೆಯಲ್ಲ, ನನಗದು ನೋಡುವಾಗಲೆಲ್ಲ ಹೆಮ್ಮೆ ಅನ್ಸುತ್ತೆ. ಯಾರ ಬಗ್ಗೆ ಮಾತಾಡಿರೋದಿದು? ಹಿ ಈಸ್ ಮೈ ಐಕಾನ್. ನಿನ್ನ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದರೆ ನನಗೆ ವಿವೇಕಾನಂದರಿಗಿಂತ ಒಂದು ಗುಲಗಂಜಿ ತೂಕ ಕೆಳಗಿನ ಮತ್ತೊಬ್ಬ ವ್ಯಕ್ತಿ ಗೋಚರಿಸಲ್ಲ. ನನಗೆ ಯಾವತ್ತೂ ಸುದೀಪ್ ಫೇವ್ರೆಟ್ ಹೀರೋ ಆಗಲಿಲ್ಲ, ನನಗೆ ಯಾವತ್ತೂ ರಕ್ಷಿತ್ ಶೆಟ್ಟಿ ಫೇವ್ರೆಟ್ ಹೀರೋ ಆಗಲಿಲ್ಲ. ಐ ಲೈಕ್ ದಮ್ ಆಸ್ ಅನ್ ಆಕ್ಟರ್. ಆದರೆ ನಿನ್ನ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದರೆ ನನಗೆ ಯಾವಾಗಲೂ ನೆನಪಾಗೋದು ಸ್ವಾಮಿ ವಿವೇಕಾನಂದ್ರ. ಎಂಥ ಹೀರೋ! ಜಗತ್ತಿನ ಮುಂದೆ ನಿಂತರೆ ಹೆಂಗಿತ್ತು, ಆತ ಮಾತಾಡಿದ್ರೆ ಹೇಗಿತ್ತು, ಆತ ನಡೆದ್ರೆ ಹೇಗಿತ್ತು, ಇಡೀ ಜಗತ್ತು ಅದರಬೇಕಲ್ಲ. ವಿವೇಕಾನಂದರು ರಸ್ತೆಯಲ್ಲಿ ನಡಿಬೇಕಾದ್ರೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗೋ ಮುಂಚೆ ಒಂದಷ್ಟು ಜನ ಬಂದು ಹುಡುಗರು ಅವರು ಪೇಟ ಎಳಿತಾರೆ, ಅವ್ರ ಬಟ್ಟೆ ಎಳಿತಾರೆ. ಅವ್ರಿಗೊಂದು ಕ್ಯೂರಿಯಾಸಿಟಿ, ನಮ್ಮ ಥರ ಕೋಟ್ ಹಾಕ್ಕೊಂಡಿಲ್ಲ, ನಮ್ಮ ಥರ ಹ್ಯಾಟ್ ಹಾಕ್ಕೊಂಡಿಲ್ಲ, ಇದೇನೋ ಬೇರೆ ಥರ ಪೇಟ ಇದೆಯಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಸುಮ್ಮನೆ ಹೋದರು. ಒಂದು ಕಾರ್ಯಕ್ರಮದಲ್ಲಿ ಯಾರೋ ಕೇಳಿದ್ರು ಅವ್ರನ್ನ, ಮಿಸ್ಟರ್ ಸ್ವಾಮಿ, ಯು ಡೋಂಟ್ ಲುಕ್ ಲೈಕ್ ಅ ಜೆಂಟಲ್ಮನ್. ಅವ್ರ ಲೆಕ್ಕದಲ್ಲಿ ಜೆಂಟಲ್ಮನ್ ಅಂದರೆ ಕೋಟ್ ಹಾಕಿರಬೇಕು ಅಂತ, ಅವ್ರ ಲೆಕ್ಕದಲ್ಲಿ ಜೆಂಟಲ್ಮನ್ ಅಂದರೆ ಟೈ ಹಾಕಿರಬೇಕು ಅಂತ, ಅವ್ರ ಲೆಕ್ಕದಲ್ಲಿ ಜೆಂಟಲ್ಮನ್ ಅಂದರೆ ಹ್ಯಾಟ್ ಹಾಕ್ಕೊಂಡಿರಬೇಕು ಅಂತ. ಯು ಡೋಂಟ್ ಲುಕ್ ಲೈಕ್ ಅ ಜೆಂಟಲ್ಮನ್. ಸ್ವಾಮೀಜಿ ಏನಂದ್ರೆ ಗೊತ್ತಾ? ನಿನ್ನ ದೇಶದಲ್ಲಿ ಟೈಲರ್ಗಳು ಜೆಂಟಲ್ಮನ್ ಪ್ರೊಡ್ಯೂಸ್ ಮಾಡ್ತಾರೆ, ನನ್ನ ದೇಶದಲ್ಲಿ ಜೆಂಟಲ್ಮನ್ ಆಗಬೇಕು ಅಂದರೆ ಗುರುವಿನ ಕಾಲಬುಡದಲ್ಲಿ ವರ್ಷಗಟ್ಟಲೆ ಮೂಗು ತಿಕ್ಕಿದ ನಂತರ ಜೆಂಟಲ್ಮನ್ಗಳಾಗ್ತಾರೆ ಅಂತ. ಏನು ಚಂದದ ಮಾತು! ವಿವೇಕಾನಂದರು ಹಿಂದುತ್ವದ ಈ ಭಾವವನ್ನು ಜಗತ್ತಿಗೆ ಪ್ರಚಾರ ಮಾಡಿದ್ದು ಹೇಗೆ?
ಐ ಆಮ್ ವೆರಿ ಪ್ರೌಡ್. ಆ ವಿಚಾರಕ್ಕೆ ಹೆಮ್ಮೆ ಅನ್ಸುತ್ತೆ ನನಗೆ. ನಂಗೆ ತುಂಬ ಜನ ಕೇಳ್ತಾರೆ ಹಿಂದುತ್ವದ ಬಗ್ಗೆ ನಿಮ್ಗೆ ಹೆಮ್ಮೆ ಏನು ಅಂತಂದ್ರೆ, ವಿವೇಕಾನಂದರಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಜಗತ್ತಿನಲ್ಲಿ ಯಾರಿಗೂ ಪ್ರೊಡ್ಯೂಸ್ ಮಾಡ್ಲಿಕ್ಕಾಗಲಿಲ್ಲ, ಅದನ್ನು ಪ್ರೊಡ್ಯೂಸ್ ಮಾಡಿದ ಹಿಂದೂ ಧರ್ಮ, ಅದಕ್ಕೋಸ್ಕರ ಹಿಂದೂ ಧರ್ಮದಲ್ಲಿ ಇರ್ಲಿಕ್ಕೆ ಖುಷಿ ಪಡ್ತೀನಿ ನಾನು ಅಂತ ಹೆಮ್ಮೆ ಪಡೋದು ಬೇಡವೇನೋ? ಯಾರೋ ಸ್ವಾಮಿ ವಿವೇಕಾನಂದರಿಗೆ ಕೇಳಿದ್ರು, ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಪ್ರತಿ ಬಾರಿ ತರುಣರ ನಡುವೆ ಬಂದಾಗ ಈ ಪ್ರಶ್ನೆ ನೆನಪು ಮಾಡ್ಕೊಳ್ತೀನಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಂಕ್ ಅಂಡ್ ಮಂಕಿ ಅಂತ ಪ್ರಶ್ನೆ ಕೇಳಿದ್ರು. ಮಾಂಕ್ ಅಂದ್ರೆ ಸನ್ಯಾಸಿ ಅಂತ, MONK. ಅದಕ್ಕೆ EY ಹಾಕಿದ್ರೆ ಸನ್ಯಾಸಿ ಕೋತಿ ಆಗ್ಬಿಡತ್ತೆ. ಸನ್ಯಾಸಿಗಳೆಲ್ಲ ಕೋತಿಗಳು ಅಂತ ಹೇಳಬೇಕು, ಹಿಂದೂಗಳೆಲ್ಲ ಕೋತಿ ಸ್ವರೂಪದವರು ಅಂತ ಹೇಳಬೇಕು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಂಕ್ ಅಂಡ್ ಅ ಮಂಕಿ? ಒಂದು ಕಾರ್ಯಕ್ರಮದಲ್ಲಿ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳಿದ್ರೆ ಹೆಂಗಿರಬೇಡ. ಸ್ವಾಮೀಜಿ ಏನಾದ್ರು ಗೊತ್ತಾ? ಅ ವೆರಿ ಲಿಟಲ್ ಡಿಫರೆನ್ಸ್, ಬಹಳ ಡಿಫರೆನ್ಸ್ ಇಲ್ಲ ನೋಡು. ಮಾಂಕ್ ಇಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದಾನೆ, ಮಂಕಿ ಪ್ರಶ್ನೆ ಕೇಳ್ತಾ ಇದೆ, ಇಷ್ಟೇ ಡಿಫರೆನ್ಸು ಅಂದ್ರು ಸ್ವಾಮೀಜಿ. ಹೆಂಗಿರ್ಬೇಕು ಉತ್ತರ? ಹೇಳಿದ್ ಯಾರ ನಡುವೆ? ಅಮೆರಿಕಾದ ಕ್ರಿಶ್ಚಿಯನ್ರ ನಡುವೆ. ಡೆಟ್ರಾಯ್ಟ್ನ ಒಂದು ಚರ್ಚ್ನಲ್ಲಿ ಭಾಷಣ ಮಾಡಲಿಕ್ಕೆ ನಿಂತರು ಸ್ವಾಮಿ ವಿವೇಕಾನಂದರು, ಚರ್ಚಿನ ಒಳಗೆ. ಹಿ ವಾಸ್ ಸ್ಪೀಕಿಂಗ್ ಫ್ರಮ್ ದ ಪ್ಲಾಟ್ಫಾರ್ಮ್ ಆಫ್ ದ ಪಲ್ಪಿಟ್. ಮಾತಾಡ್ತಾ ನಿಂತಿರ್ಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತಾ? ನೀವು ಕ್ರಿಶ್ಚಿಯನ್ರು ನನ್ನ ದೇಶದ ಜನರ ಮೇಲೆ ಮಾಡಿರುವಂತ ಅತ್ಯಾಚಾರ ಎಂಥದ್ದು ಅಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಕ್ರಿಶ್ಚಿಯನ್ರು ನನ್ನ ದೇಶಕ್ಕೆ ಬಂದು ನನ್ನ ಜನರ ಮೇಲೆ ಮಾಡಿರುವ ಅತ್ಯಾಚಾರ ಎಂಥದ್ದು ಅಂತಂದ್ರೆ, ಅರಬ್ಬಿ ಸಮುದ್ರದ ಕೆಳಗಿರುವ ಅಷ್ಟು ಕೊಳೆಯನ್ನ ತೆಗೆದು, ಸಮುದ್ರದ ಕೆಳಗಿರುವ ಅಷ್ಟು ಕೊಳೆಯನ್ನ ತೆಗೆದು ನಿಮ್ಮ ಮುಖಕ್ಕೆ ಎರಚಿದ್ರು ಅದು ನಿಮ್ಮ ಪ್ರಾಯಶ್ಚಿತ್ತದ 1% ಆಗೋದಿಲ್ಲ. ಅಂತ ಮಾಡಬಾರ್ದು ಕೆಲಸ ನನ್ನ ದೇಶದಲ್ಲಿ ಮಾಡಿದ್ದೀರಿ ಅಂದ್ರು ಸ್ವಾಮೀಜಿ. ಯಾರಿಗೆ ಈ ದಮ್ ಹೇಳಿ? ನಾನು ಮಾತಾಡ್ತಾ ಇರೋದು 100% ಸತ್ಯ ಎನ್ನುವಂತ ವಿಶ್ವಾಸ ಯಾರಿಗಿದೆಯೋ ಅವನಿಗೆ ಮಾತ್ರ ಬರಬಹುದಾಗಿರುವಂತ ಅತ್ಯದ್ಭುತವಾಗಿರುವಂತ ಕಾನ್ಫಿಡೆನ್ಸ್ ಇತ್ತಲ್ಲ, ಅದು ಸ್ವಾಮಿ ವಿವೇಕಾನಂದರಿಗಿತ್ತು. ಇವತ್ತು ಯಾವ ಸಮ್ಮೇಳನದ ಬಗ್ಗೆ ನಾವು ಮಾತನಾಡ್ತಿದ್ದೀವಲ್ಲ, 132 ವರ್ಷಗಳ ಹಿಂದೆ ಸೆಪ್ಟೆಂಬರ್ 11ನೇ ತಾರೀಕು ಸ್ವಾಮಿ ವಿವೇಕಾನಂದರ ಆ ವೇದಿಕೆ ಮೇಲೆ ಹೋಗಿ ಕೂತಾಗ, ಹಿ ವಾಸ್ ಆನ್ ಆರ್ಡಿನರಿ ಮ್ಯಾನ್. ಕೂತ್ಕೊಳ್ಳುವಾಗ ವಿವೇಕಾನಂದರ ಮೊದಲು ಬೆಳಗಿನ ಸೆಷನ್ ನಲ್ಲಿ ಯಾರು ಡೈರೆಕ್ಟರ್ಸ್ಗಳಿದಾರೋ ಕಾರ್ಯಕ್ರಮದವರು ಒಂದು 7 ಜನ ಮಾತಾಡಿ ಮುಗೀತು. ಅದ್ಭುತವಾಗಿರುವಂತ ವೆಲ್ಕಮ್ ಅದಕ್ಕೆ. ಆನಂತರ ಅದರ ಮೇಲೆ ಮಾತನಾಡಬೇಕು, ಅದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಆಗಬೇಕು. ಒಬ್ಬೊಬ್ಬರೇ ಮಾತನಾಡಿದ್ರು. ಒಂದು 3-4 ಜನ ಆದ್ಮೇಲೆ ನಿರೂಪಕರು ಬಂದು ಕೇಳಿದ್ರು, ನೆಕ್ಸ್ಟ್ ಈಸ್ ಯೋರ್ ಟರ್ನ್ ಮಿಸ್ಟರ್ ವಿವೇಕಾನಂದ. ಸ್ವಾಮೀಜಿ ಏನಂದ್ರು ಗೊತ್ತಾ? ಇನ್ನೊಬ್ಬರು ಆಗ್ಬಿಡ್ಲಿ, ಆಮೇಲೆ ಮಾತಾಡ್ತೀನಿ ಪ್ಲೀಸ್, ನೆಕ್ಸ್ಟ್. ಇನ್ನೊಬ್ರಾಯ್ತು, ನೆಕ್ಸ್ಟ್. ಸ್ವಾಮೀಜಿ ಅಂದ್ರು ಇನ್ನೊಬ್ರು. ಇನ್ನೊಬ್ರಾಯ್ತು, ನೆಕ್ಸ್ಟ್. ಇನ್ನೊಬ್ರು. ಬೆಳಗಿನ ಸೆಷನ್ ಮುಗ್ದೋಯ್ತು. ಈ ನಿರೂಪಕರಿಗೆ ಡೌಟ್ ಬಂತು, ಕೂತ್ಕೊಂಡು ಜನರು ನೋಡ್ಲಿಕ್ಕೆ ಬಂದಿದ್ದಾನೋ ಮಾತಾಡ್ತಾನ? ಸ್ವಾಮೀಜಿ ಒಂದು ಪತ್ರದಲ್ಲಿ ಹೇಳ್ತಾರೆ, ನನಗಿಂತ ಮುಂಚೆ ಮಾತಾಡಿದವರು ಬರ್ಕೊಂಡು ಬಂದ್ಬಿಟ್ಟಿದ್ರು ಪೇಜ್ಗಟ್ಲೆ, ಏನು ಪುಂಖಾನುಪುಂಖವಾಗಿ ಹೊಡಿತಾ ಹೋದ್ರು. ನನಗೆ ಗೊತ್ತಾಯ್ತು, ನಾನು ಎಂಥ ತಪ್ಪು ಮಾಡಿದೆ, ನಾನು ಬರ್ಕೊಂಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನ್ನ ದಡ್ಡತನದ ಬಗ್ಗೆ ಬೇಜಾರಾಯ್ತು ನನಗೆ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡಿ ಫೈನಲಿ ಇನ್ನು ಕರೀಲಿಲ್ಲ ಅಂದರೆ ಕಷ್ಟ ಅಂತ, ನಾನು ಹೋಗಲಿಲ್ಲ ಅಂದರೆ ಕಷ್ಟ ಅಂತ ಗೊತ್ತಾದಾಗ ನಾನು ಹೋಗಿ ಮೈಕಿನ ಮುಂದೆ ಮುಂದೆ ನಿಂತ್ಕೊಂಡೆ ಮಾತಾಡಲಿಕ್ಕೆ ಅಂತ. ಅವ್ರು ಹೇಳ್ತಾರೆ, 7,000 ಜನ, ಅಷ್ಟು ಜನರನ್ನ ಒಟ್ಟಾಗಿ ಸ್ವಾಮೀಜಿ ನೋಡಿದ್ದೇ ಸುಳ್ಳು. ಅಂಥದ್ರಲ್ಲಿ ಭಾಷಣ ಮಾಡಬೇಕು. ಅವ್ರ ಎದುರುಗಡೆ ನಿಂತ್ಕೊಂಡು ಅವ್ರು ಹೇಳ್ತಾರೆ, ನಾನು ತಾಯಿ ಶಾರದೆಗೆ ಮನಸ್ಸಿನಲ್ಲೇ ನಮಿಸಿ ಮೊದಲ 5 ಪದಗಳನ್ನು ಉಚ್ಚಾರ ಮಾಡಿದೆ. ಅದೇನು ವಿದ್ಯುತ್ ಸಂಚಾರ ಆಯಿತೋ ಗೊತ್ತಿಲ್ಲ, ಇಡೀ ಸಭೆ ಬದಲಾಗಿ ಹೋಯಿತು ಅಂತ. ಎಂಥ ಅದ್ಭುತವಾಗಿರುವಂಥ ಸ್ವಾಗತ ಸಿಕ್ತು ಅಂದರೆ, ಆ ಸ್ವಾಗತ ಸಿಕ್ಕ ತಕ್ಷಣ ನಾವೇನು ಮಾಡ್ತೀವಿ ಗೊತ್ತಾ? ನಮ್ಮತನ ಮರ್ತೋಗ್ಬಿಡ್ತೀವಿ. ಯಾರಾದರೂ ಈಗ ಇಂಗ್ಲೀಷರು ಒಂದಷ್ಟು ಜನ ಸೇರಿ ನಿಮ್ಮನ್ನು ಸ್ವಾಗತ ಮಾಡಿ ಅವರೆಲ್ಲ ಸ್ವಲ್ಪ ಭಾರತದ ವಿರೋಧಿಗಳು ಅಂತ ಗೊತ್ತಾದರೆ ನಾವೇನು ಮಾಡ್ತೀವಿ ಗೊತ್ತಾ? ನಾವು ಭಾರತದ ಪರವಾಗಿ ಏನೂ ಮಾತಾಡೋದಿಲ್ಲ. ಅವ್ರಿಗೆ ಯಾಕೆ ಬೇಜಾರು ಮಾಡಿಸೋದು? ಇಷ್ಟು ಒಳ್ಳೆ ವೆಲ್ಕಮ್ ಮಾಡಿದ್ದಾರೆ, ನಾನು ಅವ್ರಿಗೆ ಖುಷಿ ಆಗುವಂಥ 4 ಮಾತಾಡ್ತೀನಿ ಅಂತ ಮಾತು ಮುಗಿಸ್ಬೋದು. ಆದರೆ ವಿವೇಕಾನಂದರು ಹಂಗೆ ಮಾಡಲಿಲ್ಲ. ವಿವೇಕಾನಂದರ ಭಾಷಣ ಶುರುವಾಗಿದ್ದು ಹೆಂಗೆ ಗೊತ್ತಾ? ಇವತ್ತು ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿದ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾರ ಪರವಾಗಿ? ಜಗತ್ತಿನ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಅಂತ. ಮೇಲ್ನೋಟಕ್ಕೆ ತುಂಬ ಸಿಂಪಲ್ ಅನ್ಸುತ್ತೆ. 2 ಸಂಗತಿಗಳನ್ನು ಗಮನಿಸಿ. ಜಗತ್ನಲ್ಲಿ ಅತ್ಯಂತ ಪ್ರಾಚೀನ ನಾವು ಅಂತ ಕ್ರಿಶ್ಚಿಯನ್ರು ಹೇಳ್ಕೊಳ್ತಾ ಇದ್ರು. ಸ್ವಾಮೀಜಿ ಹೇಳಿದ್ರು ಜಗತ್ತಿನ ಅತ್ಯಂತ ಪ್ರಾಚೀನ. 2ನೇದು ಸನ್ಯಾಸಿ ಸಂಘದ ಪರವಾಗಿ. ನೀವು ನೆನ್ನೆ ಮೊನ್ನೆ ಹುಟ್ಟಿದವ್ರು ಕಣಯ್ಯ.
ಅತ್ಯಂತ ಪ್ರಾಚೀನ ಸನ್ಯಾಸಿಗಳ ಸಂಘ ನಮ್ಮದ್ದು, ಅವರ ಪರವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಸ್ವಾಮೀಜಿ ಹೇಳಿದ್ರು. ಮೊದಲನೇದು ಅವ್ರಿಗೆ ಕ್ಲಿಯರ್ ಮಾಡಿದ್ರು, ನೀವೆಲ್ಲ ಓಲ್ಡು, ಭೂಮಿಯ ಮೇಲೆ ಮೊದಲು ಉಸಿರಾಡಿದ್ದು ನಾವೇ ಅಂತ ಇಂಡೈರೆಕ್ಟ್ಲಿ ಸ್ವಾಮೀಜಿ ಪ್ರೂವ್ ಮಾಡಿದ್ರು. ಎರಡನೇದು ಸ್ವಾಮೀಜಿ ಏನು ಹೇಳಿದ್ರು ಅಂತಂದ್ರೆ, ನೀವಿವತ್ತು ಭ್ರಾತೃತ್ವದ ಬಗ್ಗೆ ಮಾತನಾಡ್ತಿದ್ದೀರಾ, ಆದರೆ ನಿಮ್ಮ ಭ್ರಾತೃತ್ವ ಹೆಂಗೆ? ನಾನು ಕ್ರಿಶ್ಚಿಯನ್, ಅವನು ಹಿಂದೂ, ನಿನ್ನ ದಾರಿ ಸರಿ ಇಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅನ್ನೋದನ್ನ ಸಹಿಷ್ಣುತೆ ಅಂತ ಕರೀತಾರೆ. ಟಾಲರೆನ್ಸ್. ಟಾಲರೆನ್ಸ್ ಅಂದ್ರೆ ಏನು ಗೊತ್ತಾ? ಯು ಆರ್ ನಾಟ್ ರೈಟ್, ಬಟ್ ಏನು ಮಾಡೋದು, ನನ್ನ ಕರ್ಮ, ಐ ಹ್ಯಾವ್ ಟು ಟಾಲರೇಟ್. ನಿಮ್ಮ ಕ್ಲಾಸ್ನಲ್ಲಿ ನಿಮ್ಮ ಪಕ್ಕದ ಬೆಂಚ್ನಲ್ಲಿ ಕೂತಿರೋಂಥ ಒಬ್ಬ ಹುಡುಗ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅಂತ ಇಟ್ಕೊಳ್ಳಿ, ಯಾವಾಗಲೂ ಮಾತಾಡ್ತಿರ್ತಾನೆ, ಪೋಲಿ ಜೋಕ್ ಮಾಡ್ತಿರ್ತಾನೆ, ಹಿ ಈಸ್ ನಾಟ್ ರೈಟ್. ಬಟ್ ನಿಮ್ಮ ಕರ್ಮ ಏನು ಅಂತಂದರೆ ಕ್ಲಾಸ್ನಲ್ಲಿ ಕೂರಿಸ್ಬಿಟ್ಟಿದ್ದಾರೆ, ಕೂತ್ಕೊಂಡಿರಲೇಬೇಕು, ದೆನ್ ಯು ಟಾಲರೇಟ್ ಹಿಮ್, ಯು ಡೋಂಟ್ ಅಕ್ಸೆಪ್ಟ್ ಹಿಮ್. ಆದರೆ ಭಾರತ ಹೇಳುತ್ತೆ, ನಮ್ಮಲ್ಲಿ ಸಹಿಷ್ಣುತೆ ಅನ್ನೋ ಪದವೇ ಇಲ್ಲ. ಯಾಕೆ ಅಂದರೆ ಎಲ್ಲ ಮತಗಳು ಒಂದೇ ಗುರಿಯೆಡೆಗೆ ಸಾಕ್ತವೆ ಅಂತ ನಂಬಿರುವಂಥ ಶ್ರೇಷ್ಠ ಧರ್ಮ ನನ್ನದ್ದು. ಹೀಗಾಗಿ ವಿ ಡೋಂಟ್ ಟಾಲರೇಟ್, ವಿ ಅಕ್ಸೆಪ್ಟ್ ಎವರಿ ರಿಲಿಜನ್. ಜಗತ್ತಿನ ಭೂಮಂಡಲದ ಮೇಲೆ ಯಾರಾದರೂ ಒಬ್ಬರು ಆ ಥರ ಧರ್ಮದವರಿದ್ದರೆ ಅದು ಹಿಂದೂ ಧರ್ಮ ಮಾತ್ರ ಅನ್ನೋದನ್ನು ಇಂಡೈರೆಕ್ಟ್ಲಿ ಸ್ವಾಮಿ ವಿವೇಕಾನಂದರು ಆ ವೇದಿಕೆ ಮೇಲಿಂದ ಕೊಟ್ಟ ಮೆಸೇಜ್ ಇತ್ತಲ್ಲ, ಏನು ಅದ್ಭುತವಾದ ಮೆಸೇಜ್ ಅಂತಂದರೆ, ಬೆಂಗಳೂರಿನಲ್ಲಿ ಒಬ್ಬರು ಒಳ್ಳೆ ಸ್ಪೀಕರ್ ಇದ್ರು, ಎಜಾಜ್ ಅಹಮದ್ ಅಂತ. ಕಾಲಿರಲಿಲ್ಲ ಅವರಿಗೆ, ಅವರು ವೀಲ್ ಚೇರಲ್ಲಿ ಬರ್ತಿದ್ರು. ವಿವೇಕಾನಂದರ ಬಗ್ಗೆ ಮಾತನಾಡುವಾಗ ಮಾತ್ರ ಕಾಲಿದ್ದಿದ್ರೆ ಎದ್ದು ಓಡೋಗ್ಬಿಡ್ತಿದ್ರು ಅನ್ಸೋ ಅಷ್ಟರ ಮಟ್ಟಿಗೆ ಪ್ರಭಾವಿಯಾಗಿ ಮಾತಾಡೋರು. ಅವರೊಂದ್ಸಲ ಮಾತಾಡುವಾಗ ಹೇಳಿದರು, ವಿವೇಕಾನಂದರ 3.5 ನಿಮಿಷ ಭಾಷಣದ ಪರಿಣಾಮ ಅಮೆರಿಕ ಮತ್ತು ಯುರೋಪ್ನಲ್ಲಿ 3.5 ವರ್ಷ ತಿರುಗಾಡುವಂತೆ ಮಾಡಿಬಿಡ್ತು ಅವರನ್ನ. ಅಮೆರಿಕ ಯುರೋಪಿನ ಮೂಲೆಗೂ ವಿವೇಕಾನಂದರನ್ನ ಕರ್ಕೊಂಡೋಯ್ತು. ಅದು 3.5 ನಿಮಿಷದ ಭಾಷಣದ ಪರಿಣಾಮ ಆಗಿತ್ತು ಅಂತ. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಮೂಲೆಗೆ ಹೋಗಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಎಲ್ಲ ಹೇಳಿದರು. ಭಾರತಕ್ಕೆ ಬಂದು ಏನು ಹೇಳಿದ್ರು ಗೊತ್ತಾ? ಅಯೋಗ್ಯರ, ಏನಕ್ಕೂ ಲಾಯಕ್ಕಿಲ್ಲ ನೀವು ಅಂದರು. ಏನಂದ್ರು ಗೊತ್ತಾ? ಭಾರತಕ್ಕೆ ಬಂದವ್ರು ಹೇಳಿದರು, ಬ್ರಿಟಿಷರ ಬೂಟು ಕಾಲುಗಳನ್ನು ನೆಕ್ತಾ ಬಿದ್ದಿದ್ದೀರಲ್ಲ. ನಾನು ಕೆಲವೊಂದ್ಸಲ ವಿವೇಕಾನಂದರ ಮಾತುಗಳನ್ನು ಓದಬೇಕಾದ್ರೆ ಹೆಂಗಾಗತ್ತೆ ಗೊತ್ತಾ? ಅಕಸ್ಮಾತ್ ಏನಾದರೂ ಬೆಳಗ್ಗೆ ಓದಿದರೆ ಪರವಾಗಿಲ್ಲ, ಬಚಾವ್. ಸಂಜೆ 8 ಗಂಟೆ ಮೇಲೆ ಓದಿದರೆ ರಾತ್ರಿ ನಿದ್ದೆ ಬರದೇ ಇರೋ ಥರ ಆಗ್ಬಿಡುತ್ತೆ, ತಲೆ ಹೊಡಿತಾ ಇರತ್ತೆ, ಯಾರೋ ಬಂದು ಹ್ಯಾಮರಿಂದ ಚಚ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಕೂಡ ನಿಮ್ಮ ನಡುವಿಂದನೇ ಬಂದವನು. ನಾನೇನು ಬಹಳ ದೊಡ್ಡ ಮನೆತನ, ಏನೋ ಬೇರೆ ಫ್ಯಾಮಿಲಿ, ಬೇರೆ ಜಗತ್ತು, ಬೇರೆ ಊರು, ಹಂಗೇನು ಬಂದವನಲ್ಲ, ಇದೇ ಕಲ್ಕತ್ತಾದಿಂದ ಬಂದವನು. ಆದರೆ ಅಮೆರಿಕಾದ ಮತ್ತು ಯುರೋಪಿನ ಬುದ್ಧಿವಂತರು ನನ್ನ ಕಾಲಿಗೆ ಬಂದು ನಮಸ್ಕಾರ ಮಾಡ್ತಾರೆ, ಅದೇ ಜನ ಬಂದು ನಿಮ್ಮನ್ನ ಬೂಟ್ ಕಾಲಿಂದ ಒದಿತಾರೆ. ಯಾಕೆ ಹಿಂಗೆ? ಎಂಥ ಪ್ರಶ್ನೆ ನೋಡಿ ಇದು. ಯಾಕೆ ನಮ್ಮನ್ನು ಜಗತ್ತು ತುಚ್ಛವಾಗಿ ಕಾಣುತ್ತೆ ಅಂತಂದ್ರೆ, ಜಗತ್ತಿನ ಮುಂದೆ ಎದೆ ಎತ್ತಿ ನಿಲ್ಲಬಲ್ಲಂತ ಸಾಮರ್ಥ್ಯವನ್ನು ತೋರ್ಲಿಲ್ಲವಲ್ಲ, ವೀಕ್ನೆಸ್ ಅನ್ನ ಆರಾಧನೆ ಮಾಡ್ಕೊಳ್ತಾ ಕೂತಿದ್ದೀವಲ್ಲ. ಯಾವುದರಿಂದಾಗಿ ನಮ್ಮ ಎದೆ ಎತ್ತಿ ನಡೆಯಬಲ್ಲ ಸಾಮರ್ಥ್ಯವನ್ನ ನಾವು ಉಳಿಸಿಕೊಂಡಿಲ್ವೋ, ಆ ಥರದ ಸಾಮರ್ಥ್ಯ ಇಟ್ಟುಕೊಂಡಾದ್ರೂ ಏನು ಪ್ರಯೋಜನ? ಮಿತ್ರ, ನಂಗೆ ನಿಮ್ಮನ್ನು ನೋಡಿದಾಗ, ನನ್ನನ್ನು ಸೇರಿಸಿದಂತೆ ನೋಡಿದಾಗ ಬಹಳ ಸಂಕಟ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳೋರು, ನನಗೂ ಕೂಡ ಬಹಳ ಯೋಚನೆ ಇದೆ ಈ ಕುರಿತಂತೆ, 3 ಶಕ್ತಿಯ ಕುರಿತಂತೆ ಗಮನ ಕೊಡಿ ಅಂತ. ನಿಮ್ಗೆಲ್ರಿಗೂ ರೆಸ್ಪೆಕ್ಟ್ ಯಾಕಿದೆ ಗೊತ್ತಾ? ಈ 3 ಶಕ್ತಿಯ ಕಾರಣಕ್ಕೋಸ್ಕರ. ನಾನು ಸಂಜೆಯ ಕಾರ್ಯಕ್ರಮಕ್ಕಿಂತ ಹೆಚ್ಚು ಆಸ್ಥೆಯನ್ನ ಈ ಬೆಳಗಿನ ಪ್ರೋಗ್ರಾಮ್ಗೆ ಕೊಟ್ಟಿರೋದು. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ, ನೀವೆಲ್ಲರೂ ತರುಣರು ಕಂಡ್ರೋ, ಮನಸ್ಸು ಮಾಡಿದರೆ ಏನಾದರೂ ಮಾಡ್ತೀರಾ ಅನ್ನುವಂಥ ಒಂದು ವಿಶ್ವಾಸದ ಕಾರಣಕ್ಕೋಸ್ಕರ. ಯಾವುದು ತಾರುಣ್ಯ ಹಾಗಿದ್ರೆ? ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಈ ಪ್ರಶ್ನೆ ಯಾರಾದರೂ ಕೇಳಿದರೆ ಏನು ಹೇಳ್ತಿದ್ದೆ ಗೊತ್ತಾ? ಯಾರು ಅಂಡರ್ 20 ಇದ್ದಾರೋ, ಟೀನೇಜ್ನಲ್ಲಿ ಇದ್ದಾರೋ ಅವರು ಮಾತ್ರ ತರುಣರು ಅಂತಿದ್ದೆ. ಆಮೇಲೆ ಸ್ವಲ್ಪ ಚೇಂಜ್ ಮಾಡಿದೆ ನಾನು ಅದನ್ನು, ಅಪ್ ಟು 35 ತರುಣರು ಅಂತ ಕರಿಬೋದು ಅಂತ. ಬಿಕಾಸ್ ಐ ಹ್ಯಾಡ್ ಕ್ರಾಸ್ಡ್ 20. ನಾನು ಈ ಗ್ರೂಪಿಂದ ಆಚೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ನಂಗೆ 35 ಕ್ರಾಸ್ ಆದಮೇಲೆ ನನಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, 35 ಈಸ್ ನಂಬರ್, ಮನಸ್ಸಿನಿಂದ ತಾರುಣ್ಯ ಇರಬೇಕು ಅಂತ. ಬಿಕಾಸ್ ನಂದು ಕ್ರಾಸ್ ಆಗೋಗಿತ್ತಲ್ಲ, ಇನ್ನು ನಾನು ತರುಣ ಅಲ್ಲ ಅಂತ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಬಟ್ ನಂಗೆ ಕೆಲವು ತರುಣರನ್ನು ನೋಡಿದಾಗ ಅನ್ಸುತ್ತೆ ಹೆಂಗಿರುತ್ತೆ ಅಂತಂದರೆ, ಅವನು ತರುಣಕ್ಕಿಂತ ಮುದುಕರಿಗೆ ತುಂಬ ಹತ್ತಿರ ಅಂತ. ನೀವು ಬೆಳಗ್ಗೆ ಹೇಳಿ, ಇವತ್ತು ನಾನೊಂದು ಚಾಲೆಂಜ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಂಡ್ರೋ ಅಂತ. ಅಯ್ಯೋ 5 ಗಂಟೆಗ ಶುರುನೇ ಅಯ್ಯೋ. ಅವನಿಗೆ ಹೇಳಿ,
ನೀನು ಈ ನಾಡಿನ ಪರಂಪರೆಗೆ ತಕ್ಕಂತೆ ಬದುಕಬೇಕು. ನೀನೊಂದು ಕೆಲಸ ಮಾಡು, 1 ವಾರ ನಾನು ಮೊಬೈಲ್ ಮುಟ್ಟೋದಿಲ್ಲ. 1 ವಾರ ಅವನ ಮುಖ ನೋಡ್ಬೇಕು ಒಂದ್ಸಲ ಗಾಬರಿ. ನೀವು ಸುಮ್ಮನೆ ಕೇಳಿ ನೋಡಿ, ನೀನು 1 ತಿಂಗಳುಗಳ ಕಾಲ ಇಂಥದ್ದೊಂದು ವೃತಾನುಷ್ಠಾನ ಮಾಡು. 1 ತಿಂಗಳು, ಅಯ್ಯಯ್ಯೋ, ಅವನಿಗೆ ಆ ಸಾಮರ್ಥ್ಯವೇ ಇಲ್ಲ. ಎಕ್ಸಾಮಿನೇಷನ್ನ 2 ತಿಂಗಳು ಮೇಷ್ಟ್ರುಗಳು ಏನು ಪಡಿಪಾಟಲು ಪಡ್ತಾರೆ ಮೇಷ್ಟ್ರುಗಳಿಗೆ ಮಾತ್ರ ಗೊತ್ತು. ಅವನ ಆಸಕ್ತಿಯನ್ನು ಡೈವರ್ಟ್ ಆಗದಂತೆ ತಡಿಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಯಾಕೆ ಇಷ್ಟು ವೀಕು? ಯಾಕೆಂದರೆ ಈ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಸ್ವಾಮೀಜಿ ಹೇಳಿದ್ರು 3 ಶಕ್ತಿ ಇದೆ, ಸರಿಯಾಗಿ ಗಮನಿಸಿ. ನೀವು ಯಾವ ಶಕ್ತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದೀರಾ ಅಂತ ಇವತ್ತು ಮನೆಗೆ ಹೋದ್ಮೇಲೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಯಾರ ಜೊತೆನೂ ಡಿಸ್ಕಸ್ ಮಾಡಬೇಡಿ. ನೀವು ಅಕ್ಕಪಕ್ಕದವ್ರ ಜೊತೆ ಡಿಸ್ಕಸ್ ಮಾಡಿದರೆ ಅವರು ಅದನ್ನು ಕಾಲು ಎಳೆಯುವಂಥ, ಕೀಟ್ಲೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಯಾರ ಜೊತೆನೂ ಮಾತಾಡಬೇಡಿ. ಇವತ್ತು ಸಾಯಂಕಾಲ ಮನೆಗೆ ಹೋದ್ಮೇಲೆ ಒಬ್ಬರೇ ಕೂತ್ಕೊಳ್ಳಿ. ನಾನು 3 ಶಕ್ತಿಯ ಉಲ್ಲೇಖ ಮಾಡ್ತೀನಿ. ಈ 3 ಶಕ್ತಿಯಲ್ಲಿ ನೀವೆಲ್ಲಿದ್ದೀರಾ ಅಂತ ಲೆಕ್ಕ ಹಾಕಿ. ಇದು ನಂದಲ್ಲ, ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಮೊದಲನೇದು ಜ್ಞಾನಶಕ್ತಿ, 2ನೇದು ಇಚ್ಛಾಶಕ್ತಿ, 3ನೇದು ಕ್ರಿಯಾಶಕ್ತಿ. ಜ್ಞಾನಶಕ್ತಿ ಅಂದರೆ ನಾಲೆಡ್ಜ್ನಿಂದ ಎಷ್ಟು ಎತ್ತರದಲ್ಲಿದ್ದೀನಿ ನಾನು ಅಂತ, ಎಷ್ಟು ಪರ್ಸೆಂಟೇಜ್ ಇರ್ಬೋದು ನನ್ನ ಹತ್ರ ಅಂತ. ಯಾರಿಗೆ ಕಂಪೇರ್ ಮಾಡಬೇಕು? ನಮ್ಮ ಮನೆಯಲ್ಲಿರುವಂಥ, ನಮ್ಮ ಪರಂಪರೆಯಲ್ಲಿರುವಂಥ ಹಿರಿಯರು ಮತ್ತು ಈಗ ತಾನೇ ಹುಟ್ಟಿರುವಂಥ ಮಕ್ಕಳು, ಬೆಳೀತಾ ಇರುವಂಥ ಮಕ್ಕಳು, ಇವರಿಬ್ಬರಿಗೂ ಕಂಪೇರ್ ಮಾಡಿದರೆ ನನ್ನ ನಾಲೆಜ್ ಎಲ್ಲಿದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಒಂದು ಪುಟ್ಟ ಪ್ರಯೋಗ ಮಾಡಿ. 2ನೇದು ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಅಂದರೆ ಏನು ಗೊತ್ತಾ? ಏನಾದರೂ ನಾನು ಬಯಸಿದ್ರೆ ಅದನ್ನು ಮಾಡಿಯೇ ಮಾಡ್ತೇನೆ, ಕೈ ಬಿಡೋದಿಲ್ಲ ಮಧ್ಯದಲ್ಲಿ. ಈ 3 ದಿನಗಳ ಕಾಲ ನಾನು ಮೊಬೈಲ್ ಮುಟ್ಟೋದಿಲ್ಲ ಅಂತ ನಿಶ್ಚಯ ಮಾಡಿದರೆ ತಿಪ್ಪರ್ಲಾಗ ಹೊಡೆದ್ರೂ ಮೊಬೈಲ್ ಮುಟ್ಟೋದಿಲ್ಲ. ಇಚ್ಛಾಶಕ್ತಿ ಅದು. 2ನೇದಿದೆ, ನಾನು ಅವಾಗ ಟ್ರೈ ಮಾಡ್ತೀನಿ, ಇದನ್ನು ಈಗಲೂ ಮಾಡ್ತೀನಿ ನಾನು. ನಂಗೆ ಅವ್ರು ಬಂದಾಗ ಕೇಳಿದ್ರು, ನವರಾತ್ರಿ ಉಪವಾಸ ಮಾಡ್ತೀರಾ ನೀವು ಅಂತ. ನಾನು ಮಾಡ್ತೀನಿ ನವರಾತ್ರಿ ಉಪವಾಸ. ಉಪವಾಸಕ್ಕೆ ಮಾಡ್ತಾ ಇರುವಾಗ ಆಗ್ತಿರ್ತಯ್ಯೋ, ಯಾವಾಗ ಮುಗಿಯುತ್ತೆ 9 ದಿನ, ಯಾವಾಗ ಈ ಸಲ ಅಂತೂ 10 ದಿನ ಬಂತು. ಡೇ 1ನಿಂದ ನವರಾತ್ರಿ ಮೇಲೆ ಬೇಜಾರು ನಮಗೆ. 10 ದಿನ ಅಲ್ಲಪ್ಪ ಈ ಸಲ. ನವರಾತ್ರಿ ಹೆಸರಿಗೆ ತಕ್ಕಂತೆ 9 ಇರೋದು ಬಿಟ್ಟು 10 ಹಾಕಿದೆ ಅಂತ. ಬಟ್ 10ನೇ ದಿನ ಮುಗಿಬೇಕಾದ್ರೆ ನನಗೆ ನನ್ನ ಮನಸ್ಸಿನ ಮೇಲೆ ಹೆಮ್ಮೆ ಆಗ್ತಿತ್ತು. ಯಾಕೆ ಅಂತಂದ್ರೆ ಹಠ ಹಿಡಿದು ಈ ವರ್ಷನೂ 10 ದಿನ ಮಾಡಿಬಿಟ್ನಲ್ಲ, ಮಾಡೇ ಮಾಡ್ತೀನಿ ಅಂತ. ನನ್ನ ಇಚ್ಛಾಶಕ್ತಿಯ ಟೆಸ್ಟಿಂಗು. ನಾನು ಪ್ರತಿ ಸಲ ಕೂತ್ಕೊಂಡಾಗ ಲೆಕ್ಕ ಹಾಕ್ತೀನಿ, ಹಿರಿಯರು ಮತ್ತು ನಮ್ಮ ಕಿರಿಯರ ನಡುವೆ ನಾನು ಎಲ್ಲಿ ನಿಂತ್ಕೊಳ್ತೀನಿ ಇಚ್ಛಾಶಕ್ತಿಯಲ್ಲಿ ಅಂತ ಟ್ರೈ ಮಾಡಿ ನೋಡಿ. ಒಂದು ಇಚ್ಛೆಯನ್ನ ಮಾಡಿಕೊಂಡ್ರೆ ಅದನ್ನು ಮಾಡಿಯೇ ಮಾಡ್ತೀನಿ ಅನ್ನುವ ಹಠ ಎಷ್ಟಿದೆ ಅಂತ. 3ನೇದೊಂದಿದೆ ಕ್ರಿಯಾಶಕ್ತಿ. ಏನಾದರೂ ಕೆಲಸ ತಗೊಂಡ್ರೆ ನಾನು ಹಿರಿಯರು ಮತ್ತು ಕಿರಿಯರ ನಡುವೆ ಅದನ್ನು ಸಾಧಿಸುವ ತಾಕತ್ ಎಲ್ಲಿವರೆಗೂ ಇದೆ ಅಂತ. ಫಾರ್ ಎಕ್ಸಾಂಪಲ್, ನಮ್ಮ ಮೇಷ್ಟ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ, ಇಂಥದ್ದೇನೋ ಕೆಲಸ ಮಾಡಬೇಕು ಅಂತ, ಅದು ಮುಗಿಯುವವರೆಗೂ ನಾನು ವಿಶ್ರಮಿಸೋದಿಲ್ಲ ಎನ್ನುವಂಥ ನಿಶ್ಚಯ ಎಷ್ಟಿದೆ ಅಂತ. ಆಶ್ಚರ್ಯ ಏನು ಗೊತ್ತಾ? ಮಕ್ಕಳಲ್ಲಿ 3 ಕಡಿಮೆ, ವಯಸ್ಸಾದವರಲ್ಲಿ ಜ್ಞಾನಶಕ್ತಿ ಹೈಯೆಸ್ಟ್, ಇಚ್ಛಾಶಕ್ತಿ 50% ಡೌನ್, ಕ್ರಿಯಾಶಕ್ತಿ ಅದಕ್ಕಿಂತಲೂ ಕಡಿಮೆ. ಯಾಕೆಂದರೆ ವಯಸ್ಸಾಗಿದೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಯೌವನದ ಮ್ಯಾಜಿಕ್ ಏನು ಗೊತ್ತಾ? ಜ್ಞಾನಶಕ್ತಿ 50% ಇರುತ್ತೆ, ಬಟ್ ಇಚ್ಛಾಶಕ್ತಿ 100%, ಕ್ರಿಯಾಶಕ್ತಿ 100%. ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಯಾರದ್ದು 100% ಇದೆಯೋ ಅವನು ಮಾತ್ರ ತರುಣ ಅಂತ ಕರೆಸಿಕೊಳ್ಳಲಿಕ್ಕೆ ಯೋಗ್ಯ. ಇವತ್ತು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನಿಮ್ಮನ್ನು ನೀವು ಒಂದ್ಸಲ ಹಿಂಗೆ ಮಾಡ್ಕೊಂಡು ನಿಂತ್ಕೊಂಡು ನೋಡಿ, ನಾನು ತರುಣ ಹೌದೋ ಅಲ್ವೋ, ಇಚ್ಛಾಶಕ್ತಿ ಇದೆಯೋ ಇಲ್ವೋ, ನನ್ನ ಹತ್ರ ಕ್ರಿಯಾಶಕ್ತಿ ಇದೆಯೋ ಇಲ್ವೋ ಅಂತ ಒಂದು ಸಲ ನೋಡಿ. ಈ ನೋಡುವ ಕ್ರಿಯೆ ನಿಮ್ಮದು ಮಾತ್ರ ಅಲ್ಲ, ವಿವೇಕಾನಂದರಿಗೂ ಇಂಥದ್ದೊಂದು ಕ್ರಿಯೆ ಆಗಿತ್ತು. ಸ್ವಾಮಿ ವಿವೇಕಾನಂದರು ಕಾಲೇಜಿಗೆ ಹೋಗಬೇಕಾದಾಗ, ನಿಮ್ಮ ವಯಸ್ಸಿನಲ್ಲಿರುವಾಗ, ಅವರ ತಂದೆ ಭೂಪೇಂದ್ರನಾಥ ದತ್ತ ಕೇಳಿದವರಿಗೆ ಕೈ ಎತ್ತಿ ಕೊಟ್ಬಿಡ್ತಿದ್ದ. ಒಂದಿನ ವಿವೇಕಾನಂದರು ತಡ್ಕೊಳ್ಳಿಕ್ಕಾಗಲಿಲ್ಲ. ಅಪ್ಪ, ನೀನು ಯಾರಿಗೆ ಕೊಟ್ಟಾಗ್ಲೂ ನಾನು ಸುಮ್ಮನೆ ನೋಡ್ತಾ ಇದ್ದೆ, ಒಬ್ಬ ಕುಡುಕ ಬಂದಿದ್ದಾನೆ, ಅವನಿಗೆ ಕೊಟ್ಬಿಟ್ಟಿಯಲ್ಲ. ಹಂಗೆ ಕೇಳಿದ ತಕ್ಷಣ ಅವರಪ್ಪ ಸುಮ್ಮನಿದ್ರು. ನೆಕ್ಸ್ಟ್ ಕೇಳಿದ, ಅವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡ್ತೀಯಲ್ಲ, ನನಗೆ ಅಂತ ಏನು ಇಡ್ತೀಯಪ್ಪ? ಹಂಗೆ ಕೇಳಿದ ತಕ್ಷಣ ಅಪ್ಪ ಅವನ ಕೈ ಹಿಡ್ಕೊಂಡ್ರು, ಎಳ್ಕೊಂಡು ಹೋಗಿ ಉದ್ದನೆಯ ಕನ್ನಡಿ ಮುಂದೆ ನಿಲ್ಲಿಸಿ, ಅಲ್ಲಿ ಏನು ಕಾಣ್ತಿದೆ ಅಂದರು. ಹುಡುಗ ಸ್ವಲ್ಪ ಕಾಲರ್ ಟೈಟ್ ಮಾಡಿಕೊಂಡು ನಾನು ಒಂದ. ಅಪ್ಪ ಏನಂದ್ರು ಗೊತ್ತಾ? ನಾನು ಇಲ್ಲದೆ ಹೋಗಿದ್ರೆ ಈ ನಾನು ಅನ್ನೋದು ಬರ್ತಿರಲಿಲ್ಲ. ಏನು ಕೊಟ್ಟಿದ್ದಾರೆ ಅಂತ ಕೇಳ್ತೀಯಲ್ಲ, ಇದು ನಾನೇ ಕೊಟ್ಟಿರೋದು. ನಾನು ನಿಂಗೆ ಒಳ್ಳೆ ಮನಸ್ಸು ಕೊಟ್ಟಿದ್ದೀನಿ, ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದೀನಿ. ತಾಕತ್ತಿದ್ರೆ ಅದನ್ನು ಬಳಸಿಕೊಂಡು ಎತ್ತರಕ್ಕೆ ಬೆಳಿ ಅಂತ ಅಪ್ಪ ಹೇಳಿ ಹೋದರು. ಈ ಹುಡುಗ ಕನ್ನಡಿ ಮುಂದೆ 10 ನಿಮಿಷ ನಿಂತ್ಕೊಂಡಿದ್ನಂತೆ. ಹೌದಲ್ಲ,
ಈ ದೇಹವನ್ನು ಚೆನ್ನಾಗಿ ಬಳಸಿಕೊಂಡು ನಾನು ಎತ್ತರಕ್ಕೇರುವಂಥ ಸಂಕಲ್ಪ ಮಾಡಬೇಕಲ್ಲ ಅಂತ ಅವತ್ತು ಮಾಡಿದ ಸಂಕಲ್ಪ ಭೂಮಾಕಾರವಾಗಿ ನಿಂತಿತು. ಈ ದೇಶ ಜಗತ್ತಿನೆದುರಿಗೆ ಎದೆಯೆತ್ತಿ ನಿಲ್ಲುವಂತೆ ಮಾಡುವಂಥ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡುಗೆಯಾಗಿ ಕೊಡ್ತು. ಮಿತ್ರ, ಇವತ್ತಿನ ಭಾರತ ಇದೆಯಲ್ಲ, ಅದು ನಿಸ್ಸಂಶಯವಾಗಿ ಸ್ವಾಮಿ ವಿವೇಕಾನಂದರ ಪಥದ ಮೇಲೆ ನಡೀತಾ ಇರುವಂಥ ಭಾರತ. ನಾವು ವೀಕ್ ಕಂಟ್ರಿ ಅಲ್ಲ ಇವತ್ತು. ಎಂಥ ಕಂಟ್ರಿ ಅಂತಂದರೆ, ಒಂದು ಸಲ ನಾವು ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಿದ್ವಿ 1971ನಲ್ಲಿ. 16-17 ದಿನಗಳಲ್ಲಿ ಯುದ್ಧ ಕಂಪ್ಲೀಟ್ ಮಾಡಿದ್ವಿ, 17 ಡೇಸ್. ಅದೇ ಅತ್ಯಂತ ಕಡಿಮೆ ಸಮಯದ ಯುದ್ಧ ಅಂದ್ಕೊಂಡ್ರೆ ಮೊನ್ನೆ ಆಪರೇಷನ್ ವಿಜಯ್ ಆಯಿತು, ಆಪರೇಷನ್ ಸಿಂಧೂರ್ ಆಯಿತು. ಆಪರೇಷನ್ ಸಿಂಧೂರ್ 4 ದಿನದಲ್ಲಿ ಮುಗಿದ ಯುದ್ಧ. 4 ದಿನದಲ್ಲಿ ಪಾಕಿಸ್ತಾನ ಭಾರತದ ಕಾಲಿಗೆ ಬಿದ್ದು ನೀವು ದಯಮಾಡಿ ಯುದ್ಧ ನಿಲ್ಲಿಸಬೇಕು ಅಂತ ಕೇಳಿಕೊಳ್ಳುವ ಮಟ್ಟಕ್ಕೆ ಬಂತಲ್ಲ, ಇದು ಹೊಸ ಭಾರತ. ಒಂದು ಕಾಲದಲ್ಲಿ ಭಾರತ ಅಂದರೆ ಹೇಗಿತ್ತು ಗೊತ್ತಾ? ಜಗತ್ತಿನ ಮುಂದೆ ಭಿಕ್ಷೆ ಬೇಡುವಂಥ ರಾಷ್ಟ್ರ ಭಾರತ ಅಂತಿತ್ತು. ಹಾವಾಡಿಗರ ದೇಶ ಭಾರತ ಅಂತ ಕರಿತಿದ್ರು. ಇವತ್ತು ಹಂಗಿಲ್ಲ ರೀ. ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ ಭಾರತ. $3 ಟ್ರಿಲಿಯನ್ ಎಕಾನಮಿ ನಮ್ದು. ಇನ್ನು 1-2 ವರ್ಷಗಳಲ್ಲಿ $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗ್ತೀವಿ ಭಾರತ. ಯಾರಾದರೂ ಹೇಳಿ ಬಡ ರಾಷ್ಟ್ರ ಭಾರತ ಅಂತ? ನಮ್ಮ ಹತ್ರ ಇರೋ ಫಾರೆಕ್ಸ್ ರಿಸರ್ವ್ ಎಷ್ಟು ಗೊತ್ತಾ ಇವತ್ತು? $700 ಬಿಲಿಯನ್. ಐನೋ ಇಲ್ಲಿರುವಂಥ ಬಹಳ ಜನರಿಗೆ ಫಾರೆಕ್ಸ್ ಅಂದ್ರೆ ಏನು ಅಂತ ಗೊತ್ತಿರಲಿಕ್ಕಿಲ್ಲ. ವಾಪಸ್ ಹೋಗೊಂದು ಗೂಗಲ್ ಸರ್ಚ್ ಮಾಡಿ, ನೋಡಬಾರದೆಲ್ಲ ಗೂಗಲಲ್ಲಿ ನೋಡ್ತಿರ್ತೀವಲ್ಲ. ಫಾರೆಕ್ಸ್ ಅಂದ್ರೆ ಏನು, ವಾಟ್ ಈಸ್ ಇಂಡಿಯನ್, ಹೌ ಮಚ್ ಈಸ್ ಇಂಡಿಯನ್ ಫಾರೆಕ್ಸ್ ಅನ್ನೋದನ್ನ ಇವತ್ತು ಸ್ವಲ್ಪ ಹುಡುಕಿ. $700 ಬಿಲಿಯನ್. ಅಮೆರಿಕಾದ ಅಧ್ಯಕ್ಷ ಹೇಳ್ತಾನೆ ಭಾರತದ ಮೇಲೆ 100% ಟ್ಯಾರಿಫ್ ಹಾಕ್ತೀನಿ. ಇಂಡಿಯಾ ಸೇಸ್ ವಿ ಡೋಂಟ್ ಕೇರ್. ಯಾಕೆ ಸಾಧ್ಯ ಆಗುತ್ತೆ ಗೊತ್ತಾ? ನನ್ನ ನಿಧಿಯಲ್ಲಿ $700 ಬಿಲಿಯನ್ ಇದೆ ಕಣ. 1.5 ವರ್ಷ ಅಮೆರಿಕ ಜೊತೆಗೆ ಬಿಸ್ನೆಸ್ಸೇ ಮಾಡದೆ ನಾನು ಬದುಕಬಲ್ಲೆ ಅನ್ನೋ ಕೆಪಾಸಿಟಿ ನನಗಿದೆ. ನಿನ್ನ ತಾಕತ್ ನಿಂದು, ನನ್ನ ತಾಕತ್ ನಂದು ಅಂತ ಭಾರತ ಎದೆ ಎತ್ತಿ ನಿಲ್ಲಲಿಕ್ಕೆ ಫಾರೆಕ್ಸ್ ಕೂಡ ಒಂದು ಕಾರಣ. ಮಿತ್ರ, ಈ ದೇಶದ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂತಂದ್ರೆ, ಜಗತ್ತಿನ ಎಲ್ಲರ GDP ಡಿಪ್ ಆಗ್ತಿರ್ಬೇಕಾದ್ರೆ ಭಾರತದ GDP ಎದೆ ಎತ್ಕೊಂಡು ನಿಂತ್ಕೊಂಡು ತೋರಿಸುತ್ತೆ ನಾನು ಹೆಂಗಿದ್ದೀನಿ ಅಂತ. ಅಮೆರಿಕಾದ ಅಧ್ಯಕ್ಷ ಇಂಡಿಯನ್ ಎಕಾನಮಿ ಇಸ್ ಡೆಡ್ ಅಂತಾನೆ. ಆದರೆ ಡೆಡ್ ಅಂದ ಮರು ತಿಂಗಳೇ ಈ ದೇಶದಲ್ಲಿ GST ಕಲೆಕ್ಟ್ ಆಗುವಂತ ರೇಂಜ್ ನೋಡಿದ್ರೆ ಗಾಬರಿ ಆಗುತ್ತೆ. ಒಂದು ದಿನದಲ್ಲಿ 1000 ಮಾರುತಿ ಶೋರೂಮ್ ನಿಂದ ಕಾರುಗಳು ಸೇಲ್ ಆಗ್ತವೆ. ವಿಚ್ ಇಸ್ ದ ಡೆಡ್ ಎಕಾನಮಿ? ಡೆಡ್ ಎಕಾನಮಿ ನಿಮ್ದಿರಬಹುದು, ನಮ್ದಲ್ಲ. ಭಾರತ ಜೀವಂತ ಎಕಾನಮಿ ಅಂತ ಪ್ರೂವ್ ಮಾಡಿದೆ. ಓಕೆ, ಎಲ್ಲ ಎಕಾನಮಿ ಯಾಕೆ? ಈ ದೇಶ 5G ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿದೆ. ಜಗತ್ತಿನಲ್ಲಿ ಹಾರ್ಡ್ಲಿ 7-8 ರಾಷ್ಟ್ರಗಳಲ್ಲಿ 5G ಟೆಕ್ನಾಲಜಿ ಇದೆ. ಒಂದು ರಾಷ್ಟ್ರ ನಂದು. 6G ಟೆಕ್ನಾಲಜಿಗೆ ಜಗತ್ತಿನ 2 ಅಥವಾ 3 ರಾಷ್ಟ್ರಗಳು ಮೊದಲ ಹೆಜ್ಜೆ ಇಟ್ಟರೆ ಅದರಲ್ಲಿ ಒಂದು ರಾಷ್ಟ್ರ ಭಾರತ ಆಗಿರುತ್ತೆ ಅಂತ ನೆನಪಿಟ್ಟುಕೊಳ್ಳಿ ಅಂತ. ಇದು ಭಾರತದ ಸಾಮರ್ಥ್ಯ. ಇವತ್ತು ಭಾರತ ಕ್ವಾಂಟಮ್ ಕಂಪ್ಯೂಟಿಂಗ್ನ ಕಡೆಗೆ ಹೋಗ್ತಿದೆ. ಯಾವ ಭಾರತದಲ್ಲಿ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಸಾಧ್ಯ ಇಲ್ಲ ಅಂತಿದ್ವೋ, ಇವತ್ತು ಭಾರತ ಜಗತ್ತಿನ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ನ ಆ ದೊಡ್ಡ ಉದ್ಯಮಕ್ಕೆ ಅಡಿ ಇಟ್ಟಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಜಗತ್ತಿನ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ನ 3 ದೊಡ್ಡ ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರವಾಗಲಿಕ್ಕಿದೆ. ಇದು ಭಾರತದ ರಿಸಾಲ್ವ್. ಅಂಡ್ ಹೂ ಇಸ್ ಗೋಯಿಂಗ್ ಟು ಡೂ ದಟ್? ಇಟ್ಸ್ ನಾಟ್ ನರೇಂದ್ರ ಮೋದಿ, ನಿರ್ಮಲಾ ಸೀತಾರಾಮನ್ ಅಲ್ಲ, ನಾನು ಮತ್ತು ನೀವೇ ಮಾಡಬೇಕಾಗಿದೆ ಅಂತ. ಮಿತ್ರ, ದಿಸ್ ಇಸ್ ಟೈಮ್. ಒಳ್ಳೆ ಸಮಯ ಬಂದಿದೆ ಈಗ. ಈ ಸಮಯ ಹೇಗೆ ಬಳಸ್ಕೊಳ್ಬೇಕು ಅಂತಂದರೆ, ಈ ದೇಶವನ್ನು ಎದೆಯೆತ್ತಿ ನಿಲ್ಲುವಂತೆ ಮಾಡಬೇಕು. ನನಗೆ ನಿಮಗೆ ಇರುವಂಥ ಒಂದು ಅವಕಾಶ ಏನು ಗೊತ್ತಾ? ವಿ ಆರ್ ರಿಯಲಿ ಲಕ್ಕಿ. ನನಗಿಂತ ಹೆಚ್ಚು ಲಕ್ಕಿ ನೀವು. ಯಾಕೆ ಅಂತಂದರೆ, ನನ್ನ ಹಿಂದಿನ ತಲೆಮಾರಿನವರು ಪ್ರಾಬಬ್ಲಿ ಕಳೆದ 1000 ವರ್ಷಗಳಲ್ಲಿ ಆಕ್ರಮಣಗಳ ಮೇಲೆ ಆಕ್ರಮಣ ನೋಡಿದರು. ಕಳೆದ 75 ವರ್ಷಗಳಲ್ಲಿ ನಮ್ಮ ದುರದೃಷ್ಟಕ್ಕೆ ಸರಿಯಾದ ವ್ಯಕ್ತಿಗಳ ನೇತೃತ್ವ ಸಿಗದೆ ಭಾರತ ಎತ್ತರಕ್ಕೇರ್ಬೋದಾಗಿದ್ದು ಹೋಗಲೇ ಇಲ್ಲ, ಅಲ್ಲೇ ಉಳಿತು. ನನ್ನ ತಾತನಿಗೆ ಅದು ನೋಡ್ಲಿಕ್ಕೆ ಸಿಗಲಿಲ್ಲ, ನನ್ನ ಮುತ್ತಾತನಿಗೆ ನೋಡ್ಲಿಕ್ಕೆ ಸಿಗಲಿಲ್ಲ. ವಿ ಆರ್ ಲಕ್ಕಿ. ಭಾರತ ಎತ್ತರಕ್ಕೆ ಏರ್ತಾ ಇದೆ, ಹೈಯೆಸ್ಟ್ ಪೊಸಿಷನಲ್ಲಿ ಕೂರುವಾಗ ನಾನೂ ಕೂಡ ಅದಕ್ಕೋಸ್ಕರ ಕೆಲಸ ಮಾಡುವ ಅವಕಾಶ ಸಿಗತ್ತೆ ಅನ್ನೋದು ನನಗೆ ಮತ್ತು ನಿಮಗೆ ಇರುವಂಥ ಭಾಗ್ಯ. ನನ್ನ ಹಿಂದಿನವ್ರಿಗೆ ಯಾರಿಗೂ ಇಲ್ಲದೆ ಇದ್ದಂಥ ಭಾಗ್ಯ. ಯಾಕೆ ಈ ಅವಕಾಶ ಬಿಟ್ಕೊಡ್ತೀರಾ? ಈ ಅವಕಾಶವನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತಂದರೆ ಐ ವಿಲ್ ಗಿವ್ ಯು ಅ ಚಾಲೆಂಜ್. ಒಂದು ಚಾಲೆಂಜ್ ತಗೊಳ್ಳಿ. ಏನು ಚಾಲೆಂಜ್ ಗೊತ್ತಾ? ಇನ್ನೇನು ಮಾಡಿ ಅಂತ ಹೇಳಲ್ಲ. ಮನೆಗೆ ಹೋದ ನಂತರ ವಿವೇಕಾನಂದರ ಒಂದು ಪುಸ್ತಕ ತೊಗೊಂಬನ್ನಿ. ಯು ಸ್ಟಾರ್ಟ್ ರೀಡಿಂಗ್. ನೀವು ಸ್ವಲ್ಪ ಹೈಸ್ಕೂಲ್ ಹುಡುಗರಾಗಿದ್ದರೆ ಪುಸ್ತಕ ತೊಗೊಂಬರಕ್ಕೆ ಹೇಳ್ತಿರಲಿಲ್ಲ ನಾನು, ಫೋಟೋ ತೊಗೊಂಡೋಗಿ ಅಂತಿತ್ತು. ವಿವೇಕಾನಂದರ ಫೋಟೋನ ಎದುರುಗಡೆ ಹಾಕ್ಕೊಂಡು, ಯಾರಿಗೆ ಪುಸ್ತಕ ಓದ್ಲಿಕ್ಕೆ ಆಗದೇ ಇಲ್ವೋ ಅವರು ಫೋಟೋ ಎದುರಿಗೆ ಹಾಕ್ಕೊಳ್ಳಿ.
ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು, ದಿಸ್ ಈಸ್ ಅ ಕೈಂಡ್ ಆಫ್ ಮೆಡಿಟೇಷನ್. ನೀವು ಯಾವುದಾದ್ರೂ ಸ್ವಾಮೀಜಿಗಳಿಗೆ ಮೆಡಿಟೇಷನ್ ಅಂದರೆ ಕಣ್ಣು ಮುಚ್ಕೋ, ಒಳಗೆ ನೋಡು ಅಂತೆಲ್ಲ ಹೇಳ್ತಾರೆ. ನಂಗೆ ಗೊತ್ತಿದೆ ನಮ್ಮ ಹುಡುಗರು ಒಳಗೆ ನೋಡಿದ್ರೆ ಏನೇನು ಕಾಣಿಸುತ್ತೆ ಅಂತ. ಅದಕ್ಕೆ ಕಣ್ಣು ಮುಚ್ಕೊಳ್ಳಿಕ್ಕೆ ಹೋಗಬೇಡಿ, ಕಣ್ಣು ತೆಕ್ಕೊಂಡು ಕೂತ್ಕೊಳ್ಳಿ. ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಎಷ್ಟು ಸಮಯ ಕೊಡಬೇಕು ಗೊತ್ತಾ ನೀವು? ಜಸ್ಟ್ ಫಾರ್ 2 minutes. ಕಣ್ಣು ಮುಚ್ಚಬೇಡಿ, ಕಣ್ಣನ್ನು ತೆಗೆದೇ ಇಟ್ಕೊಂಡು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಮನಸ್ಸಿನಲ್ಲಿ ಏನೇನು ಯೋಚನೆ ಬರುತ್ತೋ ಬರಲಿ, ಎಲ್ಲ ಎತ್ತೆತ್ತು ಬಿಸಾಕಿ ಅದು. ವಿವೇಕಾನಂದರ ಕಣ್ಣೊಳಗೆ ನೀವು ಮುಳುಗ್ತಾ ಇದ್ದಂತೆ ವಿವೇಕಾನಂದರು ನಿಮ್ಮ ಹೃದಯದೊಳಗೆ ಮುಳುಗ್ತಾರೆ, ಹೃದಯವನ್ನು ಕಲಕಿ ಬಿಡ್ತಾರೆ. ಅದರ ಪ್ರಭಾವ ಹೆಂಗಿರುತ್ತೆ ಅಂತಂದರೆ, ಮರುದಿನ ಬೆಳಿಗ್ಗೆ ಏಳುವಾಗ, ಮಲ್ಕೊಳ್ಳುವಾಗ ಯಾರು ನೀವಿದ್ರೋ ಅದಿರೋದಿಲ್ಲ, ಹೊಸದೊಬ್ಬ ವ್ಯಕ್ತಿ ನಿಮ್ಮೊಳಗಿಂದ ಎದ್ದಿರ್ತಾನೆ. ಇದು ನಾನು ಅನುಭವದ ಆಧಾರದ ಮೇಲೆ ಹೇಳ್ತೀನಿ ಮಿತ್ರರೆ. ಆ ಬದಲಾವಣೆ ಬರಬೇಕು ಅಂದರೆ ವಿವೇಕಾನಂದರು ಹೊಕ್ಕಬೇಕು. ಹೃದಯಕ್ಕೆ 4 ಕಂಪಾರ್ಟ್ಮೆಂಟ್ ಇರುತ್ತಂತೆ, ಮೇಲೆರಡು ಕೆಳಗೆರಡು. ಇನ್ನು 3 ಕಂಪಾರ್ಟ್ಮೆಂಟ್ ಯಾರಿಗಾದರೂ ಕೊಡಿ. 1 ಕಂಪಾರ್ಟ್ಮೆಂಟು ಸ್ವಾಮಿ ವಿವೇಕಾನಂದರಿಗೆ ಕೊಡಿ. ಆಮೇಲಿನ ಬದಲಾವಣೆ ನೋಡಿ ಎಂಥ ಬದಲಾವಣೆ ಬರುತ್ತೆ ಅಂತ ನಂಗೆ ವಿಶ್ವಾಸ ಇದೆ. ಅಂಥ ಬದಲಾವಣೆಗೆ ನೀವೆಲ್ಲ ತೆರೆದುಕೊಳ್ತೀರಾ. ವಿವೇಕಾನಂದ ಕಾಲೇಜ್ ಅದಕ್ಕೆ ಬೇಕಾಗಿರುವಂಥ ವಾತಾವರಣವನ್ನು ನಿರ್ಮಿಸಿರೋದ್ರಿಂದ ಹೊಸ ಚಿಂತನೆ ಈ ನಾಡಿನಿಂದ ಬರಲಿ ಅಂತ ನಾನು ಭಾವಿಸ್ತಾ, ಎಲ್ರಿಗೂ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಸ್ವಾಮಿ ವಿವೇಕಾನಂದರ ಪದತಲಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ, ಜೈ ಹಿಂದ್. ಒಂದ್ಸಲ ಭಾರತ್ ಮಾತೆಗೆ ಒಂದು ಜೈಕಾರ ಕೊಡೋಣವಾ? 2 ಕೈಗಳನ್ನು ಗಾಳಿಗೆ ಬೀಸಿ ಒಂದ್ಸಲ ನನ್ನ ಜೊತೆ, ಭಾರತ್ ಮಾತಾ ಕೀ. ಎನರ್ಜಿನೇ ಇಲ್ಲ, ಜೋರಾಗಿ ಬರಬೇಕು. ಜೈ ಅಂತ ಬರ್ಬಾರ್ದು. ಜೈ ಅಂದ್ರೆ ಹೆಂಗ್ ಬರಬೇಕು ಅಂತಂದ್ರೆ, ನಿಮಗೆ ಒಳಗೆ ಕೂತಿರುವ ಜಾಡ್ಯ ಕಿತ್ತು ಹೋಗೋ ತರ. ಒಂದ್ಸಲ ನನ್ನ ಜೊತೆ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಒಂದೇ ಒಂದೇ ಜೈ. ಈ ಅವಧಿಯ ಕಾರ್ಯಕ್ರಮ, ಉಪನ್ಯಾಸ ಕಾರ್ಯಕ್ರಮ ಇಲ್ಲಿಗೆ ಸಮಾಪನಗೊಂಡಿರುತ್ತದೆ. ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಉಪನ್ಯಾಸಕಿ ಶ್ರೀಮತಿ ಯಶವಂತಿ, ಅರ್ಥಶಾಸ್ತ್ರ ವಿಭಾಗ ಇವರಿಂದ. ಎಲ್ಲರಿಗೂ ಜೈ ಶ್ರೀರಾಮ್. ಇದೀಗ ಈ ಅವಧಿಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಸುಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ ಹಾಗೂ ರಾಷ್ಟ್ರ ಚಿಂತನೆಯಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಂಡು ಯುವ ಜನತೆಯಲ್ಲಿಯೂ ಈ ಕುರಿತು ಜಾಗೃತಿಯನ್ನು ಮೂಡಿಸುತ್ತಿರುವಂತಹ ಖ್ಯಾತ ವಾಗ್ಮಿಗಳಾದ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಇವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಂತೆಯೇ ಈ ದಿನದ ಸರಣಿ ಕಾರ್ಯಕ್ರಮಗಳಿಗೆ ದೀಪ ಪ್ರಜ್ವಲಿಸಿ ಶುಭಾರಂಭವನ್ನು ಮಾಡಿ ಉದ್ಘಾಟನಾ ಭಾಷಣ ಮಾಡಿದಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ KM ಕೃಷ್ಣ ಭಟ್ ಇವರಿಗೂ ಎಲ್ಲರ ಪರವಾಗಿ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಪಿ ಇವರು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಪ್ರೀತಿಯ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಾಲೇಜಿನ ಪ್ರಾಂಶುಪಾಲರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳು. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಾಲೇಜು ಆಡಳಿತ ಮಂಡಳಿಯ ನಿರ್ದೇಶಕರಾದ ಹಾಗೂ ಆಗಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೂ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಉಪನ್ಯಾಸಕೇತರ ಬಂಧುಗಳಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ಭುವನ ಮಂಗಲಕಾರಿ ಚಿರ ಸಮಾಧಿಯ ಗಿರಿ ಶಿಖರದಿ, ಚಿರ ಸಮಾಧಿಯ ಗಿರಿ ಶಿಖರದಿ ನರರ ಸೆರೆವೆಗೆ ಇಳಿದ ನರವರ ಜಯ ವಿವೇಕಾನಂದ ಗುರುವರ ಭುವನ ಮಂಗಲಕಾರಿ.
ವಿದ್ಯಾರ್ಥಿಗಳು ನೇರವಾಗಿ ತಮ್ಮ ತಮ್ಮ ತರಗತಿಗಳಿಗೆ ತೆರಳುವುದು. ವಿವೇಕಾನಂದ ಗುರುವರ ಭುವನ ಮಂಗಲಕಾರಿ ಚಿರ ಸಮಾಧಿಯ ಗಿರಿ ಶಿಖರದಿ
धारण आत्मसमर्पण महाहृदयनद महासम्मिलन गुरुपद धारण आत्मसमर्पण महाहृदयनद महासम्मिलन दया उच्छ्वसित स्रोत महा प्रेम विजृम्भितरङ्गम् संशय राक्षसनाशमहास्त्रम् यामि गुरुं शरणं भव वैद्यम् तत्त्वसमाहितचित्तम् प्रोज्वल भक्तिपटावृतवृत्तम् कर्मकलेवरम् अद्भुतचेष्टम् यामि गुरुं शरणं भव वैद्यम् यामि गुरुं शरणं भव वैद्यम् नरनवेशताळे भवरभ्रान्ति
ದಲ್ಲಿ ಮಾಡಿದಂತಹ ಭಾಷಣದಿಂದ ನಮ್ಮ ಭಾರತೀಯ ಸಂಸ್ಕೃತಿ ವಿಶ್ವದಾದ್ಯಂತ ಬೆಳಗಲು ಕಾರಣವಾಯಿತು. ಸ್ವಾಮಿ ವಿವೇಕಾನಂದರ ವೇದಾಂತ ಅವರ ವಿಶ್ವ ಬಾಂಧವ್ಯದ ಸಂದೇಶವನ್ನು ಮಗದೊಮ್ಮೆ ಮನನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಪರಿಕಲ್ಪನೆಯ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ಶಿಕ್ಷಣ ಸಂಸ್ಥೆಗಳ ಉದ್ದೇಶವಾದ್ದರಿಂದ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದಂತಹ ಭಾಷಣದ 132ನೇ ವರ್ಷಾಚರಣೆಯ ಪ್ರಯುಕ್ತ ವಿವೇಕ ವಿಜಯ ಶೀರ್ಷಿಕೆಯಡಿಯಲ್ಲಿ ಆಯೋಜಿಸಲಾದಂತಹ ಸರಣಿ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆಯಲ್ಲಿ ಇದೀಗ 2ನೇ ಅವಧಿ. ಅದು ಶಿಕ್ಷಕ ಬಂಧುಗಳಿಗಾಗಿ ರಾಷ್ಟ್ರ ರಕ್ಷಣಾ ವಿವೇಕ ಶಿಕ್ಷಣ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ತಮ್ಮೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಅದು ಶಿಕ್ಷಣವೆಂದರೆ ಕೇವಲ ಪಾಠ ಪುಸ್ತಕಗಳ ಅಧ್ಯಯನ ಅಲ್ಲ, ಅದು ಮಾನವನ ಆತ್ಮಶಕ್ತಿ, ನೈತಿಕ ಮೌಲ್ಯ ಹಾಗೂ ಚರಿತ್ರೆಯನ್ನು ಬೆಳೆಸುವಂಥ ಸಾಧನ. ಶಿಕ್ಷಣದ ಬಗೆಗಿನ ಸ್ವಾಮಿ ವಿವೇಕಾನಂದರ ನಿಲುವನ್ನು ನೀವುಗಳು ಅರ್ಥ ಮಾಡಿಕೊಳ್ಬೇಕಾದ್ದು ಅತ್ಯವಶ್ಯಕ ಅನ್ನುವ ನಿಟ್ಟಿನಲ್ಲಿ ಈ ವಿಷಯದ ಸಲುವಾಗಿ ಈ ಅವಧಿಯನ್ನು ತೆಗೆದುಕೊಳ್ಳಕ್ಕಿರುವಂಥವರು ಪ್ರಮುಖ ವಾಗ್ಮಿಗಳು, ಚಿಂತಕರು, ಲೇಖಕರು ಆಗಿರುವಂತಹ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು. ಇವರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಭ್ಯಾಗತರಾಗಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿನ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ವರದರಾಜ್ ಚಂದ್ರಗಿರಿ, ಹಾಗೆಯೇ ನಮ್ಮ ಜೊತೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವೀಂದ್ರ ಪಿ ಇದ್ದಾರೆ. ಇವರನ್ನು ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ದೇವಿಚರಣ್ ರೈ ಇವರು ಗಣ್ಯರನ್ನು ವೇದಿಕೆಯತ್ತ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಣ್ಯರು ವೇದಿಕೆಯಲ್ಲಿರಿಸಿದ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವ ಡಾಕ್ಟರ್ KN ಸುಬ್ರಹ್ಮಣ್ಯ ಕೂಡ ಇವರಿದ್ದಾರೆ. ತಾವುಗಳು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಪ್ರಾರ್ಥನೆ ನಮ್ಮ ವಿದ್ಯಾರ್ಥಿಗಳಿಂದ. ಗಣಪತಿ 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 ಪಾಲಯ ಮಾಂ. ಗಣಪತಿ ಗುಣಪತಿ ಗಜಪತಿ ಮಮಪತಿ ವರಪತಿ ಸುರಪತಿ ಪಾಲಯ ಮಾಂ. ಗಣಪತಿ ಗುಣಪತಿ ಗಜಪತಿ ಮಮಪತಿ ವರಪತಿ ಸುರಪತಿ ಪಾಲಯ ಮಾಂ. ಗಣಪತಿ ಬಾಲ ಗಣಪತಿ ನತನ ಗಣಪತಿ ಗಂಭೀರ ಗಣಪತಿ ವಾತಾಪಿ ಗಣಪತಿ 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 ಪಾಲಯ ಮಾಂ. ಗಣಪತಿ ಗುಣಪತಿ ಗಜಪತಿ ಮಮಪತಿ ವರಪತಿ ಸುರಪತಿ ಪಾಲಯ ಮಾಂ. ಗಣಪತಿ ಗುಣಪತಿ ಗಜಪತಿ ಮಮಪತಿ ವರಪತಿ ಸುರಪತಿ ಪಾಲಯ ಮಾಂ. ಗಣಪತಿ ಬಾಲ ಗಣಪತಿ ನತನ ಗಣಪತಿ ಗಂಭೀರ ಗಣಪತಿ ವಾತಾಪಿ ಗಣಪತಿ 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 ಪಾಲಯ ಮಾಂ. ಗಣಪತಿ ಗುಣಪತಿ ಗಜಪತಿ ಮಮಪತಿ ವರಪತಿ ಸುರಪತಿ ಪಾಲಯ ಮಾಂ. ಗಣಪತಿ ಗುಣಪತಿ ಗಜಪತಿ ಮಮಪತಿ ವರಪತಿ ಸುರಪತಿ ಪಾಲಯ ಮಾಂ. ವರಪತಿ ಸುರಪತಿ ಪಾಲಯ ಮಾಂ. ವರಪತಿ ಸುರಪತಿ ಪಾಲಯ ಮಾಂ. ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಬೇಕಾಗಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀಯುತ ರವೀಂದ್ರ ಪಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಈ ರೀತಿಯ 2ನೇ ಕಾರ್ಯಕ್ರಮ ಕಳೆದ ವರ್ಷ ಸೆಪ್ಟೆಂಬರ್ 11ನೇ ತಾರೀಕಿಗೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದಂಥ ಭಾಷಣದ ಸ್ಮರಣೆಗಾಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ.
ಅದಕ್ಕೆ ನಮಗೊಂದು ಅಗ್ರಿಮೆಂಟ್ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಮತ್ತು ನಮಗೆ ಏನಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ 11ಕ್ಕೆ ಚಕ್ರವರ್ತಿ ಸೂಲಿಬೆಲೆಯವರ ಡೈರಿಯಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಂದ ಬರ್ಕೊಂಡಿರಬೇಕು ಅಂತ. ಅವರು ಬರುವ ವರ್ಷದನ್ನು ಬಹುಶಃ ಬರೆದಿಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. 2-3 ರೀತಿಯ ಕಾರ್ಯಕ್ರಮಗಳು ಯೋಜನೆ ಮಾಡೋದು ನಾವು. ಮೊದಲನೇದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ, ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಅಷ್ಟೇ. ಯಾಕಂದರೆ ದ್ವಿತೀಯ PUC ವಿದ್ಯಾರ್ಥಿಗಳೇ ನಮ್ಮ ದೊಡ್ಡ ಹಾಲ್ನಲ್ಲಿ ಫುಲ್ ಆಗ್ತಾರೆ, ಎಲ್ಲರನ್ನು ಸೇರಿಸ್ಲಿಕ್ಕೆ ಆಗೋದಿಲ್ಲ. ಮುಂದಿನ ವರ್ಷ ಮತ್ತೆ ಫಸ್ಟ್ PUC ಮಕ್ಕಳು ಮುಂದಿನ ವರ್ಷ ಸಿಗ್ತಾರೆ. ಅಲ್ಲಿ ವಿವೇಕಾನಂದರ ಕುರಿತಾಗಿರುವಂಥ ಭಾಷಣ, ಅವರ ಜೀವನ, ಇದರ ಕುರಿತಾಗಿರುವಂಥ ಒಂದು ಉಪನ್ಯಾಸ ನಡೀತದೆ. ಎರಡನೇದು ವಿವೇಕಾನಂದ ಶಿಕ್ಷಣ ಸಂಸ್ಥೆಯಾಗಿ ಶಿಕ್ಷಕರ ಒಂದು ದೃಷ್ಟಿಕೋನವನ್ನು ಬೆಳೆಸುವ ದೃಷ್ಟಿಯಿಂದ ಶಿಕ್ಷಕ ಅನ್ನುವಂಥವನು ಜಗತ್ತನ್ನು ನಿರ್ಮಾಣ ಮಾಡುವಂಥವನು. ಹಾಗಾಗಿ ಅಂತಹ ಜವಾಬ್ದಾರಿಯನ್ನು ವಿವೇಕಾನಂದ ಶಿಕ್ಷಣ ಸಂಸ್ಥೆ ನಿರ್ವಹಣೆ ಮಾಡುವ ಉದ್ದೇಶದಿಂದ ನಮ್ಮ ತಾಲೂಕಿನ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಂದ ಹೈಸ್ಕೂಲು ಮತ್ತು PUCಯ ಉಪನ್ಯಾಸಕರುಗಳನ್ನು ಈ 2ನೇ ಅವಧಿಗಾಗಿ ನಾವು ಸೇರಿಸ್ತೇವೆ. ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಮತ್ತು ಸಂಜೆ ಸಾರ್ವಜನಿಕರಿಗಾಗಿ, ಪಬ್ಲಿಕ್ಸ್ಗಾಗಿ ಒಂದು ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೀತದೆ. ಹಾಗೆ ಈ 3 ಸರಣಿ ಕಾರ್ಯಕ್ರಮಗಳಲ್ಲಿ ಸರಣಿ ಉಪನ್ಯಾಸದಲ್ಲಿ ಭಾಗವಹಿಸ್ತಿರುವಂಥವ್ರು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು. ಬಹುಶಃ ಅವರ ಬಗ್ಗೆ ಪರಿಚಯ ಮಾಡಬೇಕಾದ್ರೆ ಅದು ಬಹುಶಃ ಅವರಿಗೆ ಮಾಡೋ ಅವಮಾನ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂತಂದರೆ ಅವರ ಇಂಚಿಂಚು ಅವ್ರು ಏನು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಅವರು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದ್ದು ಭಟ್ಕಳದಲ್ಲಿ. ಇಂಜಿನಿಯರಿಂಗ್ ಮಾಡಿದ ನಂತರ ಇವತ್ತು ಇಂಜಿನಿಯರಿಂಗ್ ಮಾಡುವುದೇ ಯಾಕೆ ಅಂತ ಹೇಳಿದರೆ ಅದು ನಾನು ಹೇಳಬೇಕಾಗಿಲ್ಲ. ಯಾವ ಕಾಲೇಜಿನಲ್ಲಿ ಅತ್ಯಂತ ಹೆಚ್ಚು ಪ್ಲೇಸ್ಮೆಂಟ್ ಇದೆಯೋ ಅದು ನನ್ನ ಮೊದಲ ಆಯ್ಕೆ. ಆದರೆ ಇವರು ಪ್ಲೇಸ್ಮೆಂಟ್ ಬಯಸಿದ್ದು ಸಮಾಜವನ್ನು. ಹಾಗಾಗಿ ಸಮಾಜದಲ್ಲಿ ಅವರಿಗೊಂದು ಆಶ್ರಯ ಈ ಸಮಾಜ ಕೊಟ್ಟಿತ್ತು. ತುಂಬ ಜನ ಹೀಗೆ ಬದುಕದೆ ಹೋದರೆ, ಕೆಲವು ಜನ ಆದರೂ ಹೀಗೆ ಬದುಕದೆ ಹೋದರೆ ಸಮಾಜ ಉಳಿಯೋದಿಲ್ಲ. ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾರೆ, ಉದ್ಯೋಗಕ್ಕೆ ಹೋಗ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ಮಾಡಬಾರ್ದು ಅಂತ ಅದರ ಅರ್ಥ ಅಲ್ಲ. ಆದರೆ ಈ ರೀತಿ ಒಂದು ಡಿಫ್ರೆಂಟ್ ಜೀವನ ನಡೆಸುವಂಥವರು ಇಲ್ಲದೆ ಹೋದರೆ, ಹುಟ್ಟದೆ ಹೋದರೆ ಈ ದೇಶ ಇಷ್ಟು ವರ್ಷ ಬದುಕ್ತಾ ಇರಲಿಲ್ಲ, ಇದಕ್ಕೆ ಮೊದಲೇ ಸತ್ತೋಗ್ತಾ ಇತ್ತು. ಹಾಗಾಗಿ ಅಂಥ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇರುವಂಥವ್ರು ಚಕ್ರವರ್ತಿ ಸೂಲಿಬೆಲೆಯವರು. ಪ್ರಾರಂಭದ ಅವಧಿನಲ್ಲಿ ನಮ್ಮ ಕೃಷ್ಣ ಭಟ್ರು ಅವರ ಬಗ್ಗೆ ಮಾತಾಡುವಾಗ ಹೇಳಿದರು, ಅವರ ಹೆಸರಿನಲ್ಲೇ ಚಕ್ರ ಇದೆ ಅಂತ, ಚಕ್ರವರ್ತಿ ಹೆಸರಿನಲ್ಲಿ. ಹಾಗಾಗಿ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯ, ಇಡೀ ದೇಶ ಸುತ್ತಾಡ್ತಾ ಸಮಾಜಕ್ಕೆ ಏನನ್ನು ಕೊಡಬೇಕು ಅದನ್ನು ಕೊಡುವಂಥ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಚಕ್ರವರ್ತಿ ಸೂಲಿಬೆಲೆಯವರು ಪ್ರತಿ ವರ್ಷ ನಮಗೆ ಒದಗಿ ಬರ್ತಾ ಇರುವಂಥದ್ದು ಅದು ನಮ್ಮ ಯಾವುದೋ ಕಾರಣಕ್ಕೋಸ್ಕರ ಅಲ್ಲ, ಈ ಸಂಸ್ಥೆಗೆ ವಿವೇಕಾನಂದ ಅನ್ನುವಂಥ ಹೆಸರಿರುವ ಕಾರಣಕ್ಕೋಸ್ಕರ. ಹಾಗಾಗಿ ಇದು ನಮ್ಮ ಭಾಗ್ಯ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮೆಲ್ಲರ ಭಾಗ್ಯ. ಅಂಥ ಚಕ್ರವರ್ತಿಯವರು ಇವತ್ತು ನಿಮಗೆ ಒಂದು ಅವಧಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಶ್ರೀಯುತ ವರದರಾಜ ಚಂದ್ರಗಿರಿ ಅವರು, ಬಹುಶಃ ಇವರ ಹೆಸರು ನೀವು ಯಾರು ಕೇಳದೇ ಇರಲಿಕ್ಕಿಲ್ಲ. ಅಧ್ಯಾಪಕ ಅಂದರೆ ಹೇಗಿರಬೇಕು ಅಂತ ಕೆಲವರ ಹೆಸರನ್ನು ಹೇಳ್ಬೋದಾದರೆ ಅದರಲ್ಲಿ ಅವರು ಒಬ್ಬರು. ನಾನು ಒಂದಷ್ಟು ವರ್ಷಗಳ ಹಿಂದೆ ಅವರು ಪ್ರಾಂಶುಪಾಲರಾಗಿದ್ದಂಥ ಕಾಲೇಜಿಗೆ ದಿವಂಗತ ಡಾಕ್ಟರ್ VS ಆಚಾರ್ಯ ಅವರು ಬಂದಿದ್ದರು. ಅವರಿಗೆ ಬಹುಶಃ ಮರೆತು ಹೋಗಿರ್ಬೋದು. VS ಆಚಾರ್ಯರು ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಅವರು ಅವರ ಕಾಲೇಜಿಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟ ನಂತರ ಅವರು ಯಾವ ಯಾವ ಕಾಲೇಜಿಗೆ ಹೋಗಿದ್ದಾರೋ ಆ ಎಲ್ಲ ಕಾಲೇಜಿನಲ್ಲಿ ಬೆಟ್ಟಂಪಾಡಿ ಪದವಿ ಕಾಲೇಜಿನ ಬಗ್ಗೆ VS ಆಚಾರ್ಯರು ಮಾತಾಡಿದರು. ಒಂದು ಪದವಿ ಕಾಲೇಜು ಅತ್ಯಂತ ಗ್ರಾಮೀಣ ಪರಿಸರದಲ್ಲಿರುವಂಥ ಒಂದು ಹಳ್ಳಿಯಲ್ಲಿರುವಂಥ ಒಂದು ಪದವಿ ಕಾಲೇಜ್ ಹೇಗಿದೆ, ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ ಅಂತ VS ಆಚಾರ್ಯರು, ಡಾಕ್ಟರ್ VS ಆಚಾರ್ಯರು ಇವರ ಕಾಲೇಜ್ ಬಗ್ಗೆ ಮಾತಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರು. ಇವತ್ತು ಸಾಹಿತ್ಯಿಕ ವಲಯದಲ್ಲಿ, ಒಂದು ಸಾರಸ್ವತ ವಲಯದಲ್ಲಿ ಇಡೀ ರಾಜ್ಯದಲ್ಲಿ ಅವರೊಂದು ಉನ್ನತ ಹೆಸರು. ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ, ಚಿಂತಕರು, ಒಳ್ಳೆ ಭಾಷಣಕಾರರು, ವಾಗ್ಮಿಗಳು. ಇವತ್ತೊಬ್ಬ ಅಧ್ಯಾಪಕರ ಸಭೆಗೆ ಈ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿ. ನಮ್ಮ ತುಂಬ ಆತ್ಮೀಯರು, ನಾವೊಂದು ಮನೆಯವರ ಹಾಗೆ ಎಲ್ಲ ಸಂಗತಿಗಳನ್ನು ನಾವು ಪರಸ್ಪರ ಹಂಚಿಕೊಳ್ತೇವೆ. ಅವರ ಮನೆಯವರು ಹಾಗೆ ಡಾಕ್ಟರ್ ಸುಲೇಖಾ ವರದರಾಜ್ ಅವರು ಕೂಡ ಸರ್ಕಾರಿ ವೈದ್ಯರಾಗಿದ್ದರು. ನೋಡಿ, ಇನ್ನೊಂದು 2 ವರ್ಷ ಇತ್ತು ಅವರಿಗೆ ರಿಟೈರ್ಮೆಂಟಿಗೆ ಬಾಕಿ. ಸಾಕು ಸಂಪಾದನೆ ಮಾಡಿದ್ದು, ಸಮಾಜದ ಕೆಲಸ ಮಾಡ್ತಾನೆ ಅಂತ ರೆಸಿಗ್ನೇಷನ್ ಮಾಡಿ ಸಮಾಜದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಥ ಮಾಡೆಲ್ಗಳ ಸಮಾಜಕ್ಕೆ ಬೇಕು ಅಂತ ಹೇಳೋದು ನಾನು. ಪುಸ್ತಕ ಓದುವುದು, ಯಾವುದೋ ಭಾಷಣ ಕೇಳೋದು, ಇನ್ಯಾವುದೋ ಯೂಟ್ಯೂಬ್ನಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಒಂದು ಮಾಡೆಲ್ ಇದೆಯಲ್ಲ, ಗ್ರಂಥ, ಜೀವನವೇ ಒಂದು ಗ್ರಂಥ ಆಗಬೇಕಲ್ಲ, ಅಂಥ ಗ್ರಂಥಗಳನ್ನೇ ವೇದಿಕೆಯಲ್ಲಿ ಕೂತ್ಕೊಳಿಸುವಂಥ ಪ್ರಯತ್ನವನ್ನು ನಾವು ಪ್ರತಿ ವರ್ಷ ಮಾಡ್ತೇವೆ.
ಡಾಕ್ಟರ್ ವರದರಾಜ್ ಚಂದ್ರಗಿರಿ ಅವರು ಈ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರು, ಎಕಾಡೆಮಿಕ್ಸ್ ವಿಷಯದಲ್ಲಿ ತುಂಬ ಪ್ರಾಜ್ಞರವರು. ಅವರು ಕೃಷಿ ವಿಜ್ಞಾನದಲ್ಲಿ ವಿಜ್ಞಾನಿಗಳಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಬೇರೆ ಬೇರೆ ಕಡೆ ವಿಜ್ಞಾನಿಗಳಾಗಿ ಕೆಲಸ ಮಾಡಿದರು. ತಮ್ಮ ನಿವೃತ್ತಿಯ ನಂತರ ಈ ನಿವೃತ್ತಿ ಅನ್ನೋದ್ರ ಬಗ್ಗೆ ನಿನ್ನೆ ನಾನು ರೇಡಿಯೋದಲ್ಲಿ ಕೇಳ್ತಾ ಇದ್ದೆ. ವರದರಾಜರೇ, ನಮ್ಮ ಇವರ ಕೃಷ್ಣ ಪ್ರಸಾದರ ತಂದೆ ನಮ್ಮ ಕಲ್ಲರ್ಕ ಕೃಷ್ಣ ಪ್ರಸಾದ್ ತಂದೆ ಅವ್ರದ್ದು ರೇಡಿಯೋದಲ್ಲಿ ಒಂದು ಸಂದರ್ಶನ ಬರ್ತಾ ಇತ್ತು. ನಿವೃತ್ತಿ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು ಅವರು. ನಿವೃತ್ತರಾದ ಮೇಲೆ ಏನು ಮಾಡಬೇಕು ಅಂತ. ನೀವೆಲ್ಲ ನಿವೃತ್ತರಾಗೋರು ಇದ್ದೀರಿ. ನಿವೃತ್ತಿ ಅಂದರೆ ಆ ವೃತ್ತಿಗೆ ನಿವೃತ್ತಿ ಅಂತ ಅಷ್ಟೇ, ಇನ್ನು ಉಳಿದ ಕೆಲಸ ಮಾಡಬಾರ್ದು ಅಂತಲ್ಲ. ನಿವೃತ್ತಿ ಆಯ್ತು ಬಾರ ಸುಮ್ಮನೆ ಮಲಗ್ತೇನೆ ಅಂತಲ್ಲ, ಎಲ್ಲರಿಗೂ ಅನ್ವಯ ಆಗುವಂಥ ಸಂಗತಿ. ಅಂಥ ಪರ್ಸನಾಲಿಟಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಡಾಕ್ಟರ್ ಸುಬ್ರಹ್ಮಣ್ಯ ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಹಾಗೆ ಪ್ರಾಂಶುಪಾಲರು ಮತ್ತು ಈ ಕಾರ್ಯಕ್ರಮದ ಹಿಂದಿನ ಪೂರ್ತಿ ಶ್ರಮ ಶ್ರೀಯುತ ದೇವಿಚರಣ್ರು, ನಮ್ಮ ಸಂಸ್ಥೆಯ ಹೊಸ ಪ್ರಾಂಶುಪಾಲರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಆಗಮಿಸಿರುವಂಥ ಎಲ್ಲ ಶಿಕ್ಷಕ ಬಂಧುಗಳು, ನಿಮ್ಮ ಶಾಲೆಗೆ ಚಕ್ಕರ್ ಹೊಡೆದು ಬಂದಿದ್ದೀರಿ. ಯಾವುದೋ ನೀವು ಒಳ್ಳೆಯದಾಗಲಿ ಅಂತ ಕಳಿಸಿದ್ದಾರೆ ನಮ್ಮ ಸಂಸ್ಥೆಯಿಂದ. ಈ ಕಾರ್ಯಕ್ರಮದ ಪೂರ್ತಿ ಲಾಭ ನಾವು ದೊಡ್ಡ ಚೀಲ ತಗೊಂಡು ಮಾತ್ರ ಅದನ್ನೆಲ್ಲ ತುಂಬಿಸ್ಕೊಂಡು ಹೋಗಬೇಕು. ಇದರ ಲಾಭ ನಮ್ಮ ಶಾಲೆಗಳಿಗಾಗಬೇಕು, ನಮ್ಮ ವಿದ್ಯಾರ್ಥಿಗಳಿಗಾಗಬೇಕು, ನಮ್ಮ ಸಮಾಜಕ್ಕಾಗಬೇಕು, ನಮ್ಮ ಪಾಲಕರಿಗಾಗಬೇಕು. ಈ ಭಾವದಿಂದ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ. ನಮಸ್ಕಾರ. ಉಪನ್ಯಾಸ ಕಾರ್ಯಕ್ರಮವನ್ನು ತೆಗೆದುಕೊಳ್ಳುತ್ತಿರುವವರು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿಠಲ್ ಜೆಸಿಸಿ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿನ ಪ್ರಾಂಶುಪಾಲರಾದ ಶ್ರೀ ಜಯರಾಮ್ ರೈ ಇವರಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆ ಇನ್ನೋರ್ವ ಅತಿಥಿ ಡಾಕ್ಟರ್ ವರದರಾಜ ಚಂದ್ರಗಿರಿ ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾದ ಡಾಕ್ಟರ್ KN ಸುಬ್ರಹ್ಮಣ್ಯ ಭಟ್ ಇವರಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಿವೃತ್ತ ಪ್ರಾಂಶುಪಾಲರಾಗಿರುವ ಇವತ್ತಿನ ವಿಶೇಷ ಅಭ್ಯಾಗತರು ಡಾಕ್ಟರ್ ವರದರಾಜ ಚಂದ್ರಗಿರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲ ಬಂಧುಗಳಿಗೂ ನಮಸ್ಕಾರ. ಚಕ್ರವರ್ತಿ ಸೂಲಿಬೆಲೆಯವರು ಬರ್ತಾರೆ. ಅವರ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಇರಿ ಅಂತಷ್ಟೇ ರವೀಂದ್ರರ ಆರಂಭದಲ್ಲಿ ನಾನು ತುಂಬ ಸಂತೋಷದಲ್ಲಿ ಒಪ್ಕೊಂಡಿದ್ದೆ. ಅವರ ಎದುರುಗಡೆ ಮಾತನಾಡುವ ಪ್ರಮೇಯವೇ ಬರೋದಿಲ್ಲ. ನಾವೆಲ್ಲ ಕೇಳಲಿಕ್ಕೆ ಅಂತ ಬಂದವರು. ಆದರೆ ಇದೊಂದು ಶಿಕ್ಷಕರ ಸಭೆ ಆಗಿರೋದ್ರಿಂದ ಮುಂದೆ ಚಕ್ರವರ್ತಿಯವರ ಮಾತುಗಳಿಗೆ ಒಂದು ಭೂಮಿಕೆ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಒಂದೆರಡು ಅಂಶಗಳನ್ನಷ್ಟೇ ಪ್ರಸ್ತಾಪಿಸ್ತೇನೆ. ಎಲ್ಲ ಶಿಕ್ಷಕ ಬಂಧುಗಳಿಗೂ ಶುಭಾಶಯಗಳು. ನಾನು ಒಬ್ಬ ಶಿಕ್ಷಕ, ಅದನ್ನು ಇಟ್ಕೊಂಡೇ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ. ಸಾಮಾನ್ಯವಾಗಿ ನಾವು ಮಾತನಾಡುವ ನಮ್ಮ ವೃತ್ತಿ ಬದುಕಿನ ಚಾಲೆಂಜ್ಗಳು ಅಥವಾ ನಮಗೆ ವಹಿಸಿಕೊಟ್ಟಿರುವ ಪಾಠ್ಯ ಅಥವಾ ತರಗತಿಗಳು, ಪರೀಕ್ಷೆ, ಈ ಸಂಗತಿಗಳನ್ನೆಲ್ಲ ಬದಿಗಿಟ್ಟು ನಾವೆಲ್ಲ ಒಪ್ಪಿಕೊಂಡಿರುವ, ನಾವೆಲ್ಲ ಗೌರವಿಸ್ತಾ ಇರುವ ಒಂದು ಗುರುತತ್ವ ಪರಂಪರೆಯ ಮುಂದುವರಿಕೆಯನ್ನು ಮಾಡ್ತಾ ಇರುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎನ್ನುವ ನಂಬಿಕೆಯಲ್ಲಿ ನಾವೆಲ್ಲ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸುಮ್ಮನೆ ನಾನು ಬರ್ತಾ ಇರುವಾಗ ನಾನೇನು ಆಲೋಚನೆ ಮಾಡ್ತಾ ಇದ್ದೆ, ಅದೇ ಈ ಸಭೆಗಿಂತ ಮೊದಲು ರವೀಂದ್ರರು, ಚಕ್ರವರ್ತಿಯವರೆಲ್ಲ ಮಾತನಾಡ್ತಾ ಇದ್ದರು. ಅದರ ಹಿನ್ನೆಲೆಯಲ್ಲೇ ಸುಮ್ಮನೆ ಕಳೆದ 100 ವರ್ಷದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದ ಸಂಗತಿಗಳನ್ನೆಲ್ಲ ಗಮನಿಸ್ತಾ ಹೋದರೆ ನಾವು ಇವತ್ತು
ಆಧುನಿಕ ಶಿಕ್ಷಣ ಅಂತ ಯಾವುದನ್ನು ಕರೀತೇವೆ ಅದರ ಬಗ್ಗೆ ಹೆಚ್ಚು ಚರ್ಚೆಗೆ ಹೋಗ್ತಾ ಇಲ್ಲ. ಆರಂಭದ ಕಾಲದಲ್ಲಿ ನಮಗೆ ಆಧುನಿಕ ಶಿಕ್ಷಣ ಎಷ್ಟು ಖುಷಿ ಕೊಟ್ಟಿತು ಅಂತಂದರೆ, 100 ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇರೋದು. ನಮ್ಮಲ್ಲಿ ಒಂದು ವೈಜ್ಞಾನಿಕ ಮನೋಧರ್ಮ ಮೂಡಿಸಿತ್ತು, ಅಥವಾ ಇಂಗ್ಲೀಷ್ ಜ್ಞಾನ ಎನ್ನುವುದು ನಮಗೆ ಹೊಸ ಅರಿವನ್ನು ಮೂಡಿಸ್ತು. ಈ ಥರ ಒಂದು ಖುಷಿಯಿಂದ ನಾವು ನಮ್ಮವರು ನಮ್ಮ ಶಿಕ್ಷಣ ಕ್ಷೇತ್ರವನ್ನು ಸ್ವಾಗತಿಸಿದ್ರು. ನಮ್ಮ ಫೋಕಸ್ ಆ ಕಡೆಗಿತ್ತು. ಇದೂ ದಾಟಿ ಸ್ವಲ್ಪ ಮುಂದೆ ಹೋದಾಗ, ನಾನು ಹೇಳ್ತಾ ಇರೋದು 1947ಕ್ಕಿಂತ ಹಿಂದಿನ ಕತೆ. ಆಗ ಸಹಜವಾಗಿ ಈ ಹೊಸ ಬೆಳಕಿನಲ್ಲಿ ಮೂಡಿದಂತಹ ಒಂದು ಅರಿವಿನ ಕಾರಣಕ್ಕಾಗಿ ನಮಗೆ ದೇಶಭಕ್ತಿ, ನಾಡ ಪ್ರೇಮ ಇತ್ಯಾದಿಗಳೆಲ್ಲ ನಮ್ಮ ಶಿಕ್ಷಣದಲ್ಲಿ ಬಹಳ ಮುಖ್ಯ ಆಯಿತು. ನಾವೆಲ್ಲ ಕೇಳಿ ತಿಳ್ಕೊಂಡಿದ್ದೇವೆ. ಅನೇಕ ವ್ಯಕ್ತಿಗಳು, ಅನೇಕ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋದರು ಇತ್ಯಾದಿ ಕಥೆಗಳನ್ನೆಲ್ಲ ಹೇಳ್ತೇವೆ. ಆಗ ಬಹುತೇಕ ನಮ್ಮ ಶಿಕ್ಷಣದ ಫೋಕಸ್ ನಮ್ಮ ದೇಶ ಆಗಿತ್ತು. ದೇಶಭಕ್ತಿ ಗೀತೆಯನ್ನು ಹಾಡದ ಮಕ್ಕಳೇ ಇಲ್ಲ, ಹಾಡದ ಸಂಸ್ಥೆಯೇ ಇಲ್ಲ. ನಮ್ಮ ಗಮನ ಎಲ್ಲ ಆ ಕಡೆಗೆ ಬರ್ತಾ ಇತ್ತು. ಮಾಮೂಲಿ ಪಾಠ್ಯ ಪದ್ಧತಿಗಳೆಲ್ಲ ನಡೀತಾ ಇದ್ದಾಗಲೇ ಎಲ್ಲ ಶಿಕ್ಷಣ ಸಂಸ್ಥೆಗಳು ದೇಶದ ಸ್ವಾತಂತ್ರ್ಯದ ಕಡೆಗೆ ಗಮನಿಸ್ತಾ ಇತ್ತು. ಇದು ಒಂದು ಹಂತ. ಇದೂ ದಾಟಿ ಮುಂದೆ ಬಂದ ಮೇಲೆ, 47 ದಾಟಿ ಬಂದ ಮೇಲೆ ವಿಶೇಷವಾಗಿ ನಮ್ಮ ಶಿಕ್ಷಣದ ಫೋಕಸ್ ಇನ್ನೂ ಸ್ವಲ್ಪ ಕಡೆಗೆ ಬದಲಾಯಿತು. ಅದು ಸಮಾನತೆಯ ಬಗೆಗೆ, ಸಮತ್ವದ ಬಗೆಗೆ, ಸಂವಿಧಾನದ ಬಗೆಗೆ ಎಲ್ಲ ನಾವು ಮಾತನಾಡಲಿಕ್ಕೆ ಶುರು ಮಾಡಿದೆವು. ಅದು ಬಹಳ ಸಹಜವಾದದ್ದೇ. ಇದೂ ದಾಟಿ ಮುಂದೆ ಬಂದಾಗ, 75ರ ಕಾಲಕ್ಕೆ ಬಂದಾಗ, ಈ ತುರ್ತು ಪರಿಸ್ಥಿತಿಯ ಕಾಲ ಎಲ್ಲ ಕಳೆದ ಮೇಲೆ ಮತ್ತೆ ನಮಗೊಂದಷ್ಟು ಭ್ರಮ ನಿರಸನಗಳೆಲ್ಲ ಆಗಲಿಕ್ಕೆ ಆದಂತಹ ಕಾಲ. ಎಗೈನ್ ನಮ್ಮ ಶಿಕ್ಷಣದಲ್ಲಿ ನಾವು ಮತ್ತೆ ವ್ಯಾಲ್ಯೂಸ್ ಬಗೆಗೆ ಮಾತನಾಡಲಿಕ್ಕೆ ಶುರು ಮಾಡಿದೆವು. ಎಲ್ಲೋ ನಾವು ಮೌಲ್ಯಗಳು ಕುಸಿತಾ ಇದೆ. ನಮ್ಮ ಎಲ್ಲ ಚಟುವಟಿಕೆಗಳ ಮಧ್ಯೆ ಮೌಲ್ಯಾಧಾರಿತ ಮಾರಲ್ ಎಜುಕೇಷನ್ ಅಂತ ಒಂದು ಭಾಳ ಪ್ರಚಾರಕ್ಕೆ ಬಂತು. ಈಗ ಇದೆಯಾ ಇಲ್ವಾ ಎನ್ನುವುದು ಗೊತ್ತಿಲ್ಲ. ಮಂಗಳೂರಿನಲ್ಲಿ ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ನಲ್ಲಿ ಒಂದು ದೊಡ್ಡ ಸೆಮಿನಾರ್ ನಡೀತಾ ಇದ್ದಾಗ ಅವರು ಪ್ರತಿಪಾದಿಸಿದರು, ಇವತ್ತೇನಾದರೂ ಮಾರಲ್ ಎಜುಕೇಷನನ್ನು ಹೇಳುವ ಸಂಸ್ಥೆ ಇದ್ದರೆ ಅದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗಳು ಮಾತ್ರ. ಕೆಲವೊಮ್ಮೆ ಆ ಮಾತುಗಳಿಗೆ ಒಪ್ಕೊಳ್ಬೇಕಾದ ಸ್ಥಿತಿ ಕೂಡ ಇತ್ತು ಆಗ. ಇದು ನಾನೊಂದು 20 ವರ್ಷದ ಹಿಂದಿನ ಕಥೆ ಹೇಳ್ತಾ ಇರೋದು. ಆ ಥರ ಮಾರಲ್ ಎಜುಕೇಷನ್ ಬಗ್ಗೆ, ವ್ಯಾಲ್ಯೂಸ್ ಬಗ್ಗೆ ನಮ್ಮ ಫೋಕಸಿಂಗ್ ಜಾಸ್ತಿ ಆಯಿತು. ಈಗ ನಾವು 21ನೇ ಶತಮಾನಕ್ಕೆ ಬಂದಿದ್ದೇವೆ. 21ನೇ ಶತಮಾನದ ಫಸ್ಟ್ ಕ್ವಾರ್ಟರನ್ನು ಆಲ್ಮೋಸ್ಟ್ ಮುಗಿಸ್ತಾ ಬಂದಿದ್ದೇವೆ. 25 ವರ್ಷ ಆಯಿತು. 2025 ಆಯಿತು. ಈಗ ನಮ್ಮ ಎದುರುಗಡೆ ಇರುವ ಚಾಲೆಂಜ್ ಏನು? ಈಗ ನಮ್ಮ ಶಿಕ್ಷಕರ ಫೋಕಸ್ಸಿಂಗ್ ಯಾವುದರ ಕಡೆಗೆ ಆಗಿರಬೇಕು? ಈ ಥರ ಆಲೋಚನೆ ಮಾಡಿದಾಗ ನಮಗೆ ಕೆಲವು ಗಾಬರಿ ಹುಟ್ಟಿಸುವ ಮತ್ತು ನಾವೆಲ್ಲ ಎಲರ್ಟ್ ಆಗಿರಬೇಕಾದ ಕೆಲವು ಸಂಗತಿಗಳನ್ನು ನಾವು ಗಮನಿಸಬೇಕು. ಒಂದು, ತಂತ್ರಜ್ಞಾನ. ಆದದ್ದೇನು ಅಂತಂದರೆ, ಈ ತಂತ್ರಜ್ಞಾನ, ಟೆಕ್ನಾಲಜಿ ಅಂತ ಹೇಳುವುದು ನಮಗೆ ಒಂದು ಜ್ಞಾನವಾಗಿ ಬರಲಿಲ್ಲ. ಐ ರಿಪೀಟ್, ತಂತ್ರಜ್ಞಾನ ಎನ್ನುವುದು ನಮಗೆ ಒಂದು ಜ್ಞಾನವಾಗಿ ಬರಲಿಲ್ಲ, ಅದೊಂದು ಪ್ರಾಡಕ್ಟ್ ಆಗಿ ಬಂತು. ನಾವು ಅದನ್ನೇ ತಪ್ಪು ತಿಳ್ಕೊಂಡಿದ್ದೇವೆ, ಅದೊಂದು ದೊಡ್ಡ ಜ್ಞಾನ ಅಂತ ಹೇಳಿ. ಹಾಗಾಗಿ ಈಗ ಇದುವರೆಗೆ ನಾವು ಮಾಡ್ತಾ ಇದ್ದು, ಬೆಳಗ್ಗೆ ಕೂಡ ಮಾತಾಡ್ತಾ ಇದ್ದೆ, ನಾವು ನಮ್ಮ ಇರುವ ಚಾಲೆಂಜ್ ಏನು ಅಂತಂದರೆ, ಇದುವರೆಗೆ ನಾವು ಜ್ಞಾನಗಳನ್ನೆಲ್ಲ, ಅದು ಯಾವುದೇ ಸಮಸ್ಯೆ ಇರಲಿ, ಅದಕ್ಕೆ ನಾವೊಂದು ಪ್ರತಿಕ್ರಿಯಾತ್ಮಕವಾದಂಥ ಇನ್ನೊಂದು ಭಾರತೀಯವಾದಂಥ ಜ್ಞಾನವನ್ನು ಇಟ್ಕೊಂಡು ನಾವು ಮಾತನಾಡ್ತಾ ಇದ್ದೆವು. ಅದನ್ನು ಎದುರಿಸುವ ದಾರಿಗಳನ್ನು ಹುಡುಕುತ್ತಾ ಇದ್ದೆವು. ಈಗ ಉದಾಹರಣೆಗೆ ಸಿನಿಮಾ ಬಂತು, ಅಯ್ಯೋ ಇನ್ನು ಮುಂದೆ ನಮ್ಮ ಎಲ್ಲ ಸಮಸ್ಯೆಗಳಿಗೆಲ್ಲ ನಮ್ಮನ್ನೆಲ್ಲ ದಾರಿ ತಪ್ಪಿಸುವುದು ಸಿನಿಮಾ ಅಂತಂದಾಗ, ಇಲ್ಲ, ಸಿನಿಮಾವನ್ನು ಕೂಡ ಕ್ರಿಯೇಟಿವ್ ಆಗಿ ಹೇಗೆ ನೋಡಬಹುದು ಅಂತ ನಾವೇ ಕಲ್ತ್ಕೊಂಡೆವು. ಕಂಪ್ಯೂಟರ್ ಬಂದಾಗ ನಮಗೆಲ್ಲ ಭಯ ಹುಟ್ಟಿಸಿದ್ರು, ಕಂಪ್ಯೂಟರ್ ಬಂತು, ಇನ್ನು ಮುಂದೆ ನಮ್ಮ ಜರ್ನಲಿಸಮ್ ಆಗಲಿ, ನಮ್ಮ ಇದೆಲ್ಲ ಹೋಗ್ತದೆ ಅಂತ ಒಂದು ಭಯ ಹುಟ್ಟಿಸಿದಾಗ, ಇಲ್ಲ, ನಾವು ಕಂಪ್ಯೂಟ್ರಿಗೂ ನಮ್ಮ ದೇಶೀಯವಾದಂಥ ಜ್ಞಾನವನ್ನು ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟೆವು. ಆ ಎಲ್ಲ ಸಂಗತಿಗಳನ್ನು ಕ್ರಿಯೇಟಿವ್ ಆಗಿ ಎದುರಿಸಿದ ನಾವು ಈಗ ಸೋಷಲ್ ಮೀಡಿಯಾದಂತಹ ಚಾಲೆಂಜ್ಗಳು ನಮ್ಮ ಎದುರುಗಡೆ ಬಂದಾಗ ನಮಗೆ ಎದುರಿಸಲಿಕ್ಕಾಗದ ಒಂದು ವಿಚಿತ್ರ ಸ್ಥಿತಿಗೆ ಬಂದು ತಲುಪಿದ್ದೇವೆ.
ಹಾಗೆ ಕಳೆದ ಒಂದು 25 ವರ್ಷದ ಅವಧಿಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಅದನ್ನು ಹೇಗೆ ಅರ್ಥೈಸುವುದು, ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುವುದು ಆ್ಯಸ್ ಎ ಟೀಚರ್. ಒಂದೆರಡು ಇನ್ಸಿಡೆಂಟ್ಗಳನ್ನು ಹೇಳುತ್ತೇನೆ. ಕೆಲವೊಮ್ಮೆ ವೈಭವೀಕರಿಸಿದ್ದು ಅಂತ ನಿಮಗೆ ಅನಿಸ್ಬೋದು, ಆದರೆ ಸ್ವಲ್ಪ ಆಲೋಚನೆ ಮಾಡಬೇಕಾದ ಸಂಗತಿ. ನನ್ನ ಸ್ನೇಹಿತರೊಬ್ಬರು ಬೆಂಗಳೂರಿನ ಯಾವುದೋ ಒಂದು ಸ್ಟ್ರೀಟಲ್ಲಿ ಮನೆ ಮಾಡ್ಕೊಂಡಿದ್ದರು. 4ನೇ ಮಹಡಿಯಲ್ಲೇನೋ ಅವರ ಮನೆ ಇದೆ. ಅವರು ಘಟನೆ ಹೇಳ್ತಾ ಇದ್ರು. ಒಂದು ದಿವಸ ಬೆಳಿಗ್ಗೆ 6-7 ವರ್ಷದ ಹಿಂದಿನ ಘಟನೆ. ಅವರ ಮನೆ ಎದುರುಗಡೆ ಇರುವಂತಹ ಒಂದು ದೊಡ್ಡ ಮರ ಬುಡ ಸಮೇತ ರಸ್ತೆಗೆ ಮಗುಚಿ ಬಿತ್ತು ಮಳೆಗಾಲದಲ್ಲಿ. ಬೆಂಗಳೂರಿನಲ್ಲಿ ರಸ್ತೆಗೆ ಮರ ಬೀಳೋದು ಬಹಳ ಕಾಮನ್. ಒಂದು ಕಾಲಕ್ಕೆ ಸಾಕಷ್ಟು ಮರಗಳನ್ನು ಅಲ್ಲಿ ನೆಟ್ಟು ಬೆಳೆಸಿದ್ರು. ಈಗ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದಕ್ಕೆ ಬೀಳ್ತಾ ಇದೆ. ಒಂದು ದೊಡ್ಡ ಮರ ಬಿದ್ದ ಶಬ್ದ 4ನೇ ಮಹಡಿಯಲ್ಲೋ 5ನೇ ಮಹಡಿಯಲ್ಲೋ ಇದು ನನ್ನ ಸ್ನೇಹಿತನಿಗೆ ಕೇಳಿತು. ಅವರು ಏನು ಅಂತ ಗೊತ್ತಾಗಲಿಲ್ಲ. ಅವ್ರು ಗಾಬರಿಯಿಂದ ಲಿಫ್ಟಿಗೆ ಕಾದರೆ ಆಗೋದಿಲ್ಲ ಅಂತ ಹೇಳಿ ಸ್ಟ್ಯಾರ್ ಕೇಸಲ್ಲಿ ಇಳ್ಕೊಂಡು ಬಂದರು ಆ ಶಬ್ದ ಏನು ಅಂತ ನೋಡಲಿಕ್ಕೆ. ಅವರು ಕೆಳಗೆ ಇಳ್ಕೊಂಡು ಬರಬೇಕಿದ್ರೆ ಕೆಳಗಡೆ ಅವ್ರ ಪಕ್ಕದ ಮನೆಯೊಬ್ಬ 6ನೇ ಕ್ಲಾಸ್ 7ನೇ ಕ್ಲಾಸ್ನ ಹುಡುಗ ಕ್ರಿಕೆಟ್ ಆಟ ಆಡ್ತಾ ಇದ್ದ. ಅವನು ಬ್ಯಾಟು ಬಾಲ್ ಹಿಡ್ಕೊಂಡು ಈ ಮರ ಬಿದ್ದ ಸುದ್ದಿಯನ್ನು ತನ್ನ ಮನೆಯವರಿಗೆ ಹೇಳಲಿಕ್ಕೆ ಅಂತ ಓಡಿಕೊಂಡು ಮೇಲಕ್ಕೆ ಬರ್ತಾ ಇದ್ದಾನೆ. ಆ ಹುಡುಗ ಕೆಳಗಿಂದ ಮೇಲಕ್ಕೆ ಬರೋದು, ಇವರು ಮೇಲಿಂದ ಕೆಳಗೆ ಬರೋದು, ಎಲ್ಲೋ ಒಂದು ಸಂಧಿಸ್ತಾರೆ. ಅವರು ಏನಾಯ್ತು ಅಂತ ಇವರು ಗಾಬರಿಯಲ್ಲಿ ಹೇಳಿದಾಗ ಆ ಹುಡುಗ ಕೊಟ್ಟ ಉತ್ತರ, ಅಂಕಲ್ ಜಸ್ಟ್ ಮಿಸ್ಡ್. ಏನು ಕತೆ, ಏನು ಜಸ್ಟ್ ಮಿಸ್ಡ್ ಅಂಕಲ್? ನಮ್ಮ ಮನೆ ಎದುರುಗಡೆ ಇರುವಂಥ ದೊಡ್ಡ ಮರ ಇದೆಯಲ್ಲ, ಆ ಮರ ಬುಡ ಸಮೇತ ರಸ್ತೆಗೆ ಬಿತ್ತು. ಜಸ್ಟ್ ಮಿಸ್ ಆಗೋದೇನು? ಆ ಮರ ಬೀಳುವುದಕ್ಕಿಂತ ಒಂದು ಕ್ಷಣ ಮೊದಲು ಒಂದು BMTC ಬಸ್ ಅದರ ಅಡಿಯಲ್ಲಿ ಹೋಗ್ತಿತ್ತು. ಒಂದು ಕ್ಷಣ ಲೇಟ್ ಆಗಿರ್ತಿದ್ರೆ ಆ ಬಸ್ಸಿನ ಮೇಲೆ ಈ ಮರ ಬಿದ್ದು ಎಂಥ ಅದ್ಭುತವಾದ ದೃಶ್ಯ ಇತ್ತು ಅಲ್ಲಿ. ಒಂದಷ್ಟು ಹೆಣಗಳು ಕಚಕ್ 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 ಅಂತ ಅವರ ಭಾಷೆ ಇದು. ಈ ಹುಡುಗ ವಿವರಿಸುವುದಂತೆ, ಛೇ ಎಂಥ ಒಂದು ಅದ್ಭುತ ಸೀನನ್ನು ಕಳ್ಕೊಂಡೆವು. ಏನಾಗಲಿಲ್ಲ ಅಂಕಲ್, ಬಸ್ ಹೋಯಿತು, ಮರ ಬಿತ್ತು, ಯಾರಿಗೆ ಏನೂ ಆಗಲಿಲ್ಲ. ಇವ್ರು ಹೇಳ್ತಾರೆ, ಯಾಕೆ ಈ ಮಗುವಿಗೆ ಕ್ರೌರ್ಯ ಇಷ್ಟ ಆಯಿತು, ಇಷ್ಟ ಆಗ್ತದೆ? ನಾವು ಎಲ್ಲಿ ಸೋತಿದ್ದೇವೆ? ಇದು ಒಂದು ಉದಾಹರಣೆ ಅಂತ ನೀವು ಹೇಳ್ಬೋದು. ಅಲ್ಲ, ಸೂಕ್ಷ್ಮವಾಗಿ ನೋಡಿದರೆ ಇಂಥದ್ದು ತುಂಬ ಸಿಗ್ತದೆ. ಮೊಬೈಲ್ನಲ್ಲಿ ನೋಡ್ತಾ ಇರುವಂಥ ಹೊಸ ಜನ್ರೇಷನ್ನ ಮಕ್ಕಳು, ನಮಗೆಲ್ಲ ಒಂದು ತಪ್ಪು ಕಲ್ಪನೆ ಇವೆ, ಅವರು ಮೊಬೈಲಲ್ಲಿ ನೋಡಬಾರದನ್ನು, ಕೆಟ್ಟದನ್ನೆಲ್ಲ ನೋಡ್ತಾರೆ ಅಂತ. ನೀವು ಬೇಕಿದ್ರೆ ಸರ್ಚ್ ಮಾಡಿ, ಬಹುತೇಕ ವಿದ್ಯಾರ್ಥಿಗಳು ಮೊಬೈಲಲ್ಲಿ ನೋಡುವುದು ಕ್ರೈಮ್ ಸಂಗತಿಗಳನ್ನು. ನಮ್ಮ ಬಹುತೇಕ PUBG ಈ ಥರದ್ದೆಲ್ಲ ಆಟಗಳು, ಬಹುತೇಕ ಆಟಗಳು ಫೈರ್ ಮಾಡಿ ಕೊಲ್ಲುವ ಆಟಗಳು. ಇದು ಯಾವ ಮನಸ್ಥಿತಿಯನ್ನು ಹೊಸ ತಲೆಮಾರಿನಲ್ಲಿ ಬೆಳೆಸ್ತಾ ಇದೆ? ಇದು 21ನೇ ಶತಮಾನದ ಮೊದಲ ಕ್ವಾರ್ಟರ್ನಲ್ಲಿ ಆಗಿರುವಂಥ ಸಣ್ಣ ತಳಮಟ್ಟದ ಕೆಲವು ಬದಲಾವಣೆಗಳು. ಇಲ್ಲೆಲ್ಲೋ ಒಂದು ಕಡೆ ನಾವು ಸೋತಿದ್ದೇವೆಯಾ, ಶಿಕ್ಷಣ ಸೋತಿದೆಯಾ, ಪೇರೆಂಟಿಂಗ್ ಸೋತಿದೆಯಾ, ಆ ಬಗ್ಗೆ ಮತ್ತೆ ಬರ್ತೇನೆ ನಾನು. ಚಕ್ರವರ್ತಿಯವರು ತುಂಬ ಚೆನ್ನಾಗಿ ಹೇಳ್ಬೋದು ಈ ಸಂಗತಿಗಳನ್ನು. ಹಿರೋಶಿಮಾ ನಾಗಸಾಕಿಯ ಮೇಲೆ ಬಾಂಬ್ ಹಾಕಿದಂತಹ ವ್ಯಕ್ತಿ ಆಮೇಲೆ ಹುಚ್ಚನಾದ ಅಂತೆ. ನಾನು ಇಷ್ಟು ಲಕ್ಷಾಂತರ ಮಂದಿ ಸಾಯಲಿಕ್ಕೆ ನಾನು ಕಾರಣನಾದೆಯಲ್ಲ ಅಂತ ಆತ ಹುಚ್ಚ, ಭ್ರಮೆಗೊಳಗಾದ, ಹುಚ್ಚ ಆದ ಅಂತ ನಾವು ಕತೆ ಹೇಳುತ್ತೇವೆ. ಸೇಮ್ ಘಟನೆ ಕೆಲವು ವರ್ಷಗಳ ಹಿಂದೆ ಅಫ್ಘಾನ್ನ ಮೇಲೆ ದಾಳಿ ಮಾಡಿದಂತಹ ಆ ಬಾಂಬರನ್ನು ಪತ್ರಕರ್ತರು ಇಂಟರ್ವ್ಯೂ ಮಾಡಿದಂತೆ. ನೀನು ಹಾಕಿದ ಬಾಂಬಿಂದ ಸುಮಾರು ಜನ ಸತ್ರಲ್ಲ, ನಿನಗೇನು ಅನ್ನಿಸ್ಲಿಲ್ವಾ? ಆಗ ಆತ ಕೊಟ್ಟ ಉತ್ತರ, ಐ ಡಿಡ್ ಮೈ ಡ್ಯೂಟಿ, ದ್ಯಾಟ್ಸ್ ಆಲ್. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನನ್ನ ಹತ್ರ ಬಾಂಬ್ ಹಾಕ್ಲಿಕ್ಕೆ ಹೇಳಿದ್ರೆ ನಾನು ಬಾಂಬ್ ಹಾಕಿ ಬಂದೆ. ಅವನಿಗೆ ಯಾವ ಥರದ ಇಮೋಷನಲ್ ಆದಂಥ ಭಾವನೆಗಳು ಅವನಿಗೆ ಇರಲಿಲ್ಲ. ಈ ಬೆಳವಣಿಗೆಗೆ ಏನು ಕಾರಣ? ಇಂಥ ಸೂಕ್ಷ್ಮಗಳು ಸುಮಾರಿದೆ. ಎಂಪತಿ ಅಂತ ಒಂದು ಶಬ್ದ ಇದೆ ಕನ್ನಡದಲ್ಲಿ. ಅದಕ್ಕೆ ತುಂಬ ಹತ್ತಿರದ ಶಬ್ದ ಯಾವುದು ಅಂತಲೇ ನನಗೆ ಗೊತ್ತಿಲ್ಲ. ನಾನೊಬ್ಬ ಕನ್ನಡ ಪ್ರೊಫೆಸರ್. ಆಪ್ತ ಸಮಾಧಾನವ ಏನು ಗೊತ್ತಿಲ್ಲ. ಗೆಟಿಂಗ್ ಇನ್ ಟು ದ ಅದರ್ಸ್ ಇಮೋಷನ್ಸ್. ಇನ್ನೊಬ್ಬರ ನೋವಿನ ಬಗ್ಗೆ ಅನುಕಂಪ ಅಲ್ಲ, ಅನುಕಂಪ ಬೇರೆ, ಅಥವಾ ಸಹಾನುಭೂತಿ ಬೇರೆ. ಸಹಾನುಭೂತಿ ಅದಕ್ಕಿಂತಲೂ ಬೆಟರ್ ಶಬ್ದ ಇದೆ.
ಎಂಪತಿ ಅಂತ, ಗೆಟ್ಟಿಂಗ್ ಇನ್ ಟು ದ ಅದರ್ಸ್ ಇಮೋಷನ್. ನಾವು ಇಲ್ಲೆಲ್ಲೋ ಸ್ವಲ್ಪ ಸೋಲ್ತಾ ಇದೆಯಾ ಅಂತ ಅನ್ನಿಸ್ತದೆ. ಇಂತಹ ಅನೇಕ ಸಂಗತಿಗಳು ಕಳೆದ 25 ವರ್ಷದ ಅವಧಿಯಲ್ಲಿ ನಮ್ಮ ಸಮಾಜ ಸದ್ದಿಲ್ಲದೆ ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಿದರೆ ಮಾತ್ರ ಕಾಣುವಂತಹ ಸಂಗತಿಗಳಿವೆ. ಇಲ್ಲಿ ಏನು ಮಾಡ್ಬೋದು ನಮಗೆ ಅನ್ನೋದು ಕೊನೆಯ ಅಂಶ. ಒಂದಷ್ಟು ನಾನು ಬೇರೆ ಸಂದರ್ಭದಲ್ಲಿ ಹೇಳಿದ್ದೆ, ನಮ್ಮ ಕಮ್ಯುನಿಕೇಷನ್ ಕೂಡ ಎಲ್ಲಿಗೆ ಬಂದಿದೆ ಅಂದರೆ ಡಿಜಿಟಲ್ ಪರ್ಸನ್ ಟು ಡಿಜಿಟಲ್ ಪರ್ಸನ್, ನಾಟ್ ಹ್ಯೂಮನ್ ಟು ಹ್ಯೂಮನ್. ಇಡೀ ನಮ್ಮಲ್ಲಿರುವ ಮೊಬೈಲ್ ಇನ್ನೊಬ್ಬರ ಮೊಬೈಲ್ ಜೊತೆಗೆ ಮಾತನಾಡೋದು, ನಮ್ಮ ಸಂವಹನ ಕೂಡ ಈ ಹಂತಕ್ಕೆ ಬಂದು ನಿಂತಿದೆ. ನಾವು ಇನ್ನೊಬ್ಬರ ಜೊತೆಗೆ ಮಾತಾಡುವುದನ್ನೇ ಕಡಿಮೆ ಮಾಡಿದ್ದೇವೆ. ಇಂತಹ ಒಂದು ಸ್ಥಿತಿ ನಿರ್ಮಾಣ ಆದಾಗ ನಾವು ಈ ಕಾಲದ ನಮ್ಮ ಎದುರುಗಡೆ ಇರುವ ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಡ್ಬೋದು? ಪೇರೆಂಟಿಂಗ್ ಅಂತ ಒಂದು ಶಬ್ದ ಇದೆ, ಈ ಪಾಯಿಂಟ್ ಹೇಳಿ ಮುಗಿಸ್ತೇನೆ ನಾನು. ಪೇರೆಂಟಿಂಗ್ ಇವತ್ತು ಅತ್ಯಂತ ಮುಖ್ಯವಾಗಿ ಬೇಕಾದಂತಹ ನಮ್ಮ ಫೋಕಸ್ ಇದು. ಪೋಷಕತ್ವ ಅಂತ ಕನ್ನಡದಲ್ಲಿ ಹೇಳ್ಬೋದೇನೋ. ಯಾಕೆಂದರೆ ನಾವು ಕೂಡ ಪೇರೆಂಟ್ಸೇ, ಅದು ಬೇರೆ ವಿಷಯ. ಅದನ್ನು ಸೇರಿಸ್ಕೊಂಡೇ ನಮ್ಮ ಜವಾಬ್ದಾರಿ ಇವತ್ತು ಪೋಷಕರ ಜವಾಬ್ದಾರಿಯ ಸ್ಥಾನವನ್ನು ಪಡ್ಕೊಳ್ಬೇಕಾಗಿದೆ. ನಮ್ಮ ಎದುರುಗಡೆ ಇರುವಂತಹ ಮಗುವನ್ನು ಕಂಪ್ಲೀಟಾಗಿ ಒಬ್ಸರ್ವ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಪೋಷಕರು ಅಸಹಾಯಕರು, ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಅವರು ಯಾವ ಹಂತದಲ್ಲಿ ದಾಟಿದ್ದಾರೆ, ಅದನ್ನು ನಮ್ಮ ಅಧ್ಯಾಪಕರು ಗಮನಿಸಬೇಕಾದ ಒಂದು ವಿಚಿತ್ರ ಕಾಲಕ್ಕೆ ನಮ್ಮಲ್ಲಿ ನಾವು ಬರ್ತಾ ಇದ್ದೇವೆ. ಕೊನೆಗೂ ನಮ್ಮಲ್ಲಿ ಒಂದು ಇವತ್ತಿನ ತಲೆಮಾರು ಹೇಗಿದೆ ಅಂದರೆ ಸಂತೋಷವನ್ನು ಹುಡುಕ್ತಾ ಇರೋದು ಹೊರಗಡೆ. ನನಗೆ ಸೋಷಲ್ ಮೀಡಿಯಾದಲ್ಲಿ ಸಿಕ್ಕುವ ಸಂತೋಷ ಅಥವಾ ಡ್ರಗ್ಸಲ್ಲಿ ಸಿಕ್ಕುವ ಸಂತೋಷ, ಇನ್ನೇನು ಹೊಸ್ತಲ್ಲ ಬರ್ತದಲ್ವ, ಈ ಸಂತೋಷವನ್ನು ಹೊರಗೆ ಸುತ್ತುತ್ತಾ ಇರುವಂತಹ ಒಂದು ಯುವ ಸಮುದಾಯವನ್ನು ಸ್ವಲ್ಪ ಟ್ಯೂನಪ್ ಮಾಡಿ, ಸಂತೋಷ ಇರುವುದು ಹೊರಗೆ ಅಲ್ಲ, ನಿನ್ನ ಒಳಗೆ, ಇನ್ನರ್ ಹ್ಯಾಪಿನೆಸ್ ಎನ್ನುವ ಒಂದು ಶಬ್ದ ಇವತ್ತು ಮುನ್ನೆಲೆಗೆ ಬರಬೇಕಾಗಿದೆ. ಇದೇನು ತೀರಾ ಹೊಸ್ತು ಅಂತಲ್ಲ, ನಮ್ಮ ಟ್ರೆಡಿಷನ್ ಇದನ್ನು ಬೇರೆ ಬೇರೆ ರೂಪದಲ್ಲಿ ಹೇಳಿಕೊಟ್ಟಿದೆ. ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಅವರು ಪ್ರಧಾನಮಂತ್ರಿ ಆದ ನಂತರ ಸುಮಾರು ಆಕರ್ಷಕವಾದ ಸ್ಲೋಗನ್ಗಳನ್ನು ಕೊಡ್ತಾ ಬಂದಿದ್ದರು. ಡಿಜಿಟಲ್ ಇಂಡಿಯಾ, ನೀವು ಕೇಳಿದ್ದೀರ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಈ ಥರ ಸುಮಾರು ಅಟ್ರಾಕ್ಟಿವ್. ಯಾಕೆಂದರೆ ಅವರ ಉದ್ದೇಶ ಏನಿತ್ತು ಅಂದರೆ ಹೊಸ ತಲೆಮಾರಿಗೆ ಇದು ರೀಚ್ ಆಗಬೇಕು. ಅವ್ರು ಹೇಳಿದಾರ ಇಲ್ವೋ ಅಂತ ಗೊತ್ತಿಲ್ಲ, ಅವ್ರು ಹೇಳದ ಇನ್ನೊಂದು ಇಂಪಾರ್ಟೆಂಟ್ ಇಂಡಿಯಾ ಇದೆ, ದಟ್ ಈಸ್ ಸ್ಪಿರಿಚುವಲ್ ಇಂಡಿಯಾ. ಅದನ್ನು ವಿವೇಕಾನಂದರು, ಶಂಕರಾಚಾರ್ಯರು ಎಲ್ಲರೂ ಹಿಂದಿನಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಎದುರುಗಡೆ ಇರುವುದು ಈ ಹೊಸ ಸಮಸ್ಯೆಗಳೇನಿದೆ, ಹೊಸ ಚಾಲೆಂಜ್ಗಳೇನಿದೆ, ಯಾರು ಸೇನ್ ಯಾರು ಇನ್ಸೇನ್ ಅಂತ ಗೊತ್ತಾಗದ ವಿಚಿತ್ರ ಸ್ಥಿತಿಗೆ ಬಂದಿದ್ದೇವೆ. ಕೆಲವು ತಿಂಗಳ ಹಿಂದೆ ಕೇರಳ ಕಡೆಗೆ ಹೋಗಿದ್ದೆ. ಅಲ್ಲೊಬ್ಬರು ಸ್ನೇಹಿತರು ಒಂದು ವಿಚಿತ್ರ ಸ್ಥಿತಿಯನ್ನು ಹೇಳಿದರು. ಇತ್ತೀಚೆಗೆ ನೀವು ಗಮನಿಸಿದ್ದೀರಂತ ಗೊತ್ತಿಲ್ಲ, ಕೇರಳದಲ್ಲಿ ಡ್ರಗ್ ಹಾವಳಿಗಳೆಲ್ಲ ನಮ್ಮಲ್ಲಿಂದ ಜಾಸ್ತಿ ಇದೆ. ಅದನ್ನು ತಡಿಲಿಕ್ಕೆ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಇದ್ದಾರೆ, ಆಗ್ತಾ ಇಲ್ಲ. ಅವರೊಂದು ತಮಾಷೆಗೆ ಒಂದು ರೂಪಕ ಹೇಳಿದರು. ಹಿಂದೆ ಎಲ್ಲ ನಮ್ಮಲ್ಲಿ ಕೃಷಿ ಹಿನ್ನೆಲೆಯಲ್ಲಿ ಇರುವವರೆಲ್ಲ ಹಾರೆ, ಗುದ್ದಲಿ, ಪಿಕ್ಕಾಸು, ಮಚ್ಚು ಇತ್ಯಾದಿಗಳೆಲ್ಲ ಬೆಳಗಿಂದ ಸಂಜೆವರೆಗೆ ಆ ಕೆಲಸಗಳೆಲ್ಲ ಮಾಡಿ ತೊಳೆದು ಮನೆಯ ಪಕ್ಕಕ್ಕೆ ಇಟ್ಟರೆ ಅದನ್ನು ಒಳಗಿಡಿ ಅಂತ ಹೇಳುವುದಂತೆ. ರಾತ್ರಿ ಎಲ್ಲ ನಿದ್ದೆ ಮಾಡುವ ಕಾಲಕ್ಕೆ ಹೊರಗಿದ್ದ ಹಾರೆ, ಪಿಕ್ಕಾಸು, ಗುದ್ಲಿಯನ್ನೆಲ್ಲ ತೊಳೆದು ಒಳಗಿಡುವುದು. ಯಾಕೆಂದರೆ ಅದು ಕಳ್ಳರಿಗೆಲ್ಲ ಸಿಕ್ಕೋದು ಬೇಡ. ನಮ್ಮ ಹಾರೆ, ಗುದ್ಲಿ, ಪಿಕ್ಕಾಸನ್ನು ಇಟ್ಕೊಂಡೇ ನಮ್ಮ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆಗಳು ಇರ್ತವೆ ಕಳ್ಳರು, ದರೋಡೆಕಾರರು. ಹಾಗಾಗಿ ಅದನ್ನೆಲ್ಲ ಒಳಗಿಡ್ತಿದ್ರು. ಈ ಕಾಲ ಬದಲಾಗಿದೆ. ಏನು ಬದಲಾಗಿದೆ ಅಂತಂದರೆ, ಎಲ್ಲ ಆಗುವಾಗ ಮನೆಯ ಯಜಮಾನ ಹಾರೆ, ಪಿಕ್ಕಾಸು, ಮನೆಯ ಒಳಗಿರುವ ಹಾರೆ, ಪಿಕ್ಕಾಸನ್ನೆಲ್ಲ ಒಂದು ಕೋಣೆಯಲ್ಲಿಟ್ಟು ಬೀಗ ಹಾಕೋದಂತೆ. ಯಾಕೆಂದರೆ ಹುಚ್ಚಿರುವುದು ಹೊರಗಿನವರಿಗಲ್ಲ, ಒಳಗಿನವರಿಗೆ. ಆ ಸ್ಥಿತಿಗೆ ಬದಲಾಗಿದೆ ಅಂತ. ಯಾಕೆ ಈ ಥರದ್ದಾಗ್ತಾ ಇದೆ? ಹಾಗೆ ಎಲ್ಲಿ ತಪ್ಪಿದ್ದೇವೆ? ಅಲ್ಟಿಮೇಟ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಆ್ಯಸ್ ಎ ಟೀಚರ್ ನಾವು ಗಮನಿಸಬೇಕಾದ್ದು ಒಂದು ರೆಸ್ಪಾನ್ಸಿಬಲ್ ಯೂತ್. ಐ ರಿಪೀಟ್, ಈ ಶಬ್ದ ನನಗೆ ಭಾಳ ಇಷ್ಟ. ನಾವು ಯಾವ ಒಂದು ಜನ್ರೇಷನನ್ನು ಎದುರಿಸ್ತಾ ಇದ್ದೇವೆ ಅಂತಂದರೆ,
ನಮ್ಮ ಎದುರುಗಡೆಯ ವಿದ್ಯಾರ್ಥಿ ಯಾವ ತರಗತಿಯ ವಿದ್ಯಾರ್ಥಿಯೇ ಆಗಲಿ ಒಂದು ರೆಸ್ಪಾನ್ಸಿಬಲ್ ಯೂತ್ ಆಗುವ ಒಂದು ಗುರಿಯನ್ನು ನಾವು ಇಟ್ಕೊಳ್ಬೇಕಾಗಿದೆ. ದಾರಿಗಳು ಬೇರೆ ಬೇರೆ, ಇದನ್ನು ಹೇಗೆ ಮಾಡ್ಬೋದು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಚಾನಲ್ಗಳು, ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳು ಬೇರೆ ಬೇರೆ ಇರ್ತವೆ. ಇದೆಲ್ಲ ಸೇರಿದರೆ ನಾವು ರಾಷ್ಟ್ರ ಶಿಕ್ಷಣ ಅಂತ ಒಂದು ಶಬ್ದ ಬಳಸ್ತೇವೆ. ರಾಷ್ಟ್ರ ಬೇರೆ, ದೇಶ ಬೇರೆ. ನಮ್ಮ ದೇಶದ ಗಡಿ ಕಾಯಲಿಕ್ಕೆ ಸೈನಿಕರಿದ್ದಾರೆ, ಅದೊಂದೇ ಸಾಕಾಗುವುದಿಲ್ಲ ರಾಷ್ಟ್ರ ಬೆಳಿಬೇಕಿದ್ರೆ. ರಾಷ್ಟ್ರ ಶಿಕ್ಷಣದ ಜವಾಬ್ದಾರಿಯ ಹಿಂದೆ ನಮ್ಮಂಥ ಅಧ್ಯಾಪಕರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತೇನೆ. ಚಕ್ರವರ್ತಿ ಸೂಲಿಬೆಲೆಯವರು ಮಾತನಾಡುವ ವಿಷಯ ಏನೇ ಇರಲಿ, ನನಗೆ ಗೊತ್ತಿಲ್ಲ ಅವರು ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂದರೆ, ಆದರೆ ಎಲ್ಲೋ ಒಂದು ಕಡೆ ನಾನು ಹೇಳಿದ ಈ ಪಾಯಿಂಟಿಗೂ ಚಕ್ರವರ್ತಿಯವರು ಮುಂದೆ ಹೇಳಲಿರುವ ಪಾಯಿಂಟಿಗೆ ಎಲ್ಲೋ ಒಂದು ಕಡೆ ಸಂಧಿ, ಯಾವುದೋ ಒಂದು ಬಿಂದುವಿನಲ್ಲಿ ಸಂಧಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಮ್ಮ ಹಾಗಿರೋರು ಆಲೋಚನೆ ಮಾಡ್ತಾ ಇರುವ ಹೊಸ ಕಾಲದ ಸಮಸ್ಯೆ ಇದು. ಹಾಗಾಗಿ ರೆಸ್ಪಾನ್ಸಿಬಲ್ ಯೂತ್ ಎನ್ನುವುದನ್ನು ನಮ್ಮ ಇವತ್ತಿನ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ಕ್ಷೇತ್ರದವರು ಆಲೋಚನೆ ಮಾಡಬೇಕಾಗಿದೆ ಎನ್ನುವುದನ್ನು ಅವರ ಉಪನ್ಯಾಸಕ್ಕೆ ಒಂದು ಪೂರ್ವ ಪೀಠಿಕೆಯಾಗಿ ಈ ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂದೆ ಪ್ರೇರಣಾ ಗೀತೆ, ವಿವೇಕ ಗೀತ ನಮನ ನಮ್ಮ ವಿದ್ಯಾರ್ಥಿಗಳಿಂದ. ಭುವನ ಮಂಗಳಕಾರಿ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಚಿರಸಮಾಧಿಯ ಗಿರಿಶಿಖರದಿಂ ಚಿರಸಮಾಧಿಯ ಗಿರಿಶಿಖರದಿಂ ನರರ ಸೇವೆಗೆ ಇಳಿ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ವಿಶ್ವವ್ಯಾಪಕ ಪ್ರೇಮ ಮೂರ್ತಿಯೇ ವಿಶ್ವವ್ಯಾಪಕ ಪ್ರೇಮ ಮೂರ್ತಿಯೇ ವಿಶ್ವದ್ಯೋತಕ ಪರಮ ಜ್ಞಾನಿಯೇ ವಿಶ್ವಮುಕ್ತಿ ಸಮರ್ಪಿತಾತ್ಮನೆ ವಿಶ್ವಮುಕ್ತಿ ಸಮರ್ಪಿತಾತ್ಮನೆ ವಿಶ್ವವಂದನೆ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಚಿರಸಮಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕರ್ನಾಟಕದ ಪ್ರಸಿದ್ಧ ಪ್ರವಚನಕಾರರು, ಲೇಖಕರು, ಚಿಂತಕರು ಹಾಗೂ ವಾಗ್ಮಿಗಳು ಆದಂಥ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ತನ್ನ ಅಮೋಘ ಮಾತುಗಳಿಂದ ರಾಷ್ಟ್ರೀಯತೆಯ, ರಾಷ್ಟ್ರ ಪ್ರೇಮದ ಬಗೆಗಿನ ವಿಷಯಗಳನ್ನು ನಮ್ಮ ಯುವಕರಲ್ಲಿ ನವ ಚೈತನ್ಯವನ್ನು ಮೂಡಿಸುತ್ತಿರುವಂತಹ ವ್ಯಕ್ತಿ, ನಮ್ಮೆಲ್ಲರಿಗೂ ಚಿರಪರಿಚಿತರು, ನಮ್ಮ ಜನಮಾನಸದಲ್ಲಿ ಪರಿಚಿತರಾಗಿರುವಂತಹ ಶ್ರೀಯುತರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಒಂದು ಕನ್ಫೆಸ್ ಮಾಡ್ಕೋಬೇಕಾಗಿರೋ ಸಂಗತಿ ಏನು ಅಂದರೆ, ಕಳೆದ ವರ್ಷ ಟೀಚರ್ಗಳ ಜೊತೆ ಮಾತಾಡಲಿಕ್ಕೆ ಕಳೆದ ವರ್ಷದವರೆಗೂ ಎಷ್ಟು ಉತ್ಸಾಹ ಇತ್ತೋ ಅಷ್ಟು ಉತ್ಸಾಹ ಇಲ್ಲ. ಯಾಕೆ ಅಂತಂದರೆ, ನಾನು ಇವತ್ತಿನ ಮಕ್ಕಳನ್ನು ನೋಡಿದಾಗ ವರದರಾಜ್ ಸರ್ ಏನು ಹೇಳಿದ್ರೋ ಅವೆಲ್ಲವನ್ನೂ ಇವತ್ತಿನ ಮಕ್ಕಳಲ್ಲಿ ಗಮನಿಸ್ತಾ ಇರುವಾಗ ಭಯ ಅನಿಸುತ್ತೆ, ಏನಪ್ಪ ಮಾಡೋದು ಮುಂದೆ ಅಂತ. ಯಾವಾಗ ಹಿಂದಿನ ಪೀಳಿಗೆ ಸರಿ ಇರಲಿಲ್ಲ, ನಮ್ಮ ಕಾಲ ಚೆನ್ನಾಗಿತ್ತು ಅಂತ ನಮ್ಗೆ ಅನಿಸುತ್ತೋ, ನಿಮಗೂ ಅನಿಸಿದ್ಯಾ? ಹಾಗೆ ಅನಿಸಿದರೆ ಅರ್ಥ ಏನು ಗೊತ್ತಾ? ವಯಸ್ಸಾಗಿದೆ ನಮಗೆ ಅಂತ. ನಮ್ಮಪ್ಪ ನನಗೆ ಹೇಳೋರು, ನಮ್ಮ ಕಾಲ ಹೆಂಗಿತ್ತು, ನಿಮ್ಮ ಕಾಲ ಅಯ್ಯೋ ಅನ್ನೋರು. ನಮ್ಮ ತಾತ ನಮ್ಮ ಅಪ್ಪನಿಗೆ ಹೇಳೋರು, ನಮ್ಮ ಕಾಲ ಹೆಂಗಿತ್ತು, ನಿಮ್ಮ ಕಾಲ ಅಯ್ಯೋ ಅಂತ. ಈಗ ನಾನು ಈ ಮಕ್ಕಳನ್ನ ನೋಡಿ ಹೇಳ್ತಿದ್ದೀನಿ ಅಂದರೆ ನಂಗೆ ಭಯ ಆಗುತ್ತೋ, ನಾನು ನಮ್ಮ ಅಪ್ಪನ ಲೆವೆಲಿಗೆ ಹೋಗಾಯಿತು ಅಂತ. ಅದಕ್ಕೆ ಹೇಳಬಾರ್ದು ಅಂತ, ಅಂತರಂಗದಲ್ಲಿ ಹೇಳಬಾರ್ದು, ಹಾಳಾಗಿದ್ದಾರೆ ಅಂತ. ನನಗೆ ವಯಸ್ಸು ಮಾಡ್ಕೊಳ್ಳೋ ಶೇರ್ ಮಾಡೋಣ ಒಂದಷ್ಟು ಸಂಗತಿಗಳನ್ನು. ಒಂದೇ ಒಂದು ಸಂಗತಿ ನೀವು ನನಗೆ ಹೇಳಬೇಕು, ನೀವೆಲ್ಲ ಮಾತಾಡಬೇಕು. ಈ ದಕ್ಷಿಣ ಕನ್ನಡದ ಟೀಚರ್ಗಳ ಮೇಲೆ ಒಂದು ಆರೋಪ ಇದೆ, ಮಾತಾಡೋದಿಲ್ಲ ಅವರು ಅಂತ. ಮಕ್ಕಳಿಗೆ ಮಾತ್ರ ಪ್ರಶ್ನೆ ಕೇಳಬೇಕು ಅಂತ ಹೇಳೋದು, ಅವರು ಮಾತಾಡೋದಿಲ್ಲ ಅಂತ. ಆದರೆ ಇವತ್ತು ನಾನು ಆ್ಯಕ್ಚುಲಿ ಬಂದಿರೋದು ಯಾಕೆ ಅಂತಂದರೆ, ನಾನು ರವೀಂದ್ರರಿಗೆ ಹೇಳ್ತಾ ಇದ್ದೆ, ಬರೀ ಶಿಕ್ಷಕರ ಜೊತೆ ಅಲ್ಲ, ನಂಗೆ ಒಂದ್ಸಲ ವಿದ್ಯಾರ್ಥಿಗಳ ಜೊತೆನೂ ಕೂತ್ಕೋಬೇಕಾಗಿದೆ. ಹೀಗೆ ಮಾತಾಡಬೇಕು ಅಂತ, ಭಾಷಣ ಮಾಡಲಿಕ್ಕಿಲ್ಲ. ನಿಮಗೆ ಏನು ಬೇಕು ಹೇಳ್ರಪ್ಪ, ಅದನ್ನೇ ಕೊಡ್ತೀವಿ ಅಂತ. ನಮ್ಮಮ್ಮ ಮನೇಲಿ ಅಡುಗೆ ಮಾಡುವಾಗ ಅವಳಿಗೇನು ಬೇಕೋ ಅದನ್ನು ಮಾಡೋದಿಲ್ಲ, ಮಗನಿಗೆ ಏನು ಇಷ್ಟನೋ ಅದನ್ನು ಮಾಡೋದ್ರ ಮೂಲಕ ಅವನು ಏನು ತಿನ್ನಲೇಬೇಕಾಗಿದೆಯೋ ಅದನ್ನು ತಿನ್ನಿಸುವಂಥ ಪ್ರಯತ್ನ ಮಾಡ್ತಾಳೆ. ಅಮ್ಮನ ಕ್ಯಾರೆಕ್ಟರ್ ಬಹಳ ಅದ್ಭುತ. ಒಬ್ಬ ಶಿಕ್ಷಕ ಅಮ್ಮನಾಗಬೇಕು ಅನ್ನೋದು ಆ ಕಾರಣಕ್ಕೋಸ್ಕರ. ಈ ದೃಷ್ಟಿಯಿಂದ ಶಿಕ್ಷಕ ವೃತ್ತಿಯಲ್ಲಿರುವಂಥ ನೀವುಗಳು ಒಂದಷ್ಟು ಸಂಗತಿಗಳನ್ನು ಪಟ್ಟಿ ಮಾಡಿ, ವರದರಾಜ್ ಸರ್ ಇಲ್ಲಿರೋದ್ರಿಂದ ಈ ಪಟ್ಟಿ ಮಾಡಿದ್ದಕ್ಕೆ ಉತ್ತರ ನಾವೆಲ್ಲರೂ ಸೇರಿ ಹುಡುಕ್ಬಿಡೋಣ. ನಾವು ಹುಡುಕಿರುವಂಥ ಉತ್ತರ ಇನ್ನೊಂದಷ್ಟು ಸಾವಿರ ಶಿಕ್ಷಕರುಗಳಿಗೆ ಈಗಿನ ಕಾಲಘಟ್ಟದ ಸಮಸ್ಯೆಗಳಿಗೆ ಇಗೋ ಇಲ್ಲಿದೆ ಪರಿಹಾರ. ನಾವು ವಿವೇಕಾನಂದ ಕಾಲೇಜಲ್ಲಿ ಕೂತ್ಕೊಂಡು ನಾವೆಲ್ಲರೂ ಸೇರಿ ಹುಡುಕಿದೀವಿ ಅಂತ ಆಗಬೇಕು. ಒಂದು ಸಣ್ಣ ಪ್ರಯತ್ನ ಮಾಡೋಣ. ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಪೇಪರ್ ಪೆನ್ ತೊಗೊಂಬಂದಿದ್ದೀರಿ ಎಲ್ಲರೂ? ಬೇಕಿದ್ರೆ ಕೊಡ್ಬೋದು ಅಂತ, ಬಿಡೋದಿಲ್ಲ ನಿಮ್ಮನ್ನು ಇವತ್ತು ಅಂತ. ನಾವು ಏನಾದರೂ ಮಾಡಿ ಕೊಡ್ಲಿಕ್ಕಾದರೂ ರೆಡಿ ಅಂತ. ಏನು ಮಾಡಬೇಕಾಗಿದೆ ಅಂತಂದರೆ, ನೀವು ಜೋರಾಗಿ ಹೇಳಬೇಕು, ಒಬ್ಬೊಬ್ಬರೇ ಹೇಳಿದ್ದನ್ನು ಬರ್ಕೋತಾ ಹೋಗಬೇಕು. ನಮ್ಮ ಕಾಲದ ನಾನು ವಿದ್ಯಾರ್ಥಿಯಾಗಿದ್ದಾಗ, ಭಾಳ ಜನ ಬಹುತೇಕ ಹೈಸ್ಕೂಲ್ ಟೀಚರ್ಸು ಅಂತ ಅಂದ್ಕೊಳ್ತೀನಿ ನಾನು ವಿದ್ಯಾರ್ಥಿಯಾಗಿದ್ದಾಗ ನಮಗಿದ್ದ ಪ್ರಾಬ್ಲಮ್ಸ್ ಏನು ಅಂತ ಕೈ ಎತ್ತಿ ಹೇಳಬೇಕು. ಇದು ನಾನು ವಿದ್ಯಾರ್ಥಿಯಾಗಿದ್ದಾಗ. ನೀವು ಕೈ ಎತ್ತಿ ಹೇಳಲಿಲ್ಲ ಅಂತಂದರೆ ಪ್ರಾಬ್ಲಮ್ಮೇ ಇರಲಿಲ್ಲ, ಆರಾಮಾಗಿದ್ವಿ ಅಂತ ಅರ್ಥ. ಹಂಗುಂಟಾ? ಯಾರಿಗಾದ್ರೂ ಉಂಟಾ? ನಾವು ವಿದ್ಯಾರ್ಥಿಯಾಗಿದ್ದಾಗ ಇಂಥ ಪ್ರಾಬ್ಲಮ್ ಇತ್ತು. ನೀವೇನು ಬರ್ಕೊಳ್ತೀರೋ ಗುಂಡಾದ ಅಕ್ಷರ ಉಳ್ಳವರು ಅದನ್ನು ನನಗೂ ಆಮೇಲೆ ಕೊಡಬೇಕು ಅಂತ ನಾನು ಹೇಳಿದರೆ ತುಂಬ ಜನ ಈಗಲೇ ಮೈಂಡ್ ಆಫ್ ಮಾಡ್ತಾರೆ. ನಂದು ಅಕ್ಷರ ಗುಂಡಾಗಿಲ್ಲ ಬಿಡಿ, ನಾನು ಕೊಡಬೇಕಾಗಿಲ್ಲ ಅವರಿಗೆ, ನಾನೇನು ಹೇಳಬೇಕಾಗಿಲ್ಲ. ಸೈಕಾಲಜಿ ಇದು, ನಾನೇ ಬರ್ಕೊಳ್ತೀನಿ. ನಾನು ಸುಮ್ಮನೆ ಹೇಳಿದೆ ನಿಮಗೆ. ಸಣ್ಣದೊಂದು ಕಂಡೀಷನ್ ಸೇರಿಸಿದ ತಕ್ಷಣ ಎಷ್ಟು ರಿಲ್ಯಾಕ್ಸ್ ಆಗಿಬಿಡ್ತೀವಿ ಅಂದರೆ, ಅಬ್ಬಾ ನಾವು ಓದುವಾಗಿತ್ತು. ಹಣಕಾಸಿನ ಕೊರತೆ ಇತ್ತು, ಶಶವಾಶ್ ನಮಗೆ. ಎಲ್ಲರೂ ಒಪ್ಕೊಳ್ತೀರಾ ಇದನ್ನ? ಹಣದ ಕೊರತೆ ಇತ್ತು. ಫೀಸ್ ಕಟ್ಟಬೇಕು ಅಂದರೆ ಪಡಿಪಾಟ್ಲು ಪಡಬೇಕಿತ್ತು. ಒಂದು ಡಿಗ್ರಿ ಫೀಸ್ ಕಟ್ಟಲಿಕ್ಕೆ ಅಪ್ಪನ ಹತ್ರ 28 ಸಲ ಹೋಗಬೇಕಾಗಿತ್ತು, ಆಗ ಅಪ್ಪ ಕೊಡ್ತಿದ್ರು. ಇವತ್ತಿನ ಕಾಲೇಜಿನ ಮಕ್ಕಳಿಗೆ ಕೇಳಿದರೆ ಫೀಸ್ ಇನ್ನೊಂದು 100 ರೂಪಾಯಿ ಜಾಸ್ತಿ ಮಾಡಿದ್ರೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ, ಕೊಡ್ತೇನೆ ಬಿಡಿ ನಮ್ಮಪ್ಪ ಇದ್ದಾರೆ ಅಂತ ಅಲ್ವಾ? ಸೊ ಹಣಕಾಸಿನ ಕೊರತೆ ಇತ್ತು, ಕರೆಕ್ಟ್, ಒಪ್ಕೊಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಏನಿತ್ತು? ಕೈ ಎತ್ತಿ ಹೇಳಿ, ಒಬ್ಬರು ಯಾರಾದರೂ ಹೇಳಿ ನೋಡೋಣ. ಪ್ಲೀಸ್ ಅಮ್ಮ. ವಾಹನದ ವ್ಯವಸ್ಥೆ ಇರಲಿಲ್ಲ, ಓಡಾಟ ಕಷ್ಟ ಇತ್ತು. ಅಥವಾ
ಶಿಕ್ಷಣ ಪಡೆದುಕೊಳ್ಳುವ ಅನುಕೂಲತೆಗಳು ಸುಲಭ ಇರಲಿಲ್ಲ. ಹಂಗೆ ಮಾಡ್ಲ ನಾನು ಇದನ್ನ, ಅನುಕೂಲತೆಗಳು ಇರಲಿಲ್ಲ ಅಂತ ತಗೋತೀನಿ ನಾನು. ಯಾಕೆ ಅಂತಂದರೆ ಅನುಕೂಲತೆಗಳಲ್ಲಿ ಎಲ್ಲ ಬರುತ್ತೆ. ವಾಹನ ಇರಲಿಲ್ಲ, ನಾನು ಬೆಳಗ್ಗೆ ಕೂತು ಮಾತನಾಡ್ತಿದ್ದೆ, ನಾವು ಕ್ಲಾಸ್ ರೂಮ್ಗೆ ಹೋದಾಗ ಫ್ಯಾನೇ ಇರಲಿಲ್ಲ, ಲೈಟ್ ಇರಲಿಲ್ಲ, ಬೆಂಚ್ ಇರಲಿಲ್ಲ, ನಾವೆಲ್ಲ ನೆಲದ ಮೇಲೆ ಕೂತು ಓದ್ದವರು. ನೆಲದ ಮೇಲೆ ಕೂತು ಓದೋದರ ಪ್ರಾಬ್ಲಮ್ ಏನಿತ್ತು ಅಂತಂದರೆ ನಾವೆಲ್ಲ ಹೈಸ್ಕೂಲ್ವರೆಗೂ ಚಡ್ಡಿ ಹಾಕೊಂಡೇ ಹೋದವರು, ಪ್ಯಾಂಟ್ ಹಾಕಿರಲಿಲ್ಲ ನಾನು. ನಮ್ಮ ಮನೆಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಚಡ್ಡಿ ಭಾಗ ಹರಿದೋಗ್ತಿತ್ತು, ಅದಕ್ಕೊಂದು ಪ್ಯಾಚ್ ಹಾಕ್ಕೊಡ್ತಿದ್ರು. ಸರ್ ಪ್ಯಾಚ್ ಹಾಕ್ಕೊಡ್ತಿದ್ರು ಅಮ್ಮ. ನಾನು ಅನುಕೂಲತೆಯ ಬಗ್ಗೆ ಹೇಳೋದಾದರೆ, ನಾನು SSLC-ವರೆಗೂ ನೋಟ್ ಬುಕ್ ತಗೊಂಡೇ ಇಲ್ಲ. ನಮ್ಮಮ್ಮ ಏನು ಮಾಡ್ತಿದ್ರು ಗೊತ್ತಾ, ನಮ್ಮ ಅಕ್ಕನಿಗೆ ನೋಟ್ ಬುಕ್ ಕೊಡಿಸೋರು, ಉಳಿದಿರೋ ಪೇಜನ್ನು ಹೊಲಿದು ನನಗೆ ಕೊಡೋರು. ನಾನು ನೋಟ್ ಬುಕ್ ಮೊದಲನೇ ಬಾರಿಗೆ ಬಳಸಿದ್ದು ಕಾಲೇಜಿಗೆ ಬಂದ ನಂತರವೇ. ಪುಣ್ಯ ನನಗೆ ಅಕ್ಕ ಇದ್ಲು, ಇಲ್ಲ ಅಂದರೆ ನಮ್ಮ ಅಣ್ಣ ಆಗಿದ್ರೆ ಬಟ್ಟೆನೂ ಕೊಡಿಸ್ತಿರ್ಲಿಲ್ಲ ನನಗೆ. ಈಗ ಆ ಪ್ರಾಬ್ಲಮ್ ಇಲ್ಲ ಸರ್. ಈಗ ಎಲ್ಲ ಹೊಸ ಅನುಕೂಲತೆಗಳ ದೃಷ್ಟಿಯಿಂದ ಬಹಳ ಚೆನ್ನಾಗಿದ್ದಾರೆ ಈಗ. ಬಟ್ ಅವತ್ತು ನಮ್ಗೆ ಅನುಕೂಲ, ವಂಡರ್ಫುಲ್, ಎಂತ ಒಳ್ಳೆ ಪ್ರಾಬ್ಲಮ್ ಕೊಟ್ರಿ. ಮೂರನೇದು, ನಿಂತ್ಕೊಂಡಿಡಿ ಕಾಣಿಸತ್ತೆ. ಓಕೆ, ತಾಂತ್ರಿಕವಾಗಿ ನಮ್ಮ ಮಕ್ಕಳಿಗೆ ಇವತ್ತಿನ ಹೆಚ್ಚಿನ ಅವಕಾಶಗಳಿವೆ ಅಲ್ವಾ? ಅಲ್ಲ, ಇವತ್ತಿನ ಮಕ್ಕಳ ಪ್ರಾಬ್ಲಮ್ ಅಲ್ಲ, ನಿಮಗೆ ಆ ಪ್ರಾಬ್ಲಮ್ ಇರಲಿಲ್ಲ, ಡೈವರ್ಷನ್ ಇರಲಿಲ್ಲ. ಅದನ್ನ ಚೆನ್ನಾಗಿದೆ. ಮನಸ್ಸು ಡೈವರ್ಟ್ ಮಾಡ್ಲಿಕ್ಕೆ ಯಾರೂ ಇರಲಿಲ್ಲ ನಮಗೆ ಅಲ್ವಾ? ನಮ್ಮ ಕಾಲದಲ್ಲಿ ಹಂಗೆ ಯಾರೂ ಇರಲಿಲ್ಲ, ಇದ್ರೂ ಅದರ ಇಷ್ಟು ಪ್ರಾಬ್ಲಮ್ ಇರಲಿಲ್ಲ. ಓಕೆ, ನೆಕ್ಸ್ಟ್. ಜೋರ ನಿಂತ್ಕೊಂಡು ಹೇಳಬೇಕು ಅಂದರೆ ಓಕೆ, ಅನುಕೂಲತೆಯಲ್ಲಿ ಸೇರಿಸ್ಬೋದಿತ್ತು. ಬಟ್ ಸರಿ, ನಾನು ಊಟವನ್ನು ಸ್ಪೆಷಲ್ ಆಗಿ ಆ್ಯಡ್ ಮಾಡ್ತೀನಿ. ಇವತ್ತಿನ ಮಕ್ಕಳು ಕೇಳಿದ್ದನ್ನ ರಪ್ ಅಂತ ಸಿಗುತ್ತೆ ಅವರಿಗೆ ಮ್ಯಾಗಿ ಬೇಕು ಅಂದರೆ ಮ್ಯಾಗಿ ಸಿಗುತ್ತೆ, ಪಿಜ್ಜಾ ಬೇಕು ಅಂದರೆ ಪಿಜ್ಜಾ ಸಿಗುತ್ತೆ, ಪಾಸ್ತಾ ಬೇಕು ಅಂದರೆ ಪಾಸ್ತಾ ಸಿಗುತ್ತೆ. ಮಕ್ಕಳು ಇಡ್ಲಿ ಕೇಳೋದಿಲ್ಲ, ಅವರೆಲ್ಲ ಇಂಥದ್ದೇ ಕೇಳ್ತಾರೆ. ಈಗ ಬೇಕಾಗಿದ್ದು ಸಿಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾರೆ ಅಂತ. ಫೈನ್, ಐ ಅಗ್ರಿ. ಊಟದ ಪ್ರಾಬ್ಲಮ್ ಇದೆ. ಊಟದ ಪ್ರಾಬ್ಲಮ್ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಬಂದಿದೆ. ಒಂದೇ ನಿಮಿಷ ಸರ್, ನೀವೆಲ್ಲರೂ ಗಮನಿಸಿದರೆ ಗೊತ್ತಾಗುತ್ತೆ. ಇವತ್ತಿನ ಮಕ್ಕಳ ಪ್ರಾಬ್ಲಮ್ ಏನು ಅಂತಂದರೆ, ಬೇಕಾಗಿರೋ ಊಟ ಸಿಗುತ್ತಾದ್ರಿಂದ ಯಾವ ಊಟದ ಮೇಲೂ ಆಸಕ್ತಿ ಇಲ್ಲ ಅವಕ್ಕೆ. ಒಪ್ಕೊಳ್ತೀರಾ ಇದನ್ನ? ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗಲೂ, ಸತ್ಯ ಕೂಡ. ನಮ್ಮ ಮನೆಯಲ್ಲಿ ಈ ಒಬ್ಬಟ್ಟು ಪೂರ್ಣಪೋಳಿ, ನಾನು ಕಳೆದ ಬಾರಿ ಹೇಳಿದ್ದೀನಿ ಅಂತ ಅನ್ಸುತ್ತೆ, ಒಬ್ಬಟ್ಟು ಮಾಡ್ತಾ ಇದ್ದಿದ್ದು ವರ್ಷಕ್ಕೆ ಒಂದೇ ಸಲ. ಒಬ್ಬಟ್ಟು ಅಂದರೆ ಗೊತ್ತಲ್ಲ, ಹೋಳಿಗೆ. ಫೈನ್, ಹೋಳಿಗೆ ಮಾಡ್ತಿದ್ದು ವರ್ಷಕ್ಕೆ ಒಂದೇ ಸಲ, ಯುಗಾದಿಗೆ. ಆ ಯುಗಾದಿಯ ದಿನ ಬೆಳಗ್ಗೆ 4:15 ನಮ್ಮಮ್ಮ ಅಡುಗೆ ಮನೇಲಿ ಮಾಡ್ತಿದ್ರು. ಯಾವಾಗಲೂ 7 ಗಂಟೆಗೆ ಹೇಳೋ ಹುಡುಗ ನಾನು ಅವತ್ತು 4:15 ಎಚ್ಚರ ಆಗ್ತಿತ್ತು. ಅಮ್ಮ ಎದ್ದಿದ್ದಾಳೆ ಅಂತಲ್ಲ, ಹೋಳಿಗೆಯ ಸ್ಮೆಲ್ ಬರ್ತಿದೆ ಅಂತ. ನಾನು ಎದ್ದು 6 ಗಂಟೆಗೆ ಹೆಂಗೋ ಮಾಡಿ 6 ಗಂಟೆವರೆಗೂ ತಳ್ಳಿ ಎದ್ದು ಸ್ನಾನ ಮಾಡಿ ಅಮ್ಮ ಹೋಳಿಗೆ ಕೊಡ್ತಾಳೆ ಇವತ್ತು ತಿಂಡಿಗೆ ಅಂತ ಹೋದರೆ, ಅಮ್ಮ ಕೆನ್ನೆ ಮೇಲೆ ಒಂದು ಕೊಡ್ತಿದ್ಲು, ನೋಡಬಾರ್ದು ಹಾಗೆ ಅಂತ. ದೇವರಿಗೆ ನೈವೇದ್ಯ ಆಗಬೇಕು ಅಂತ. ದೇವರಿಗೆ ನೈವೇದ್ಯ ಆಗಬೇಕು. ಮತ್ತು ಹಾಳಾದ್ದು ಯಾವತ್ತು ಪೂಜೆ 12 ಗಂಟೆಗೆ ಮುಗಿಯುತ್ತೆ, ಹಬ್ಬದ ದಿನ ಮಾತ್ರ 3 ಗಂಟೆವರೆಗೂ ಮುಗಿಯೋದಿಲ್ಲ. ನಾವು ನಿಂತ್ಕೊಳ್ತಾ ಇದ್ದಿದ್ದು ದೇವ್ರ ಮುಂದೆ ಅಲ್ಲ, ಆ ಒಬ್ಬಟ್ಟಿನ ಮುಂದೆ ನಿಂತ್ಕೊಳ್ಳೋದು. ಈ ಹೋಳಿಗೆ ಯಾವಾಗ ಓಪನ್ ಆಗುತ್ತೆ, ಅಲ್ಲಿಂದ ಯಾವಾಗ ಸಿಗತ್ತೆ ಅಂತ. 3 ಗಂಟೆಗೆ ಮೊದಲನೇ ಹೋಳಿಗೆ ತಿನ್ನೋ ಮುಂಚೆ ನನ್ನ ಒಳಗೆ ಹುಟ್ಟುವಂಥ ಜೊಲ್ಲು ರಸ ಇರ್ತಿತ್ತಲ್ಲ, ಅದು ಹೇಗಿರ್ತಿತ್ತು ಅಂದರೆ 3/4 ಭಾಗ ಹೋಳಿಗೆ ತಿಂದು ಮುಗಿಸಿರ್ತಿತ್ತು. ಆಮೇಲೆ ಇನ್ನು ಔಪಚಾರಿಕವಾಗಿ ತಿನ್ನಬೇಕು. ಇವತ್ತು ಅವರಿಗೆ ಹೋಳಿಗೆ ಬೇಕಂದಾಗ ಸಿಗುತ್ತೆ. ದರ್ ಈಸ್ ಅ ಪ್ರಾಬ್ಲಮ್. ಅದರ ಮೇಲಿರುವಂಥ, ನಾನು ಬರೀ ಹೋಳಿಗೆಯ ಮಾತಷ್ಟೇ ಆಡ್ತಾ ಇಲ್ಲ, ಊಟ ಅನ್ನೋದನ್ನ ಇಂದ್ರಿಯಗಳಿಗೆ ಬೇಕಾಗಿರುವ ಎಲ್ಲ ಸುಖಗಳು ಅಂತ ನೀವು ಭಾವಿಸೋದಾದರೆ, ಮಕ್ಕಳಿಗೆ ಇಂದ್ರಿಯಕ್ಕೆ ಸಂಬಂಧಪಟ್ಟ ಎಲ್ಲ ಸುಖಗಳು ನಾವು ಮಕ್ಕಳಾಗಿದ್ದಕ್ಕಿಂತ ಏನಿದೆಯೋ ಅದಕ್ಕಿಂತ ಜಾಸ್ತಿ ಮತ್ತು ಈಸಿಯಾಗಿ ಸಿಗತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ದೆರ್ ಈಸ್ ಅ ಪ್ರಾಬ್ಲಮ್. ಅಗ್ರಿ. ನೆಕ್ಸ್ಟ್. ಫೈನ್, ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದರ ಪರಿಣಾಮ ಏನಿತ್ತು? ಸುಮ್ಮನೆ ಆ್ಯಡ್ ಮಾಡ್ತಿದ್ದೀನಿ ನಾನು. ಅಥವಾ
ಪಕ್ಕದ ಹುಡುಗ ಯಾರಾದರೂ ಹುಡುಗಿ ಯಾರಾದರೂ ಇದ್ದರೆ ನಿಂಗೆ ಗೊತ್ತಿದ್ರೆ ಕ್ಲಿಯರ್ ಮಾಡು ಅಂತ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಸ್ವಲ್ಪ ಹೊತ್ತು ಚರ್ಚೆ ಮಾಡ್ಲಿಕ್ಕೆ ಕೂರ್ತಿದ್ವಿ. ಆ ಹುಡುಗ ಟೀಚರ್ ಹತ್ರ ಕೇಳ್ಕೊಂಡು ಬಂದಿದ್ರೆ ಅವ್ನು ನನಗೆ ಹೇಳ್ಕೊಡ್ತಿದ್ದ. ಇವತ್ತು ಪಕ್ಕದಲ್ಲಿ ಮಾತಾಡೋದಿಲ್ಲ, ಅವನಿಗೆ ಮೊಬೈಲಲ್ಲಿ ಸಿಗುತ್ತೆ. ಅದಕ್ಕೆ ಎಲ್ಲ ಮೊಬೈಲ್ ಕೈಯಲ್ಲಿ ಕೊಟ್ಟಿರೋದ್ರಿಂದ ಟೀಚರ್ಗಳು ಎಲ್ಲ ಮೊಬೈಲಲ್ಲೇ ಪಾಠ ಕಳಿಸ್ಬಿಡೋದ್ರಿಂದ ಟೀಚರ್ ಮತ್ತು ವಿದ್ಯಾರ್ಥಿಯ ಸಂಬಂಧ ಝೀರೋ. ನಾನು 1-2% 3% ಹೇಳ್ತಾ ಇಲ್ಲ, ಬೇಡ ಬಿಡು ಸಿಗ್ತದೆ ಅಂತ. ಆಮೇಲೆ ಇನ್ನೂ ಮಜಾ ಏನು ಅಂತಂದ್ರೆ, ಈ ಕಾಲೇಜಿನ ಟೀಚರು ಏನೋ ಕಳಿಸ್ಕೊಡ್ತಾರೆ, ಆ ಹುಡುಗನಿಗೆ ಈ ಕಾಲೇಜಿನ ಟೀಚರ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಪಕ್ಕದ ಕಾಲೇಜ್ ಟೀಚರ್ ಕಳಿಸ್ಕೊಟ್ಟಿದ್ದು ಕಳಿಸು, ಅದನ್ನು ನೋಡ್ತೀನಿ ನಾನು ಅಂತ. ಅವನಿಗೆ ಆಪ್ಷನ್ ಜಾಸ್ತಿ ಆಯಿತು, ಟೀಚರ್ಗೆ ಆಪ್ಷನ್ ಒಂದೇ. ನನ್ನ ಚಿಕ್ಕಪ್ಪ ಹೋಟೆಲ್ ನಡೆಸೋರು, ಸುಮ್ಮನೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿದ್ದೀನಿ. ನನ್ನ ಚಿಕ್ಕಪ್ಪ ಹೋಟೆಲ್ ನಡೆಸುವಾಗ ಒಂದ್ಸಲ ಏನು ಮಾಡಿದ್ರು, ಮಧ್ಯಾಹ್ನ ಕ್ಯಾಶನ್ನು ಬಿಟ್ಟು, ಮಧ್ಯಾಹ್ನ ಕಸ್ಟಮರ್ಸ್ ಕಡಿಮೆ ಇರ್ತಿದ್ರು ಅಂತ ಮೇಲೆ ಹೋಗಿ ಮನೆಯ ಮೊದಲನೇ ಮಾಡಿಲ್ ಹೋಗಿ ಮಲ್ಕೊಂಡ್ರು. ನನ್ನ ತಾತ ಬಂದರು, ಎಲ್ಲೋದ ಚಿಕ್ಕಪ್ಪ ಅಂದರು. ನನ್ನನ್ನು ಕೂರಿಸಿದ್ರು. ಪಾಪ ನಾನು ಚಿಕ್ಕ ಹುಡುಗ, ಹೇಳಿದೆ ಮೇಲೋಗಿ ಮಲ್ಕೊಂಡಿದ್ದಾರೆ ಅಂತ. ನನ್ನ ತಾತ ಏನು ಮಾಡಿದ್ರು ಗೊತ್ತಾ, ನೀನು ಹೋಗಿ ಆಚೆ ಫಸ್ಟು ಅಂದರು. ನನ್ನನ್ನು ಆಚೆ ಕಳಿಸಿದ್ರು ಹೋಟ್ಲಿಂದ. ಶಟರ್ನ ಎಳೆದ್ರು. ಎಳೆದ್ಬಿಟ್ಟು ಹೋಗು, ನೀನು ಹೋಗು ಅಂದರು. ಶಟರ್ ಎಳೆದಿತ್ತು, ಸದ್ದಿತ್ತಲ್ಲ, ನನ್ನ ಚಿಕ್ಕಪ್ಪನಿಗೆ ಕೇಳಿಸ್ತು. ದುಡು ಓಡ್ ಬಂದರು ಅವರು. ಓಡ್ ಬಂದನ್ನು ಕೇಳಿದ್ರು, ಯಾರು? ತಾತ ಬಂದಿದ್ರು ಅಂದೆ. ಎಳ್ಕೊಂಡು ಆ ಶಟರ್ ತೆಗೆದು ಸೈಲೆಂಟಾಗಿ ಹೋಗಿ ಚಿಕ್ಕ ಮಗು ಥರ ಕೂತರು ಕ್ಯಾಶ್ ಮೇಲೆ, ಇನ್ನು ಹೋಗೋದಿಲ್ಲ ಯಾವತ್ತು ಅಂತ. ನಾನು ನನ್ನ ತಾತನ ಚಿಕ್ಕ ಹುಡುಗ ಆಗಿದ್ದರಿಂದ ಸ್ವಲ್ಪ ಫ್ರೀಡಮ್ ಇತ್ತು. ನನ್ನ ತಾತನ ಕೇಳಿದೆ, ಯಾಕೆ ಹಂಗೆ ಮಾಡಿದೆ ಅಂತ. ವಾಟ್ ವಾಸ್ ದ ಆನ್ಸರ್? ನಮಗೆ ಒಂದೇ ಹೋಟೆಲ್, ಕಸ್ಟಮರಿಗೆ 20 ಹೋಟೆಲ್. ಅವನು ಇಲ್ಲಿ ಬೇಡ ಅಂದರೆ ಇನ್ನೊಂದು ಹೋಟ್ಲಿಗೆ ಹೋಗ್ತಾನೆ, ನಮಗೆ ಅವನು ಇಲ್ಲಿಗೇ ಬೇಕು, ನಾವು ಬಿಟ್ಟು ಹೋಗ್ಲಿಕ್ಕಿಲ್ಲ ಅಂದರು. ಎಂಥ ಮಾತು! ಅದು ಬರೀ ಹೋಟೆಲಿಗೆ ಮಾತ್ರ ಅಲ್ಲ, ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಅನ್ಲೆಸ್ ಆ ಹುಡುಗನಿಗೆ ಅತ್ಯದ್ಭುತವಾದ್ದನ್ನು ಏನೋ ಕೊಡ್ತೀವಿ, ಅವನಿಗೆ ಇದನ್ನು ಅತಿ ಉತ್ಕೃಷ್ಟ ರೀತಿಯಲ್ಲಿ ತಲುಪಿಸ್ತೀವಿ ಅಂತ ನಾವು ಹೇಳಲಿಲ್ಲ ಅಂತಂದರೆ, ಅವನಿಗೆ ಮೊಬೈಲಲ್ಲಿ 20 ಹೋಟ್ಲಿದೆ, ಅವನು ಎಲ್ಲಿ ಬೇಕಿದ್ರೂ ಹೋಗ್ತಾನೆ. ನಾವೇ ಯಾಕೆ? ದೊಡ್ಡ ಸವಾಲು ನಮಗೆ. ಅವನಿಗೇನಿಲ್ಲ, ಅವನಿಗೆ 20 ಹೋಟ್ಲಿದೆ, ಅವನಿಗೆ 20 ಟೀಚರ್ ಸಿಗ್ತಾರೆ, 20 ಯೂಟ್ಯೂಬ್ ವಿಡಿಯೋ ಸಿಗುತ್ತೆ, ನಿಮಗಿಂತ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿರುವಂಥ ವಿಡಿಯೋ ಸಿಗುತ್ತೆ. ವೈ ಯು? ಇನ್ಫಾರ್ಮೇಶನ್ ಕೊರತೆ ಇದ್ದಾಗ ಲಾಭ ಇತ್ತು. ಈ ಹೋಟ್ಲು ಬಿಟ್ಟರೆ ಬೇರೆ ಗತಿ ಇಲ್ಲಪ್ಪ, ಈ ಟೀಚರ್ ಹೇಳಿಕೊಟ್ರೆ ನನ್ನ ಪುಣ್ಯ. ಕಾಲೇಜಸ್ಸು ಕಡಿಮೆ ಇತ್ತು, ಎಲ್ಲ ಕಡಿಮೆ ಇತ್ತು, ಬೇರೆ ದಾರಿ ಇರಲಿಲ್ಲ ನಮ್ಮ ಕಾಲದಲ್ಲಿ. ಈಗ ಹಂಗಿಲ್ಲ. ಪುತ್ತೂರಿನಲ್ಲೇ ಎಷ್ಟು ಕಾಲೇಜುಗಳಿದೆ ಅಂತ ನಾನು ಕೇಳಲಿಲ್ಲ. 100% ಬೇಕಾದಷ್ಟು ಕಾಲೇಜುಗಳು ಇರ್ತವೆ. ಎಲ್ಲಿ ಬೇಕಿದ್ರೂ ಹೋಗ್ಬೋದು, ಎಲ್ಲಿ ಬೇಕಿದ್ರೂ ಕೇಳ್ಬೋದು. ವಾಟ್ ಡಸ್ ದಟ್ ಮೀನ್? ಫೈನ್, ನಮ್ಮ ಕಾಲದ ಪ್ರಾಬ್ಲಮ್ಗೂ ಈ ಕಾಲದ ಪ್ರಾಬ್ಲಮ್ಗೂ ಡಿಫ್ರೆನ್ಸ್ ಏನಿದೆ ನೋಡಿ. ನೆಕ್ಸ್ಟ್, ನೀವು ಯಾರು ನಿಂತ್ಕೊಂಡು ಮಾತಾಡಿದ್ರೆ ಗೊತ್ತಾಗುತ್ತೆ. ಈಗ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅದು ಕೆಟ್ಟದ್ದಾಗಿದೆ ಅಂತ. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ, ಆ ಮಕ್ಕಳಿಗೆ 100% ಗ್ಯಾರಂಟಿ ಇದೆ. ಮೇಷ್ಟ್ರು ನನ್ನ ಸ್ಕೂಲಿಂದ ಓಡಿಸಿದ್ರು, ನಮ್ಮಪ್ಪ ಇನ್ನೊಂದು ಸ್ಕೂಲಿಗೆ ಸೇರಿಸ್ತಾರೆ, ನನಗೇನು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ ಅಂತ. ಆವತ್ತು ಹಂಗಿರಲಿಲ್ಲ, ಈ ಸ್ಕೂಲಿಂದ ಓಡಿಸಿದ್ರೆ ಮುಗೀತು ಕತೆ ನಮ್ಮದು ಅಂತ. ನಾನು ಸ್ಕೂಲ್ನಲ್ಲಿ ಇರಬೇಕಾದ್ರೆ ನಮ್ಮೊಬ್ಬ ಹುಡುಗ, ನನ್ನ ಕ್ಲಾಸ್ಮೇಟ್, ಅವ್ರ ತಾತ ಅವನನ್ನು ಕರೀಲಿಕ್ಕೆ ಬಂದರು. ಸರ್, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಮೊಮ್ಮಗನ್ನ ಅಂತ. ನನಗೆ ಇಂಗ್ಲೀಷ್ ಮೇಷ್ಟ್ರು ನಾಗರಾಜ್ ಅಂತ ಚೆನ್ನಾಗಿ ನೆನಪಿದೆ, ಅವ್ರು ಹೇಳಿದ್ದಕ್ಕೆ ನೆನಪಾಯ್ತು ನನಗೆ. ಅವ್ರು ಬಂದು ಹೇಳಿದ್ರು, ನೀವೇನಾಗಬೇಕು ಅವನಿಗೆ ಅಂತ. ನಾನು ಅವ್ರ ತಾತ ಅಂದರೆ ದೂರದ ಸಂಬಂಧನ ಅಂತ ಕೇಳಿದರು. ಇಲ್ಲ, ನಾನು ತಾತ, ನನ್ನ ಮಗನ ಮಗ ಅವನು ಅಂದ ತಕ್ಷಣ ಗಾಬರಿ ಆದ್ರು ಅವರು. ಮತ್ತು ಮೊನ್ನೆ ತಾನೇ ಸತ್ತೋಗಿದ್ರಲ್ಲ ನೀವು ಅಂತ ಕೇಳಿದ್ರು. ನನ್ನ ಕಣ್ಣೆದುರಿಗೆ ಆಗಿದ್ದ ಘಟನೆ. ಏನ್ ಸರ್ ಹಿಂಗಂತ ಇದ್ದೀರಾ ಅಂದಾಗ, ಮೊನ್ನೆ ತಾನೇ 3 ದಿನ ಬಂದಿರಲಿಲ್ಲ, ನನ್ನ ತಾತ ಹೋಗ್ಬಿಟ್ಟಿದ್ದಾರೆ ಅಂತ. ನಾನು ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪನ ಅಪ್ಪ ಅಂತಾನು ಹೇಳಿದ್ದಾರೆ ಅಂತಂದ್ರೆ ಈ ಹುಡುಗ ತಲೆ ತಗ್ಗಿಸಿ ನಿಂತ್ಬಿಟ್ಟಿದ್ದಾನೆ. ನಂಗೆ ಮಜಾ ಅನ್ಸಿದ್ದು ಅಲ್ಲಿವರೆಗೂ ಅಲ್ಲ. ಆಮೇಲೆ ಅವ್ರು ಬಳಸಿದ ಪದ ಇದೆಯಲ್ಲ, ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಬಿಟ್ಬೇಡಿ ಸರ್ ಅವ್ರನ್ನ, ಶಮಣ ಸುಳಿಯೋವರೆಗೂ ಹೊಡಿರಿ ಅಂತ. ನಾನು ಈ ಪದಕ್ಕೋಸ್ಕರ ಹೇಳ್ತೀನಿ. ಎಂತ ಪದ ಅಂತಂದ್ರೆ, ಚರ್ಮ ಸುಳಿಯೋವರೆಗೂ ಹೊಡಿರಿ ಅವನನ್ನ ಅಂತ. ಆ ಹುಡುಗರಿಗೆ ಬಿತ್ತು, ಸರಿಯಾಗಿ ಬಿತ್ತು. ಆಮೇಲೆ ನಮ್ಮ ಕಣ್ಣೆದುರಿಗೆ ನಾವ್ ಯಾವಾಗಲೂ ನೆನಪಿಸ್ಕೊಂಡಿದ್ವಿ ಅವನನ್ನ, ಹಿಂಗೆ ಹೇಳ್ಬಿಟ್ಟಲ್ಲ ಅಂತ. ಬಟ್ ಇವತ್ತು ಹಂಗಿಲ್ಲ. ತಂದೆ ತಾಯಿಗಳು ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ಬಟ್ ನಿಮ್ಗೊಂದು ಗ್ಯಾರಂಟಿ ಏನು ಅಂದ್ರೆ, ಅವ್ರು ಸತ್ತಿಲ್ಲ ಅಂತ ಗ್ಯಾರಂಟಿ ಇರ್ತದೆ.
ಪ್ರೋತ್ಸಾಹ ಜಾಸ್ತಿ ಆಗಿರೋದು ಒಂದು ರೀತಿ ಪ್ರಾಬ್ಲಮ್ಮೇ ಆಗಿದೆ, ಉತ್ಸಾಹದ ದೃಷ್ಟಿಯಿಂದ ಕೊರತೆ ಆಗಿದೆ. ಫೈನ್, ನೆಕ್ಸ್ಟ್. ಅಂದ್ರೆ ಆಚಾ ಶಿಕ್ಷೆಗಳು ಕಡಿಮೆ ಆಗಿವೆ, ಒಪ್ಕೋತೀನಿ ನಾನು. ಅದೇ ಚರ್ಮ ಸುಲಿರಿ ಅಂತ ತಾತಾನೆ ಬಂದು ಹೇಳೋಗ್ತಿದ್ರು, ಈಗ ಹಂಗೆ ಹೇಳೋಂಗೆ ಇಲ್ಲ ಪರಿಸ್ಥಿತಿ. ಫೈನ್. ಚಪ್ಪಲಿನ ವ್ಯವಸ್ಥೆ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಏನೇನು? ಚಪ್ಪಲಿನ ವ್ಯವಸ್ಥೆ, ಕಾಲಲ್ಲಿ ಹಾಕ್ಲಿಕ್ಕೆ ಚಪ್ಪಲಿ ಇರಲಿಲ್ಲ. ಅನುಕೂಲತೆಗಳ ಕೊರತೆ ಇತ್ತು. ಅದಕ್ಕೂ ಶಿಕ್ಷಣಕ್ಕೂ ಏನ್ ಸಂಬಂಧ? ಅದನ್ನ ನಡ್ಕೊಂಡು ಹೋಗ್ಬೇಕಾದ್ರೆ ಬರೆಯ ಕಾಲಲ್ಲಿ ಹೋಗ್ಬೇಕಿತ್ತು. ಹೀಗೆ ಹೋಗ್ಬೇಕಾದ್ರೆ ಈಗಿನ ಕಾಲದಲ್ಲಿ ಚಪ್ಪಲಿ ವ್ಯವಸ್ಥೆ ಇದೆ. ಹಿಂದಿನ ಕಾಲದಲ್ಲಿ ಮಣ್ಣಲ್ಲಿ ನಡ್ಕೊಂಡು ಹೋಗುವಾಗ ಸಂತೋಷ, ಆ ಸಂತೋಷವೇ ಬೇರೆ. ಈಗಿನ ಚಪ್ಪಲಿ ಹಾಕ್ಕೊಂಡು ಹೋಗುವಾಗ ಸಂತೋಷ ಸಿಗೋದೇ ಕಡಿಮೆ. ಹಿಂದಿನ ಕಾಲದಲ್ಲಿ ಭಯದ ವಾತಾವರಣ ಕಡಿಮೆ ಇತ್ತು ಮಕ್ಕಳಲ್ಲಿ, ಈಗಿನ ಕಾಲದಲ್ಲಿ ಭಯದ ವಾತಾವರಣ ಹೆಚ್ಚಿಗಿದೆ. ಭಯ ಯಾವುದರ ಬಗ್ಗೆ? ಯಾವುದೇ ಮೂಢನಂಬಿಕೆ ಬೇರೆಯವರು ಹೇಳಿದ ಮಾತಿಗೆ ಭಯ ಹೆಚ್ಚಿಗೆ ಪಡೋದು. ಹಿಂದಿನ ಕಾಲದಲ್ಲಿ ಮಕ್ಕಳು ಬೇರೆಯವರು ಹೇಳಿದ ಮಾತಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಿರ್ಲಿಲ್ಲ. ಹೀಗೆ ಮೂಢನಂಬಿಕೆ ಬೇರೆಯವರು ಹೇಳಿದ ಮಾತಿಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟು. ಓಕೆ, ನಾನು ಇವತ್ತಿನ ಮಕ್ಕಳ ಪ್ರಾಬ್ಲಮ್ಗೆ ಬರ್ತೀನಿ. ಸ್ಟಾರ್ಟ್ ವಿತ್ ದಟ್. ನಾವು ಮಕ್ಕಳಾಗಿದ್ದಾಗ ಇದ್ದಂಥ ಪ್ರಾಬ್ಲಮ್ಸ್ ಏನು, ಬಟ್ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ನೀವು ಏನೇನು ಪ್ರಾಬ್ಲಮ್ ಅಂತ ಹೇಳಿದಿರೋ ಅದೆಲ್ಲವೂ ನೀವಿವ ಟೀಚರ್ ಆಗಿರೋದಕ್ಕೆ ಸ್ಟ್ರೆಂತ್ ಆಗಿದೆ. ಗಮನಿಸ್ತಿದ್ದೀರಾ? ಎಷ್ಟು ಚೆನ್ನಾಗಿದೆ ನೋಡಿ. ಹಣಕಾಸಿನ ಕೊರತೆ ಇತ್ತು, ಆ್ಯಂಡ್ ನೌ ಯು ಸೇ ಎಷ್ಟು ಒಳ್ಳೇದಾಗಿತ್ತು ಅವಾಗ. ಕಷ್ಟಪಟ್ಟು ಬಸ್ಸಲ್ಲಿ ಬರ್ತಿದ್ವಿ, ಗಂಟೆಗಟ್ಟಲೆ ಬಸ್ಸಿಗೆ ಕಾಯ್ತಾ ಇದ್ವಿ, ಏನು ಚೆನ್ನಾಗಿತ್ತು. ಅವತ್ತಿನ ಹಣಕಾಸಿನ ಕೊರತೆ ನಿಮ್ಗೆ ಅನ್ಸುತ್ತೆ, ಅಬ್ಬಾ ನಮ್ಮ ಅಪ್ಪ ಏನಾದರೂ ಕೋಟ್ಯಾಧೀಶರಾಗಿದ್ರೆ ನಾನು ಓದ್ತಾನೆ ಇರಲಿಲ್ವೇನೋ, ಒಳ್ಳೇದಾಯ್ತು ಅಂತಿದ್ದೀರಾ. ಅವತ್ತಿನ ಅನುಕೂಲತೆಗಳ ಕೊರತೆ ನೀವೇನು ಹೇಳ್ತಿರೋ, ಅನುಕೂಲತೆಗಳು ಇರಲಿಲ್ಲ, ಅದು ಸ್ಟ್ರೆಂತು. ನನಗೆ ನೋಟ್ಬುಕ್ಕಲ್ಲಿ 2 ಪೇಜ್ ಬಾಕಿ ಇದೆ ಅಂತಂದಾಗ ನಾನು ಚಿಕ್ಕದಾಗಿ ಆ ಪೇಜಲ್ಲಿ ನೋಟ್ಸ್ ಮಾಡ್ಕೊಳ್ಳೋದು ಎಲ್ಲ ತುಂಬ ನೀಟಾಗಿರ್ತಿತ್ತು. ಈಗ ಹಂಗಿಲ್ಲ, ಮಗುಗೆ ಇರೋದು 200 ಪೇಜಿನ ನೋಟ್ ಪುಸ್ತಕ, 2 ಪೇಜ್ ಬರೆದಿರೋದು. ವರ್ಷ ಮುಗಿದ ನಂತರ ನೀನು ಉಳಿದಿರೋ ಪೇಜ್ ಕೊಡು ಅಂದರೆ ಉಳಿದಿರೋ ಪೇಜ್ ಕೊಡಿ ಅಂತ ಹೇಳಬಾರ್ದು. ನೀನು ಬರೆದಿರೋ ಪೇಜ್ ಹರ್ಕೊಂಡು ಉಳಿದಿರೋ ಪುಸ್ತಕ ಕೊಡು ಅಂತ ಹೇಳ್ಬೇಕು, ಅಷ್ಟೇ ಬರೆಯೋದು. ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಮನಸ್ಸು ಡೈವರ್ಟ್ ಆಗೋ ವ್ಯವಸ್ಥೆ ಇರಲಿಲ್ಲ. ನೀವು ಅದನ್ನ ನೆಗೆಟಿವ್ ಅಂತ ಹೇಳಿದ್ರೆ ನಿಮ್ಗದು ಪುಣ್ಯ. ಡೈವರ್ಟ್ ಮಾಡ್ಲಿಕ್ಕೆ ಏನೂ ಇರಲಿಲ್ಲ, ಇದ್ದಿದ್ದು ಒಂದೇ ಶಿಕ್ಷಣ, ಇದನ್ನು ಪಡ್ಕೊಳ್ಳೋಣ ಚಂದ ಅಂತಿತ್ತು. ಊಟಕ್ಕೆ ವ್ಯವಸ್ಥೆ ಇರಲಿಲ್ಲ. ಆ ಕಷ್ಟಪಟ್ಟು ನಾನು ಏನು ಪಡ್ಕೊಳ್ಳಿಕ್ಕೆ ಅಂತ ಹೋಗ್ತಿದ್ನೋ ಅದೆಲ್ಲ ಸಿದ್ಧಿಯಾಗಿತ್ತು. ಇನ್ಫಾರ್ಮೇಶನ್ನ ಕೊರತೆ ಇತ್ತು, ಲಾಭ ಆಯಿತು. ಯಾಕೆ ಅಂತಂದ್ರೆ ಇನ್ಫಾರ್ಮೇಶನ್ ಪಡ್ಕೊಳ್ಳಿಕ್ಕೆ ಪಕ್ಕದವ್ರ ಜೊತೆ ಮಾತಾಡ್ತಿದ್ದೆ. ಇವತ್ತು ಬಸ್ನಲ್ಲಿ ಎಲ್ಲ ಹುಡುಗರು ಕೂತ್ಕೊಳ್ತಾರೆ, ಒಬ್ರಿಗೊಬ್ರು ಮಾತಾಡೋದಿಲ್ಲ, ಎಲ್ಲರೂ ತಲೆ ಬಗ್ಗಿಸಿ ಕೂತ್ಕೊಂಡ್ರೆ ತಲೆ ಎತ್ತೋದಿಲ್ಲ. ಮೊದಲು ನಮ್ಗೆ ಹೇಳೋರು ಅಪ್ಪ ಅಮ್ಮ, ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು, ತಲೆ ತಗ್ಗಿಸ್ಕೊಂಡು ಬರಬೇಕು, ಅಕ್ಕಪಕ್ಕ ನೋಡಬಾರದು ಅಂತ. ಇವತ್ತು ಹೇಳಬೇಕಾಗೇ ಇಲ್ಲ. ಇವತ್ತು ನಾವು ಉಲ್ಟಾ ಹೇಳ್ತೀವಿ, ತಲೆ ಎತ್ಕೊಂಡು ಹೋಗೋ ಅಂತ ಹೇಳೋ ಮಟ್ಟಿಗೆ ಬಂದಿದ್ದೀವಿ. ಯಾಕೆಂದ್ರೆ ಮೊಬೈಲ್ ನೋಡ್ತಾ ಇರೋ ತಲೆ ಎತ್ತೋದಿಲ್ಲ, ನಮಗೆ ಲಾಭ. ಅವತ್ತು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಇರಲಿಲ್ಲ. ನಾವು ಹೇಳಿದ್ವಿ ಅತಿ ಪ್ರೋತ್ಸಾಹ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಆಗಿದೆ. ನೀವು ಏನನ್ನು ತಗೊಂಡ್ರು ಕೂಡ ನಿಮಗೆ ಪ್ರಾಫಿಟ್. ಈಗ ಹೇಳಿ, ಇವತ್ತಿನ ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಇದೆ, ವಿಚ್ ವಿ ಆರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಟ್ಯಾಕಲ್. ನನಗೆ ಆಗ್ತಾ ಇಲ್ಲ ಸರ್, ಇದನ್ನು ಮಾತ್ರ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆ ಥರದ್ದು ಏನು ಪ್ರಾಬ್ಲಮ್ ಗುರುತಿಸಿದ್ದೀರಿ? ಕಳೆದ 4-5 ವರ್ಷಗಳಲ್ಲಿ ಆಫ್ಟರ್ ಕರೋನಾ ನಾವೊಂದು ಹೊಸ ಪ್ರಾಬ್ಲಮ್ನ ಜಗತ್ತಿಗೆ ಹೋಗ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ನಾನು ಬೇಸಿಕಲಿ ಶಿಕ್ಷಕನಲ್ಲ, ಆದರೆ ನನ್ನ ತಂದೆ ಟೀಚರ್. ನಾನು ಕೂಡ ಕೆಲವು ಕಾಲ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ. ಅದರ ಸಂಬಳಕ್ಕಲ್ಲ, ಬಹಳ ಪ್ರೀತಿಯಿಂದ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರಿಂದ ಟೀಚರ್ ಆಗಿ ಇರಬೇಕಾಗಿ ಬಂತು, ಮಾಡಿದ್ದೀನಿ. ಎರಡನೇದು, ನಾನು ಸಮಾಜದಲ್ಲಿ ಈ ಥರ ತುಂಬ ಜನರನ್ನ ಭೇಟಿ ಮಾಡೋದ್ರಿಂದ ಒಂಥರ ನಾನು ಕೂಡ ಶಿಕ್ಷಕನೇ. ನನಗೂ ಕೂಡ ಅವರ ಮುಖಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ, ವೇಸ್ಟ್ ಆಗ್ತಾ ಇದೆ, ಕೆಲ್ಸಕ್ಕೆ ಬರ್ತಾ ಇಲ್ಲ, ಇದೊಂದು ನಂಗೆ ನೋಡಿದ್ರೆ ಗೊತ್ತಾಗುತ್ತೆ. ನಂಗೆ ನಿಮ್ಮ ಮುಖಗಳಲ್ಲಿರುವಂಥ ನಗುವನ್ನು ನೋಡಿದಾಗ ಗೊತ್ತಾಗುತ್ತಾ, ಇದು ಇಷ್ಟ ಆಯ್ತು. ನಿಮ್ಮ ಮುಖದಲ್ಲಿ ಬೇಜಾರು ಬಂದ ತಕ್ಷಣ ಗೊತ್ತಾಗುತ್ತೆ, ಇದು ವೇಸ್ಟ್ ಆಯ್ತು, ಇದು ಬೇಜಾರಾಗಿದೆ ಅವ್ರಿಗೆ, ಇದು ಕೋಪ ಬಂದಿದೆ ಅಂತ. ಅದಕ್ಕೆ ತಕ್ಕಂತೆ ನನ್ನ ಭಾಷಣವನ್ನು ನಾನು ಶಿಫ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ವರ್ಷ ಬರೋದು ಬೇಡ ಅಂತಾರೆ. ಚಕ್ರವರ್ತಿರು ಬಂದರೆ ಬೇಜಾರಾಗ್ತದೆ ಮಾರೇ ಜನರಿಗೆ, ಬೇಡ ಅಂತ.
ನನಗೂ ಕೂಡ ಬೇಕಲ್ಲ, ಹೊಸ ಹೊಸದನ್ನು ತಿಳ್ಕೊಳ್ಬೇಕು, ಹೊಸ ಹೊಸದನ್ನು ಕಲಿಬೇಕು, ಹೊಸ ಹೊಸದನ್ನು ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡಬೇಕು, ಪ್ರೆಸೆಂಟೇಷನ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ನಾನು ಕೂಡ ಈ ಫೀಲ್ಡಲ್ಲಿ ಬಹಳ ಕಾಲ ಇರೋದಿಲ್ಲ. ನಾನು ಕೂಡ ಒಬ್ಬ ಟೀಚರ್ಗೆ ಇರಬಹುದಾಗಿರುವ ಎಲ್ಲ ಸವಾಲುಗಳನ್ನ ವೇದಿಕೆ ಈ ಮುಂಭಾಗದಲ್ಲಿ ನಿಂತು ನಾನು ಫೀಲ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಬರದೇ ಇಲ್ಲ ಯಾರು, ಕೇಳದೇ ಇಲ್ಲ ಯಾರು. ಅದು ಅನಿವಾರ್ಯತೆ ಅಂತ. ಈ ದೃಷ್ಟಿಯಿಂದ ನಾನು ನಿಮ್ಮದೇ ಜೊತೆಯಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಹಂಚಿಕೊಳ್ಳೋಣ, ಈ ಪ್ರಾಬ್ಲಮ್ಗೆ ಜೊತೆಯಲ್ಲಿ ಸೇರಿ ಸೊಲ್ಯೂಷನ್ ಹುಡ್ಕೋಣ ಅಂತ ನನಗನ್ಸೋದು. ಯಾವ ಪ್ರಾಬ್ಲಮ್ ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸಿಕ್ಕಾಪಟ್ಟೆ ಇದೆ, ವಿ ಆರ್ ಫೈಂಡಿಂಗ್ ಇಟ್ ಟು ಟ್ಯಾಕಲ್. ಯಾವುದು? ಏಕಾಗ್ರತೆಯ ಕೊರತೆ ಇದೆ. ನಮ್ಮ ಕಾಲದಲ್ಲೂ ಇತ್ತು, ಆದರೆ ಈ ಪರಿಯ ಕೊರತೆ ಇಲ್ಲ. ಏನು ಏಕಾಗ್ರತೆಯ ಕೊರತೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡೋದು? ಯಾವ ಥರದ ಏಕಾಗ್ರತೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಆರ್ ವಿ ಕ್ಲಿಯರ್ ಇನ್ ಅವರ್ ಥಾಟ್ ಅಂತ ನಾನು ಕೇಳ್ತಾ ಇದ್ದೀನಿ. ಏಕಾಗ್ರತೆ ಅಂದ್ರೆ ಏನು ನಮ್ಮ ದೃಷ್ಟಿಯಲ್ಲಿ? ಕೇಳುವ ತಾಳ್ಮೆ ಇಲ್ಲ ಅಂತ ನೀವು ಹೇಳೋದು. ಎಲ್ಲರೂ ಒಪ್ಕೊಳ್ತೀರಾ ನಮ್ಮ ಮಕ್ಕಳಿಗೆ ಕೇಳುವ ತಾಳ್ಮೆ ಇಲ್ಲ? ಬಟ್ ನಾನು ರಿವರ್ಸ್ ಗಮನಿಸಿದ್ದೀನಿ. ಸಿಕ್ಕಾಪಟ್ಟೆ ತಾಳ್ಮೆಯಿಂದ ಕೇಳ್ತಿರ್ತಾರೆ, ಆದರೆ ಕೇಳ್ತಿರೋದಿಲ್ಲ. ಸರ್, ನಾನು ಇದನ್ನು ಗಮನಿಸಿರೋದು. ನಾನು ತುಂಬ ಜನ ವಿದ್ಯಾರ್ಥಿಗಳ ನಡುವೆ ತಿರುಗಾಡ್ತೀನಿ. ತಾಳ್ಮೆಯಿಂದ ಕೇಳ್ತಾರೆ, ಆದರೆ ಕೇಳ್ತಿರೋದಿಲ್ಲ. ನಮಗೇನು ಅನ್ಸುತ್ತೆ ಅಂತಂದ್ರೆ, ಏನು ಚೆನ್ನಾಗಿ ಕೇಳಿದ್ರಪ್ಪ ಹುಡುಗರು, ಒಂದು ಚೂರೂ ಸದ್ದಿಲ್ಲ ಅಂತ. ತಲೆಯೊಳಗೆ ಏನೂ ಹೋಗಿರೋದಿಲ್ಲ. ಇದನ್ನ ಏಕಾಗ್ರತೆ ಅಲ್ಲ ಅಂತ ಕರಿತಿದ್ದೀರಾ? ಅಥವಾ ಕೇಳೋದು ಅಂತಂದ್ರೆ ಸುಮ್ಮನೆ ಕೂತಿದ್ರು ಕೇಳ್ತಿದ್ದಾರೆ ಅಂತ ನಾನು ಹೇಳಿದ್ದೀನಿ? ಒಪ್ಕೋತಿದ್ದೀರಾ ಅಥವಾ ಇಲ್ವಾ? ನಂಗೆ ಅಷ್ಟೇ ಬೇಕಾಗಿರೋದು. ಅರಿಶೋರ್ ಒಪ್ಕೊಳ್ತೀರಾ? ನಮ್ಮ ಮಕ್ಕಳು ಹೆಂಗಿರ್ತಾರೆ ಅಂತ. ನಂಗೆ ಅದಕ್ಕೆ ತರಲೆ ಮಾಡೋ ಹುಡುಗನ ಕಂಡ್ರೆ ಇವತ್ತು ಹಿಂದೆಂದಿಗಿಂತ ಹೆಚ್ಚು ಪ್ರೀತಿ. ಅಫ್ಕೋರ್ಸ್ ಏನಾದರೂ ತರಲೆ ಮಾಡ್ತಾನಲ್ಲ ಮಾರಾಯ. ಅವನು ಸುಮ್ಮನೆ ಕೂತಿದ್ದಾನೆ ಕ್ಲಾಸ್ನಲ್ಲಿ ಅಂತಂದ್ರೆ ಮೈಂಡ್ ಆಫ್ ಆಗೋಗಿದೆ ಒಂದು ಅಂತ ಅರ್ಥ. ಅವನ ಒಳಗೆ ಏನೂ ಹೊಕ್ಕಿರೋದಿಲ್ಲ ಅಂತ ಅರ್ಥ. ಅಥವಾ ಒಳಗೆ ನೀವೇನು ಹೇಳಿದ್ದೀರೋ ಅದಕ್ಕಿಂತಲೂ ಭಿನ್ನವಾಗಿರುವಂಥ ಒಂದು ಲೋಕ ನಡೀತಾ ಇದೆ ಅಂತ ಅರ್ಥ ಅಂತ. ವಿಚ್ ಈಸ್ ಮೋಸ್ಟ್ ಡೇಂಜರಸ್. ನಾನು ಬೀದರ್ಗೆ ಒಂದು ಸ್ಕೂಲಿಗೆ ಹೋಗಿದ್ದೆ, ಹೈಸ್ಕೂಲ್. ಮಾತಾಡಲಿಕ್ಕೆ ಅಂತ ಹೋದಾಗ ಸುಮ್ಮನೆ ಹೆಡ್ ಮಿಸ್ಟ್ರೆಸ್ಸನ್ನು, ನನಗೆ ಇತ್ತೀಚೆಗೆ ಇದೊಂದು ದೊಡ್ಡ ರೋಗ ಶುರುವಾಗೋಗಿದೆ, ಏನು ಬೇಕು ಮಕ್ಕಳಿಗೆ ಏನು ತಿಳ್ಕೋಬೇಕು ಅಂತ. ನಾನು ಹೆಡ್ ಮಿಸ್ಟ್ರೆಸ್ ಕೇಳಿದೆ, ಮೇಡಮ್ ಏನು ಮಾತಾಡಬೇಕು? ಮೇಡಮ್ ಏನು ಹೇಳಿದ್ರು ಗೊತ್ತಾ? ಸರ್, ಏನು ಹೇಳೋದು ಬೇಡ ಸರ್, ಅವರಿಗೆ 20 ನಿಮಿಷ ಕೇಳೋದು ಹೆಂಗೆ ಅಂತ ಹೇಳ್ಕೊಡಿ ಸರ್ ಅಂತ. 20 ಮಿನಿಟ್ಸ್ 20 ನಿಮಿಷಕ್ಕೆ. ನಾನು ಕೇಳಿದೆ, ಮೇಡಮ್ ಏನು ಹೇಳ್ತಿದ್ದೀರಾ ನೀವು, ಮಕ್ಕಳು ಕೇಳೋದಿಲ್ವಾ? ಅವರಂದ್ರು, ಸರ್ 40 ನಿಮಿಷ ಪೀರಿಯಡ್ ಮಾಡಬೇಕಾದ್ರೆ ಎಷ್ಟು ಬೆವರು ಹರಿದೋಗಿರುತ್ತೆ ನಮಗೆ ಗೊತ್ತು ಸರ್. ಸರ್, ಸುಮ್ಮನೆ ಕೂತಿರ್ತಾರೆ, ಏನೂ ಕೇಳ್ತಿರೋದಿಲ್ಲ. 20 ನಿಮಿಷದ ಕ್ಲಾಸ್ ಮುಗಿದ ಮೇಲೆ ನಾನು ಇಷ್ಟೊತ್ತು ಏನು ಹೇಳಿದೆ ಅಂತ ಕೇಳಿದರೆ ಕ್ಲಾಸ್ನಲ್ಲಿ 4 ಜನ ಕೈ ಎತ್ತಿ ಏನು ಹೇಳಿದ್ರು ಅಂತ ಹೇಳೋದಿಲ್ಲ ಅಂತ. ಹೌದು, ಹಂಗನ್ಸುತ್ತಾ? ಇದೊಂದೇ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇದೆ ನಮ್ಮ ಹತ್ರ? ಯಾಕೆ ನಮ್ಮ ಹುಡುಗರು ಏಕಾಗ್ರತೆಯನ್ನು ಕಳ್ಕೊಂಡ್ರು? ಅಥವಾ ಅವರಿಗೆ ಈ ವಿಚಾರದಲ್ಲಿ ಮನಸ್ಸೇ ಇಲ್ಲದೆ ಇರುವಂತೆ ನಿರ್ಮಾಣ ಆಗಿರೋದು ಯಾಕೆ? ಹ್ಯಾವ್ ಯು ಎವರ್ ಥಾಟ್ ಆಫ್ ಇಟ್? ಫೈನ್, ಒಂದು ಉತ್ತರ ಬಂತು ನೋಡಿ. ನಾನು ಯಾಕೆ ಇದನ್ನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದ್ರೆ, ನಮ್ಮ ಶಿಕ್ಷಕರ ಗ್ರೂಪ್ ಹೇಗಾಗಬೇಕು ಅಂತಂದ್ರೆ, ನೀವೊಂದು ವಾಟ್ಸಪ್ ಗ್ರೂಪ್ನಲ್ಲಿದ್ದರೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬರಲೇಬಾರ್ದು ಅದರೊಳಗೆ. ಶಿಕ್ಷಕರದೊಂದು ವಾಟ್ಸಪ್ ಗ್ರೂಪ್ ಇದೆ ಅಂತ ಆದರೆ ಅದರಲ್ಲಿ ನರೇಂದ್ರ ಮೋದಿ ಏನು ಮಾಡಿದ್ರು, ರಾಹುಲ್ ಗಾಂಧಿ ಏನು ಹೇಳ್ದ ಬರಲೇಬಾರ್ದು. ಶಿಕ್ಷಕರದ್ದೇ ಒಂದು ವಾಟ್ಸಪ್ ಗ್ರೂಪ್ ಇದೆ ಅಂತಂದ್ರೆ ನೀವು ತಗೊಂಡಿರೋ ಒಡವೆ ಫೋಟೋ ಯಾವ ಕಾಲಕ್ಕೂ ಬರಬಾರ್ದು, ಹೊಸ ಸೀರೆಯ ಫೋಟೋ ಬರಲೇಬಾರ್ದು, ನಿಮ್ಮ ಇಂಡಿವಿಜುವಲ್ ಫೋಟೋ ಬರಲೇಬಾರ್ದು. ಶಿಕ್ಷಕರ ಗ್ರೂಪ್ ಇದೆ ಅಂತಂದ್ರೆ ಯಾರೋ ಒಬ್ಬರಿ ಪಾಯಿಂಟ್ ರೈಸ್ ಮಾಡಬೇಕು, ನಮ್ಮ ಕ್ಲಾಸ್ ರೂಮ್ನಲ್ಲಿದ್ದ ಮಗುವಿನ ಏಕಾಗ್ರತೆ ತುಂಬ ಕಡಿಮೆ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಯಾವತ್ತು ನೀವೆಲ್ಲರೂ ಕೂತ್ಕೊಂಡು ಅಲ್ಲೊಂದು 28 ಸೊಲ್ಯೂಷನ್ ಬರುತ್ತಲ್ಲ, ಅದರದ್ದು ಒಂದು ಪ್ರಯೋಗವನ್ನು ನೀವಲ್ಲಿ ಮಾಡಿ ಮಾರನೇ ದಿನ ಸಕ್ಸಸ್ಫುಲ್, ಈ ಆನ್ಸರ್ ಪರ್ಫೆಕ್ಟ್ ಆಗಿದೆ, ನಾವೆಲ್ಲರೂ ಟ್ರೈ ಮಾಡ್ಬೋದು ಇದನ್ನ ಅಂತ ಹೇಳಲಿಕ್ಕೆ ಶುರುವಾಗುತ್ತಲ್ಲ, ಆಗ ಇಡೀ ಸಮಾಜ ವಾಪಸ್ ಮೇಲೆ ಕೇಳತ್ರಿ. ಇಲ್ಲಾಂದ್ರೆ ಈ ಸಮಾಜ ಹೋಗಲ್ಲ. ಇದು ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಐ ಆಮ್ ಸಾರಿ, ನಂಗೆ ಬಹಳ ದುಃಖ ಅನ್ಸುತ್ತೆ. ನಾನು ನಮ್ಮ ಕಾಲೇಜು ವಿದ್ಯಾರ್ಥಿಗಳನ್ನ ಎನರ್ಜೈಸ್ ಮಾಡ್ಲಿಕ್ಕೋಸ್ಕರ ನಂದು ಇರುವಂತ ಎಲ್ಲ ಜ್ಞಾನವನ್ನ ಬಳಸಿ ಮುಗಿಸಿದ ನಂತರ ಆ ಹುಡುಗ ಕೊನೆಯಲ್ಲಿ ಹೀಗೆ ಕೂತಿದ್ದಾನೆ ಅಂತಂದ್ರೆ ಸತ್ತೋಗ್ಬಿಡೋಣ ಅನ್ಸುತ್ತೆ. ಏನ್ ಮಾಡೋದು ಮಾರೇ ಮುಂದೆ?
ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಅಫ್ಕೋರ್ಸ್ ನಾನು ರೆಸ್ಪಾನ್ಸಿಬಲ್ಲು, ನೀವು ರೆಸ್ಪಾನ್ಸಿಬಲ್. ಅವನಲ್ಲಿರುವ ಈ ಪ್ರಾಬ್ಲಮ್ನಿಂದ ಅವನನ್ನು ಹೊರಗೆ ತರಲಿಕ್ಕೆ ನಾವು ಪ್ರಯತ್ನ ಪಡಲಿಲ್ಲ ಅಂತಂದ್ರೆ ಯಾರು ಪ್ರಯತ್ನ ಪಡ್ತಾರೆ? ಈಗ ಹೇಳಿ, ಅವನಲ್ಲಿ ಏಕಾಗ್ರತೆಯ ಕೊರತೆ ಬಂದಿದ್ಯಾಕೆ? ಏಕಾಗ್ರತೆ ಅಂತಂದ್ರೆ ನಾನು ಹೇಳುವ ದೃಷ್ಟಿಯಿಂದ ಅವನು ಸುಮ್ಮನೆ ಕೂತಿದ್ದಾನೆ, ಅವನು 28 ಕಡೆ ಯೋಚನೆ ಮಾಡ್ತಾ ಇಲ್ಲ, ಒಂದೇ ಕಡೆ ನೋಡ್ತಾ ಇದ್ದಾನೆ, ನಿಮ್ಮ ಕಡೆನೇ ನೋಡ್ತಾ ಇದ್ದಾನೆ, ಆಸ್ ಇಫ್ ನಿಮ್ಗೆ ಅನ್ನಿಸ್ತಿದೆ ಅವನು ಪಾಠವನ್ನು ಕೇಳ್ತಿದ್ದಾನೆ ಅಂತ. ಒಳಗೆ ಮಾತ್ರ ಏನೂ ಇಲ್ಲ. ಯಾಕೆ ಹಿಂಗಾದ? ನಾನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಲಿಕ್ಕೆ ಯಾವ ದಿಕ್ಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಹಿಂಗಾದ? ಮೊಬೈಲಲ್ಲಿ ಏಕಾಗ್ರತೆ ಇದೆ ಅಂತ ಅನ್ಕೊಂಡಿದ್ದೀರಾ ನೀವು? ಆಯ್ತು, ನಾನು ಹೊಸ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ ಅಂತ. ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್. ನಾನು ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಹೆಚ್ಚು ಕಡಿಮೆ ನಂಗೆ 6-7 ಲಕ್ಷ ಜನ ಫಾಲೋವರ್ಸ್ ಯೂಟ್ಯೂಬ್ನಲ್ಲಿದ್ದಾರೆ, ಗುಡ್ ನಂಬರ್ ಆಫ್ ಫಾಲೋವರ್ಸ್. ನಾನು ಯಾವುದಾದ್ರೂ ವಿಡಿಯೋ ಹಾಕಿದರೆ, ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಹಾಕಿದರೆ ಹೆಚ್ಚು ಕಡಿಮೆ 80,000ದಿಂದ 1 ಲಕ್ಷ ಜನ ಹಾಕಿದ 2 ದಿನದಲ್ಲಿ ನೋಡ್ತಾರೆ. ಸೊ ಇಟ್ಸ್ ಅ ಗುಡ್ ಕಂಟೆಂಟ್ ಕ್ರಿಯೇಟರ್ ಅನ್ನೋದಕ್ಕೆ ಏನೇನು ಬೇಕೋ ಎಲ್ಲ ನನ್ನ ಹತ್ರ ಇದೆ. 1 ಲಕ್ಷ ಜನ ಅದನ್ನು ವ್ಯೂ ಮಾಡಿರ್ತಾರೆ. 1 ಲಕ್ಷ ಜನ. ಬ್ಯಾಕ್ ಹ್ಯಾಂಡಿಂದ ನನ್ನ ಬಂಡವಾಳ ನಾನು ಹೇಳ್ತೀನಿ, 20 ನಿಮಿಷದ ವಿಡಿಯೋನ ಪೂರ್ತಿ 20 ನಿಮಿಷ ನೋಡಿರೋದು 1,000 ಜನ. ಔಟ್ ಆಫ್ 1 lakh 20 ನಿಮಿಷದ ವಿಡಿಯೋನ 20 ನಿಮಿಷ ನೋಡಿರೋದು 1,000 ಜನ. 20 ನಿಮಿಷದ ವಿಡಿಯೋನ 10 ನಿಮಿಷ ನೋಡಿರೋದು 1,500 ಜನ. 20 ನಿಮಿಷದ ವಿಡಿಯೋನ 3 ನಿಮಿಷ ನೋಡಿರೋದು 7-8 ಸಾವಿರ ಜನ. ಉಳಿದ 80,000ದಿಂದ 85,000 ಜನ 20 ನಿಮಿಷದ ವಿಡಿಯೋ ನೋಡಿರೋದು ಎಷ್ಟೊತ್ತು ಗೊತ್ತಾ? ಎಷ್ಟು? ನಂಬರು 5 30 seconds, 60 seconds, 1 minute, 3 seconds. Sir, 80% ಜನ they just watch 3 seconds. 3 seconds ಅಂತ ನಂಗೆ 3 ಸೆಕೆಂಡಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು 3 ಸೆಕೆಂಡಲ್ಲಿ ವಿಡಿಯೋ ಚೇಂಜ್ ಮಾಡಿ ಆಯ್ತು. ಅಂಡ್ ದ ನಂಬರ್ ಶೋಸ್ 1 lakh people have watched this. ಸರ್, ಇಲ್ಲ, ಅವರಿಗೆ ಆಸಕ್ತಿ ಇಲ್ಲ. ಮತ್ತೇನು? ನಾನೊಂದು ದೊಡ್ಡ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನ. ನೀವೇನು ಪ್ರಾಬ್ಲಮ್ ಅಂತ ನೋಡ್ತಿದ್ದೀರೋ ಅದಕ್ಕಿಂತ ಭಯಾನಕವಾದ ಪ್ರಾಬ್ಲಮ್ ಎದುರಿಗೆ ನಿಂತ್ಕೊಂಡು ಕಾಯ್ತಾ ಕೂತಿದೆ. ನಾನು ಬರ್ತೀನಿ, ಈ ಹುಡುಗರನ್ನ ಅಪ್ಪಿಕೊಳ್ತೀನಿ ಅಂತ. ಅನ್ಲೆಸ್ ನೀವು ಆ ಹುಡುಗರು ಮತ್ತು ಪ್ರಾಬ್ಲಮ್ನ ನಡುವೆ ಗೋಡೆಯಾಗಿ ನಿಲ್ಲಲಿಲ್ಲ ಅಂತಂದ್ರೆ ಭವಿಷ್ಯದ ಪೀಳಿಗೆ, ನಿಮ್ಮದೇ ಶಿಷ್ಯರು ಹೇಗೆ ಅಮೆರಿಕಾದಲ್ಲಿ ಬೀದಿಯಲ್ಲಿ ಡ್ರಗ್ಸ್ ತಗೊಂಡು ನಿಂತಿರ್ತಾರೋ ಹಾಗೆ ನಿಂತಿರೋದನ್ನ ಕಣ್ಣಾರೆ ನೋಡಬೇಕಾಗತ್ತೆ. ದಟ್ ಈಸ್ ಮೈ ಪ್ರಾಬ್ಲಮ್, ದಟ್ ಈಸ್ ಮೈ ವರಿ. ಅದಕ್ಕೋಸ್ಕರ ನಿಮ್ಮ ಎದುರಿಗೆ ನಿಂತಿರೋದು. ಈಗ ಹೇಳಿ, ಯಾತಕ್ಕೆ ಅವನಿಗೆ ಕೊರತೆ ಬಂತು? ಏನು ಪ್ರಾಬ್ಲಮ್ ಆಯ್ತು ಅವನಿಗೆ? ಯಾಕೆ ಅವನಿಗೆ 3 ಸೆಕೆಂಡ್ಗಿಂತ ಜಾಸ್ತಿ ನೋಡ್ಲಿಕ್ಕೆ ಆಗೋದಿಲ್ಲ? ಯಾವ ಇನ್ಫಾರ್ಮೇಶನ್ ಕೊರತೆ ಅಂತ ನೀವು ಹೇಳಿದ್ರಲ್ಲ, ಆ ಇನ್ಫಾರ್ಮೇಶನ್ನ ಬಂಬಾರ್ಡ್ಮೆಂಟ್ ಹೆಂಗಾಗ್ತಿದೆ ಅವನಿಗೆ ಅಂತಂದ್ರೆ, ಅವನಿಗೆ ಯಾವ ಇನ್ಫಾರ್ಮೇಶನ್ ತಗೋಬೇಕು, ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ತಗೋಬೇಕು ಯಾವುದು, ಬಿಡಬೇಕು ಯಾವುದು ಅನ್ನೋದ್ರ ಕುರಿತಂತೆ ಬೇಕಾಗಿರುವ ಟ್ರೈನಿಂಗ್ ಅನ್ನ LKG ಇಂದ ಹಿಡಿದು ಡಿಗ್ರಿಯವರೆಗೆ ಎಲ್ಲೂ ಕೊಡ್ಲಿಲ್ಲ. ಅವನಿಗೆ ನನ್ನ ನಿಜವಾದ ಜೀವನದ ಗುರಿ ಏನು ಅಂತ ಗೊತ್ತಿಲ್ಲ. ನಾನು ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದರ ಟ್ರೈನಿಂಗ್ ಕೊಡ್ಲಿಕ್ಕೆ ಯಾವ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ ಹೇಳಿ? ಎಲ್ಲಿ ಮಾಡಿದೀವಿ ನಾವು ಆ ಟ್ರೈನಿಂಗ್ ಅನ್ನ? ವರದರಾಜ್ ಸರ್ ಮಾತನಾಡ್ತಾ ಒಂದು ಸಂಗತಿ ಹೇಳಿದ್ರು, ನಂಗೆ ಗೊತ್ತಿಲ್ಲ ಎಷ್ಟು ಜನ ಗಮನಿಸಿದ್ರು. ಆತ್ಮಾನಂದಕ್ಕೋಸ್ಕರ ಎಲ್ಲವನ್ನು ಮಾಡಬೇಕು ಅಂತ ಹೇಳಿದ್ರು. ಬಹಳ ದೊಡ್ಡ ಪದ ಅಂತ ಅನ್ಸುತ್ತೆ. ಅದು ಬಹಳ ದೊಡ್ಡದ್ದಲ್ಲ. ಈ ದೇಶದ ಸಾಮಾನ್ಯ ಸಂಗತಿಗಳಲ್ಲಿ ಒಂದು. ಯಾತಕ್ಕೋಸ್ಕರ ಕೆಲಸ ಮಾಡಬೇಕು ನೀನು ಅಂತ ಕೇಳಿದ್ರೆ, ಈಗ ನನ್ನನ್ನ ಚಕ್ರವರ್ತಿ ಯಾಕೆ ಸೆಪ್ಟೆಂಬರ್ 11ಕ್ಕೆ ವಿವೇಕಾನಂದ ಕಾಲೇಜಿಗೆ ಹೋಗಿ ಭಾಷಣ ಮಾಡಬೇಕು ಅಂತ ಕೇಳಿದ್ರೆ, ದೇರ್ ಮೇ ಬಿ 2 reasons. ಒಂದು, ಪಾಪ್ಯುಲರ್ ಆಗಬೇಕು, ಅಷ್ಟು ಹುಡುಗರ ನಡುವೆ ಮಾತಾಡ್ಲಿಕ್ಕೆ ಸಿಗತ್ತೆ ಅಂತ. ಎರಡನೇದು, ನನಗೆ ಆತ್ಮತೃಪ್ತಿ ಸಿಗುತ್ತೆ ಕಣೋ ಅಲ್ಲಿಗೆ ಹೋದ್ರೆ, ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೇಳ್ಬೇಕು. 2 ಚಾನ್ಸಸ್ ಇರೋದು. ಆದರೆ ಬಹುತೇಕ ಬಾರಿ ನಮ್ಗೆ ಏನಾಗುತ್ತೆ ಗೊತ್ತಾ, ಮೊದಲನೇ ಚಾನ್ಸನ್ನು ಬಹಳ ವರ್ಕೌಟ್ ಮಾಡಿಬಿಡ್ತೀವಿ.
ನಮ್ಮ ವಿದ್ಯಾರ್ಥಿಗಳಿಗೆ ಜಗತ್ತು ನಿಜವಾದ ಆನಂದವನ್ನು ಹುಡುಕಬೇಕಾಗಿರೋದು ಹೊರಗಡೆ ಅಲ್ಲ, ಒಳಗಡೆ ಹುಡುಕಬೇಕಾಗಿದೆ ಅನ್ನೋದು ಅರ್ಥವೇ ಆಗಲಿಲ್ಲ. ಅವನ ಕೈಯಲ್ಲಿ ಹೊರಗಡೆ ಜಗತ್ತಿಗೆ ಏನೇನು ಬೇಕೋ ಎಲ್ಲವನ್ನು ಕೊಟ್ಟು ಕೂರಿಸಿದ್ವಿ, ಅಂತರಂಗದನ್ನು ಮರೆಸಿ ಕೂರಿಸಿದ್ವಿ. ಮತ್ತು ದುರದೃಷ್ಟ ಏನು ಅಂತಂದರೆ, ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದಿರಲಿ, ನನಗೆ ಮತ್ತೆ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ. ಒಳ ಜಗತ್ತಿನ ಆ ಲೋಕವನ್ನು ತೃಪ್ತಿಪಡಿಸೋದು ಅಗತ್ಯ ಇದೆ, ಹೊರ ಜಗತ್ತಿಂದ ಅಲ್ಲ ಅಂತ ನಮಗೆ ಅರ್ಥ ಆಗಲಿಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ವಿವೇಕಾನಂದರು ಹೇಳಿರೋ ಮಾತು ಎಷ್ಟು ಅದ್ಭುತ ಅಂತಂದರೆ, ನೀವು ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡ್ತಾ ಇರುವಾಗ ಯಾರಿಗೆ ಪಾಠ ಮಾಡ್ತಿದ್ದೀರಾ ಅಂತ ಮೊದಲು ತಿಳ್ಕೊಳ್ಳಿ ಅಂತ. ಬಹುತೇಕ ಬಾರಿ ನಿಮ್ಗೆ ಅನ್ನಿಸ್ಬೋದು, ಈಗ ನಾನು ಭಾಷಣ ಮಾಡ್ತಿರೋದು ಯಾರಿಗೆ ಅಂತಂದರೆ ಇಲ್ಲಿ ಕೂತಿರುವ ನಿಮಗೆ ಅಂತಂದರೆ ನಿಮ್ಮ ದೇಹಗಳಿಗೆ ಅಂತ ನೀವು ಭಾವಿಸೋದಾದರೆ, ಅಥವಾ ನಾನು ಭಾವಿಸೋದಾದರೆ, ನನಗಿಂತ ಮೂರ್ಖ ಮತ್ತೊಬ್ಬನಿಲ್ಲ. ಯಾಕೆ ಅಂತಂದರೆ ದೇಹಗಳಿಗೆ ಪಾಠ ಮಾಡುವ ಯೋಗ್ಯತೆ ನಮ್ಮಲ್ಲಿ ಯಾರಿಗೂ ಇಲ್ಲ. ಹಾಗಿದ್ದಿದ್ದರೆ ಸ್ಮಶಾನದಲ್ಲೂ ಹೋಗಿ ಮಲಗಿರುವ ದೇಹಗಳಿಗೆ ಪಾಠ ಮಾಡಬೇಕಿತ್ತು. ಕ್ಯಾನ್ ಎನಿವನ್ ಡೂ ದ್ಯಾಟ್? ನಮ್ಮಪ್ಪ ದೇಹತ್ಯಾಗ ಮಾಡಿದಾಗ ಅವ್ರ ಜೊತೆ ಮಾತಾಡ್ಲಿಕ್ಕಾಗಲಿಲ್ಲ. ಇಷ್ಟು ಭಾಷಣ ಮಾಡ್ತೀಯಲ್ಲಪ್ಪ, ನಿಮ್ಮ ಅಪ್ಪನ ದೇಹಕ್ಕೆ ಮಾತನಾಡು ಅಂದರೆ ಎಲ್ಲಿಂದ ಮಾತಾಡಲಿ? ಐ ಡೋಂಟ್ ಹ್ಯಾವ್ ದಟ್ ಪವರ್. ಯಾರಿಗೂ ಇಲ್ಲ. ನೀವು ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡ್ತಾ ಇರುವಾಗ ಆ ದೇಹಗಳಿಗೆ ಅಲ್ಲ. ಎರಡನೇದು, ಮನಸ್ಸಿಗೆ ಪಾಠ ಮಾಡ್ತೀರಾ ಅಂತ ಕೇಳಿದರೆ ಮನಸ್ಸಿಗೂ ಆಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಕೂತಿರೋರೇ ಬಹುತೇಕರು ಯಾವಾಗ ಮುಗೀತದೋ, ಯಾವಾಗ ಊಟವೋ, ಈಗ ಮನೆಯಲ್ಲಿದ್ದಿದ್ರೆ ಹೇಗಿರ್ತಿತ್ತೋ, ಇದು ಬೇಗ ಮುಗಿದ್ರೆ ಅಂತ ಮನಸ್ಸು 28 ಕಡೆ ಓಡ್ತಿರುತ್ತೆ. ಟೀಚರ್ಗಳಾಗಿರುವಂಥ ನಿಮ್ಮ ಮನಸ್ಸೇ 28 ಕಡೆ ಓಡಬಹುದಾದರೆ, ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ದಿನದಲ್ಲಿ 3-4 ಗಂಟೆಗಳ ಕಾಲ ಮೊಬೈಲಲ್ಲಿ ವಿಭಿನ್ನವಾಗಿರುವ ಲೋಕದ ಪರಿಚಯ ಮಾಡ್ಕೊಳ್ತಾ ಇರುವ ಆ ವಿದ್ಯಾರ್ಥಿಯ ಮನಸ್ಸು ಕ್ಲಾಸ್ ರೂಮ್ನಲ್ಲಿದೆಯಾ? ಸೊ ಅವನು ಮನಸ್ಸಲ್ಲಿಲ್ಲ. ನೀವು ಮನಸ್ಸಿಗೂ ಪಾಠ ಮಾಡ್ತಿಲ್ಲ, ನೀವು ದೇಹಕ್ಕೆ ಪಾಠ ಮಾಡ್ತಿಲ್ಲ, ನೀವು ಮನಸ್ಸಿಗೆ ಪಾಠ ಮಾಡ್ತಿಲ್ಲ, ಮತ್ತೆ ಯಾರಿಗೆ ಪಾಠ ಮಾಡ್ತಿರೋದು? ಅವನ ಆತ್ಮದೊಂದಿಗೆ ಸಂಭಾಷಣೆ ನಡೆಸ್ತಿರೋದು ಅಂತ. ಏನು ಬ್ಯೂಟಿಫುಲ್ ಥಾಟ್ ನೋಡಿ ನಮ್ಮ ಭಾರತೀಯ ಶಿಕ್ಷಣದ್ದು. ಕ್ಲಾಸ್ ರೂಮ್ನಲ್ಲಿ ಟೀಚರ್ ಆತ್ಮ ವಿದ್ಯಾರ್ಥಿಗಳ ಆತ್ಮದೊಂದಿಗೆ ಸಂವಾದ ನಡೆಸ್ತಾ ಇದೆ ಅನ್ನುವಂಥ ಪರಿಕಲ್ಪನೆ ಅಂತೆ. ಅದೊಂದು ಆಧ್ಯಾತ್ಮಿಕವಾದ ಕ್ರಿಯೆ ಎನ್ನುವಂಥ ಭಾವನೆ. ಏನು ಸುಂದರವಾಗಿರುವಂಥ ಭಾವನೆ ಇದು. ಈ ಚರ್ಚೆಯ ಹೈಟಿಗೆ ಹೋಗೋದಿದೆಯಲ್ಲ, ಯಾವಾಗ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ, ಮಗುವಿನ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಆ ಭಾವನೆಯನ್ನು ತರಲಿಕ್ಕೆ ಸಾಧ್ಯವಾಗುತ್ತೋ, ಮಗು ಅಲ್ಲಿಂದ ಆಚೆಗೆ ಬರ್ಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂತಂದರೆ, ಯಾವುದನ್ನು ತಪ್ಪು ಅಂತ ನಾವು ಕರಿತಿದ್ದೀವೋ ಅಲ್ಲಿಂದ ಅದನ್ನು ಬಲವಂತವಾಗಿ ಎಳ್ಕೊಂಡು ಬರುವಂಥ ಪ್ರಯತ್ನ ನಾವು ಮಾಡಲಿಲ್ಲ ಅಂತಂದರೆ, ಇನ್ನು 10-20 ವರ್ಷಗಳ ನಂತರ ಭಾರತದ ಜನ್ರೇಷನ್ ಹೆಂಗಿರುತ್ತೆ ಗೊತ್ತಾ? ದೇವರೇ ಕಾಪಾಡಬೇಕು ಎನ್ನುವಂಥ ಜನ್ರೇಷನ್ ಸೃಷ್ಟಿಯಾಗ್ಬಿಡುತ್ತೆ. ನಾನು ನೋಡ್ತಾ ಇದ್ದೀನಿ. ಈಗ ಮೊನ್ನೆ ಬರಬೇಕಾದ್ರೆ ಒಂದು ಘಟನೆ ಕೇಳ್ಕೊಂಡು ಬಂದೆ. ಈ ಥರದ ಘಟನೆ ನೀವು ಭಾಳ ಕೇಳಿರ್ತೀರಾ. ಒಂದು ಹೆಣ್ಮಗಳದು ಮದುವೆ ಆಗಿದೆ, ಒಬ್ಬ ಹುಡುಗನ ಮದುವೆ ಆಗಿದೆ. ವಾಸ್ ಅ ಗುಡ್ ಫೋಟೋಗ್ರಾಫರ್, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು, ಮದುವೆ ಆಗಿದೆ. ನಂಗೆ ಯಾರೋ ಹುಡುಗ ಫೋನ್ ಮಾಡಿ ಕೇಳ್ದ, ಅಣ್ಣ ಒಂದು ಮದುವೆ ಆಯಿತು. ಹೇಳ್ದೌದು, ಮದುವೆ ಆಯ್ತು ಕಣೋ, ಹೋಗ್ಲಿಕ್ಕಾಗಲಿಲ್ಲ, ಇನ್ವಿಟೇಷನ್ ಕೊಟ್ಟಿದ್ದ, ಆಗ ನನ್ನ ತಂದೆ ತೀರ್ಕೊಂಡಿದ್ರು, ನಂಗೆ ಹೋಗ್ಲಿಕ್ಕಾಗಲಿಲ್ಲ ಅಂದೆ ನಾನು. ಒಳ್ಳೇದು ಮಾಡಿದಿರಿ ಎಂದ ಅವನು. ಯಾಕೆ ಎಂದೆ, ಡೈವರ್ಸ್ ಆಯಿತು ಒಂದು 15 ಡೇಸ್ ಸರ್, 15 ದಿನದಲ್ಲಿ ಡೈವರ್ಸು. ನಾನು ಕೇಳಿದೆ ಯಾಕೋ ಏನಾಯ್ತು? ಸೆಟ್ ಆಗಲಿಲ್ಲ ಇಬ್ಬರಿಗೂ. 15 ದಿನದಲ್ಲಿ ಸೆಟ್ ಆಗೋದು ಏನು? ನಿಂಗೆ ಅವನು ಅರ್ಥವೇ ಆಗಲಿಲ್ಲ 15 ದಿನದಲ್ಲಿ. ಅಂಡ್ ಯು ಲೆಫ್ಟ್ ಹಿಮ್, ಯು ಲೆಫ್ಟ್ ಹರ್. ಯಾತಕ್ಕೆ ಹಿಂಗೆ ಅಂತಂದರೆ, ಅವನು ಸುಖವನ್ನು ಅರಸುವಂಥ ಭಾವ ಇದೆಯಲ್ಲ, ಅದೆಲ್ಲವೂ ಹೊರಗಡೆ ಇದೆ ಅಂತ ಪಾಠ ಮಾಡಿ ಅಂತರಂಗದ ಆನಂದಕ್ಕೋಸ್ಕರ ಅವನು ದುಡಿಬಹುದಾಗಿತ್ತು ಅನ್ನುವಂಥ ಪ್ರಕ್ರಿಯೆ ಮರ್ತೋಯ್ತು ಅಂತ. ನಮ್ಮಪ್ಪ ಫೀಸ್ ಕಟ್ಟಲಿಕ್ಕೆ ಲೇಟ್ ಮಾಡ್ತಿದ್ರು, ನಂಗಲ್ಲ. ನಾನು ಒಟ್ಟಾರೆ ಹಣಕಾಸಿನ ತೊಂದರೆ ಅಂತ ಹೇಳಿದವ್ರಿಗೆ ಹೇಳ್ತಿದ್ದೀನಿ. ನನಗೆ ಯಾವತ್ತೂ ಫೀಸಿನ ಪ್ರಾಬ್ಲಮೇ ಆಗಲಿಲ್ಲ. ಯಾಕೆಂದರೆ ನಮ್ಮಪ್ಪ ಟೀಚರ್ ಆಗಿದ್ದರು, ಅವ್ರದ್ದೇ ಸ್ಕೂಲಲ್ಲಿ ನಾನು ಓದ್ತಾ ಇದ್ದಿದ್ದರಿಂದ ನಂಗೆ ಯಾರೇ ಬಂದು ಫೀಸ್ ಯಾವತ್ತೂ ಕೇಳಲೇ ಇಲ್ಲ. ನಮ್ಮಪ್ಪ ಅಲ್ಲೇ ಕಟ್ತಿದ್ರು ಅಥವಾ ಕಟ್ತಿರ್ಲಿಲ್ವೋ ಗೊತ್ತಿಲ್ಲ ನನಗೆ. ಆದರೆ ತುಂಬ ಜನರಿಗೆ ಫೀಸ್ ಪ್ರಾಬ್ಲಮ್ ಇತ್ತಲ್ಲ, ಅಪ್ಪ ಫೀಸ್ ಕಟ್ಟಲಿಕ್ಕೆ ಲೇಟ್ ಆಗ್ತಿರುವಾಗ ನಾವು ಹೋಗಿ ಅಪ್ಪನ ಹತ್ರ ಗಲಾಟೆ ಮಾಡ್ತಿದ್ವಿ. ಅಪ್ಪ ಫೀಸ್ ಕಟ್ಟಬೇಕು ಅಂತ ಕೇಳ್ತಿದ್ವಿ. ಅಪ್ಪ ನಾಳೆ ನಾಡಿದ್ದು ಅಂತ ಹೇಳೋರು, ಸ್ಕೂಲ್ನಲ್ಲೂ ಹೇಳೋರು. ಆದರೆ ಒಂದು ದಿನ ನಮ್ಮಪ್ಪ ಫೀಸ್ ಲೇಟಾಗಿ ಕಟ್ಟಿದ್ದ ಅಂತ ಬೇಜಾರಾಗಲಿಲ್ಲ ನಮಗೆ. ಅವನ ಮೇಲೆ ಕೋಪ ಬರಲಿಲ್ಲ. ನಮ್ಮ ಅಪ್ಪನ ಮಾತ್ರ ದೊಡ್ಡವನು, ಅದ್ಮೇಲೆ ಸಾಯಿಸಬೇಕು ಅಂತ ಯಾರಿಗೂ ಅನ್ನಿಸ್ಲಿಲ್ಲ.
ವಿ ಕುಡ್ ಅಂಡರ್ಸ್ಟ್ಯಾಂಡ್ ಹಿಸ್ ಪ್ರಾಬ್ಲಮ್. ಅವ್ನು ಬೇಕಂತ ಹಂಗೆ ಮಾಡ್ತಾ ಇಲ್ಲ, ಅವನಿಗೊಂದು ಪ್ರಾಬ್ಲಮ್ ಇದೆ ಅಂತ. ಇವತ್ತು ಫೀಸ್ ಕಟ್ಟೋದು ಹೋಗಲಿ, ಫೀಸ್ ಲೇಟಾಗಿ ಕಟ್ಟಿದ್ರೆ ಮಕ್ಳಿಗೆ ಖುಷಿ, ನನ್ನ ಸ್ಕೂಲಿಂದ ಓಡಿಸಿದ್ರೆ ಡೈರೆಕ್ಟಾಗಿ ಮನೆಗೆ ಬಂದು ಟಿವಿ ಹಾಕೊಂಡು ಕೂತ್ಕೋತೀನಿ ಅಂತ. ಆದರೆ ಇವತ್ತು ಹೆಂಗಿದೆ ಗೊತ್ತಾ, ಅಪ್ಪ ಒಂದು ಚಾಕ್ಲೇಟ್ ಕೊಡಿಸ್ಲಿಲ್ಲ ಅಂತಂದ್ರೆ, ಅಪ್ಪ ಒಂದು ಮೊಬೈಲ್ ಕೊಡಿಸ್ಲಿಲ್ಲ ಅಂತಂದ್ರೆ ಅವನು ಹಿಡಿದು ಬಿಡಬೇಕಲ್ಲ ಅಂತ ಹೇಳಿಕೊಳ್ಳುವಂಥ ಮನಸ್ಥಿತಿ ನಿರ್ಮಾಣ ಆಗಿದೆ. ಹೌ ಇಸ್ ದಟ್? ಯಾಕೆ? ಈ ಮನಸ್ಥಿತಿಯಿಂದ ಆ ಮಕ್ಕಳನ್ನ ಹೊರಗೆ ತರುವಂಥ ಪ್ರಕ್ರಿಯೆ ನಾವೇನಾದರೂ ಪ್ರಯತ್ನ ಪಟ್ಟು ಮಾಡಲಿಲ್ಲ ಅಂತಂದರೆ ಬರಲಿರುವ ದಿನಗಳ ಆ ಹುಡುಗರ ಸ್ಥಿತಿ ಇದೆಲ್ಲ ಭಯಾನಕವಾಗಿರ್ಲಿಕ್ಕಿದೆ. ಆ್ಯಂಡ್ ಹೌ ಟು ಡೂ ಇಟ್ ಅನ್ನೋದೇ ದೊಡ್ಡ ಪ್ರಶ್ನೆ. ವಾಟ್ ಡು ಯು ಥಿಂಕ್ ಸೊಲ್ಯೂಷನ್ ಏನಿದಕ್ಕೆ? ನಾನು ತುಂಬ ಇದನ್ನು ಪಟ್ಟಿ ಮಾಡ್ಬೋದಿತ್ತು, ಬಟ್ ಸಮಯದ ದೃಷ್ಟಿಯಿಂದ ಅಷ್ಟು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನಂಗೆ ಇಷ್ಟೇ ಹೇಳಿ, ಈ ಥರದ ಎಲ್ಲ ಪ್ರಾಬ್ಲಮ್ಗಳಿಗೂ ನಮ್ಮ ಮಕ್ಕಳಲ್ಲಿ ಸೂಕ್ಷ್ಮ ಸಂವೇದನೆಗಳು ಸತ್ತು ಹೋಗಿವೆ. ಈ ಸೂಕ್ಷ್ಮ ಸಂವೇದನೆಗಳು, ಎಷ್ಟು ಸೂಕ್ಷ್ಮ ಸಂವೇದನೆಗಳು ನನಗೆ ಅವ್ರು ಹೇಳುವಾಗ ನೆನಪಾಗ್ತಿತ್ತು. ಒಬ್ಬ ಕೆವಿನ್ ಪೀಟರ್ಸನ್, ಇಫ್ ಐ ಆಮ್ ನಾಟ್ ರಾಂಗ್, ಅಥವಾ ಸಮ್ ಕೆವಿನ್, ಅವನೊಬ್ಬ ಫೋಟೋಗ್ರಾಫರ್. ಅವನು ಸೊಮಾಲಿಯಾಕ್ಕೆ ಹೋಗಿದ್ದ. ಆ ಫೋಟೋಗ್ರಾಫರ್ ಸೊಮಾಲಿಯಾದಲ್ಲಿ ಒಂದು ಫೋಟೋ ತೆಗೆದ. ಆ ಫೋಟೋಕ್ಕೆ ರಿನೌಂಡ್ ಫೋಟೋಗ್ರಾಫರ್, ಫೋಟೋ ಜರ್ನಲಿಸ್ಟ್ ಅಂತ ಅವನಿಗೆ ಪ್ರೈಸ್ ಸಿಕ್ತು. ಪುಲಿಟ್ಜರ್ ಅವಾರ್ಡ್ ಸಿಕ್ತು ಅವನಿಗೆ, ಪ್ರೆಸ್ಟೀಜಿಯಸ್ ಅವಾರ್ಡ್ ಒಂದು ರೀತಿಯಲ್ಲದು. ಆ ಪುಲಿಟ್ಜರ್ ಅವಾರ್ಡ್ ಸಿಕ್ತು. ಫೋಟೋ ಏನಿತ್ತು ಗೊತ್ತಾ? ಆ ಪುಲಿಟ್ಜರ್ ಅವಾರ್ಡ್ ಸಿಕ್ಕ 1-2 ವರ್ಷಕ್ಕೆ ಆತ ನರಳಿ ಸತ್ತ. ಸಾಯ್ಬೇಕಾದ್ರೆ ಬರೆದಿಟ್ಟ, ನಾನು ಯಾಕೆ ಸಾಯ್ತಿದ್ದೀನಿ ಅಂತ. ಆ ಫೋಟೋಗೋಸ್ಕರವೇ ಸತ್ತ ಅವನು. ಫೋಟೋ ಏನಿತ್ತು ಗೊತ್ತಾ? ಹಸಿದು ಕೂತಿರುವಂಥ ಒಂದು ಮಗು, ಅದ್ರ ಮೂಳೆ ಚಕ್ಕಳವಾಗಿ ಹೋಗಿದೆ, ಸೊಮಾಲಿಯಾದಲ್ಲಿ ಊಟ ಇರಲಿಲ್ಲ, ಎದುರುಗಡೆ ಒಂದು ರಣಹದ್ದು ಅದ್ರ ಎದುರುಗಡೆ ಕೂತಿದೆ, ಮಗುವಿನ ಎದುರುಗಡೆ. ಈಗ ಈ ಮಗು ಸಾಯುತ್ತೆ, ನಾನು ಇದನ್ನು ತಿನ್ಬಹುದು ಅಂತ ಕಾಯ್ಕೊಂಡು ಕೂತಿದೆ. ಆ ಫೋಟೋ ತೆಗೆದವನು. ಆ ಫೋಟೋಕ್ಕೆ ಸಿಕ್ಕಾಪಟ್ಟೆ ಜನ ಅಪ್ರಿಸಿಯೇಟ್ ಮಾಡಿದ್ರು. ಎಂಥ ಫೋಟೋ ತೆಗೆದಿದ್ಯಾ ಅಂತ. ನೀವು ಹೇಳಿದ್ರಲ್ಲ ಸರ್, ಹಾಗೆ ಅಪ್ರಿಸಿಯೇಟ್ ನಾನು ಕೂಡ ನೋಡುವಾಗ ಮೈ ಗಾಡ್ ಅಂತ ಅನ್ಕೊಳ್ತಿದ್ದೆ ಯಾವಾಗಲಾದರೂ ಆ ಫೋಟೋವನ್ನು ನೋಡುವಾಗ. ಆದರೆ ಅವ್ನು ಸಾಯಬೇಕಾದ್ರೆ ಏನಂತ ಹೇಳಿ ಸತ್ತ ಗೊತ್ತಾ? ಅವತ್ತು ಆ ಮಗುವಿನ ದಯನೀಯ ಸ್ಥಿತಿಯನ್ನು ನೋಡಿದ್ನಲ್ಲ, ನನಗೆ ಏನೂ ಮಾಡಲಿಕ್ಕಾಗಲಿಲ್ಲ ಫೋಟೋ ತೆಗೆದ್ಬಿಟ್ಟು. ಆ ಫೋಟೋಕ್ಕೆ ಅವಾರ್ಡ್ ಸಿಕ್ತು, ಜಗತ್ತೆಲ್ಲ ಹೊಗಳುತ್ತೆ ಎಂಥ ಫೋಟೋ ಅಂತ. ಬಟ್ ನನಗೆ ಆ ಫೋಟೋ ನೋಡಿದಾಗಲೆಲ್ಲ ಒಂದು ಮಗುವಿನ ಜೀವ ಉಳಿಸ್ಲಿಕ್ಕಾಗುವಷ್ಟು ಯೋಗ್ಯತೆಯೂ ನನಗಿಲ್ಲ ಅಂತ ಈಗಲೂ ಕಾಡುತ್ತೆ. ನಾನು ಬದುಕಿದ್ದು ಉಪಯೋಗ ಇಲ್ಲ ಅಂತ ಸತ್ತುಬಿಟ್ಟ ಅಂತ. ಆ ಸೂಕ್ಷ್ಮ ಸಂವೇದನೆ ಇಲ್ಲ ರೀ ಮಕ್ಕಳಿಗೆ. ಯಾತಕ್ಕಿಲ್ಲ ಅಂತಂದರೆ, ನಾನು ನೋಡಿದ್ದೀನಿ, ಮುಂಬೈ ಅಟ್ಯಾಕ್ ಆಗುವಾಗ ಈ ದೇಶದ ಕಮಾಂಡೋ ಒಬ್ಬರು ತೀರ್ಕೊಂಡ್ರು. ಆ ಕಮಾಂಡೋ ಬಾಡಿ ಸಾಗಿಸ್ತಾ ಇರೋದು ಟಿ ವಿಯಲ್ಲಿ ಬರ್ತಿತ್ತು. ಟಿ ವಿಯನ್ನು ಆನ್ ಮಾಡಿಕೊಂಡು ಮಗನ ಬರ್ಡೇ ಆಚರಣೆ ಮಾಡಿದ ಫ್ಯಾಮಿಲಿ ಅದನ್ನು ನೋಡ್ತಾನೆ ಕೇಕ್ ತಿಂತಾಯಿದ್ರು. ನಾನು ಕೇಳಿದೆ, ಹೆಂಗಾದರೂ ಮನಸ್ಸು ಬರುತ್ತೆ ರೀ? ಯಾರದೋ ಡೆಡ್ ಬಾಡಿ ಹೋಗ್ತಾ ಇದೆ, ರಕ್ತ ಸುರಿತಾ ಇದೆ, ಆ ರಕ್ತವನ್ನು ನೋಡ್ತಾ ಮಗನಿಗೆ ನೀವು ಕೇಕ್ ತಿನ್ನಿಸಿಬಿಟ್ರೆ ಆ ಮಗನೊಳಗೆ ಸೂಕ್ಷ್ಮ ಸಂವೇದನೆ ಇರುತ್ತಾ? ನಾವು ಈ ಸೂಕ್ಷ್ಮ ಸಂವೇದನೆಗಳನ್ನು ಬೆಳೆಸಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆಯಲ್ಲಿ ಆ ಮಕ್ಕಳಿಗೆ ಕ್ಲಾಸ್ ರೂಮ್ನಲ್ಲಿ ಕೂತರೂ ಏನೂ ಅನ್ಸೋದಿಲ್ಲ. ನಾನು ಈಗಲೂ ಕೂಡ, ನಾನು ಸ್ಕೂಲ್ನಲ್ಲಿರುವಾಗ, ನೀವು ಗಮನಿಸಿ, ನಿಮಗೂ ಹೌದು ಅನ್ಸುತ್ತಾ ಇಲ್ವೋ ಅಂತ, ನನಗೊಂದು ಹೂವದ ಪರಿಚಯ ಮಾಡಿಸಿದ್ರು ಮೇಷ್ಟ್ರು, ಚಿತ್ರ ತೋರಿಸಿದ್ರು. ಈ ಹೂವು ಏನು ಮಾಡುತ್ತೆ ಗೊತ್ತಾ ಅಂತ ಕೇಳಿದರು. ನಾನು ಹೇಳಿದೆ, ಏನು ಮಾಡುತ್ತೆ? ಅರಳುತ್ತೆ, ಒಂದಿನ ಸಾಯುತ್ತೆ ಅಂತ. ಹಿ ಸೈಡ್ ನೋ, ಅದು ಅರಳಿರುತ್ತೆ. ಅರಳಿರುವಾಗ ಅದರ ಮೇಲೆ ದುಂಬಿ ಥರದೇನಾದರೂ ಬಂದು ಕೂತ್ರೆ ಈ ಹೂ ತನ್ನ ಬಾಯಿಯನ್ನು ಹಾಗೆ ಮುಚ್ಕೊಳ್ಳುತ್ತೆ, ಆ ದುಂಬಿ ಒಳಗಡೆನೆ ಸತ್ತೋಗುತ್ತೆ, ಹೂವಿಗೆ ಅದು ಆಹಾರ ಆಗುತ್ತೆ ಅಂತ. ನಾನು ಸೆಡ್ ವಂಡರ್ಫುಲ್, ವೋವ್, ಹಿಂಗೊಂದು ಹೂವು ಇದೆಯಾ? ಇವತ್ತು ನೀವು ಮಕ್ಕಳಿಗೆ ಹೇಳಿ, ಅಷ್ಟೇ. ಯಾಕೆಂದ್ರೆ ಒಳಗೆ ಸಂವೇದನೆ ಇಲ್ಲ. ನಾನು ಅದೆಷ್ಟು 1000 ಬಾರಿ ಭಗತ್ ಸಿಂಗ್ ನೇಣಿಗೆ ಏರಬೇಕಾದಾಗ ಆಗಿರುವ ಘಟನೆಗಳನ್ನು ಹೇಳುವಾಗಲೆಲ್ಲ ಕಣ್ಣಲ್ಲಿ ನೀರು ಬರ್ತಿತ್ತು ನನಗೆ, ಎವ್ರಿ ಟೈಮ್. ಇವತ್ತಿನ ಮಕ್ಕಳಿಗೆ ಭಗತ್ ಸಿಂಗ್ನ ಕತೆ ಹೇಳಿ, ಎಲ್ಲಿ ಹೋಯ್ತು? ಹೇಗೆ ಇನ್ಕಲ್ಕೇಟ್ ಮಾಡೋದು? ಎಲ್ಲ ಪ್ರಾಬ್ಲಮ್ಗಳಿಗೂ ನಾನು ಸೊಲ್ಯೂಷನ್ ಒಂದೇ ಹೇಳೋದೇನು ಅಂದರೆ, ಆ ಸೂಕ್ಷ್ಮ ಸಂವೇದನೆಗಳನ್ನು ಮಕ್ಕಳಲ್ಲಿ ಹುಟ್ಟುಹಾಕಬೇಕು. ಹೇಗೆ ಹುಟ್ಟುಹಾಕೋದು? ಪೇರೆಂಟ್ಸ್ ಕಡೆ ಕೈ ತೋರಿಸ್ಬೇಡಿ, ಲೀವ್ ದೆಮ್. ಟೀಚರ್ ಆಗಿ ನಾನು ಏನು ಮಾಡಿದರೆ ನಮ್ಮ ಮಕ್ಕಳನ್ನು ವಾಪಸ್ ಟ್ರ್ಯಾಕಿಗೆ ಕರ್ಕೊಂಡು ಬರ್ಬೋದು? ಏನಿದೆ ಸೊಲ್ಯೂಷನ್ ನಿಮ್ಮ ಹತ್ರ? ನಾನೇನು ಸೊಲ್ಯೂಷನ್ ಹೇಳಲಿಕ್ಕೆ ಹೋಗೋದಿಲ್ಲ, ಇದು ಹೊಸ ಯುಗದ ಸಮಸ್ಯೆ. ನೀವು ಪ್ರತ್ಯಕ್ಷ ಇದ್ದೀರಿ. ಏನು ಮಾಡಿದರೆ
ನನಗೆ ಗೊತ್ತಿದೆ, ಯಾರಾದರೂ ಏನಾದರೂ ಹೇಳಿದರೆ ಇದು ನೀನೇ ಮಾಡು ಅಂತ ಹೇಳಿಬಿಟ್ರೆ ಕಷ್ಟ ಅಂತ. ಇಲ್ಲ, ಇದು ನಾವೆಲ್ಲರೂ ಕಲೆಕ್ಟಿವ್ ಆಗಿ ಒಂದು ಸೊಲ್ಯೂಷನ್ ಕಡೆಗೆ ಬರುವಂಥ ಪ್ರಯತ್ನ. ಏನು ಮಾಡ್ಬೋದು ಹೇಳಿ? ಪೇರೆಂಟ್ಸ್ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಬಿಡಿ, ಅದನ್ನು ನಾವು ಏನು ಮಾಡಿದರೂ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮಾಡ್ಬೋದಾಗಿರುವಂಥ ಕೆಲಸ ಏನು? ಒಂದು ಸೂಕ್ಷ್ಮ ಸಂವೇದನೆ ನಿಮಗೂ ಇದೆ ಅಂದ್ಕೊಂಡಿದ್ದೀನಿ ನಾನು. ಹೌದು, ಆ ಮಗು ತುಂಬ ಪ್ರಾಬ್ಲಮಲ್ಲಿದೆ, ಪ್ರಾಬ್ಲಮಲ್ಲಿರೋ ಮಗುನ ಆಚೆ ಕರ್ಕೊಂಡು ಬರಬೇಕು ಅನ್ನುವ ಸೂಕ್ಷ್ಮ ಸಂವೇದನೆ ಇದೆಯಾ? ಇದೆ. ಹಾಗಿದ್ಮೇಲೆ ಸೊಲ್ಯೂಷನ್ ಹುಡುಕ್ಬೇಕಲ್ಲ. ಮತ್ತೆ ಈ ಥರ ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡೋದೇ ಕಷ್ಟ. ನಾವೆಲ್ಲರೂ ಸ್ಟಾಫ್ ರೂಮಲ್ಲಿ ಕೂತಾಗ ಬರುವಂಥ ವಿಚಾರಗಳೇ ಬೇರೆ, ಈ ಥರದ ಯೋಚನೆಗಳೇ ಬರೋದಿಲ್ಲ. ಅಥವಾ ಬಂದರೂ ಬೇರೆಯವ್ರು ಆಡ್ಕೊಳ್ತಾರೆ, ಇವಳೊಬ್ಬಳು ಗಾಂಧಿ, ನೀನು ಯಾರೂ ಇಲ್ಲ ಟೀಚರು, ಇವಳೊಬ್ಬಳಿಗೆ ಪ್ರಾಬ್ಲಮ್ಮು ಅಂತ ಆಡ್ಕೋತಾರೆ. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ಕೂತಿರೋರು ಎಲ್ಲರೂ ಕಲೆಕ್ಟಿವ್ ಆಗಿ ಸೇರ್ಕೊಂಡಿದ್ದೀವಿ. ವಂಡರ್ಫುಲ್, ಇವತ್ತು ಯೋಚನೆ ಮಾಡಿಬಿಡೋಣ ಅಂತ. ಆ್ಯಂಡ್ ವಿ ವಿಲ್ ಟ್ರೈ ದಿಸ್ ಔಟ್. ನಮ್ಮ ಸ್ಕೂಲ್ನಲ್ಲಿ ಟ್ರೈ ಮಾಡೋಣ. ನೀವು ಯೋಚನೆ ಮಾಡಿ, ನೀವು ಕೊಟ್ಟ ಸಜೆಷನ್ ತುಂಬ ಚೆನ್ನಾಗಿದೆ ಅಂತಂದರೆ ಬಿಲೀವ್ ಮೀ, ನಾನು ಎಲ್ಲೆಲ್ಲಿ ಹೋಗಿ ಟೀಚರ್ನ ಭೇಟಿ ಮಾಡ್ತೀನೋ ನಾನು ಹೇಳ್ತೀನಿ, ಇದೊಂದು ಫಾಲೋ ಮಾಡಿ ಹೇಳಿಲ್ಲ ರಿಪೋರ್ಟ್ ನನಗೆ ಅಂತ. ಇಫ್ ಯು ಡೋಂಟ್ ಹ್ಯಾವ್ ಸೊಲ್ಯೂಷನ್, ದ ರೋಡ್ ಈಸ್ ಎಂಡ್. ಮುಂದೇನೂ ಇಲ್ಲ ಅಂತ. ಏನು ಡು ವಿ ಹ್ಯಾವ್ ಸೊಲ್ಯೂಷನ್? ಇದೆಯಾ ಸೊಲ್ಯೂಷನ್ನು? ಇದ್ರೆ ಏನು ಅಂತ ಹೇಳಿ ನನಗೆ. ನಾನು ಏಜ್ ಓಲ್ಡ್ ಸೊಲ್ಯೂಷನ್ ತೊಗೊಂಡು ಬರ್ತೀನಿ, ವಿಚ್ ಯು ಡೋಂಟ್ ಲೈಕ್. ಏನು? ಮಕ್ಕಳನ್ನು ಆಧ್ಯಾತ್ಮದ ಕಡೆ ಕರ್ಕೊಂಡು ಬರಬೇಕು. ವಂಡರ್ಫುಲ್. ಸೂಕ್ಷ್ಮ ಸಂವೇದನೆಗೆ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಎಂಥದ್ದು? ಹೇಗೆ? ಮಕ್ಕಳಿಗೆ ಕಥೆಗಳನ್ನು ಹೇಳಬೇಕು, ಡ್ರಾಮಾಗಳನ್ನು ಮಾಡಿಸ್ಬೇಕು. ಮಾಡಿಸಿದ್ರೆ ಆಗ್ಬೋದು. ಎಕ್ಸಾಂಪಲ್ ಒಂದು ಡ್ರಾಮಾ ಕೊಡಿ. ಯಾವ ಡ್ರಾಮಾ ಮಾಡಿದ್ರೆ ಸೂಕ್ಷ್ಮ ಸಂವೇದನೆ ಬರುತ್ತೆ? ಆಕ್ಸಿಡೆಂಟ್ ಆಗಿ ನರಳ್ತಾ ಇರುವಾಗ ನಾವು ಅವರಿಗೆ ಏನು ಮಾಡಬೇಕು? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಒಂದು ವ್ಯವಸ್ಥೆಯನ್ನು ಮಾಡೋದು, ಅಥವಾ ಫೋಟೋ ಕ್ಲಿಕ್ಕಿಸಿಕೊಂಡು ವಿಡಿಯೋ ಮಾಡಿಕೊಂಡು ಅದನ್ನೇ ಮಗುವಿಗೆ ತೋರಿಸಿದರೆ ಅದರಿಂದ ಆಗುವ ಎಫೆಕ್ಟ್ ಏನು, ಅದನ್ನು ಆ ಮಗುವಿಗೆ ಅರಿವು ಮಾಡಿಸುವುದರ ಮೂಲಕ ಒಂದು ಸಣ್ಣ ತುಣುಕನ್ನು, ಹಾಗೆ ಆ ಮೂಲಕ ಬೇರೆ ಘಟನೆಗಳನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಫೈನ್, ಒಂದು ಒಳ್ಳೆ ಪ್ರಯತ್ನ. ಏನಂತಂದ್ರೆ ಮಕ್ಕಳು ರೀಲ್ಗಳಲ್ಲಿ ಮುಳುಗೋಗಿರೋದ್ರಿಂದ ಖುಷಿ ಇರೋದ್ರಿಂದ ಮೆಂಟ್ಗಳಲ್ಲಿ ಇವುಗಳನ್ನು ತರಲಿಕ್ಕೆ ಸಾಧ್ಯ. ಐಲ್ ಕನೆಕ್ಟ್ ಇಟ್ ಲೇಟರ್. ಯಾ ಫೈನ್, ಒಂದು ಡ್ರಾಮಾ ಮಾಡಿಸೋಣ ಮಕ್ಕಳ ಹತ್ರ. ನೆಕ್ಸ್ಟ್, ಓಕೆ ಫೈನ್, ಅಗ್ರಿ, ಗೊತ್ತಾಯ್ತು, ಎಲ್ರಿಗೂ ಅರ್ಥ ಆಯ್ತು. ಬಟ್ ನನಗೆ ಎಲ್ರಿಗೂ ಗೊತ್ತಾಯ್ತಲ್ವ ಅವ್ರು ಏನು ಹೇಳ್ತಿದ್ದಾರೆ ಅಂತ. ಮೌಲ್ಯಯುತವಾಗಿರುವಂಥ ಈ ಸೂಕ್ಷ್ಮ ಸಂವೇದನೆಗಳನ್ನು ವೃದ್ಧಿಪಡಿಸಬಲ್ಲಂತ ಆ ಥರದ ಚಿಂತನೆಗಳುಳ್ಳ ಕಥೆಗಳನ್ನು ಐದರ್ ಹೇಳಬೇಕು ಅವ್ರು ಓದಿಸ್ಬೇಕು. ಅಲ್ಲ, ನಾಟಕ ಆಯಿತು, ನಾಟಕ ಬಿಟ್ಟು ಓಕೆ ಅಂದರೆ ಪಠ್ಯೇತರವಾಗಿ ನಾವು ಮಾಡಬೇಕು ಅಂದರೆ ಟೀಚರ್ ಜವಾಬ್ದಾರಿನೇ ಜಾಸ್ತಿ. ಆ ಟೀಚರ್ಸ್ ಜವಾಬ್ದಾರಿನೇ ಜಾಸ್ತಿ. ಅಂದರೆ ನೀವು ಮಾಡಲಿಲ್ಲ ಅಂದರೆ ಮಕ್ಕಳದ್ದು ಡೆವಲಪ್ ಆಗೋದಿಲ್ಲ. ಮಕ್ಕಳಲ್ಲಿ ಡೆವಲಪ್ ಆಗಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆ ಹಾಳಾಗತ್ತೆ. ಹಾಳಾಗಬಾರ್ದು ಅಂತಂದರೆ ಪಠ್ಯೇತರ ಚಟುವಟಿಕೆಗೆ ಪಠ್ಯದ ಚಟುವಟಿಕೆಗಿಂತ ಒಂದು ಸ್ವಲ್ಪ ಜಾಸ್ತಿ ಜವಾಬ್ದಾರಿಯನ್ನು ಹೊರಬೇಕು. ನಾನು ಕಳೆದ ಬಾರಿ ಹೇಳಿದ್ದನ್ನು ಇವತ್ತು ನೆನಪಿಸ್ಕೊಂಡೆ. ರವೀಂದ್ರವ್ರು ವಾಪಸ್ ಹೇಳಿದ್ರು ಪರವಾಗಿಲ್ಲ ಅಂತಿದ್ರು, ನಂಗೆ ಅದಕ್ಕೆ ಹೇಳ್ತೀನಿ ನಾನು. ಕೂತ್ಕೊಳ್ಳಿ ಪ್ಲೀಸ್. ಕರ್ಜಗಿ ಸರ್ಗೆ ಒಬ್ರಿಗೆ ಕೇಳಿದರು, ಇವತ್ತಿನ ಮಕ್ಕಳು ರೆಸ್ಪೆಕ್ಟೇ ಕೊಡೋದಿಲ್ಲ ಸರ್. ಮೊದಲೆಲ್ಲ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ವಿ ನಾವು ನಮ್ಮ ಟೀಚರ್ಗೆ, ಇವತ್ತಿನ ಮಕ್ಕಳು ಕೊಡೋದೇ ಇಲ್ಲ ಅಂತ. ಕರ್ಜಗಿ ಸರ್ ಕೇಳಿದ್ರಂತೆ, ಯಾವ ಪಾಠ ಮಾಡ್ತೀಯಮ್ಮ? ಗಣಿತ. ಸ್ಯಾಲ್ರಿ ಎಷ್ಟು ಬರುತ್ತೆ? 65-70 ಸಾವಿರ. ಗುಡ್, ಪಾಠ ಮಾಡೋದಕ್ಕೆ ಸ್ಯಾಲ್ರಿ ಬಂತಲ್ಲ, ರೆಸ್ಪೆಕ್ಟ್ ಯಾಕೆ ಮತ್ತೆ? ಕರೆಕ್ಟ್ ಅಲ್ಲ? ಪರ್ಫೆಕ್ಟ್, ಮುಗೀತು. ಕುಳಿದು ಏನು ಸರ್ ಹಿಂಗಂತೀರೋ ನೀವು, ರೆಸ್ಪೆಕ್ಟ್ ಕೊಡಬಾರ್ದು ಮಕ್ಕಳು ಅಂತೆಲ್ಲ ಹೇಳಿದ್ರಂತೆ. ಪಾಠ ಮಾಡಿದ್ದಕ್ಕೆ ಸ್ಯಾಲ್ರಿ ಸಿಕ್ತು,
ಪಾಠ ಬಿಟ್ಟು ಎಕ್ಸ್ಟ್ರಾ ಮಾಡು, ರೆಸ್ಪೆಕ್ಟ್ ಸಿಗುತ್ತೆ ಅಂತ. ಬಹಳ ಚಂದದ ಆನ್ಸರ್. ಇಫ್ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ಅಸ್, ನಮ್ಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ, ಆದರೆ ಪಾಠಕ್ಕಿಂತ ಎಕ್ಸ್ಟ್ರಾ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ರೆಸ್ಪೆಕ್ಟ್ ಮಾಡ್ತಾರೆ. ಮಕ್ಕಳು ನೆನ್ಪಿಟ್ಕೊಳ್ತಾರೆ ಈ ಥರದೊಬ್ಬ ಟೀಚರು ಅಂತ. ಸೊ ಥಿಂಕ್ ಆಫ್ ಇಟ್, ಸೀರಿಯಸ್ ಆಗಿ ಆಲೋಚನೆ ಮಾಡಿ. ಸೊ ಇದು ನಮ್ಮದೇ ಜವಾಬ್ದಾರಿ. ಡ್ರಾಮಾ ಮಾಡಿಸ್ಬೇಕು, ಸಾಯಂಕಾಲ 1 ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ, ಕೊಟ್ಬಿಟ್ಟು ಸ್ಕೂಲ್ನಲ್ಲಿ ಮಕ್ಕಳನ್ನೇ ಉಳಿಸ್ಕೊಂಡು ಒಂದು ಡ್ರಾಮಾ ಈ ಥರದ ಪ್ರದರ್ಶನಕ್ಕೆ ಅಂತ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಬಹುಶಃ ನಾನು ರವೀಂದ್ರ ಹತ್ರ ಕೇಳ್ಕೊಳ್ಬೋದು ಅದನ್ನು ಕೂಡ. ನಾನು ಮೊನ್ನೆ ತಾನೇ BMS ಕಾಲೇಜ್ ಬೆಂಗಳೂರಿನಲ್ಲಿ ಸಂಸ್ಕೃತ್ ಡಿಪಾರ್ಟ್ಮೆಂಟ್ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ಸಂಸ್ಕೃತ್ ಡಿಪಾರ್ಟ್ಮೆಂಟ್ನ ಪ್ರೋಗ್ರಾಮ್ನ ಟೈಟಲ್ ಏನು ಗೊತ್ತಾ? ಬೆಂಗಳೂರಿನ BMS ಎನ್ನುವಂಥ ಕಾಮರ್ಸ್ ಕಾಲೇಜಿನ ಫಸ್ಟ್ ಮತ್ತು PU ಸೆಕೆಂಡ್ PU ವಿದ್ಯಾರ್ಥಿಗಳು ಸಂಸ್ಕೃತ್ ಡಿಪಾರ್ಟ್ಮೆಂಟ್ನ ಅಂಡರಲ್ಲಿ ಪ್ರೋಗ್ರಾಮ್ ರಾಮೋತ್ಸವ ಅಂತ. ವಿವೇಕಾನಂದ ಕಾಲೇಜಲ್ಲ, ಬೆಂಗಳೂರಿನ BMS ಅಲ್ಲಿ ನಡೆದಿದ್ದು. ಐ ಸೆಡ್ ಫೈನ್, ಏನು ಮಾಡಿರ್ತೀರ ರಾಮೋತ್ಸವಕ್ಕೆ ಅಂತ ಹೋದರೆ, ಆ ಟೀಚರ್ ಅದು ಹೆಂಗೆ ಮಕ್ಕಳನ್ನು ಪುಸ್ಲಾಯಿಸಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ. ಮಕ್ಕಳು ಈ ರಾಮಾಯಣದ ಅಷ್ಟೂ ಕಾಂಡಗಳನ್ನು ಒಂದೊಂದು ಗ್ರೂಪ್ ಮಾಡ್ಕೊಂಡು ಎಕ್ಸಿಬಿಟ್ ಮಾಡಿದ್ದಾರೆ. PU ಕಾಲೇಜಿನ ಮಕ್ಕಳು, ವೆರಿ ಇಂಟ್ರೆಸ್ಟಿಂಗ್. ಎಕ್ಸಿಬಿಟ್ ಮಾಡಿರೋದು ಹೆಂಗೆ? ಚಿತ್ರ ಬರೆದು ಇದು ಮಾಡಿ ಅಲ್ಲ, ಅದದು ವೇಷ ಹಾಕೊಂಡ್ಬಿಟ್ಟಿದ್ದಾರೆ. ಮೊದಲನೇದೇ ವಾಲ್ಮೀಕಿ ಒಬ್ಬ ದರೋಡೆಕೋರನ ವೇಷ ಹಾಕೊಂಡು ನಿಂತಿದ್ದಾನೆ, ಇನ್ನೊಬ್ಬ ಗಡ್ಡ ಹಾಕೊಂಡು ಅವನ ನಾನು ಶವಾಶ್. ಬೆಂಗಳೂರಿನಲ್ಲಿ ಗಂಡು ಹೆಣ್ಮಕ್ಳು ಕೋಯೆಡ್ ಇರುವಂಥ ಒಂದು ಕಾಲೇಜ್ನಲ್ಲಿ ಒಬ್ಬ ಹುಡುಗ ಶರ್ಟ್ ಎಲ್ಲ ಬಿಚ್ಚಾಕೊಂಡು ಅವನು ಇದರ ಡ್ರೆಸ್ ಹಾಕ್ಕೊಂಡು ಅವನು ಹಳೇ ಕಾಲದ ಕಾನ್ಸೆಪ್ಟಲ್ಲಿ ಬಂದು ನಿಂತಿದ್ದಾನೆ ಅಂತಂದರೆ ನಾನಂದೆ, ಮೇಡಮ್ ಭಾಳ ದೊಡ್ಡ ಕೆಲಸ ಮಾಡಿದ್ದೀರಾ. ನಾನು ಹೇಳಿದೆ, ಇದನ್ನು ನೋಡಿ ನನಗೆ ಕಾನ್ಫಿಡೆನ್ಸ್ ಬಂತು, ನಮ್ಮ ಮಕ್ಕಳು ಪೂರ್ತಿ ಹಾಳಾಗಿಲ್ಲ. ಇನ್ನೂ ಸರಿಯಾಗಿ ಟೀಚರ್ ಗ್ರೈಂಡ್ ಮಾಡ್ತಾರೆ ಅಂತ ಆದರೆ, ಕೊಡಬೇಕಾದ ರೀತಿಯಲ್ಲಿ ಕೊಡ್ತಾರೆ ಅಂದರೆ, ನಮ್ಮ ಮಕ್ಕಳು ವಾಲ್ಮೀಕಿಯ ಡ್ರೆಸ್ ಹಾಕೊಳ್ಳಿಕ್ಕೆ ರೆಡಿ. ನಂಗೆ ಮಜಾ ಅನ್ಸಿದ್ದಾಗಲ್ಲ. ಒಂದು ಹೆಣ್ಮಗಳು ನಿಂತಿದ್ದಾಳೆ, ಪ್ರಾಬಬ್ಲಿ ಅರಣ್ಯಕಾಂಡದಲ್ಲಿ. ಅವಳು ಹೇಗೆ ನಿಂತಿದ್ದಾಳೆ ಅಂತಂದ್ರೆ, ಅವಳ ಮುಖ ಕಪ್ಪು ಡ್ರೆಸ್ ಹಾಕೊಂಡಿದ್ದಾಳೆ, ಕೂದಲೆಲ್ಲ ಕೆದರ್ಕೊಂಡಿದ್ದಾಳೆ, ಮೂಗು ಮಾತ್ರ ಕೆಂಪು ಮಾಡ್ಕೊಂಡಿದ್ದಾಳೆ. ಯಾರು? ಶೂರ್ಪನಖಿ ರೋಲ್ ಮಾಡಿದ್ದಾಳೆ ಸರ್. ಐ ಸೆಡ್ ಗ್ರೇಟ್. ನಾನು ಅಷ್ಟು ಹುಡುಗರ ಜೊತೆ ನಿಂತ್ಕೊಂಡು ಅವ್ರ ಜೊತೆ ಮಾತನಾಡಿ ಯಾವ ಕಾಂಡದ್ದು ಏನು ಅಂತ ಯಾಕೆ ಹೇಳಿ ಬಂದೆ ಅಂತಂದ್ರೆ, ಯಾರಾದರೂ ಒಂದು ಮಗುವಿಗೆ ಒರಿಜಿನಲ್ ರಾಮಾಯಣ ಓದಬೇಕು ಅಂತ ಅನಿಸಿದ್ರೆ ನಾವು ಇಡೀ ಕಾಲೇಜ್ 2 ವರ್ಷ ಕಲಿಸಿದ್ದಕ್ಕಿಂತ ಬೆಟರ್. ನನಗನ್ನಿಸ್ತು, ಮೇಡಮ್ ಬಹಳ ದೊಡ್ಡ ಕೆಲಸ ಮಾಡಿದೆ. ನನಗೊಂದು ವಿಶ್ವಾಸ ಬಂದಿದೆ, ನಮ್ಮ ಕಾಲೇಜ್ ಮಕ್ಕಳು ಇನ್ನೂ ಹಾಳಾಗಲಿಲ್ಲ. ಸರಿಯಾಗಿ ಟ್ರೈನ್ ಮಾಡಿದರೆ, ಸರಿಯಾಗಿ ಆಸಕ್ತಿ ಹುಟ್ಟಿಸಿದ್ರೆ ಅವ್ರು ಈ ದಿಕ್ಕಿಗೆ ಬರ್ಲಿಕ್ಕೆ ಸಿದ್ಧರಿದ್ದಾರೆ ಅಂತ. ಸೊ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ಅಸ್. ಸೊ ದೊಡ್ಡ ಪ್ರಯತ್ನ, ಅವ್ರನ್ನ ಓದಿಸ್ಲಿಕ್ಕೆ ಪ್ರೇರಣೆ ಕೊಡ್ಬೋದಾ? ಬಟ್ ಓದಿಸ್ಲಿಕ್ಕೆ ಪ್ರೇರಣೆ ಕೊಡಬೇಕು ಅಂದಾಗ ಮೊದಲೇನಾಗುತ್ತೆ ಗೊತ್ತಾ? ನೀವು ಓದಿದ್ದೀರಾ ಅಂತ ಕೇಳ್ತಾರೆ. ಯಾವುದಾದ್ರೂ ಒಂದು ಪುಸ್ತಕ ಮಕ್ಕಳಿಗೆ ಕೊಟ್ಟರೆ, ನೀವು ಕೊಡುವಾಗ ಈ ಪುಸ್ತಕದ ವಿಶೇಷ ಏನಿದೆ ಗೊತ್ತಾ, ಇದರಲ್ಲಿ ಆಥರ್ ಹಿಂಗೆ ಹೇಳ್ತಾರೆ, ಇದನ್ನು ಹಿಂಗೆ ಹೇಳ್ತಾರೆ ಅಂತ ಹೇಳಿ ಕೊಟ್ಟರೆ ಆ ಪುಸ್ತಕ ಓದ್ಲಿಕ್ಕೆ ಖುಷಿ ಆಗುತ್ತೆ. ಬೆಸ್ಟ್ ಬುಕ್ ಸೆಲ್ಲರ್ ಯಾರು ಗೊತ್ತಾ? ಯಾರು ಬುಕ್ಕಿನ ಅಂಗಡಿಯಲ್ಲಿ ನಿಂತ್ಕೊಂಡು ನೀವು ಮುಟ್ಟಿರೋ ಪುಸ್ತಕದಲ್ಲಿ, ಈ ಪುಸ್ತಕದಲ್ಲಿ ಇದು ಬಹಳ ಚೆನ್ನಾಗಿದೆ, ಇಂಥದನ್ನು ಹಿಂಗೆ ಹೇಳ್ತಾರೆ, ಅವ್ರು ಹೇಳ್ತಾ ಇರೋದನ್ನ ಇಲ್ಲಿ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ರೆ 100% ಪುಸ್ತಕ ಕೊಂಡ್ಕೋತಾರೆ. ಅದನ್ನು ನೀವು ಪುಸ್ತಕದ ಅಂಗಡಿಗೆ ಹೋಗಿ ನೀವು ತೊಗೊಂಡು ನೋಡ್ತಾ ಇರ್ತೀರಾ, ಅವ್ನು ನೋಡಿದ್ರೆ ನೋಡಿ ಬಿಟ್ರೆ ಬಿಡಿ ಅಂತ ಕೂತಿದ್ರೆ ಅವ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಇಡ್ತಾನೆ. ಯಾವ ಪುಸ್ತಕ ಕೊಂಡ್ಕೋತಾನೆ ಗೊತ್ತಾ? ಅತ್ಯಂತ ಕಡಿಮೆ ಬೆಲೆದ ಪುಸ್ತಕ ಯಾವುದಿದೆ ಅದನ್ನು ತೊಗೊಂಡು ಹೋಗ್ತಾನೆ. ಸೊ ನನಗನ್ಸೋದು, ಅವ್ರು ಹೇಳಿದಂತೆ ನೀವೊಂದು ಒಳ್ಳೆ ಬುಕ್ ಸೆಲ್ಲರ್ ಆಗ್ಬೋದಾ? ನಮ್ಮ ಮಕ್ಕಳಿಗೆ ಆ ಪುಸ್ತಕ ಓದಬೇಕು ಅಂತ ಹೇಳಿಸ್ಬೋದಾ? ನಮ್ಮ ಮಕ್ಕಳಲ್ಲಿ ಆ ಸೂಕ್ಷ್ಮ ಸಂವೇದನೆ ಡೆವಲಪ್ ಆಗುತ್ತೆ ಅಂತ. ವಂಡರ್ಫುಲ್, ನೀವೇ ಕೊಟ್ಟಿರುವಂಥ ಉತ್ತರ, ನಾನು ಹೇಳ್ತಿರೋದಲ್ಲ. ನೆಕ್ಸ್ಟ್ ಏನು? ಅಷ್ಟೇನಾ? 2 ಮಾಡಿದರೆ ಸಾಕಾ? ಮಕ್ಕಳಲ್ಲಿ ಸೂಕ್ಷ್ಮ ಸಂವೇದನೆ ಬೆಳೆದು ಬಿಡುತ್ತಾ? ವಂಡರ್ಫುಲ್ ಮೇಡಮ್, ಹೇಳಿ. ಕೆಲವೊಂದು ಆಶ್ರಮಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರ ಈಗ ತಂದೆ ಮಕ್ಕಳು ಎಲ್ಲೋ ಕೆಲಸ ಮಾಡಿ ತಂದೆ ತಾಯಿಯನ್ನು ಆಶ್ರಮದಲ್ಲಿ ಬಿಟ್ಟು ಹೋದಂತಹ ಅಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರ ಫೀಲಿಂಗ್ಸ್ ಅನ್ನು ಈ ಮಕ್ಕಳ ಜೊತೆ ಹಂಚಿಕೊಂಡಾಗ ಈ ಮಕ್ಕಳಿಗೆ ನಾನು ಮುಂದೆ ನನ್ನ ಜೀವನದಲ್ಲಿ ಏನ್ ಮಾಡಬೇಕು ಅನ್ನೋಂತಹ ಒಂದು ಫೀಲಿಂಗ್ಸ್ ಅನ್ನು ಮಕ್ಕಳಲ್ಲಿ ತರಬಹುದು. ಈಸ್ ಇಟ್ ಗುಡ್ ಐಡಿಯಾ? ಎಸ್ ಅಂದರೆ ನಾವು ಟ್ರೈ ಮಾಡ್ತೀವಿ ಅಂತ. ಏನು ಮಾಡೋದು ಸರ್, ನಮ್ಮೂರಲ್ಲಂತ ಆಶ್ರಮವೇ ಇಲ್ಲ ಅಲ್ಲ ಮೊದಲು, ಹಂಗಲ್ಲ. ಬಟ್ ಇವೆಲ್ಲ ಆ ಮಕ್ಕಳಿಗೆ ಒಂದು ಅದ್ಭುತವಾಗಿರುವಂಥ ಪರಿಕಲ್ಪನೆಯನ್ನು ಕಟ್ಟಿಕೊಡುತ್ತೆ. ಲೆಟ್ ಮಿ ಎಕ್ಸ್ಪ್ಲೇನ್ ಯು. ನಾವೊಂದ್ಸಲ ಹೈಸ್ಕೂಲ್ ಮಕ್ಕಳಲ್ಲ, ಬೆಳೆದಿರುವಂಥ ಗಡವುಗಳೇ ನಮ್ಮ ಥರದ್ದು. ನಾವೆಲ್ಲ ಏನು ಮಾಡಿದ್ವಿ, ಒಂದು ವರ್ಷ ಒಂದು ಯೋಜನೆ ತೊಗೊಂಡ್ವಿ. ಎಲ್ಲರೂ ನಾವು ಒಂದು ವೃದ್ಧಾಶ್ರಮಕ್ಕೆ ಹೋಗ್ತೀವಿ, ವೃದ್ಧಾಶ್ರಮದಲ್ಲಿ ಏನೇನು ಯೋಜನೆ ಮಾಡ್ಬೋದು ಅಂತ.
ಅಲ್ಲಿ ಏನು ಮಾಡಿದ್ವಿ, ಆ ಪೇರೆಂಟ್ಸ್ನೆಲ್ಲ ಕೂರಿಸಿರ್ತೀವಿ, ನಾವು ಅವ್ರ ಜೊತೆ ಆಟ ಆಡ್ತೀವಿ, ಹಾಡು ಹೇಳ್ತೀವಿ, ಏನೋ ಮಾಡ್ತೀವಿ ಅಂತ. ಒಂದು ಅದ್ಭುತವಾಗಿರುವಂಥ ಘಟನೆ ನಡೀತು ಬೆಂಗಳೂರಿನ ವೃದ್ಧಾಶ್ರಮದಲ್ಲಿ. ನಿಲ್ಲಿಸ್ತು, ಯಾವುದೋ ಕಾರಣಕ್ಕೆ ನಿಂತೋಯ್ತು. ತಕ್ಷಣ ಅಲ್ಲಿ ಕೂತಿದ್ದ ಒಬ್ಬ ವೃದ್ಧರು ಆ ಹಾಡನ್ನು ಕಂಟಿನ್ಯೂ ಮಾಡಿದ್ರು. ಕಂಟಿನ್ಯೂ ಮಾಡಿ ಅವ್ರು ಕಂಟಿನ್ಯೂ ಮಾಡ್ತಿದ್ದಂತೆಯೇ, ಎಂಡ್ ಮಾಡೋದಲ್ಲ, ಕಂಟಿನ್ಯೂ ಮಾಡ್ತಿದ್ದಂತಾನೆ ಆ ವೃದ್ಧಾಶ್ರಮದನ್ನು ನೋಡ್ಕೊಳ್ಳುವಂಥ ಕೇರ್ ಟೇಕರ್ ಆದಿಯಾಗಿ ಅಲ್ಲಿದ್ದವ್ರು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ನಾನು ಏನಪ್ಪ ಇಂಥ ಫ್ಯಾನ್ ಫಾಲೋಯಿಂಗ್ ಇದೆ ಈ ಅಜ್ಜಂದು ಅಂತ ಭಾಳ ಖುಷಿ ನನಗೆ, ಎಲ್ಲರೂ ಇಷ್ಟು ಚಪ್ಪಾಳೆ ತಟ್ತಾರಲ್ಲ ಅಂತ. ಎಲ್ಲ ಮುಗಿದ ಮೇಲೆ ಕೇರ್ ಟೇಕರ್ ಏನು ಹೇಳಿದ್ರು ಗೊತ್ತಾ? ಸರ್, ಇಲ್ಲಿಗೆ ಬಂದು 2.5 ವರ್ಷ ಆಯಿತು, ಈ ಮನುಷ್ಯ ಇವತ್ತಿನವರೆಗೂ ಬಾಯಿ ತೆಗೆದಿರಲಿಲ್ಲ, ಫಸ್ಟ್ ಟೈಮ್ ಬಾಯಿ ತೆಗ್ದಿರೋದು ಇವತ್ತು, ಅದಕ್ಕೆ ಚಪ್ಪಾಳೆ ಹೊಡೆದಿದ್ದು ಎಲ್ಲರೂ ಅಂತ. ಅವ್ರು ಹಾಡು ಹೇಳಲಿಕ್ಕೆ ಬಾಯಿ ತೆಗ್ದಿದ್ದು ಅಂತ. ಆಮೇಲೆ ನಾವೆಲ್ಲ ಕೂತ್ವಿ ಅವ್ರ ಎದುರುಗಡೆ, ಏನಾಯ್ತು ನಿಮಗೆ ಅಂತ. ಅವರಂದ್ರು, ನಾನು ಹೈಸ್ಕೂಲಿಗೆ ಹೋಗಬೇಕಾದ್ರೆ ಆ ಹಾಡಿತ್ತು, ಇವತ್ತು ನನಗೆ ನೆನಪಾಗ್ಬಿಡ್ತದು ಅಂತ. ನನ್ನ ಜೊತೆಯಲ್ಲಿ ಬಂದಿರೋ ಹುಡುಗರಿಗೆ ಎಷ್ಟು ಖುಷಿ ಅಂದರೆ, ಛೇ, ಒಬ್ಬ 2.5 ವರ್ಷದಿಂದ ಮಾತಾಡದೇ ಇರುವಂಥ ಒಬ್ಬ ವ್ಯಕ್ತಿಯನ್ನ ಮಾತಾಡಿಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಯಿತು ಅಂತಲ್ಲ. ಎಷ್ಟು ಸೂಕ್ಷ್ಮ ಸಂವೇದನೆ ಅದು ಅಂತಂದ್ರೆ, ಅವನೊಳಗೊಂದು ಹೊಸ ಭಾವವನ್ನು ಜಾಗೃತಗೊಳಿಸಬಲ್ಲದು ಅಂತ, ಅವನನ್ನು ಸಮಾಜದ ಕಡೆಗೆ ಕರ್ಕೊಂಡು ಬರಬಲ್ಲದು ಅಂತ. ಯಾವತ್ತಿದು ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುತ್ತೋ ಆವತ್ತು ಮಕ್ಕಳು ತುಂಬ ಅಟೆಂಟಿವ್ ಆಗಿ ಕೂತಿರ್ತಾರೆ ಅಂತ. ದೇರ್ ವಿ ಆರ್ ಫೇಲಿಂಗ್. ಆ ಮಕ್ಕಳನ್ನು ತುಂಬಿಸೋದಕ್ಕೆ ಸೋತೋಗ್ಬಿಟ್ಟಿದ್ದೀವಿ. ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ ಡ್ರೈ ಟೀಚರ್ಸ್. ಕ್ಲಾಸ್ ರೂಮಿಗೆ ಬರ್ತೀವಿ, ಟೈಟಲ್ ಬರೆದ್ವಿ, ಶುರು ಬರ್ಕೊಳ್ಳಿ ಅಂತ ಬರ್ಕೊಳ್ಳಿಕ್ಕೆ ಸ್ಟಾರ್ಟ್. ಪಾಠ ಮಾಡಿದ್ವಿ, ನೋಟ್ಸ್ ಕೊಟ್ವಿ. ನೋಟ್ಸ್ ಈಗಂತೂ ಹೆಂಗಾಗಿದೆ ಅಂತಂದರೆ, ಪಾಠ ಮುಗಿಸ್ ಹೋಗ್ತೀನಿ, ನೋಟ್ಸು ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಅಂತ. ಅದೂ ಇಲ್ಲ ಮಕ್ಕಳಿಗೆ. ಒಬ್ಬ ಹುಡುಗನ್ನ ಧಾರವಾಡದಲ್ಲಿ ಒಬ್ಬರು ಮೇಷ್ಟ್ರು ಪ್ರಶ್ನೆ ಮಾಡಿದರು, ವೆರಿ ಕ್ರಿಯೇಟಿವ್ ಟೀಚರ್. ಅವರು ಪ್ರಶ್ನೆ ಕೇಳಿದರು, ದೇವರು ಕಣ್ಣನ್ನು ಮುಂದೆ ಕೊಡೋ ಬದಲು ಆಪ್ಷನ್ ನಿಮಗೆ ಕೊಟ್ಟಿದ್ದಿದ್ರೆ ಎಲ್ಲಿ ತಗೊಳ್ತಿದ್ರಿ ಅಂತ. ಬಹುತೇಕ ಬುದ್ಧಿವಂತರು, ನಮ್ಮಂತೆ ವಯಸ್ಸಾಗಿರೋರು ತಕ್ಷಣ ಹೇಳೋದೇನು ಗೊತ್ತಾ? ಹಿಂದಕ್ಕೆ ಅಂತ. ನಮ್ಗೆ ಖುಷಿ ಹಿಂದೆ ಬರೋದು ನೋಡಬೇಕು ಅಂತ, ಮುಂದೆ ಬರೋದಲ್ಲ, ಹಿಂದೆ ಬರೋದು ನೋಡ್ತಾ ಇರ್ಬೇಕು ಯಾವಾಗಲೂ ಅಂತ. ಹಿಂದೆ ಒಂದು ಕಣ್ಣು ಕೊಟ್ಕೊಳ್ತೀನಿ ಅಂತ. ಇನ್ನು ಕೆಲವರು ಮೇಲ್ ಕೊಡ್ತೀನಿ ಅಂತ ಹೇಳ್ಬೋದು, ಉಪಯೋಗ ಏನಿಲ್ಲ ಅದರದ್ದು. ಕೆಳಗೆ ಕೊಡ್ತೀವಿ ಅಂತ ಹೇಳ್ಬೋದು, ಕಾಲ್ ಹತ್ರ ಏನೂ ಉಪಯೋಗ ಇಲ್ಲ ಅದರದ್ದು. ಬಟ್ ಒಬ್ಬ 3ನೇ ಕ್ಲಾಸೋ 4ನೇ ಕ್ಲಾಸ್ ಓದಿದ ಹುಡುಗ ಏನು ಹೇಳಿದ್ನಂತೆ ಗೊತ್ತಾ? ನಾನು ಈ ಬೆರಳಿಗೆ ತಗೋತೀನಿ ಅನ್ನಂತ. ಇವ್ರು ಕೇಳಿದ್ರು ಯಾಕೆ ಅಂತ. ಯಾಕೂ ಇಲ್ಲ, ನಮ್ಮಮ್ಮ ಲಾಡು ಗೀಡು ಮಾಡಿದರೆ ಮೇಲ್ ಮುಚ್ಚಿಟ್ಟಿರ್ತಾರೆ, ಹತ್ತುಬಿಟ್ಟು ತೆಗೆಯೋದು ಲೇಟ್ ಆಗ್ತದೆ, ಇದಿಟ್ರೆ ಈಸಿ ಅಲ್ಲ ಅಂತ. ಯೋಚನೆ ಮಾಡಿ, ಅವನ ಆಲೋಚನೆ ನೋಡಿ ಎಷ್ಟು ಚೆನ್ನಾಗಿತ್ತು. ಅವ್ರು ಕೇಳಿದ್ರು, ಗುಡ್, ವೆರಿ ಗುಡ್, ಒಳ್ಳೇದು. ಮುಗ್ದಿಲ್ಲ ಸರ್ ಅಂದ. ಏನು? ಕ್ಲಾಸ್ ರೂಮ್ನಲ್ಲಿ ಮಧ್ಯಾಹ್ನ ನಾವು ಕ್ರಿಕೆಟ್ ಆಡ್ತೇವೆ ಎಲ್ಲ ಇದ್ದಾಗ, ಈ ಬಾಲು ಡೆಸ್ಕ್ ಕೆಳಗೆ ಹೋಗ್ತದಲ್ಲ, ಅದು ಹುಡುಕೋದು ಭಾಳ ಕಷ್ಟ, ಈಗ ಈಸಿ ಅಂತ. ಇಟ್ಸ್ ಗುಡ್. ಮುಗಿತಾ ಅಂತ ಕೇಳಿದ್ರೆ ಅವನು ಹೇಳಿದ, ಇಲ್ಲ ಸರ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದೆ. ಏನು ಅಂತ ಅವನು ಹೇಳಿದಂತೆ, ನಮ್ಮ ಟೀಚರ್ ಸಿಕ್ಕಾಪಟ್ಟೆ ನೋಟ್ಸ್ ಕೊಡ್ತಾರೆ, ಇಲ್ಲಿ ಬೆರಳಿದ್ದಿದ್ರೆ ಇಲ್ಲಿ ಮಲಗಿ ಇದರಲ್ಲಿ ಬರ್ಕೊಂಡ್ಬಿಡ್ಬೋದಿತ್ತು ಅಂತ. ಬೆರಳಿಗೆ ಕಣ್ಣಿದ್ದಿದ್ರೆ ಇದರಲ್ಲಿ ನಿದ್ದೆ ಮಾಡ್ಬೋದಿತ್ತು, ಇದು ಬರ್ಕೊಳ್ತಿರ್ತಿತ್ತು ಅಂತ. ಟೀಚರ್ ವಾಸ್ ವಂಡರ್ಸ್ಟಕ್. ನಾವು ಅವ್ರು ಕೇಳಿದ್ರು, ಮತ್ತೇನಾದರೂ ಉಂಟಾ? ಇದೆ ಸರ್, ರಕ್ಷಣೆ ಭಾಳ ಸುಲಭ ಇದಕ್ಕೆ. ಇದನ್ನು ಒಳಗೆ ಹಾಕಿದರೆ ಹೀಗೆ ಮಾಡಿಕೊಂಡ್ರೆ ಕಣ್ಣಿಗೆ ಪ್ರಾಬ್ಲಮ್ಮೂ ಇಲ್ಲ, ರಕ್ಷಣೆನೂ ಆಗ್ತದೆ, ಅದಕ್ಕೆ ಈ ಬೆರಳಿಗೆ ಕೊಟ್ಟರೆ ಒಳ್ಳೇದು ಅಂತ. ಅವ್ರು ಹೇಳ್ತಾರೆ, ಮಕ್ಕಳು ಭಾಳ ಬುದ್ಧಿವಂತರು ಅಂತ. ಬಟ್ ನಾನು ಹೇಳಲಿಕ್ಕೆ ಹೊರಟಿದ್ದೇನು ಅಂತಂದರೆ, ನೀವು ಎಷ್ಟು ಬಾರಿ ನೋಟ್ಸ್ ಕೊಡಬೇಕು ಅಂತ ಮೇಲೆ ಬರೆದು ಹಿಂಗೆ ಹೇಳ್ತಾ ಹೋಗ್ತಿರೋ, ಪ್ರತಿ ಬಾರಿ ಹೇಳುವಾಗಲೂ ಕೂಡ ಆ ಮಗುವಿಗೆ ಅದು ಹೊರೆಯೇ. ಅದೊಂದು ಡ್ರೈ ಟೀಚರ್ನ ಇಮ್ಯಾಜಿನೇಷನ್ ಇರುತ್ತೆ. ಅದಕ್ಕೆ ಲೈವ್ಲಿನೆಸ್ ಕ್ಲಾಸ್ನಲ್ಲಿ ಇಲ್ಲ ಅಂತ ಇಮ್ಯಾಜಿನ್ ಮಾಡಿ. ಇಂಥ ಒಬ್ಬ ಡ್ರೈ ಟೀಚರ್ ಕಂಬೈನ್ಡ್ ಕ್ಲಾಸನ್ನ 2 ಪೀರಿಯಡ್ ತಗೊಂಡ್ರೆ ಸತ್ತೇ ಹೋಗ್ತಾರೆ ಮಕ್ಕಳು. ಅವ್ರ ಜೀವನದಲ್ಲಿ ಈ ದಿನ ಇನ್ನು ಬರಬಾರ್ದು ಅಂತ. ಅಕಸ್ಮಾತ್ ಏನಾದರೂ 3ನೇ ಪೀರಿಯಡ್ ಕಂಟಿನ್ಯೂ ಆಗಿಬಿಟ್ರೆ ಆ ಮಕ್ಕಳು ಡಿಪ್ರೆಷನ್ಗೆ ಹೋಗ್ಲಿಕ್ಕೆ ಇನ್ನೇನೂ ಬೇಡ. ಮೇಕ್ ಇಟ್ ಲೈವ್ಲಿ ಅಲ್ಲ. ಆ ಮಕ್ಕಳಿಗೆ ಅನ್ನಿಸ್ಬೇಕು, ರೀಲ್ನಲ್ಲಿ ನೋಡಿದ್ದಕ್ಕಿಂತ ಮಸ್ತಾಗಿ ನಮ್ಮ ಟೀಚರ್ ಪಾಠ ಮಾಡ್ತಾರೆ ಅಂತ. ಆ ಮಕ್ಕಳಿಗೆ ಅನ್ನಿಸ್ಬೇಕು, ರೀಲ್ ನಿವಾಳಿಸಿ ಹೋಗಬೇಕು ನಮ್ಮ ಟೀಚರ್ ಮುಂದೆ. ಆ ಮಕ್ಕಳಿಗೆ ಅನ್ನಿಸ್ಬೇಕು, ಯಾವ ಮೊಬೈಲ್, ನನ್ನ ಟೀಚರ್ ಮುಂದೆ ಪಾಠ ಮಾಡೋರು ಯಾರೂ ಇಲ್ಲ ಅನ್ನಿಸ್ಬೇಕು. ಸೊ ಏನು ಮಾಡಬೇಕು ಅಂತಂದರೆ, ಅವ್ರಿಗೇನೂ ಮಾಡಬೇಕಾಗಿಲ್ಲ, ನನ್ನ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಕೋಬೇಕಾದಂಥ ಅಗತ್ಯ ಇದೆ ಅಂತ. ನಮ್ಮ ಮಕ್ಕಳು ಕೇಳೋದಿಲ್ಲ ಅಂತ ಗೊತ್ತಾದ ನಂತರ
ನಾನು ಹೊಸ ಹೊಸ ಪ್ರಯೋಗ ಶುರು ಮಾಡ್ಕೊಂಡಿದ್ದೀನಿ, ನಾನು ಹೊಸ ಹೊಸ ಅಧ್ಯಯನ ಮಾಡ್ತಿದ್ದೀನಿ, ನಾನು ಸೈಕಾಲಜಿ ಓದ್ಲಿಕ್ಕೆ ಶುರು ಮಾಡಿದ್ದೀನಿ. ಈಗ ಯಾಕೆ ಸೈಕಾಲಜಿ ಓದ್ತಾ ಇದ್ದೀನಿ ಅಂತಂದ್ರೆ, ನನಗೆ ಎದುರಿಗಿರುವಂಥ ಈ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಇಕ್ವಿಪ್ ಆಗಬೇಕಾಗಿದೆ ಅಂತ. ನನ್ನ ಬತ್ತಳಿಕೆಯೊಳಗೆ ಬಾಣ ಬೇಕಾಗಿದೆ, ಹೊಸ ಬಾಣಗಳು ಅಂತ ನನಗನ್ನಿಸ್ತಾ ಇದೆ. ಅಂತಂದರೆ ಟೀಚರ್ಗಳಿಗೂ ಒಂದು ದೊಡ್ಡ ಸವಾಲಿದೆ, ಈ ಮಕ್ಕಳನ್ನು ಈ ಥರ ಮೋಲ್ಡ್ ಮಾಡಬೇಕಾಗಿರುವಂಥ ಅಗತ್ಯ ಇದೆ ಅಂತ. ಇಲ್ಲದೆ ಹೋದರೆ ನಾವು ಕಳ್ಕೊಂಡು ಬಿಡ್ತೀವಿ. ಹೀಗಾಗಿ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದರೆ, ನಾವು ನಮ್ಮ ಮುಂದಿನ ಪೀಳಿಗೆಯಲ್ಲಿರ್ಬೋದಾಗಿರುವಂಥ ಈ ಸಮಸ್ಯೆಗಳನ್ನು ಗುರುತಿಸಿ ನಿಪ್ಪಿಂದ ಬಡ್ ಅಂತಾರಲ್ಲ, ಈಗಲೇ ಅದನ್ನು ತುಂಡರಿಸ್ತಿಲ್ಲ ಅಂತಂದರೆ ಬರುವ ಪೀಳಿಗೆ ಬಹಳ ಡೇಂಜರಸ್ ಪೀಳಿಗೆ. ಥ್ಯಾಂಕ್ ಗಾಡ್ ಅಮೇರಿಕಾದಲ್ಲಿ ಟ್ರಂಪ್ ಬಂದ. ಟ್ರಂಪ್ ನಮ್ಮ ವಿರೋಧಿ ಇರ್ಬೋದು, ಆದರೆ ಅನೇಕ ಈ ಥರದ ವೈಚಾರಿಕ ಅಪಸವ್ಯಗಳ ವಿರೋಧಿ ಅವನು. ಇನ್ನು ಸ್ವಲ್ಪ ದಿನದಲ್ಲಿ ಹೆಂಗಿರುತ್ತೆ ಗೊತ್ತಾ? ನಂಗೆ ಗೊತ್ತಿಲ್ಲ, ನಾನು ಕಳೆದ ಬಾರಿ ಉಲ್ಲೇಖ ಮಾಡಿದ್ನೋ ಇಲ್ವೋ ಅಂತ. ಈಗ ಹೇಗಿದೆ ಅಂತಂದರೆ, ಗಂಡು ಮಕ್ಕಳೆಲ್ಲ ಈ ಕಡೆ ಕೂತ್ಕೊಳ್ಳಿ, ಹೆಣ್ಮಕ್ಳೆಲ್ಲ ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಜಗತ್ತನ್ನು ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ, LGBTQ ಕೊಡ್ತಾ ಇರೋ ಪ್ರಚಾರ ಎಂಥದ್ದಿದೆ ಅಂತಂದರೆ, ಇನ್ನು ಸ್ವಲ್ಪ ದಿನ ಕಳೆದರೆ ಗಂಡು ಮಕ್ಕಳ ನಡುವೆಯೂ ಕೂಡ ಗ್ಯಾಪ್ ಕೊಡಬೇಕಾದ ಸ್ಥಿತಿ ಬರುತ್ತೆ. ಹೆಣ್ಣು ಮಕ್ಕಳ ನಡುವೆಯೂ ಕೂಡ ಗ್ಯಾಪ್ ಕೊಡಬೇಕಾದ ಸ್ಥಿತಿ ಬರುತ್ತೆ. ಈಗ ಒಂದು ಗಂಡು ಹೆಣ್ಣಿನ ನಡುವಿನ ಪ್ರೇಮ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡಿ ಹೈರಾಣ ಆಗ್ತಾ ಇರುವ ನೀವುಗಳು ಗಂಡಿನ ನಡುವಿನ ಅಪಸವ್ಯಗಳನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅನ್ಲೆಸ್ ಅವರನ್ನ ಭಾರತದ ಮೌಲ್ಯಗಳೊಂದಿಗೆ ಕನೆಕ್ಟ್ ಮಾಡದೆ ಹೋದರೆ. ಅವ್ರನ್ನ ಸ್ಟ್ರಾಂಗ್ ಆಗಿ ಮಾಡಬೇಕಾದಂತ ಅಗತ್ಯ ಇದೆ. ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಆ ಪರಿಯ ಸ್ಟ್ರೆಂತ್ ಅವರೊಳಗಿರಬೇಕು. ಆ ಸ್ಟ್ರೆಂತ್ ಹೇಗಿರಬೇಕು ಅಂತಂದ್ರೆ, ನಮ್ಮ ಹುಡುಗರು ಓಡಾಡ್ತಾ ಇದ್ರೆ, ನಮ್ಮ ಹೆಣ್ಮಕ್ಳು ಓಡಾಡ್ತಾ ಇದ್ರೆ ಇಡೀ ಜಗತ್ತು ಎದ್ದು ನಿಂತ್ಕೊಂಡು ಒಂದು ಸೆಲ್ಯೂಟ್ ಹೊಡೆಯೋ ತರ ಕಾಣಬೇಕು ಅಂತ. ನಾನು ಯಾವಾಗಲೂ ನೋಡ್ತಿದ್ದೆ, ಈ ಆಪರೇಷನ್ ಸಿಂಧೂರ್ನ ಸೋಫಿಯಾ ಖುರೇಶಿ ಬ್ರೀಫ್ ಮಾಡ್ತಿರ್ಬೇಕಾದಾಗ, ಆಕೆ ಬ್ರೀಫ್ ಮಾಡ್ತಾ ಇರೋದು ನೋಡುವಾಗ ವಾಹ್ ಏನ್ ತೇಜಸ್ಸು ಆಕೆಯ ಮುಖದಲ್ಲಿ ಅಂತ ಅನ್ನಿಸ್ತಿತ್ತು. ಆ ತೇಜಸ್ ಎಲ್ಲಿಂದ ಬಂದಿದ್ದು? ಒಳಗಡೆ ಇರುವ ನಿರ್ಭೀತಿಯಿಂದ ಬಂದಿದ್ದು. ಎಲ್ಲಿದೆ ಆ ನಿರ್ಭೀತಿ ಇವತ್ತಿನ ಮಕ್ಕಳಲ್ಲಿ? ಆ ನಿರ್ಭೀತಿ ಸತ್ತೋಗಿದೆ. ಆ ಸತ್ತೋಗಿರೋದಕ್ಕೆ ರೀಸನ್ ಯಾರು ಅಂತ ಕೇಳಿದರೆ, ಅಪ್ಪ ಅಮ್ಮ ರೀಸನ್. ಹೌದು, ಇಂಟ್ರೆಸ್ಟಿಂಗ್ಲಿ ನೀವು ಕೂಡ ಯಾವುದೋ ಮಗುವಿಗೆ ಅಪ್ಪ ಅಮ್ಮನೇ ಆಗಿದ್ದೀರಿ, ಸೊ ಅದರ 50% ಪಾರ್ಟ್ ನಿಮ್ಮದು ಇದೆ. ಎರಡನೇದು, ಯಾರು ಅವರನ್ನು ಮೋಲ್ಡ್ ಮಾಡುವ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರೋ ಅವರದ್ದು ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾವು ಒಪ್ಪಿಕೊಳ್ಬೇಕಾದಂಥ ಅಗತ್ಯ ಇದೆ. ನಾವೆಲ್ಲರೂ ಸೇರಿ ಸರಿ ಮಾಡಬೇಕಾದಂಥ ಅಗತ್ಯ ಇದೆ. ಹೀಗಾಗಿ ಒಂದೇ ಒಂದು ವಿನಂತಿ ನಂದು ಏನು ಅಂತಂದರೆ, ಯಾವ್ಯಾವ ಚಿಂತೆಗಳು ನಿಮ್ಮನ್ನು ಕಾಡ್ತಾ ಇವೆಯೋ ಆ ಎಲ್ಲ ಚಿಂತೆಗಳನ್ನು ಬದಿಗಿಟ್ಟು ನಮ್ಮ ಮಕ್ಕಳ ಮೇಲೆ ಒಂದು ಅನುಕಂಪ ತೋರಿಸ್ತಾ ಆ ಮಕ್ಕಳನ್ನು ಭವಿಷ್ಯದ ಶ್ರೇಷ್ಠ ಪ್ರಜೆಗಳನ್ನಾಗಿ ಮಾಡೋದರಲ್ಲಿ ನಾವೆಲ್ಲರೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೋದಾ ಅನ್ನೋದಷ್ಟೇ ನನ್ನ ಉದ್ದೇಶ. ಇವತ್ತು ಮನೆಗೆ ವಾಪಸ್ ಹೋದ್ಮೇಲೆ ಒಂದು ಪುಟ್ಟ ಎಕ್ಸರ್ಸೈಸ್ ಮಾಡಿ. ಇದು ಎಕ್ಸರ್ಸೈಸ್ ಡೈಲಿ ನಡಿಬೇಕು. ಎಕ್ಸರ್ಸೈಸ್ ಏನು ಅಂತಂದರೆ, ನಮ್ಮ ಮಕ್ಕಳಲ್ಲಿ, ಇವತ್ತಿನ ಮಕ್ಕಳಲ್ಲಿ ಕಂಡು ಬರುವ ದೋಷಗಳು ಯಾವುದು ಅಂತ ಒಂದು ಪಟ್ಟಿ ಮಾಡಿ. ದಯಮಾಡಿ ಮಾಡಿ ಈ ಕೆಲಸವನ್ನು. ಅದು ಈ ಮಕ್ಕಳಲ್ಲಿರುವಂಥ ದೋಷವನ್ನು ತಿದ್ದಲಿಕ್ಕೆ ನಿಮ್ಗೆ ಎಷ್ಟು ಆಸ್ಥೆ ಇದೆ ಅಂತ ತೋರಿಸುತ್ತೆ. ಮೊದಲನೇದು ಇದು. ಎರಡನೇದು, ಇರುವಂಥ ಈ ದೋಷವನ್ನು ಸರಿ ಮಾಡಲಿಕ್ಕೆ ನನ್ನ ವ್ಯಾಪ್ತಿಯಲ್ಲಿ ನಾನು ಏನು ಮಾಡ್ಬೋದು ಅಂತ ಎರಡನೇ ಪಟ್ಟಿ ಮಾಡಿ. ಪ್ರತಿ ವಾರಕ್ಕೊಮ್ಮೆಯೋ 15 ದಿನಕ್ಕೊಮ್ಮೆಯೋ ಆ ಪಟ್ಟಿ ನೋಡಿ, ನಾನು ಮಾಡ್ತಾ ಇದ್ದೀನ, ಇದನ್ನು ಮಾಡಿರೋದನ್ನೆಲ್ಲ ಟಿಕ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ದೆನ್ ನೀವು ಇನ್ನೊಂದು ಕೆಲಸ ಮಾಡಿ, ಈ ಮಾಡಿರೋದ್ರಿಂದ ಆಗಿರುವಂಥ ಲಾಭಗಳೇನು ಅಂತ ಬರಿತಾ ಹೋಗಿ. ಬಿಲೀವ್ ಮೀ, 1 ಅಥವಾ 2 ವರ್ಷದ ನಂತರ ನೀವೇನು ಡೈರಿ ಬರೆದಿರ್ತೀರಲ್ಲ, ಅದು ಮುಂದೆ ಬರಲಿರುವಂಥ ಶಿಕ್ಷಕರಿಗೆ ಇವತ್ತಿನ ಜೆನ್ ಆಲ್ಫಾನ ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಕೈಪಿಡಿ ಆಗುತ್ತೆ. ಇಲ್ಲದೆ ಹೋದರೆ ಇವತ್ತಿನ ಮಕ್ಕಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಇರುವಂಥ ಸೊಲ್ಯೂಷನ್ ಯಾರ ಹತ್ರನೂ ಇಲ್ಲ. ವರದರಾಜ್ ಸರ್ ಕೂತಾಗ ಹೇಳ್ತಿದ್ರು ನನಗೆ, ಅವ್ರ ಶ್ರೀಮತಿಯವರು ಡಾಕ್ಟರ್, ಅವರು ಹ್ಯಾಂಡಲ್ ಮಾಡುವಂಥ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇದೆಯಲ್ಲ, ಅನ್ಇಮ್ಯಾಜಿನಬಲ್. ನಾನು ನೋಡ್ತೀನಲ್ಲ ಸೈಕಾಲಜಿಕಲ್ ಪ್ರಾಬ್ಲಮ್ ಹೆಂಗಿದೆ ಅಂತ. ಬೆಂಗಳೂರಿನಲ್ಲಿ ಪ್ರಾಬಬ್ಲಿ ಇದು ನಾನು ಹೇಳ್ತಿರೋ ಪ್ರಾಬ್ಲಮ್ಮು ಹೆಚ್ಚು ಕಡಿಮೆ ಇವತ್ತಿಗೆ 15-16 ವರ್ಷದ ಹಿಂದಿಂದ. LKG ಟೀಚ್ ಮಾಡೋ ಒಂದು ಹೆಣ್ಮಗಳು ನನ್ನ ಜಾಗೋಭಾರತಲ್ಲಿ ಹಾಡ್ತಿದ್ಲು. ಅವಳು ಬಂದು ನನಗೆ ಹೇಳ್ತಿದ್ಲು, ಅಣ್ಣ ಪ್ರಾಬ್ಲಮ್ ಭಯಂಕರವಾಗಿದೆ ಅಂತ. ಏನು ಅಂತ ಕೇಳಿದೆ ನಾನು. ನಮ್ಮ LKG ಫಸ್ಟ್ ಸ್ಟ್ಯಾಂಡರ್ಡ್ನ ಹುಡುಗ ಪ್ರಾಬಬ್ಲಿ, ಅವನು ಬಂದು ಒಂದು ಹೆಣ್ಮಗಳು ಅವನ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಲಂತ. ಏನು ಅಂತ ಕೇಳಿದರೆ, ಮೇಡಮ್ ಇವನು ನೋಡಿ ನನಗೆ ಲವ್ ಲೆಟರ್ ಬರೆದಿದ್ದಾನೆ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್. ಐ ಆಮ್ ವೆರಿ ಸೀರಿಯಸ್. ನಾನು ಶಾಕ್ಡ್.
ಆ್ಯಂಡ್ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ನನಗೆ, ಏನಂತ ಬರ್ದಿದ್ದ ಲವ್ ಲೆಟ್ರು ಅಂತ. ಚಾಟ್ GPT ಇರಲಿಲ್ಲ ಆಗ, ಅದು ಈಗ ಬಂದಿರೋದು. ಕಾಪಿ ಹೊಡೆದು ಬರೆಯೋಣ ಅಂತ ಏನು ಬರ್ದಿದ್ದಂತೆ ಗೊತ್ತಾ? ಐ ಲವ್ ಯುವರ್ ಚಿಕ್ಸ್, ಐ ಲವ್ ಯುವರ್ ಚಿನ್, ಐ ಲವ್ ಯುವರ್ ಟೀತ್. ಅದು ಚುಬ್ಬಿ ಚೀಕ್ಸ್, ಡಿಂಪಲ್ ಚಿನ್ ಅಂತ ಏನೇನು ಮೇಡಮ್ ಹೇಳ್ಕೊಟ್ಟಿದ್ದಾರೋ ಅದನ್ನೆಲ್ಲ ಸೇರಿಸಿ ಐ ಲವ್ ಯುವರ್ ದಿಸ್, ಐ ಲವ್ ಯುವರ್ ದಿಸ್ ಅಂತ ಬರ್ದಿದ್ದಾನೆ. ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಟೀಚರ್ ಏನು ಮಾಡ್ಬೇಕು ಪಾಪ, ಅವ್ರಿಗೆ ಒಂದು ಕಡೆ ನಗು ಬರ್ತಿದೆ. ಅವ್ರು ಕರೆದು, ಆ ಹುಡುಗನ ಕರೆದು, ಏನೋ ಲವ್ ಲೆಟ್ರ್ ಬರ್ದಿದ್ಯಾ, ನಿಮ್ಮ ಅಪ್ಪನಿಗೆ ಹೇಳಬೇಕೇನೋ ಅಂತ ಕೇಳಿದ್ರೆ, ಸಾರಿ ಕೇಳ್ತೀನಿ ಮಿಸ್ ಅಂತ. ಸಾರಿ ಕೇಳಿದ, ಹೋದ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್, ಅವಳು ಬಂದು ಹೇಳ್ತಾಳೆ, ನೆಕ್ಸ್ಟ್ ನಡೆದಿದ್ದು ಮಜಾ ಅಣ್ಣ. ಆ ಹುಡುಗಿಗೆ ಹೋಗಿ ಅವ್ನು ಹೇಳ್ತಾನಂತೆ, ಏನೇ ಆಗಲ್ಲ ಅಂದರೆ ಆಗಲ್ಲ ಅನ್ಬೇಕಿತ್ತು, ಟೀಚರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರ. ಐ ಆಮ್ ಸ್ಪೀಕಿಂಗ್ ಆಫ್ 15 years old. ಇದು ಈ ಘಟನೆ ಇರೋದು ಅವತ್ತಿಂದು. ಇವತ್ತು ಇನ್ನೂ ಭಯಾನಕವಾಗಿದೆ. ನಿಮ್ಮವರೆಗೂ ಬರೋದೇ ಇಲ್ಲ ಅದು, ಅವರದನ್ನು ಮಾತಾಡೋದಿಲ್ಲ. ಯಾವುದು ನಮ್ಮಲ್ಲಿ ಅತ್ಯಂತ ಪವಿತ್ರವಾಗಿ ಒಂದು ಹಂತದ ನಂತರ ಅದನ್ನು ಅನುಭವಿಸಬೇಕು ಅಂತಿತ್ತು, ಅವೆಲ್ಲ ಇವತ್ತು ಹಳೇದೇನಲ್ಲ ಮಕ್ಕಳಿಗೆ. ಪೋರ್ನೋಗ್ರಫಿ ಇವತ್ತು ಭಾರತದ ಅವಿಭಾಜ್ಯ ಅಂಗವಾಗಿ ಬೆಳೆದಿರೋ ಮಟ್ಟಿಗೆ ಬೆಳೆದಿದೆ. ನೀವು ನಮ್ಮ ಮಕ್ಕಳನ್ನ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡಲಿಲ್ಲ ಅಂತಂದ್ರೆ, ನಿಮ್ಮ ಎದುರಿಗೆ ಕುಳಿತಿರುವಂತ ಹುಡುಗ ನಿಮ್ಮನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂತ ಅರಿವಾಗದ ಮಟ್ಟಿಗೆ ನಿಮ್ಮ ಎದುರಿಗೆ ಮಕ್ಕಳು ಕೂತಿದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ದೇ ಆರ್ ಇನ್ ಗ್ರೇವ್ ಡೇಂಜರ್. ನಾನು ನಿಮ್ಮನ್ನು ಆ ಕಾರಣಕ್ಕೆ ಕೇಳ್ಕೊಳ್ಳೋದು, ಭವಿಷ್ಯದ ಶ್ರೇಷ್ಠತೆಗೋಸ್ಕರ ಭಾರತ ಇವತ್ತು ಹೋಗ್ತಾ ಇರುವ ವೇಗ ಇದೆಯಲ್ಲ, ನೋ ಒನ್ ಕ್ಯಾನ್ ಸ್ಟಾಪ್ ಅಸ್. ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ, ಟ್ಯಾರಿಫ್ 50% ಇಂದ 100% ಮಾಡ್ತೀನಿ ಅಂತ. ಜಗತ್ತೆಲ್ಲ ಬೇಡ್ಕೊಳ್ಳಿಕ್ಕೆ ನಿಂತ್ಕೊಳ್ಳುತ್ತೆ. ಯುರೋಪಿಯನ್ ಕಂಟ್ರೀಸ್, ಅವನ ಆಫೀಸ್ನ ಹೊರಗಡೆ ಎಲ್ಲ ಯುರೋಪಿಯನ್ ಕಂಟ್ರೀಸ್ನ ಪ್ರಮುಖರು ಲೈನಾಗಿ ಕೂತ್ಕೋತಾರೆ ಡೊನಾಲ್ಡ್ ಟ್ರಂಪನ್ನು ಭೇಟಿ ಮಾಡಿ ಟ್ಯಾರಿಫ್ ಕಡಿಮೆ ಮಾಡ್ಕೋಬೇಕು ಅಂತ. ಆ್ಯಂಡ್ ಹಿಯರ್ ಇಸ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಸೇಸ್, ವಿ ಡೋಂಟ್ ಕೇರ್, ಗೆಟ್ ಲಾಸ್ಟ್. 100% ಹಾಕೋ, 500% ಹಾಕೋ, ಐ ಡೋಂಟ್ ಕೇರ್, ನನಗೇನು ಮಾಡಬೇಕು ಅಂತ ಗೊತ್ತಿದೆ ಅಂತ ನಮ್ದೊಂದು ಹೊಸ ಲೋಕ ಸೃಷ್ಟಿ ಮಾಡ್ಕೋತೀವಿ. ಇವತ್ತು ಭಾರತ ಹೆಂಗಿದೆ ಅಂತಂದ್ರೆ, ಇಂಗ್ಲೆಂಡ್ ಹೇಳುತ್ತೆ ಭಾರತವನ್ನು ಬಿಟ್ಟು ಜಗತ್ತನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನತ್ತೆ. ತಾಲಿಬಾನಿನ ವಿದೇಶಾಂಗ ಸಚಿವ 2 ದಿನದ ಮುಂಚೆ ಭಾರತಕ್ಕೆ ಬರ್ತಾನೆ. ಇಂಡಿಯಾ ನಮಗೆ ಎಂಬಸಿ ಓಪನ್ ಮಾಡುತ್ತೆ, ಪಾಕಿಸ್ತಾನ ನಮ್ಮನ್ನು ಕೊಲ್ಲುತ್ತೆ, ಭಾರತ ಆಂಬ್ಯುಲೆನ್ಸ್ ಕೊಡುತ್ತೆ, ನಾವು ಯಾರ ಜೊತೆ ನಿಂತ್ಕೋಬೇಕು ಹೇಳಿ ಅಂತ ಭಾರತದ ಕುರಿತಂತೆ ತಾಲಿಬಾನಿನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮಾತನಾಡ್ತಾನೆ. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ, ಸದ್ಯಕ್ಕೆ 3ನೇ ಶ್ರೀಮಂತ ರಾಷ್ಟ್ರ ಆಗುತ್ತೆ. ನಾನಿವತ್ತು ಬೆಳಗ್ಗೆ ಬರ್ತಾ ಓದ್ಕೊಂಡು ಬಂದಿದ್ದೀನಿ, ಜಗತ್ನಲ್ಲಿ ಫ್ರೈಟ್ ಟ್ರಾನ್ಸ್ಫರ್ ಅಂದ್ರೆ ವಸ್ತುಗಳನ್ನ ಟ್ರಾನ್ಸ್ಫರ್ ಮಾಡುವಂತ ರೈಲ್ವೆ ನೆಟ್ವರ್ಕ್ ಇದೆಯಲ್ಲ, ಚೈನಾ ಬಿಟ್ರೆ 2ನೇ ದೊಡ್ಡ ನೆಟ್ವರ್ಕ್ ಈಗ ನಮ್ದು. ನಾವು ಅಮೆರಿಕಾನು ಹಿಂದಕ್ಕೆ ಹಾಕಿದ್ದೀವಿ. ವಿ ಹ್ಯಾವ್ ಗ್ರೋನ್ ಸೋ ಫಾಸ್ಟ್. ಅಷ್ಟು ವೇಗವಾಗಿ ಎಲ್ಲ ಓಡ್ತಾ ಇದ್ದೀವಿ. ಆದರೆ ಒಳಗೆ ವ್ಯಾಲ್ಯೂವನ್ನು ಕಳ್ಕೊಂಡಂಥ ಜನ ನಾವು ತಯಾರು ಮಾಡ್ತಾ ಇದ್ದರೆ, ಒಳಗೆ ಭಾರತದಿಂದ ದೂರವಾಗಿರುವಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದರೆ, ಯಾವ ರಾಷ್ಟ್ರವನ್ನು ಮುಂದೆ ಕಲ್ಪಿಸಿಕೊಳ್ಳೋಣ ಹೇಳಿ? ದೇರ್ ಲೈಸ್ ದ ಪ್ರಾಬ್ಲಮ್. ನಾನು ಆ ಕಾರಣಕ್ಕೆ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳೋದು, ನಮಗೆಲ್ಲ ದೊಡ್ಡ ಸವಾಲಿದೆ. ಅಕಸ್ಮಾತ್ ಇದನ್ನು ನಾವು ಸರಿ ಮಾಡಲಿಲ್ಲ ಅಂತಂದರೆ, ಮುಸಲ್ಮಾನರ ಎದುರಿಗೆ ತಲೆ ಬಾಗಿಸಿದ ನನ್ನ ಪೂರ್ವಜರನ್ನು, ಬ್ರಿಟಿಷರ ಎದುರುಗಡೆ ಅವರು ಒಡೆದ ಆಳುವ ನೀತಿಗೆ ಬಲಿಯಾದಂಥ ನನ್ನ ಪೂರ್ವಜರನ್ನು, ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ಈ ಅವತ್ತಿನ ಪ್ರಧಾನಮಂತ್ರಿಗಳೆಲ್ಲ ಮಾಡಿದ ಅಪಸವ್ಯಗಳನ್ನು ಒಪ್ಪಿಕೊಂಡು ಬಾಯಿ ಮುಚ್ಕೊಂಡಿದ್ದ ನನ್ನ ತಾತನ ಕಾಲದವರನ್ನು ಹೇಗೆ ನಿಂತ್ಕೊಂಡು ಬೈಕೋತಾ ಕೂತ್ಕೋತೀವೋ, ಹಾಗೆ ನನ್ನ ಮೊಮ್ಮಕ್ಕಳ ಕಾಲದವರು ನಮ್ಮನ್ನೂ ಬೈಕೋತಾರೆ. ಅವತ್ತಿನ ಮೇಷ್ಟ್ರುಗಳು ಹಾಳು ಮಾಡಿಬಿಟ್ರು, ಸ್ವಲ್ಪ ಪ್ರಯತ್ನ ಪಟ್ಟಿದ್ದಿದ್ರೆ ಒಂದು ಒಳ್ಳೆ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ಕೊಡ್ಬೋದಿತ್ತು, ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಹೋದರು ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತಲ್ಲ, ಹಂಗಾಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ನಿಮ್ಮೊಂದಿಗೆ ಕಳಕಳಿಯಿಂದ ಈ ಮಾತುಗಳನ್ನು ಹಂಚಿಕೊಂಡಿದ್ದೀನಿ. ಸ್ವೀಕಾರ ಮಾಡೋಣ, ಎಷ್ಟು ಸಾಧ್ಯವಾಗುತ್ತೋ ಅದನ್ನು ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ ಪ್ರೀತಿಯಿಂದ ಆಹ್ವಾನಿಸಿದ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ಸರಣಿ ಉಪನ್ಯಾಸ ಮಾಲಿಕೆಯ 2ನೇ ಅವಧಿಯ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ದೇವಿಚರಣ್ ರೈ ಇವರಿಂದ. ಜೈ ಶ್ರೀರಾಮ್. ವಿವೇಕ ವಿಜಯ ಸರಣಿ ಉಪನ್ಯಾಸ, ರಾಷ್ಟ್ರ ರಕ್ಷಣಾ ವಿವೇಕ ಶಿಕ್ಷಣ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಧನ್ಯವಾದಗಳು. ಅದೇ ರೀತಿ ವಿಶೇಷ ಅಭ್ಯಾಗತರಾಗಿ ಆಗಮಿಸಿದಂತಹ ಡಾಕ್ಟರ್ ವರದರಾಜ ಚಂದ್ರಗಿರಿ ಇವರಿಗೂ
ಹೃದಯ ತುಂಬಿದ ಧನ್ಯವಾದಗಳು. ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ರವೀಂದ್ರ ಪಿ, ಅದೇ ರೀತಿ ನಿರ್ದೇಶಕರಾದಂತಹ ಡಾಕ್ಟರ್ KN ಸುಬ್ರಹ್ಮಣ್ಯ ಭಟ್ ಇವರಿಗೂ ಧನ್ಯವಾದಗಳು. ಆಗಮಿಸಿದಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೂ ಧನ್ಯವಾದಗಳನ್ನು ಒಂದೇ ಮಾತಿನಲ್ಲಿ ಸಲ್ಲಿಸ್ತಾ ಇದ್ದೇವೆ. ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು. ಬಹುಶಃ ಈ ಭಾಷಣ ಮುಗಿದ ಮೇಲೆ ಊಟದ ಪರಿಮಳ ಬರಲಿಕ್ಕೆ ಶುರುವಾಗಿದೆ. ಯಾರಿಗೆ ಗೊತ್ತಾಗ್ಲಿ, ಆಗಲೇ ಬಂದಿದೆ ಊಟ. ಅದಕ್ಕಾಗಿ ಧನ್ಯವಾದ ಬೇಡ ಅಂತ ಹೇಳಿದೆ ನಾನು ದೇವಿಚರಣರ ಹತ್ರ. ಯಾಕಂದರೆ ಇದು ಧನ್ಯವಾದಲ್ಲಿ ಮುಗಿಯುವ ಕೆಲಸ ಅಲ್ಲ, ಅವರಿಗೆ ಕೆಲಸ ಶುರು ಮಾಡಲಿಕ್ಕೆ ಹೇಳಿದ್ದು. ಹಾಗಾಗಿ ಧನ್ಯವಾದಲ್ಲಿ ಕೆಲಸ ಮುಗಿಯೋದಿಲ್ಲ. ತುಂಬ ಸಂತೋಷ ಆಯಿತು. ಚಕ್ರವರ್ತಿಯವರ ಇದರ ಲೈವ್ ಲಿಂಕ್ ಇದೆ, ನಿಮಗೆ ಮತ್ತೊಮ್ಮೆ ಕೇಳಬೇಕು ಅಂತ ಅದನ್ನು ನಾವು ಬೇಕಾದ್ರೆ ಶೇರ್ ಮಾಡ್ತೇವೆ, ಮತ್ತೆ ಕೇಳ್ಬೋದು. ಬೆಳಗಿನ ಕಾರ್ಯಕ್ರಮ ಇದೆ, ಇದು ಇದೆ, ಮತ್ತು ಸಂಜೆಯದ್ದು ಸಿಗ್ತದೆ. ಸಂಜೆ ಒಂದು ಕಾರ್ಯಕ್ರಮ ನಡೆದಿದೆ, ಅದಕ್ಕೆ ಕೂಡ ನೀವು ಅಪೇಕ್ಷಿತರು, ನೀವು ಬರ್ಬೋದು. ಸಂಜೆ ಇದೇ ಹಾಲಲ್ಲಿ 4:15 ಅಂದರೆ 5 ಗಂಟೆಗೆ ಸರಿಯಾಗಿ ಶುರುವಾಗ್ತದೆ, 6 ಗಂಟೆ ತನಕ ಆಗ್ತದೆ. ಯಾರ್ಯಾರಿಗೆ ಬರಬೇಕು ಅಂತ ಆಸಕ್ತಿ ಬರ್ಬೋದು. ಇನ್ನೊಂದೇನೆಂದರೆ, ಕೆಲವು ಶಿಕ್ಷಕರು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ಚಕ್ರವರ್ತಿ ಜೊತೆ ಒಂದು ಫೋಟೋ ಬೇಕು ಅಂತ. ಯಾರಾದರೂ ಬೇಕು ಅಂತಾದರೆ ನಿಮ್ಮ ಶಾಲೆಯ ಒಟ್ಟು ಗುಂಪಾಗಿ ಬನ್ನಿ, ಇಲ್ಲಿ ಫೋಟೋ ತಗೊಂಡು ಊಟಕ್ಕೆ ಸೀದಾ ಹೋಗ್ಬೋದು. ಇಲ್ಲಿ ಕಾರ್ಯಕ್ರಮ ಮುಗಿದಿದೆ, ದಯವಿಟ್ಟು ಬನ್ನಿ. ಫೋಟೋದವ್ರು ಬೇಗ ಬನ್ನಿ, ಲೇಟ್ ಆಗಿದೆ. ಅವರನ್ನು ಊಟಕ್ಕೆ ಕರ್ಕೊಂಡು ಹೋಗಬೇಕು. ನಿಮ್ಮ ಶಾಲೆಯವರು, ಒಂದೊಂದೇ ಶಾಲೆಯವರು ಬೇಗ ವೇದಿಕೆಗೆ ಬನ್ನಿ. ವರದರಾಜರಿಗೆ ಒಂದು ಸ್ಮರಣಿಕೆ ಕೊಡಿ 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 ಬೇಗ ಬೇಗ. ಒಂದೊಂದೇ ಶಾಲೆಯವರು ಬನ್ನಿ, ಫೋಟೋ ತಗೊಂಡು ಮತ್ತೆ ಊಟಕ್ಕೆ ಹೋಗ್ಬೋದು. ಶನಿವಾರ ಆದ್ರಿಂದ ಏನು ಗಡಿಬಿಡಿ ಮಾಡಲಿಕ್ಕಿಲ್ಲ, ಇನ್ನೇನು ಫೋಟೋ ಇಲ್ಲ. ಹಾಂ, ಸುಬ್ರಹ್ಮಣ್ಯ ಭಟ್ರು ಹಿರಿಯ ಅಂತ ವರದರಾಜ್ ಚಂದ್ರಗಿರಿ ಅವರಿಗೆ ಒಂದು ಸಣ್ಣ ಸ್ಮರಣಿಕೆ, ಪ್ರೀತಿಯ ಸ್ಮರಣಿಕೆ. ಧನ್ಯವಾದ ಸುಬ್ರಹ್ಮಣ್ಯ ಭಟ್ರು, ಧನ್ಯವಾದ. ಚಕ್ರವರ್ತಿಯವರಿಗೆ ಮತ್ತೆ ಬನ್ನಿ, ಒಂದೊಂದು ಶಾಲೆಯವರು ವೇದಿಕೆಗೆ ಬನ್ನಿ. ವರದರಾಜ ನೀವು ನಿಲ್ಬೇಕು.